ಜಯ ಶ್ರೀ ಗೋಪಾಲ ಕೃಷ್ಣನ ಚರಣಯುಗಕಭಿನಮಿಸಿ ಮಧುಪುರ ಗಣಪನನು ನೆನೆದು ಸಿರಿಗಿರಿಜೆ ವಾಣಿಯರ ಪ್ರಾರ್ಥಿಸಿ ಸಿರಿಗಿರಿಜೆ ವಾಣಿಯರ ಪ್ರಾರ್ಥಿಸಿ ಗುರುವರೇಣ್ಯಗೆ ಕರವ ಮುಗಿಯುತ್ತ ನೆರೆ ಮನದಿ ಹೆತ್ತವರ ಧ್ಯಾನಿಸಿ ಒರೆವನಿ ಕೃತಿಯ ಆದಿಮಾಯೆಯು ನುಡಿದ ನಜ್ಞೆಯ ಸೃಷ್ಟಿ ಕಾರ್ಯವ ಗೈದು ನಿಜ ಕರ್ತವ್ಯ ಪಾಲಕನಾದನಂದು ಕಮಲಾಸನನು ಆದಿಮಾಯೆಯಿಂದ ಸೃಜಿಸಲ್ಪಟ್ಟವರು ಬ್ರಹ್ಮ ವಿಷ್ಣು ಮಹೇಶ್ವರರು. ಬ್ರಹ್ಮನಾದ ನನಗೆ ಸೃಷ್ಟಿಯ ಕಾರ್ಯವನ್ನು ವಹಿಸಿಕೊಟ್ಟವಳು ನಮ್ಮಮ್ಮ ಆದಿಮಾತೆ. ವೈವಿಧ್ಯತೆ ಅದು ಈ ಬದುಕಿನಲ್ಲಿ ಬೇಕು, ಪ್ರಪಂಚದಲ್ಲಿ ಬೇಕು ಅಂತ ಅರಿತುಕೊಂಡವನು ನಾನು. ಸೃಷ್ಟಿಯ ಕಾರ್ಯ ಯಾವ ರೀತಿಯಲ್ಲಿ ಆಗಬೇಕು ಎನ್ನುವುದನ್ನು ಒಂದು ಲೋಕಕ್ಕೆ ಮಾದರಿಯ ಆಗುವ ರೀತಿಯಲ್ಲಿ ನಡೆಸಿಕೊಂಡು ಬಂದವನು ನಾನು. ಯೋಚನೆ ಮಾಡಿ, ಮನುಷ್ಯ ಜಾತಿಯನ್ನು ಗಂಡು ಜಾತಿ ಅಥವಾ ಹೆಣ್ಣು ಜಾತಿ ಸೃಷ್ಟಿ ಮಾಡಿರ್ತೇನೆ. ದಿವಸಕ್ಕೆ 84 ಲಕ್ಷ ಸೃಷ್ಟಿ ನನ್ನಿಂದ ಆಗ್ತದೆ. ಆದರೆ ಪ್ರತಿಯೊಂದರಲ್ಲಿಯೂ ವೈವಿಧ್ಯತೆ ಉಂಟು ಅನ್ನುವುದನ್ನು ಗಮನಿಸಬೇಕಾದದ್ದು. ಒಬ್ಬ ಮನುಷ್ಯನ ಹಾಗೆ ಮತ್ತೊಬ್ಬ ಇಲ್ಲ, ಒಂದು ಗಂಡಿನ ಹಾಗೆ ಮತ್ತೊಂದು ಗಂಡಿಲ್ಲ, ಒಂದು ಹೆಣ್ಣಿನ ಹಾಗೆ ಮತ್ತೊಂದು ಹೆಣ್ಣಿಲ್ಲ. ಒಂದು ಪಕ್ಷಿ ವರ್ಗವನ್ನೇ ತೆಗೆದುಕೊಳ್ಳೋಣ, ಒಂದು ಪಕ್ಷಿ ಹಾಗೆ ಮತ್ತೊಂದಿಲ್ಲ, ಒಂದರ ವರ್ಣದಂತೆ ಮತ್ತೊಂದರ ವರ್ಣ ಇಲ್ಲ. ಈ ರೀತಿಯ ಸೃಷ್ಟಿ ನನ್ನದ್ದು. ಗಿಡ ಮರಗಳನ್ನೇ, ಫಲ ಕೊಡುವ ಮರಗಳನ್ನೇ ಯೋಚನೆ ಮಾಡಿತ್ತು ಅಂತಾದರೂ ಸಹ, ಯಾವುದೋ ಒಂದು ಮರ ಫಲ ಕೊಡುವಂಥ ಮರವೇ ಆದರೂ ಆ ಮರಗಳಲ್ಲಿ ವಿಭಿನ್ನವಾದಂಥ ರುಚಿಯನ್ನು ಇಟ್ಟವನು ನಾನು. ಹಾಗಾಗಿ ಸೃಷ್ಟಿ ಕಾರ್ಯ ಎನ್ನುವಂಥದ್ದು ಎಷ್ಟು ಮಹತ್ತರವಾದದ್ದು, ಘನವಾದದ್ದು ಎನ್ನುವುದನ್ನು ತೋರಿಸಿಕೊಟ್ಟವನು. ಮತ್ತೆ ನೀವು ಹಿಂದಿಂದ ಹೇಳ್ತಿರಲ್ಲ, ಸೃಷ್ಟಿಸುವ ಕಾರ್ಯ ಅಷ್ಟೊಂದು ಘನವಲ್ಲ ಅಂತ. ನಾಳೆಯಿಂದ ನೀವು ಹೇಳಬಾರ್ದು ಹಾಗೆ. ಯಾಕೆಂದರೆ ಸೃಷ್ಟಿ ಹೇಗೆ ಅಂತ ಹೇಳುವುದನ್ನು, ಅದು ಎಷ್ಟು ಘನ ಎನ್ನುವುದನ್ನು ನಾನು ತೋರಿಸಿಕೊಟ್ಟವನು ನಾನು. ಅದರಲ್ಲಿ ಎಷ್ಟು ನಾವೀನ್ಯತೆಯನ್ನು ಪಡೆಯಬಹುದು ಎನ್ನುವುದನ್ನು ಪ್ರಪಂಚಮುಖಕ್ಕೆ ತಿಳಿಸಿಕೊಟ್ಟವನು ನಾನು. ಹಲವಾರು ಸೃಷ್ಟಿಯನ್ನು ಮಾಡಿದ್ದೇನೆ. ಆ ರೀತಿಯಲ್ಲಿ ಜಗತ್ತು ಒಂದು ರೀತಿಯಲ್ಲಿ ಸಮತೋಲನದಲ್ಲಿ ಚೆನ್ನಾಗಿ ನಡೀತಾ ಉಂಟು. ಹಾಗೆಂತೇಳಿ ಸೃಷ್ಟಿ ಕಾರ್ಯ ಪೂರ್ತಿ ಆಯಿತೋ? ಇಲ್ಲ, ಇನ್ನೂ ಕೆಲವೊಮ್ಮೆ ಸಾಂದರ್ಭಿಕವಾಗಿ ಕೆಲವೊಂದು ಸೃಷ್ಟಿಗಳು ಆಗಬೇಕಾಗಿ ಬರಲಿಕ್ಕೂ ಸಾಕು.
ಅದು ಹೇಗೆ ಅಂತೇಳಿ ಕಾಲ ನಿರ್ಣಯಿಸಬೇಕು, ಸಂದರ್ಭ ನಿರ್ಣಯಿಸಬೇಕು. ಹಾಗಾಗಿ ಸೃಷ್ಟಿ ಪರಿಪೂರ್ಣವಾಗಿ ಇಲ್ಲಿಗೆ ಮುಗೀತು ಎನ್ನುವ ಹಾಗಿಲ್ಲ. ಅಲ್ಲ, ಯೋಚನೆ ಮಾಡ್ತಾ ಕುಳಿತಾಗ ತಂಬೂರದ ನಾದ ಕೇಳ್ತದಲ್ಲ, ಯಾರು ಬಂದಿರಬೇಕು? ಜಯ ಜಯ ಬ್ರಹ್ಮದೇವ. ಓ ನಾರದನ ಕಾಣುತ್ತಯ ಶಾರದ ವಲ್ಲಭನು ಉಳ್ಳಿರಿಸಿ ಉಪಚಾರವೆಸಗುತ್ತಯ. ಹೀಗೆ ಕುಳಿತುಕೊಳ್ಬೇಕು. ಪರಮೇಷ್ಟಿಯು ಕೇಳ್ದನು, ಜಗವ ಮೂರನು ದಣಿವಿಲ್ಲದೆ ಚರಿಸುವ ಜಗವ ಮೂರನು ದಣಿವಿಲ್ಲದೆ ಚರಿಸುವ ಅಗಣಿತ ಮಹಿಮಾಕರ ಕುಶಲವೇ ನೈ ಸರ್ವ ಭುವನವಾಸಿಗಳಿಗೆ, ಕುಶಲವೇ ನೈ ಸರ್ವ ಎಲ್ಲ ಚೆನ್ನಾಗಿದ್ದಾರೋ? ಭುವನವಾಸಿಗಳಿಗೆ ವ್ಯಸನ ಕಷ್ಟದವಿಲ್ಲದೆ. ಜಗವ ಮೂರನು ದಣಿವಿಲ್ಲದೆ ಚರಿಸುವ ಅಗಣಿತ ಮಹಿಮಾಕರ. ಓ ನಾರದ ಮಹರ್ಷಿ, ಬ್ರಹ್ಮದೇವ, ಹೀಗೆ ಬರಬೇಕು, ಒಳ್ಳೆ ಕುಳಿತುಕೊಳ್ಳಬೇಕು. ಆದೀತು. ಆಯಾಸ ಪರಿಹಾರಕ್ಕಾಗಿ ಹಾ. ಬೇಕಾದಂತಹ ಸತ್ಕಾರಗಳನ್ನು ಮಾಡಿದ್ದೇನೆ. ಇಲ್ಲಿಗೆ ಬಂದ ಮೇಲೆ ಆಯಾಸವೇ ಇಲ್ಲ, ಮತ್ತೆ ಪರಿಹಾರವೇನು? ಆದರೆ ಒಂದುಂಟು, ಏನು? ನಿಜವಾಗಿ ನೋಡಿತ್ತು ಅಂತಾದರೆ ನನ್ನ ಮಾನಸ ಪುತ್ರ ನೀನು. ಹೌದು. ಹಾಗಿದ್ರೆ ಇಲ್ಲಿಗೆ ನೀನು ಹೊಸಬನೋ? ಹ್ಮ್. ಇದು ನಿನಗೆ ಮನೆಯೇ ಅಲ್ವೋ? ನಿನ್ನ ಮನವೇ ನನ್ನ ಮನೆಯಾಗಿದೆ. ಆದರೂ ಉಪಚಾರ ಮಾಡಿದ್ದೇನೆ. ಯಾಕೆ? ಯಾಕೆ? ಕೆಲವೊಮ್ಮೆ ಈ ದೊಡ್ಡವರು ಅಂತ ಹೇಳುವವರು, ನಾವು ಏನು ಆದರ್ಶ ಪುರುಷರು, ಅನುಸರಣೀಯರು ಅಂತ ಹೇಳಿ ತಿಳ್ಕೊಳ್ತೇವೋ, ಹಾ. ಅವರ ನಡೆ, ಅವರ ನುಡಿ ಬೇರೆಯವರಿಗೆ ಅನುಕರಣೀಯವಾಗಿರಬೇಕಾಗ್ತದೆ. ಹೌದು. ವ್ಯಕ್ತಿಯೊಬ್ಬ ಹ. ಹೇಗೆ ಏನು ಮಾತಾಡ್ತಾನೆ ಎನ್ನುವುದನ್ನು ಕೇಳುವುದಕ್ಕಿಂತ ಅವ ಹೇಗೆ ನಡ್ಕೊಳ್ತಾನೆ ಅಂತ ನೋಡಿಕೊಂಡು ಅದನ್ನು ಕರ್ತವ್ಯಕ್ಕೆ ಅನುಸರಿಸುವವರು ಜಾಸ್ತಿ ಪ್ರಪಂಚದಲ್ಲಿ. ಹೌದು. ಹಾಗಾಗಿ ಬ್ರಹ್ಮ ಹೇಗೆ ಮಾಡಿದ, ಹೇಗೆ ಉಪಚಾರ ಮಾಡಿದ, ಅದು ಮಾದರಿಯಾಗಿರಬೇಕು ಬಾಕಿದ್ದವರಿಗೆ. ನನಗಿರುವ ಆತಂಕ ಅದಲ್ಲ ಸ್ವಾಮಿ. ಮತ್ತೆ ನಾಳೆ ಪ್ರಪಂಚದಲ್ಲಿ ತಂದೆಯಾದವ ಮಗನನ್ನು ಹೀಗೆ ಉಪಚರಿಸಬೇಕು ಅಂತ ಜನ ತಿಳ್ಕೊಂಡ್ರೆ ಕಷ್ಟ ಅಲ್ವಾ? ಹಾಗೆ ಆಗುವುದಿಲ್ಲ. ಅದು ಬಂದಂಥವನು ಅತಿಥಿ ಎನ್ನುವ ದೃಷ್ಟಿಯಿಂದ ನೀನು ಕೇವಲ ಅದೇ ಹೇಳಿದ್ದು, ಮಾನಸ ಪುತ್ರನಾಗಿ ನಿನ್ನನ್ನು ನಾನು ನೋಡ್ತಾ ಇರುವುದಲ್ಲ, ನೀನು ಮೂರು ಲೋಕ ಸಂಚಾರ ಮಾಡುವವನು. ನಾರದ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದಾರೆ. ಬೇಕು ಅಂತ ಹೇಳಿದ್ರೆ ಬರುವವನ, ಬರಬೇಡ ಅಂತ ಹೇಳಿದ್ರು ಬರದೇ ಇರುವವನ ನೀನು. ನೀನು ಬೇಕು ಅಂತ ಹೇಳಿದ್ರೆ ಬಂದೇನು, ಬೇಡ ಅಂತಂದ್ರೆ ಬರ್ಲಿಕ್ಕಿಲ್ಲ, ಉಳಿದವರ ವಿಷಯಕ್ಕಲ್ಲ. ಹಾ, ಹಾಗಾಗಿ ಜಗತ್ತಿಗಾಗುವಾಗ ನೀನು ಹೇಗೆ ಅಂತ ಹೇಳಿ ನೀನು ಇಲ್ಲಿ ಹೇಗೆ ಇರಬಹುದು, ಜಗತ್ತಿನಲ್ಲಿ ನೋಡಿತ್ತು ಅಂತಾದ್ರೆ ನಾರದನದ್ದಾದಂತಹ ಸ್ಥಾನಮಾನ ಏನು, ಹೌದು, ಆ ಔನ್ನತ್ಯ ಏನು, ಅದನ್ನು ನಾನು ಇಲ್ಲಿ. ನೀನು ಗೋವಿಂದ ಪ್ರಸಾದ, ನಾನು ಬ್ರಹ್ಮದೇವರ ಪ್ರಸಾದ ಆಗಲಿ, ಆದರೂ ಯೋಚನೆ ಮಾಡಬೇಕಾದದ್ದೇ ಅಲ್ವ. ಹಾಗಾಗಿ ಯೋಗ್ಯ ರೀತಿಯಲ್ಲಿ ಉಪಚರಿಸಿದ್ದೇನೆ. ನಿನಗೆ ಆಯಾಸ ಆಗ್ತದೆ ಅಂತ ಅಲ್ಲ, ನೀನು 3 ಗಳಿಗೆ ಅಲ್ಲಿ 3 ಲೋಕವನ್ನು ತಿರುಗಿ ಬರುವವನು. ನಿನಗೆ ಆಯಾಸ ಅಂತ ಹೇಳುವ ಶಬ್ದವೇ ಗೊತ್ತಿರಲಿಕ್ಕಿಲ್ಲ. ಮಾಡುವವ, ನಿನ್ನ ಸಂಕಲ್ಪದಂತೆ ಮಾಡುವವ, ನೀನು ಎಲ್ಲ ಪರಿಣಾಮವನ್ನು ಹೊಂದುವವ. ಹಾಗಾಗಿ ನಾರದನಿಗೆ ಆಯಾಸವಾಗಲಿ ಅಂತಂದ್ರೆ ಆಯಾಸ ಆಗ್ತದೆ, ಶಾಪ ಸಿಕ್ಕಲಿ ಅಂತ ಹೇಳಿದ್ರೆ ಶಾಪವೂ ಸಿಗ್ತದೆ. ನಿನ್ನ ತಿರುಗಾಟ ಎಲ್ಲೆಲ್ಲ ಆಗ್ತದೆ, ನೀನು ಎಲ್ಲೆಲ್ಲಿ ಹೋಗ್ತಿ ಅಂತೇಳಿ ಹೇಳಲಿಕ್ಕೆ, ಯೋಚನೆ ಮಾಡಲಿಕ್ಕೆ ಸಾಧ್ಯ ಉಂಟು? ನನಗೆ ಗೊತ್ತಿಲ್ಲ. ಅದೇ ಹೇಳಿದ್ದು ನಾನು. ನಾವೆಲ್ಲ ಅದರೊಂದು ನಿರ್ದಿಷ್ಟವಾದ ಸ್ಥಳದಲ್ಲಿರುವವರು, ನೀವು ಹಾಗಲ್ಲ ನೋಡು. ಮತ್ತೆ ನಿಮ್ಮಂಥವರು ತಿರುಗಾಟಕ್ಕೆ ಹೊರಡಲು ಕೂಡದು. ನಾವು ಏನಿದ್ರು ದೂರದರ್ಶನವನ್ನೇ ಮಾಡಬೇಕಾದದ್ದು.
ಸಮೀಪ ದರ್ಶನ ಆಗ್ಬೇಕು ಅಂತಾದ್ರೆ ನೀವೇ ಆಗ್ಬೇಕು. ಇಷ್ಟು ಉಪಚಾರ ಇಷ್ಟು ಆದರ ಎಲ್ಲ ಮಾಡುವಾಗ ಹಾ. ನಿನಗೇನೋ ಒಂದು ಪ್ರಶ್ನೆ ಉಂಟು ಅಂತ ಅರ್ಥ ಆಗ್ತದೆ ನನ್ನ ಮಕ್ಕಳ. ಪ್ರಶ್ನೆ ಉಂಟು, ಯಾಕೆ ಗೊತ್ತುಂಟು? ಹ್ಮ್. ಏನಾದ್ರೂ ಒಂದು ಕಾರ್ಯ ಇಲ್ಲದೆ ನೀನು ಬರ್ಲಿಕ್ಕಿಲ್ಲ ಅಂತ ಹೇಳುವುದೇ ನನ್ನ ಪ್ರಶ್ನೆ. ಈಗ ನೀನು ಕರೆಸಿಕೊಳ್ಳೆ ಬರುವವನೇ ಅಲ್ಲ ನೀನು. ನಮಗಿರುವುದು. ಅದೇ ನಾನು ಆರಂಭದಲ್ಲೇ ಹೇಳಿದಾಗೆ, ಬರಬೇಕು ಅಂತ ಹೇಳಿದ್ರೆ ಬಾ ಅಂತ ಹೇಳಿದ್ರೆ ಹೇಳಿ ಕಳಿಸಿದ್ರೆ ಬರುವವ ನೀನಲ್ಲ. ಹಾಗೆಂತೇಳಿ ಇಂಥ ದಿವಸ ನಾನು ಇರುವುದಿಲ್ಲ ಅಂತ ಹೇಳಿದ್ರೆ ಆ ದಿವಸವೇ ನಾವು ಬಂದು ನಿನ್ನ ಮನೆಯಲ್ಲಿ ಬಾಗಿಲು ಹಾಕೊಂಡಿತ್ತು ಅಂತ ಹೇಳುವವ ನೀನು. ಹೌದೌದು, ಬರ್ತೇನೆ ಅನ್ನುವಾಗ ಬಾಗಿಲು ಹಾಕುವವರಲ್ಲಿ ಹಾಗೆ ಹೇಳಬೇಡುವಾ? ಅದೇ ಮೊದಲು ತಿಳಿಸದೆ ಬಂದ್ರೆ ಆಗೋದು ಹಾಗೆ. ಬರ್ತೇನೆ ಅಂತ ಹೇಳುವಾಗ ಬಾಗಿಲು ಮುಚ್ಚುವವರಲ್ಲಿ ಮತ್ತೆ ಹೇಗೆ ಹೇಳುವುದು? ಹಾಗಾಗಿ ನಿನ್ನ ಮನೆ ಹಾಗಲ್ಲ, ಸದಾ ಬಂದಿದ್ದೇನೆ. ಹೌದು. ಹಾಗಾಗಿ ಪ್ರಪಂಚವನ್ನು, ಅದೇ ನಾನು ಆಗ ಹೇಳಿದಾಗೆ, ನಾವು ಏನಿದ್ರು ಈ ಪ್ರಪಂಚವನ್ನು ನೋಡುವುದು ಹೇಗೆ ಅಂತ ಹೇಳಿದ್ರೆ ದೂರದಿಂದ ನೋಡುದು. ಹಾಗೆ ದೂರದರ್ಶನ ನಮ್ಮದು. ಸರಿ. ನೀನು ಹಾಗಲ್ಲ, ತಳಸ್ಪರ್ಶದಲ್ಲಿ ಮನೆಯ ಬಾಗಿಲಿಗೆ ಹೋಗಿ ನೋಡುವಂತ ಸಾಮರ್ಥ್ಯ ಇದ್ದವನು ನೋಡುತ್ತಾ ಇರುವವನು. ನಿಜವೇ. ಹಾಗಾಗಿ ಲೋಕ ಮೂರನ್ನು ಸಂಚಾರ ಮಾಡಿದ್ದಿ ನೀನು. ಹೇಗೆ ಜಗತ್ತಿನಲ್ಲಿ ಎಲ್ಲರೂ ಕ್ಷೇಮವೋ, ಹೇಗೆ ಎಲ್ಲರೂ ಚೆನ್ನಾಗಿದ್ದಾರೋ, ನನ್ನ ಸೃಷ್ಟಿಯಲ್ಲಿ ಇರುವಂತಹ ಎಲ್ಲ ವ್ಯಕ್ತಿಗಳು ಹೇಗೆ ನೆಮ್ಮದಿಯಲ್ಲಿ ಇದ್ದಾರೋ, ಹೇಗೆ ಪ್ರಪಂಚ ಹೇಗೆ ನಡೀತಾ ಉಂಟು ಅಂತ ಕೇಳುವಂತ ಆಯ್ತು. ನನಗೆ ಸಂತೋಷವಾಗುವಂಥದ್ದೇ ಹೇಳಬೇಕೋ ಅಲ್ಲ ಇರುವುದನ್ನು ಹೇಳಬೇಕು? ನೀನು ಅದೇ ಹೇಳಿದ್ದು ನಾವು ಕೇವಲ ದೂರದಿಂದ ಮಾತ್ರ ಕಾಣುದು, ದೂರದರ್ಶನದಿಂದ ಏನು ಕಾಣ್ತಾರೆ ಅಷ್ಟನ್ನೇ ನೋಡುವವರು. ನಿಮ್ಮ ದೂರದರ್ಶನದಲ್ಲಿ ಸೂಕ್ಷ್ಮ ದರ್ಶನವು ಉಂಟು. ಹಾಗಾಗಿ ನೀನು ಸರಿಯಾಗಿ ತಿಳಿದವನು ಹೇಗೆ ಉಂಟು ಅನ್ನೋದನ್ನು ನಿಷ್ಪಕ್ಷಪಾತವಾಗಿ ನಾನು ತಿಳಿದದ್ದನ್ನು ತಿಳಿದ ಹಾಗೆ ಹೇಳಿದ್ರೆ ಆಯ್ತಲ್ಲ. ಖಂಡಿತ ಹೇಳಬೇಕು. ಸಮರ್ಥನಾಗಿದ್ದವನು. ಕೇಳ್ತೀಯಲ್ಲ? ಹೇಳು ನೋಡು. ಚಿತ್ತವಿಬುದು ಸೃಷ್ಟಿಕರ್ತ ವಿಧಾತ, ನಾರದ, ನೀ ಕೇಳಿದ್ದು ಒಳಿತೇ ಆಯಿತು. ಸೃಷ್ಟಿಕರ್ತನೂ ವಿಧಾತನೂ ಆದ ನೀನು ಕೇವಲ ಹುಟ್ಟಿಸುವುದಷ್ಟೇ ನನ್ನ ಹೊಣೆ ಅಂತ ತಿಳಿದಮಲ್ವಲ್ಲ. ಆಯಾ ಜೀವ ಜಾತಗಳು ಹೇಗಿರಬೇಕೋ ಹಾಗೆ ವಿಧಿಸುವುದಕ್ಕೂ ಸಮರ್ಥನೇ ಇದ್ದೀಯೆ. ಅಂತಹ ನಿನಗೆ ತನ್ನ ಸೃಷ್ಟಿಯಲ್ಲಿ ಜೀವರೆಲ್ಲ ಸಂತೋಷದಿಂದ ಇದ್ದಾರೋ ಅಲ್ಲ ಸುಖದಿಂದ ಇದ್ದಾರೋ ನೋವನ್ನು ಅನುಭವಿಸ್ತಾ ಇದ್ದಾರೋ ಈ ಕುತೂಹಲ ಹುಟ್ಟಿದರೆ ಅದಕ್ಕೆ ತಿಳಿಲಿಕ್ಕಾಗದ ಅಸಹಾಯಕತೆ ಅಂತ ನಾನು ಭಾವಿಸುವುದಿಲ್ಲ. ನಿನಗೆ ನನ್ನ ಮುಖ್ಯನೇ ಇನ್ನೇನೋ ಆಗಬೇಕಾದೀತು. ಅದಕ್ಕೆ ಪೂರಕವಾಗಿ ನಾನೇನನ್ನು ಕಂಡನೋ ಅದನ್ನು ನಿವೇದಿಸಿಕೊಳ್ಳಬೇಕಲ್ಲ. ಆದ್ದರಿಂದಲೇ ಪ್ರಭೋ, ಬೇರೆ ಯಾವ ಲೋಕದ ಜೀವರ ಬಗ್ಗೆಯೂ ನಾವು ಯೋಚಿಸಬೇಕಾದದ್ದಿಲ್ಲ. ಕರ್ಮಫಲವನ್ನು ಅನುಭವಿಸುವುದಕ್ಕಾಗಿಯೇ ಮರ್ತ್ಯರಾಗಿ ಹುಟ್ಟಿದವರಿದ್ದಾರಲ್ಲ ಭೂಲೋಕದ, ಅವರ ಸ್ಥಿತಿ ಏನು ಗತಿ ಏನು ಇದನ್ನಷ್ಟೇ ತಾನೇ ಪರೀಕ್ಷಿಸಬೇಕಾದದ್ದು. ಹಾಗೆಯೇ ಲೋಕವನ್ನೆಲ್ಲ ಸಂಚರಿಸುತ್ತಾ ಮರ್ತ್ಯದಲ್ಲಿರತಕ್ಕ ಜೀವ ಜಾತವೆಲ್ಲ ಹೇಗಿದೆ ಅನ್ನುವುದನ್ನು ತಿಳಿಯುವ ಕುತೂಹಲ ನನಗೂ ಉಂಟು. ಮತ್ತು ಹೋಗುವಾಗ ನಮ್ಮಲ್ಲಿ ಒಂದಿರ್ತದೆ, ನಮ್ಮಪ್ಪನ ಸೃಷ್ಟಿ ಅಲ್ವೋ, ಹೇಗುಂಟು ಅಂತ ತಿಳಿಯುವ ಸಹಜ ಅಂತ. ಮತ್ತ ನಮ್ಮ ಅಪ್ಪ ಮಾಡುವ ಕಾರ್ಯವನ್ನೇ ನಾವು ಮಾಡಬೇಕು ಅಂತ ಹೊರಟಾಗ ನನಗೆ 2 ಸಲ ಶಾಪ ಸಿಕ್ಕಿದ ಕಾರಣ ನಾವು ಯಾವ ಕಾರ್ಯವನ್ನು ಮಾಡಲಿಕ್ಕಿಲ್ಲ, ಮಾಡಿದ ಕಾರ್ಯವನ್ನು ನೋಡುವುದು. ಪ್ರಭೋ, ಭೂಲೋಕದ ಜನರ ಅವಸ್ಥೆಯನ್ನು ಕಂಡಾಗ ನೀನು ಕೇಳದೇ ಇದ್ರು ನಾನದನ್ನು ಹೇಳಬೇಕಾದವನು ಎನ್ನುವ ಪ್ರಜ್ಞೆ ನನ್ನಲ್ಲಿ ಹುಟ್ಟಿದೆ. ಈಗ ವ್ಯವಸ್ಥೆ ಹೋಗಿ ಅವ್ಯವಸ್ಥೆ ಆಗಿದೆ. ಅವ್ಯವಸ್ಥೆ ಅನ್ನುವುದಕ್ಕಿಂತಲೂ ಸುಖವಾಗಿದ್ದಾರೋ ಅಂತ ನೀ ಕೇಳಿದ ಪ್ರಶ್ನೆಗೆ
ಇಲ್ಲ ಅಂತ ನಾನು ಹೇಗೆ ಹೇಳಲಿ ಎಂಬ ಸಂಕಟ ನನಗೆ. ಹಾಗಿದ್ರೆ ಏನು ಅರ್ಥ ಅದರದ್ದು? ಪ್ರಭು ಆಲಿಸಬೇಕು. ಧರೆಯೊಳು ಬಹುಮಂದಿ ಬಡವರಾಗಿಹರು, ಕೆಲವರೇ ಶ್ರೀಮಂತರಿರುವುದು. ಧರೆಯೊಳು ಬಹುಮಂದಿ ಬಡವರಾಗಿಹರು, ಪರಿವಾರ ಸಹಿತಾಗಿ ಪರಿತಪಿಸುವರು. ಅರಸುತ್ತ ಕಂದ ಮೂಲಂಗಳ ತಿಂದು ಹೊರೆವರು ಜಠರವ ದಿನವೆಲ್ಲ ನೊಂದು ವಿಧಾತ ವಾಣಿನಾಥ, ನಾರದ, ಜಗತ್ತಿನಲ್ಲಿ ನಿನ್ನ ಸೃಷ್ಟಿಯಿಂದ ಮೂಡಿ ಬಂದ ಉಳಿದೆಲ್ಲ ಜೀವಗಳಿಗೂ ಅವುಗಳದ್ದೇ ಆದಂತಹ ಬದುಕುವ ಒಂದು ವಿಧಾನವು ರೂಪುಗೊಂಡಿರ್ತದೆ. ಅವುಗಳು ಬುದ್ಧಿಯನ್ನು ಉಪಯೋಗಿಸಿ ಇನ್ನೊಬ್ಬನ ದಾರಿಯನ್ನು ಕಟ್ಟುವುದಾಗಲಿ, ತನಗೆ ಅಕ್ರಮವಾದ ಇನ್ನೊಂದು ಪಥವನ್ನು ನಿರ್ಮಿಸುವುದಾಗಲಿ ಮಾಡುವುದಕ್ಕೆ ಹೋಗುವುದಿಲ್ಲ. ಆದರೆ ಯಾರು ಬುದ್ಧಿವಂತರು ಅಂತ ತಿಳಿದಿದ್ದೇವೋ ಆ ಮಾನವರು ಮಾತ್ರ ನಿನ್ನ ಸೃಷ್ಟಿಯಲ್ಲಿ ತರತಮವನ್ನು ಕಲ್ಪಿಸಿಕೊಂಡು ಕೆಲವರ ಸ್ಥಿತಿ ಉತ್ತಮವಾಗಿಯೂ ಇನ್ನನೇಕರ ಸ್ಥಿತಿ ತೀರ ಹೀನಾಯವಾದಂಥದ್ದು ಆಗಿಯೂ ಪರಿವರ್ತನೆಗೊಂಡದ್ದನ್ನು ನಾವು ಕಾಣ್ತೇವೆ. ಯಾವ ರೀತಿಯಲ್ಲಿ? ಒಂದೇ ಉದಾಹರಣೆ ಕೊಡ್ತೇನೆ. ಮನೋಧರ್ಮವು ದೇಹಧರ್ಮಕ್ಕೆ ಕಾರಣವಾಗ್ತದೆ ಹೌದು ಅಂತ ಆದರೆ ಹೌದು, ಅದು ಅವರವರ ವಿಧಿ ಅಂತ ಸ್ವೀಕರಿಸೋಣ. ಆದರೆ ಒಬ್ಬನ ಮನೋಧರ್ಮ ಇನ್ನೊಬ್ಬನ ದೇಹಧರ್ಮಕ್ಕೆ ಕಾರಣವಾಗ್ತದೆ ಅಂತಾದರೆ ಸೃಷ್ಟಿಯಲ್ಲಿ ಅನೇಕರು ಬಡವರಾಗಿಹರು, ಕೆಲವರಷ್ಟೇ ಸಿರಿವಂತರಾಗಿಹರು. ಅವರವರ ಕರ್ಮ ಅಂತ ಹೇಳೋಣವೇ. ಆದರೆ ಯಾರು ಸಿರಿವಂತರೋ ಅವರ ಕರ್ಮದಿಂದ ಬಡವರು ಬಡವರಾಗಿ ಉಳಿಯುವ ಹಾಗಾಗಿ ಹೋಯ್ತಲ್ಲ. ಶ್ರೀಮಂತರ ಕರ್ಮದಿಂದ. ಹೌದು, ಯಾಕಂದ್ರೆ ಇನ್ನೊಬ್ಬ ಶ್ರೀಮಂತನಾಗ ಕೂಡದು ಎಂಬಂತೆ ಅವರ ಮನೋಧರ್ಮವು ಪ್ರೇರಿಸ್ತದೆ. ಬಡವನಾದವನಿಗೆ ಬೇರೆ ಯಾವುದಿಲ್ಲದೆ ಹೋದರೂ ಹೊಟ್ಟೆಗೊಂದಿನಿತ ಆಹಾರವಾದರೂ ಬೇಕೋ ಬೇಡವೋ? ಆಹಾರ ಬೇಕಲ್ಲ. ನೀ ಸೃಷ್ಟಿಸಿದ ಮೇಲೆ ಅವುಗಳು ಬದುಕಿ ಬಾಳುವುದಕ್ಕೊಂದು ಅನುಕೂಲ ಕಲ್ಪಿಸಿ ಬಿಡ್ಬೇ. ಇಲ್ಲದೆ ಇದ್ರೆ ಜೀವರಿಗೆ ಹಸಿವೇ ಇಲ್ಲ ಅಂತ ನೀನೇನಾದ್ರೂ ಶಾಸನ ಮಾಡಿದರೆ ಅದಾದ್ರೂ ನಡೆದೀತೋ ಏನು. ಆದ್ರೆ ಹಸಿವೇ ಇಲ್ಲ ಅಂತಂದ್ರೆ ಪ್ರಪಂಚವೇ ನಡೀಲಿಕ್ಕಿಲ್ಲ. ಹಾಗಾಗಿ ಅವರು ಹಸಿವನ್ನು ತೀರಿಸಿಕೊಳ್ಳಬೇಕಾದ ಅನಿವಾರ್ಯ ಉಂಟು ಎಂಬಲ್ಲಿ ಆಹಾರವನ್ನಾದರೂ ಎಲ್ಲಿಂದ ಪಡೆಯಬೇಕು? ದುಡಿದವನಿಗೆ ಹೊಟ್ಟೆ ತುಂಬ ತಿನ್ನುವುದಕ್ಕಿಲ್ಲದೆ ಹೋದ್ರೆ ದುಡಿಯುವುದಾದರೂ ಯಾವ ಶಕ್ತಿಯಿಂದ? ಹೌದೇ, ಬಡವರು ಉಣ್ಣುವುದಕ್ಕನ್ನ ಇಲ್ಲದೆ ತಿನ್ನುವುದಕ್ಕೇನಾದರೂ ಸಿಕ್ಕುವುದಲ್ಲ, ಸಿಕ್ಕಿದ್ದನ್ನು ತಿನ್ನಬೇಕಾದ ಅನಿವಾರ್ಯತೆಗೊಳಗಾಗಿದ್ದಾರೆ. ಹೌದಾ? ಅಂದರೆ ಸಂಪಾದನೆ ಮಾಡುವುದಕ್ಕೆ ಮನಸ್ಸುಂಟು ಆದರೆ ದಾರಿ ಇಲ್ಲ, ತಿನ್ನಬೇಕು ಅನ್ನುವುದಕ್ಕೆ ಹಸಿವುಂಟು ಆದರೆ ತಿನ್ನುವುದಕ್ಕೆ ವಸ್ತು ಇಲ್ಲ. ಈ ಸ್ಥಿತಿಯಲ್ಲಿ ಅವರಿದ್ದಾರೆ. ಮರದ ಎಲೆಯ, ಬಳ್ಳಿಯ ಚಿಗುರ, ಕಂದ ಮೂಲಗಳ ಸಿಕ್ಕಿದ್ದನ್ನು ತಿನ್ನಬೇಕಾದ ಸ್ಥಿತಿ ಅವರಿಗುಂಟು. ಆದ್ದರಿಂದಲೇ ಅವರ ಆ ಸಂಕಟವನ್ನು ನೋಡುವುದಕ್ಕೆ ಕಷ್ಟ ಆಗ್ತದೆ ಸ್ವಾಮಿ. ಎಲ್ಲರೂ ಸುಖವಾಗಿರಬೇಕು ಅನ್ನೋದು ಹಿರಿದಾದ ಆದರ್ಶವೇ ಹೌದಾದರೂ ಹೌದು, ಮರ್ತ್ಯ ಪ್ರಪಂಚದಲ್ಲಿ ಅದು ನಡೆಯುತ್ತಾ ಇಲ್ಲ ಎನ್ನುವುದು ಸ್ಪಷ್ಟವೇ. ಹಾಗಾಗಿ ಹಸಿವಿನಲ್ಲಿ ಇದ್ದವರಿಗೆ ಹೊಟ್ಟೆ ತುಂಬಿಸುವುದಕ್ಕೊಂದು ದಾರಿ ವ್ಯವಸ್ಥೆ ಆಗಬೇಕು. ಬೇಡುವ ಮಾಡಬೇಕಾದವರು ಯಾರು? ಕರುಣಾನಿಧಿಗೆ ಹೇಳಿದಕ್ಕೆ ನೀನೇ ಪರಿಹರವ, ನೀನಲ್ವೇ ಸ್ವಾಮಿ ಪರಿಹಾರವನ್ನು ಕೊಡಬೇಕಾದವ. ಬಡವರ ಪೊರೆವುದಕ್ಕೆ ಮನ ಮಾಡಬೇಕೆನ್ನುತ್ತ ಬಡವರ ಪೊರೆವುದಕ್ಕೆ ಮನ ಮಾಡಬೇಕೆನ್ನುತ್ತ ಋಷಿವರನು ಮರುಗಿ ನುಡಿಯಲು ಸೃಷ್ಟಿ ಅಂತ ನೀ ಕೇಳಿದ್ದಕ್ಕೆ ನಿವೇದಿಸಿಕೊಂಡಿದ್ದೇನೆ ಇರುವ ವಸ್ತುಸ್ಥಿತಿಯನ್ನು. ಅವರ ಸಂಕಟವನ್ನು ನಿವಾರಿಸಬೇಕಾದವರು ಯಾರು? ನನ್ನಂಥವ ಒಬ್ಬ ಸನ್ಯಾಸದಂತೆ
ಬದುಕನ್ನು ಸಾಗಿಸ್ತಾ ಇರುವವ. ನಾ ಸಂಪಾದಿಸುವುದಕ್ಕೂ ಆಗೋದಿಲ್ಲ, ಸಂಪಾದಿಸಿದ್ದನ್ನು ಹಂಚುವುದಕ್ಕೂ ಆಗೋದಿಲ್ಲ. ನಾನು ಹಂಚಿದವರ ಬುದ್ಧಿಯನ್ನು ಬೆಳೆಯಿಸೀತೆ ಹೊರತು ಹೊಟ್ಟೆಯನ್ನಲ್ವಲ್ಲ. ಹಾಗಾಗಿ ಇದಕ್ಕೊಂದು ದಾರಿಯನ್ನು ಲೋಕದ ತಂದೆಯಾದ ನೀನೇ ಕಾಣಿಸಬೇಕು ಸ್ವಾಮಿ. ನಾರದ ಶಾರದೆಯರ ಸಂಯೋಜಿಸುತ್ತ ಶಾರದೆಯರ ಸಂಯೋಜಿಸುತ್ತ ಒಂದು ವಸ್ತುವ ವಿರಚಿಸುತ್ತ ಓಹೋ, ಒಂದು ವಸ್ತುವ ವಿರಚಿಸುತ್ತ ಸುರಮುನಿಯೊಡ ನಿಂತೆಂದ ನರ್ತಿಯಲಿ ಇದಕ್ಕೋ ಕೊಡುವೆನು ನಿನ್ನ ವಶಕ್ಕೆಂದು, ಇದಕ್ಕೋ ಕೊಡುವೆನು ನಿನ್ನ ವಶಕ್ಕೆಂದು. ಇದಕ್ಕೂ ಕೊಡುವೆನು ನಿನ್ನ ವಶಕ್ಕೆಂದು ಪನಸಾಭಿಧಾನವ ವಿಧಿಸಿ ರಚಿಸಿದ ಬೀಜವನ್ನೊಂದು ಮುದದಿ ನೆಲದೊಳಗಿಟ್ಟು ಬೆಳೆಸಲು ಅದುವೆ ಗಿಡವಾಗುತ್ತ ಫಲಗಳ ಒದಗಿಸುತ್ತಲಾಹಾರದೊಂದಿಗೆ ಸದುಪಯೋಗದ ವೃಕ್ಷವಾಗುವುದು. ಕೇಳು ನಾರದ ಮುನಿ ಕುಲೋತ್ತಮನೇ, ನಾರದ, ಹಿರಣ್ಯ ಗರ್ಭ ಬ್ರಹ್ಮನ ಸೃಷ್ಟಿಯಲ್ಲಿ ಭೂಲೋಕದಲ್ಲಿರುವಂತಹ ಮನುಷ್ಯರು ಹಸಿವಿನಿಂದ ನರಳುತ್ತಾ ಇದ್ದಾರೆ, ಹೊಟ್ಟೆಗಿಲ್ಲದೆ ನರಳುತ್ತಾ ಇದ್ದಾರೆ ಎನ್ನುವ ಮಾತನ್ನು ಹೇಳುವಾಗ ನಿಜಕ್ಕೂ ಖೇದವಾಗ್ತಾ ಉಂಟು ನನಗೆ. ಹಾಗಿದ್ರೆ ಒಂದು ಸೂಕ್ತವಾದ ಪರಿಹಾರ ಆಗಬೇಕಿದೆ. ಒಂದು ದಾರಿ ಆಗಬೇಕು. ಮುಖ್ಯವಾಗಿ ತಿನ್ನುವುದಕ್ಕೆ ಏನಾದರೂ ಒಂದು ವಸ್ತು ಆಗಬೇಕು ಅವರಿಗೆ. ಸದಾ ಲಭ್ಯವಿರತಕ್ಕದ್ದು, ಸುಲಭದಲ್ಲಿ ಲಭ್ಯವಿರಬೇಕಾದ್ದಾಗಬೇಕು. ಹಾಗಾಗಿ ನೀನು ನನ್ನಲ್ಲಿ ಪ್ರಾರ್ಥಿಸುತ್ತಿರುವಂತಹ ವೇಳೆಯಲ್ಲಿ ಈವರೆಗಿನ ಸೃಷ್ಟಿಯಲ್ಲಿ ಸಾಮಾನ್ಯವಾಗಿ ಎಲ್ಲ ಬೇಕಾದದ್ದನ್ನು ಸೃಷ್ಟಿಸಿದವನು ನಾನು. ಹೌದು. ಆದರೂ ಒಂದು ಕೊರತೆ ಉಂಟು ಅಂತ ಆಯ್ತು. ಹಾಗಿದ್ರೆ ಅಂತ ಕಾಣ್ತದೆ. ಆ ಕೊರತೆಯನ್ನು ಪೂರೈಸಬೇಕಾದ್ದು ನನ್ನ ಧರ್ಮ ಈ ಹೊತ್ತಿಗೆ. ಹಾಗಾಗಿಯೇ ಇದು ಯೋಚನಾ ಆದ ತಕ್ಷಣ ನೋಡೊಂದು ಬೀಜವನ್ನು ಸೃಷ್ಟಿ ಮಾಡಿದ್ದೇನೆ, ಬ್ರಹ್ಮ ಬೀಜ. ಇದು ಏನು ಅಂತೇಳಿ, ಬ್ರಹ್ಮನಿಂದ ಸೃಷ್ಟಿಯಾದ ಬೀಜ ಅಂತ. ಅದೇ ಬ್ರಹ್ಮ ಬೀಜ ಅಂದ್ರೆ ಅರ್ಥ ಅದೇ ಅಲ್ವಾ? ಆದ್ರೂ ಪೂರ್ತಿ ಆಗ್ಬೇಕದು. ಬ್ರಹ್ಮನಿಂದ ಸೃಷ್ಟಿಯಾದ್ದು ಅಂತ ಹೇಳಿದ್ರೆ ಕೇಳಲಿಕ್ಕೆ ಚಂದ ಇರ್ತದೆ. ಹಾಗಾಗಿ ನಿನಗೆ ಕೇಳುವುದಕ್ಕೆ ನೀನು ವಿಶ್ವ ಮಾಡಿದ್ರೆ ಆಗುದಿಲ್ಲ ಅಲ್ಲಿ ವಾಕ್ಯವನ್ನು. ಅಲ್ಲ, ನಿನ್ನ ಬೀಜಕ್ಕೆ ನೀನೇ ಹೆಸರು ಕೊಡಬೇಡುವ. ಅದಕ್ಕೆ ಹೇಳಿದ್ದು ನಾನು, ಬ್ರಹ್ಮನಿಂದ ಸೃಷ್ಟಿಯಾದ ಬೀಜ. ಮುಂದುವರಿತೇನೆ ನಾನೀಗ, ಅದಕ್ಕೆ ಹೆಸರು ಕೊಡ್ತೇನೆ. ಎಲ್ಲಿವರೆಗೆ ಮುಂದುವರಿತಿ ಅಂತ ನಮ್ಗೆ ಗೊತ್ತಾಗ್ತದ. ಹೆಸರು ಕೊಡ್ತೇನೆ. ನಾವು ಮಾತಾಡಿಕೊಳ್ಳುವುದು, ನೀನು ನನ್ನಂತೆ ಮಾತಾಡುವುದು ಕಡಿಮೆ ನೋಡು. ನೀನು ಆಗಾಗ ಬರ್ತಿ ಹೋಗ್ತಿ. ಹೌದೌದು. ಶಾರದೆ ಹತ್ರ ಮಾತಾಡಿ ಹೋಗ್ತಿ. ಮಾತಾಡ್ಲಿಕ್ಕೆ ಸಿಗುವವರೇ ಬೇರೆ. ನೋಡು, ಈ ಫಲವನ್ನು ನೀನು, ಈ ಬೀಜವನ್ನು ತೆಗೆದುಕೊಂಡು ಭೂಲೋಕಕ್ಕೆ ಹೋಗಬೇಕು. ಭೂಲೋಕದಲ್ಲಿ ಯಾವುದಾದ್ರೊಬ್ಬ ಕೃಷಿಕನ ಕೈಯಲ್ಲಿ ಕೊಡು. ಸರಿ. ಇದನ್ನು ಮಣ್ಣಿನಲ್ಲಿ ಹಾಕಿ ಆ ಮೂಲಕ ಒಂದು ಸಸಿ ಆಗಲಿ, ಇದು ವೃಕ್ಷವಾಗಿ ಬೆಳೀತದೆ. ವೃಕ್ಷವಾಗಿ ಸದಾ ಒಂದು ಫಲ ಕೊಡುವಂಥ ಮರ ಇದ್ರೆ ಆಗಿ ಬೆಳೀತದೆ ಇದು. ಸರಿ. ಹಲವಾರು ಇದಕ್ಕೆ ಹೆಸರು ಒಂದು ಯೋಗ್ಯವಾದ್ದು ಬೇಕು. ಇಲ್ಲ ಇದ್ರೆ ನೀನು ಹೇಳಿದಾಗೆ ಒಬ್ಬೊಬ್ಬ ಒಂದೊಂದು ರೀತಿಯಲ್ಲಿ ಮಾತಾಡ್ತಾರೆ. ಹಾಗಾಗಿ ಫನಸ ಫಲ ಅದನ್ನು ಹಾಗೆ ಲಘುವಾಗಿ ಬೇಕಿದ್ರೆ ಹಲಸು ಅಂತಲೇ ಸುಲಭದಲ್ಲಿ ಹೇಳುವ, ಜನಸಾಮಾನ್ಯರಿಗೆ ಭೂಲೋಕದವರಿಗೆ ಅರ್ಥ ಆಗಲಿಕ್ಕೆ ಹಲಸು ಎನ್ನುವ ಶಬ್ದವನ್ನೇ ಬಳಸುವ ನಾವು. ಹಲಸು ಎನ್ನುವಂಥ ಈ ಫಲ, ಇದನ್ನು ತಗೊಂಡು ಹೋಗಬೇಕು, ಇದನ್ನು ಕೊಡಬೇಕು. ಇದು ಬಹಳ
ಇದನ್ನು ಬೆಳೆಸುವುದಕ್ಕೆ ಕಷ್ಟ ಇಲ್ಲ, ಬಹಳ ಸುಲಭ ಸಾಧ್ಯವಾಗಿ ಇದರ ಕೃಷಿಯನ್ನು ಮಾಡಬಹುದು, ಆತ ಇದನ್ನು ಬೆಳೆಸಬಹುದು. ಇದು ಅವನ ಹೊಟ್ಟೆ ತುಂಬಲಿಕ್ಕೆ ಯೋಗ್ಯವಾದಂಥ ಒಂದು ಫಲ ಕೊಡುವ ಮರ ಆಗಿ ಬೆಳೀತದೆ. ಸರಿ, ಇದನ್ನು ಮತ್ತೆ ಅಭಿವೃದ್ಧಿ ಮಾಡಿಕೊಂಡು ಹೋಗ್ಬೋದು. ಆದರೆ ನಿನ್ನ ಪ್ರಶ್ನೆಗೆ ಇದು ಪೂರ್ತಿ ಉತ್ತರ ಆಗಲಿ. ಕೇವಲ ಹೊಟ್ಟೆ ತುಂಬಿದ್ರೆ ಸಾಕೋ, ಸಾಲದು. ಮನುಷ್ಯ ಆರೋಗ್ಯಪೂರ್ಣವಾಗಿಯೂ ಇರಬೇಕು. ರುಚಿ ಭರಿತ ಫಲವಿದರೊಳು ಔಷಧೀಯ ಗುಣದ ನಿಚಯ ಒಡಗಿಹುದಯ್ಯ ಮುನಿಪಾಲ ನೀನಿದನು ಪ್ರಚುರಪಡಿಸಲು ಧರೆಯೊಳಭಿವೃದ್ಧಿಗೊಳ್ಳುವುದು ಹಲವಾರು ಮರಗಳಾಗಿ ಸುಚರಿತನಿಕೊಳ್ಳೆನು ತನಾರದನ ವಶಕಿತು ಬೀಳ್ಕೊಂಡು ವಾಣಿ ರಮಣ ವಾಣಿ ರಮಣ ಕೇವಲ ಹೊಟ್ಟೆ ತುಂಬಿದರೆ ಸಾಲದು ನೋಡು. ಇದರಲ್ಲಿ ಒಂದಷ್ಟು ಔಷಧೀಯ ಗುಣಗಳನ್ನು ಹಾಕ್ತೇನೆ ನಾನು. ಈ ಫಲದಲ್ಲಿ ಒಳ್ಳೆ ಏನೆಲ್ಲ ಜೀವಸತ್ವಗಳುಂಟು, ಔಷಧೀಯ ಗುಣ ಉಂಟು ಅಂತ ಹೇಳಬೇಕಿದ್ರೆ ನಾನೇ ಆಗಬೇಕಷ್ಟೇ. ಯಾಕೆಂದ್ರೆ ಭವರೋಗಕ್ಕೆಲ್ಲ ಔಷಧ ಕೊಡುವ ನೀನೇ ಅಲ್ವ. ಹಾಗಾಗಿ ಸೃಷ್ಟಿ ಮಾಡಿದವನು ನಾನಾದ್ರಿಂದ ಅದರ ಔಷಧೀಯ ಗುಣವನ್ನು ರೋಗವನ್ನು ಸೃಷ್ಟಿ ಮಾಡಿದವ ನೀನಾದ ಕಾರಣ ಯಾವುದಕ್ಕೆ ಪರಿಹಾರವನ್ನು ನೀನೇ ಹೇಳಬೇಕು. ಪರಿಹಾರ ನಾನೇ ಹೇಳಬೇಕಷ್ಟೇ. ಹಾಗಾಗಿ ಯಾವ ಔಷಧೀಯ ಗುಣ ಉಂಟು ಎನ್ನುವುದನ್ನು ನಾನೇ ನಿನಗೆ ಇದರಲ್ಲಿ ವಿವರಿಸ್ತೇನೆ. ಒಳ್ಳೆಯದು. ಬಹಳಷ್ಟು ಖನಿಜಗಳು ಉಂಟು ಇದರಲ್ಲಿ, ಹಾಗೆ ಜೀವಸತ್ವಗಳು ಬಹಳಷ್ಟು ಉಂಟು. ಹಾಗೆ ಈ ಫಲದಲ್ಲಿ ನಾರಿನ ಅಂಶವನ್ನು ಬಹಳಷ್ಟು ಇಡ್ತೇನೆ ನಾನು. ಯಾಕೆಂದ್ರೆ ಬಹಳಷ್ಟು ಮಂದಿಗೆ ಬಹಳ ದೇಹ ದಾರ್ಢ್ಯ ಬೊಜ್ಜು ತುಂಬಿ ಹೇಗೆ ನಾವು ಕೃಷರಾಗುವುದು, ಆರೋಗ್ಯಪೂರ್ಣವಾಗಿರುವುದು ಎನ್ನುವಂಥ ಸಮಸ್ಯೆ ಕಾಡುವಂಥದ್ದು ಉಂಟು ಭೂಲೋಕದಲ್ಲಿ. ಹಾಗಾಗಿ ಇದನ್ನು ಸೇವಿಸಿದರೆ ಸಹಜವಾಗಿ ಇದರ ನಾರಿನ ಅಂಶದಿಂದ ಅವರ ಆರೋಗ್ಯ ಸುಧಾರಣೆ ಆಗ್ತದೆ. ಸರಿ. ಹಾಗೆ ಯಾವುದೇ ದೇಹ ಆರೋಗ್ಯಪೂರ್ಣವಾಗಿರಬೇಕಿದ್ರೆ ಮಲಮೂತ್ರಾದಿಗಳು ಚೆನ್ನಾಗಿ ವಿಸರ್ಜನೆ ಆದರೆ ಮಾತ್ರ ಆಗುವಂಥದ್ದು. ಮಲಬದ್ಧತೆ ಉಂಟಾಯ್ತೋ ಮನುಷ್ಯನಿಗೆ ಮತ್ತೆ ಬೇರೆ ರೋಗ ಬರಬೇಕು ಅಂತ ಇಲ್ಲ, ಅದುವೇ ಸಾಕಾಗ್ತದೆ. ಅದು ಮನುಷ್ಯರಿಗೆ ಮಾತ್ರ ಇರುವ ಕಷ್ಟ. ಹಾಗಾಗಿ ಆ ಮಲಬದ್ಧತೆ ನಿವಾರಣೆ ಆಗಬೇಕಿದ್ರೆ ಇದು ಬಹಳ ದಿವ್ಯ ಔಷಧ. ಯಾಕೆಂದ್ರೆ ಇದರ ಆ ನಾರಿನ ಅಂಶ ಬಹಳಷ್ಟು ಪ್ರಯೋಜನ ಕೊಡ್ತದೆ ಅದಕ್ಕೆ. ಹಾಗೆ ಮನುಷ್ಯ ಸದೃಢವಾಗಿ ಬೆಳಿಬೇಕು ಅಂತಾದ್ರೆ ಅವನ ಮೂಳೆಗಳು ಗಟ್ಟಿಯಾಗಿರ್ಬೇಕು. ಅದಕ್ಕೆಲ್ಲ ಖನಿಜದ ಅಂಶಗಳು ಬಹಳಷ್ಟು ಬೇಕಾಗ್ತದೆ. ಹಾಗಾಗಿ ಖನಿಜದ ಸತ್ವವನ್ನು ಇದರಲ್ಲಿ ಸೇರಿಸಿದ್ದೇನೆ ನಾನು. ಹಾಗಾಗಿ ಅದು ಸಹ ಅವನಿಗೆ ಒಳ್ಳೆಯದಾಗ್ತದೆ. ಹಾಗೆ ಹಲವಾರು ಜೀವಸತ್ವಗಳನ್ನು ಸೇರಿಸಿದ್ದರಿಂದಾಗಿ ಅವನ ದೃಷ್ಟಿಯು ಬಹಳ ಪರಿಪೂರ್ಣವಾಗಿ ವಿಕಸನ ಆಗುವುದಕ್ಕೆ ಬಹಳ ಸಾಧ್ಯತೆ ಉಂಟು ಇದರಲ್ಲಿ. ಒಟ್ಟಿನಲ್ಲಿ ಹೊಟ್ಟೆಯೂ ತುಂಬುತ್ತದೆ, ಆರೋಗ್ಯವೂ ವೃದ್ಧಿಸ್ತದೆ. ಸ್ವಾದ ಯಾವುದು? ಸ್ವಾದ ಬಹಳಷ್ಟು ಸ್ವಾದ ಇರ್ತದೆ. ಮತ್ತೆ ನೀನು ಇದನ್ನೆಲ್ಲ ಹೆಚ್ಚು ಯೋಚನೆ ಮಾಡಬೇಕು ಅಂತ ಇಲ್ಲ ನಾವು. ಇದನ್ನು ನೀನು ಬೆಳೆಸು ನೀನು. ಮತ್ತೆ ಏನಾಗ್ತದೆ ಅಂದ್ರೆ ನನ್ನ ಸೃಷ್ಟಿ ಮಾಡಿದಂತಹ ಮನುಷ್ಯ ಜನಾಂಗ ಉಂಟಲ್ಲ, ಅದರಲ್ಲಿ ಅದ್ಭುತವಾದಂತಹ ಒಂದು ಮಿದುಳು ಎನ್ನುವುದನ್ನು ನಾನು ಇಟ್ಟಿದ್ದೇನೆ ಅಂಗವನ್ನು. ಹಾಗಾಗಿ ಮನುಷ್ಯನ ಕೈಗೆ ಇದು ಒಮ್ಮೆ ಸಿಕ್ಕಿತು ಅಂತಾದರೆ ಅದರ ಮೌಲ್ಯವರ್ಧನೆಯನ್ನು ಅವನೇ ಮಾಡಿಕೊಳ್ತಾನೆ. ಹಾಗೆಯೇ ನೀನಿಷ್ಟು ಹೇಳಿದ ಕಾರಣ ಇನ್ನೂ ವಿವರ ಬೇಕು ಅಂತ ನಾನು ಹೇಳ್ತೀನಿ. ನೀನು ಏನು ಹೇಳದಿದ್ರೆ ನಾನು ಏನು ಕೇಳ್ತಿರ್ಲಿಲ್ಲ. ನೀನು ಸ್ವಲ್ಪ ಹೇಳಿ ಉಳಿದದ್ದನ್ನು ಬಿಟ್ಟರೆ ಹೇಗೆ? ಅದಕ್ಕೆ ಹೇಳಿದ್ದು. ಇನ್ನು ಅದು ಸ್ವಾದವನ್ನು ಅವರು ಸವಿದೇ ನೋಡಲಿ, ನಾವು ಹೇಳುವುದು ಬೇಡ. ಹಾಗಾಗಿ ಆಮೇಲೆ ಎಷ್ಟು ಇದು ಆಪ್ಯಾಯಮಾನವಾದೀತು ಅಂತ ಹೇಳಿದರೆ ಮುಂದೆ ಮನುಷ್ಯ ಇದನ್ನೊಂದು ಹಬ್ಬವಾಗಿ ಆಚರಿಸಲಿಕ್ಕೂ ಸಾಧ್ಯ ಉಂಟು. ಹಲಸು ಹಬ್ಬ ಅಂತಲೇ ಮಾಡಿಯ ನಾವು, ದಿನನಿತ್ಯ ಇದನ್ನೇ ಮಾಡಿಯ ನಾವು. ಅದಕ್ಕೆ ಕೇಳಿದ್ದು. ಈಗ ದಿನನಿತ್ಯ ಇದನ್ನೇ ತಿಂದರೆ ಆರೋಗ್ಯಕ್ಕೆ ಏನೋ ತೊಂದರೆ ಇಲ್ವಾ? ಅದೇನು ತೊಂದರೆ ಆಗ್ಲಿಕ್ಕಿಲ್ಲ. ಹಾಗೆ ಮತ್ತೆ ಭೂಮಿಯಲ್ಲಿ ನಾನು ವೈದ್ಯರನ್ನು ಸೃಷ್ಟಿ ಮಾಡಿದ್ದೇನೆ. ಹಾಗಾಗಿ ತೀರಾ ಹೆಚ್ಚು ಕಡಿಮೆ ಆದರೆ ಅವರ ಬಳಿಗೆ ಅವರು ಹೋಗುವ ವ್ಯವಸ್ಥೆಯನ್ನು ನಾನು ಮಾಡಿಕೊಳ್ತೇನೆ. ಆ ವೈದ್ಯರೇ ಇದನ್ನು ಹೇಳಿ ಯಾರು ನಾರಿನ ಅಂಶ ಸ್ವಾದ ಉಂಟು, ಅಜೀರ್ಣಕ್ಕೂ ಆಗ್ತದೆ, ಜೀರ್ಣಕ್ಕೂ ಆಗ್ತದೆ. ಆ ವೈದ್ಯರು ಹೇಳಲಿಕ್ಕಿಲ್ವ?
ಖಂಡಿತ ಹೇಳ್ತಾರೆ. ಯಾಕೆಂದ್ರೆ ನಾನೇ ಸೃಷ್ಟಿ ಮಾಡಿದ ವೈದ್ಯರಲ್ಲ. ತಿನ್ನದ ನನಗೆ ಯಾಕೆ ಸ್ವಾಮಿ ಉಪದೇಶ? ನೀನು ತಿಂದು ನೋಡ್ಬೇಕು ಅವಾಗ. ಹಾಗಾಗಿ ಇದು ಯಾಕೆ ಹೇಳಿದ್ದು ಗೊತ್ತುಂಟು, ನಿನಗೆ ಇಷ್ಟು ಗೊತ್ತಿಲ್ಲದೆ ಇದ್ರೆ ನೀನು ಕೇವಲ ಈ ಬೀಜವನ್ನು ಕೊಂಡೋಗಿ ಇದನ್ನು ನಡಬೇಕು, ಇದು ನಿಮಗೆ ವೃದ್ಧಿ ಆಗ್ತದೆ ಅಂತ ಹೇಳಿದ್ರಲ್ಲಿ ಜನ ಪರಿಣಾಮಕಾರಿಯಾಗುವುದು ನಾನು ಹೇಳಬೇಕು, ನೀನು ಹೇಳಬೇಕಾದ್ದು ಈಗ ನಿನ್ನ ಕೈಯಲ್ಲಿ ಕೊಡುವಂತದ್ದು ನಾನು. ಹಾಗಾಗಿ ಇದನ್ನು ಜೋಪಾನವಾಗಿ ತೆಗೆದುಕೊಂಡು ಹೋಗಿ ಸರಿ ಭೂಮಿಯಲ್ಲಿ ತಲುಪಿಸಿ ಇದನ್ನೊಂದು ಪ್ರಸಾರ ಮಾಡುವ ಕೆಲಸ ನೀನು ಮಾಡಬೇಕು. ಒಳ್ಳೆಯದು ಸ್ವಾಮಿ, ಒಳ್ಳೆಯದಾಗಲಿ ನಿನಗೆ. ನಿನ್ನ ಬೀಜ ಪ್ರಸಾರದ ಕೆಲಸಕ್ಕೆ ಈಗ ಹೊರಟೆ. ಹಲಸಿನ ಬೀಜ ಪ್ರಸಾರದ ಕೆಲಸ ಆದೀತು. ಹಿರಿಯರಿಂದಲೇ ಬಂದಂತಹ ಅಧಿಕಾರ. ಗಂಧವತಿಪುರದ ಒಡೆಯನಾಗಿದ್ದೇನೆ ನಾನು. ರಾಜ್ಯಭಾರವನ್ನು ಮಾಡುತ್ತಲಿದ್ದೇನೆ. ಸರಿಯಾದಂತಹ ಗುರುಗಳಿಂದ ಉಪದೇಶವನ್ನು ಪಡೆದವನು ನಾನು. ಹಿರಿಯರ ಆಶೀರ್ವಾದವು ನನ್ನ ಶಿರದ ಮೇಲಿದೆ. ಮಂತ್ರಿ ಮಾಗಧರಾದಿಯಾಗಿ ಬೇಕಾದಂತಹ ಪಡೆ ನನ್ನ ಕಾರ್ಯಕ್ಕೆ ಸಹಾಯಕರಾಗಿ ನನ್ನೊಡನೆಯೇ ಇದ್ದಾರೆ. ಗಂಧವತಿಪುರ, ಗಂಧ ಅಂದರೆ ಪರಿಮಳ. ಸಾಮಾನ್ಯರು ಹೇಳುವಂತೆ ಗಂಧ ಅಂದರೆ ಪರಿಮಳ. ಯಾವುದರ ಪರಿಮಳ? ಈ ಪುರದ ವಿಶೇಷತೆಯೇ ಅತ್ಯುನ್ನತವಾದಂತಹ ಸ್ಥಿತಿಯಲ್ಲಿ ರಾಜ ಪ್ರಜೆಗಳ ಸಂಬಂಧ ಹೇಗಿರಬೇಕು ಅದಕ್ಕನುಗುಣವಾಗಿಯೇ ನಮ್ಮ ಆಡಳಿತದ ಚುಕ್ಕಾಣಿಯೂ ಕೂಡ ನನ್ನ ಕೈಯಲ್ಲಿದೆ. ನನ್ನ ಒಬ್ಬನಿಂದಲೇ ಆಗುವಂತಹ ಕಾರ್ಯವಲ್ಲ. ಬೇಕಾದಂತಹ ಮಂತ್ರಿಗಳಿದ್ದಾರೆ, ಸೇನಾಧಿಪತಿಗಳಿದ್ದಾರೆ. ಸೌಂದರ್ಯದಾಗರವೆನಿಪ ಈ ಗಂಧವತಿಪುರ ಅಂತೇಳಿ ಈ ಪುರಕ್ಕೆ ಬಂದವರು ಹೇಳ್ತಾರೆ. ಆದ್ದರಿಂದ ಯಾವುದು ಬೇಕೋ ಅದು ಉಂಟು, ಯಾವುದು ಬೇಡವೋ ಅದನ್ನು ಕಿತ್ತು ಎಸೆದಿದ್ದೇನೆ. ಯಾಕಂದರೆ ಕಳ್ಳಕಾಕರ ಭಯ, ದುಷ್ಟರ ಉಪಟಳ ಇದು ಯಾವುದೂ ಕೂಡ ಈ ನಮ್ಮ ಗಂಧವತಿಪುರಕ್ಕೆ ಇಲ್ಲ. ಸದೃಢರಾದಂತಹ ಸೇನಾನಿಗಳು ನಮ್ಮಲ್ಲಿದ್ದಾರೆ. ಯೋಗ್ಯವಾದಂತಹ ಸಲಹೆ ಸೂಚನೆಗಳನ್ನು ಆಗಾಗ ಕೊಟ್ಟು ನಮ್ಮನ್ನು ಮುನ್ನಡೆಸುವಂತಹ ಮಂತ್ರಿವರೇಣ್ಯರೂ ಇದ್ದಾರೆ. ಆದ್ದರಿಂದಲೇ ಈ ಪುರ ಆರ್ಯಾವರ್ತದಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಹಿರಿಯರು ಒಂದು ಮಾತನ್ನು ಹೇಳಿದ್ದಾರೆ. ಈ ಪ್ರದೇಶ, ಈ ಪುರ ಹೇಗಿರಬೇಕು ಎಂಬುದಕ್ಕೆ ಒಂದು ವ್ಯಾಖ್ಯಾನವೇ ಉಂಟು. ಸುಜನರಿಗೆ ಪ್ರಿಯನಾಗಿ ಕುಜನರಿಗೆ ಹಗೆಯಾಗಿ
ಹಾಗೆ ಸುಜನರಿಗೆ ಪ್ರಿಯವಾಗಿರಬೇಕು, ಕುಜನರಿಗೆ ದುಷ್ಟನಾಗಿಯೇ ಇರಬೇಕು. ಇದೆರಡನ್ನು ಬಲ್ಲವನು ಮಾತ್ರ ಸಮರ್ಥವಾದಂತಹ ರಾಜದಂಡವನ್ನು ಪ್ರಯೋಗ ಮಾಡಬಹುದಷ್ಟೇ ಹೊರತು ಇಲ್ಲದವರಿಗೆ ಸಾಧ್ಯ ಇಲ್ಲ. ದಾಷ್ಟ್ಯವೂ ಬೇಕು, ವಿನೀತ ಭಾವವೂ ಬೇಕು. ಯಾರು ಒಳ್ಳೆಯವರಿದ್ದಾರೆ, ನಮ್ಮ ಆಸ್ಥಾನಕ್ಕೆ ಬಂದು ಹೋಗುವವರ ಮುಖವನ್ನು ಕಂಡಾಗಲೇ ಈ ಅನುಭವದ ಮೇಲೆ ಅವರ ಬುದ್ಧಿ ಏನು, ಅವನ ಸ್ಥಿರತೆ ಏನು, ಅವನ ಉದ್ದೇಶ ಏನಿರಬಹುದು, ಅವನು ಸುಜನನೋ ಕುಜನನೋ ಎಂಬುದನ್ನು ನಾವು ಊಹಿಸಬಹುದಾಗುತ್ತದೆ. ನಮ್ಮೊಡಲಿರುವಂತಹ ಮಂತ್ರಿಗಳು ಕೂಡ ಹಾಗೆಯೇ. ರಾಜಬೀದಿಯಲ್ಲಿ ನಡೆದು ಬರುತ್ತಾ ಅರಮನೆಗೆ ಯಾರು ಪ್ರವೇಶ ಮಾಡ್ತಾರೋ ಅವರ ಸ್ಥಿತಿಗತಿ ಏನು, ಅವರ ಅಂತರ್ಯ ಏನು ಎಂಬುದನ್ನು ತಿಳಿಯುವಲ್ಲಿ ನಾವು ಅನೇಕ ಗೂಢಚಾರರನ್ನಿಟ್ಟಿದ್ದೇವೆ. ನಮ್ಮ ರಾಜ್ಯಕ್ಕೆ ಹೊರಗಿನಿಂದ ಯಾವುದೇ ಶತ್ರುಗಳಿರಬಾರದು. ಆದ್ದರಿಂದಲೇ ಅಂತಹ ಶತ್ರುಗಳನ್ನು ಹಿಮ್ಮೆಟ್ಟಿಸುವಂತಹ ಸಿದ್ಧತೆ ನಮ್ಮಲ್ಲಿ ಯಾವಾಗಲೂ ತಯಾರಾಗಿಯೇ ಇರುತ್ತದೆ. ಒಂದೆರಡು ಸಂದರ್ಭಗಳಲ್ಲಿ ಆದದ್ದು ಉಂಟು, ಇಲ್ಲ ಅಂತೇಳಿ ಅಲ್ಲ. ಆದರೆ ನಮ್ಮ ಮಂತ್ರಿ ಸೇನಾಧಿಪತಿಗಳು, ಸೈನಿಕರು ಅವರನ್ನು ತಮ್ಮ ಬಲದಿಂದ ಹಿಮ್ಮೆಟ್ಟಿಸಿದ್ದಾರೆ. ಅದೇ ಬೇಕಾಗೋದು. ಆದರೆ ನಮಗೆ ಅದಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ನಮಗೆ ಒಳ್ಳೆಯವರಂತೆಯೇ ಕಾಣ್ತಾರೆ, ಆದರೆ ನಿಜವಾಗಿಯೂ ಗೋಮುಖ ವ್ಯಾಘ್ರಗಳು. ಅವರನ್ನು ಗುರುತು ಹಿಡಿಯುವುದಕ್ಕಾಗುವುದಿಲ್ಲ. ಆದ್ದರಿಂದಲೇ ನಮ್ಮ ರಾಜ್ಯದೊಳಗಿದ್ದು ನಮ್ಮ ವೈರಿಗಳಿಗೆ ಸಹಾಯ ಮಾಡುವಂತಹ ಕೆಲವರನ್ನು ಹಿಡಿದು ಸೆರೆಯಲ್ಲಿಟ್ಟಿದ್ದೇನೆ. ಅವರಿಗೆ ತಕ್ಕ ಶಾಸ್ತಿಯನ್ನೂ ಮಾಡಿದ್ದೇನೆ. ಇನ್ನು ನೋಡಬೇಕಾದ್ದು ಯಾವುದು, ಅವರ ಹಿಂಬಾಲಕರು ಯಾರೆಲ್ಲ ಇದ್ದಾರೆ, ಅವರು ಅವರಾಗಿಯೇ ವ್ಯವಹಾರ ಮಾಡುವುದ ಅಥವಾ ಯಾರದೋ ಕೈಚಳಕದಿಂದ, ಯಾರದೋ ಕೈಯಾಳುಗಳಾಗಿ ಅವರು ಈ ದುಷ್ಟಕೃತ್ಯಕ್ಕೆ ಉಂಡವನಿಗೆ ಎರಡು ಬಗೆಯುವಂತಹ ಕಾಯಕವನ್ನು ಮಾಡುತ್ತಾರೋ ಎಂಬುದನ್ನು ನಾವು ಪರಿಶೀಲಿಸಿ ತಕ್ಕ ಕ್ರಮಗಳನ್ನು ಕೈಗೊಳ್ಳಬೇಕು. ಈಗ ಹಣ್ಣಿನ ಮರ ನೆಟ್ಟರೆ ಅದರೊಂದಿಗೆ ಮುಳ್ಳಿನ ಗಡೆ ಇದ್ದರೆ ಅದನ್ನು ನಾವು ಕಿತ್ತೆಸೆಯಬೇಕು. ಇಲ್ಲ ಅಂತೇಳಿ ಆದರೆ ಹಣ್ಣಿನ ಮರ ಬೆಳೆಯುವುದಿಲ್ಲ. ಆದ್ದರಿಂದಲೇ ಈ ರಾಜದಂಡವನ್ನು ಹಿಡಿದು ನಮ್ಮ ಪ್ರಜಾಪರಿಪಾಲನೆಯಲ್ಲಿ ನಾವು ಎಲ್ಲಿಯೂ ಎಡವಿಲ್ಲ ಎಂಬಂತಹ ಹೆಸರನ್ನು, ಸರಿಯಾದಂತಹ ಪ್ರಸಿದ್ಧಿಯನ್ನು ನಾನು ಈ ರಾಜ್ಯದಲ್ಲಿ ಗಳಿಸಿದ್ದೇನೆ ಎಂಬಲ್ಲಿಗೆ ಸಂತೋಷದಿಂದಿದ್ದೇನೆ. ಓಲಗಸ್ತನಾದಂತಹ ನಾನು ಇಂದಿನ ಕಾರ್ಯಕಲಾಪಗಳು ಏನು ಅದನ್ನು ನಿರ್ವಹಿಸಿದ ಮೇಲೆ, ಓ ಬಾಗಿಲಲ್ಲಿ ಯಾರೋ ಇದ್ದಾನಲ್ಲ, ಯಾರೋ ಅನಿತರಲಿ ಒಂದು ವನಪಾಲಕನು ಕೈಯ ಮುಗಿಯುತ್ತ ವಂದಿಸಿಕೊಂಡಿದ್ದೇನೆ. ಇಂತೆಂದವ ಸುಮತೀಶನೊಳು ದೈನ್ಯದಲ್ಲಿ ಅಯ್ಯ ಒಡೆಯ, ಬಾಗಿಲಲ್ಲಿ ಒಳಬಂದಂತಹ ನೀನು ನೇರವಾಗಿ ನನ್ನ ಆಸ್ಥಾನಕ್ಕೆ ಬಂದಿದ್ದಿ, ಸಿಂಹಾಸನದ ಪಕ್ಕದಲ್ಲೇ ನಿಂತಿದ್ದಿ. ಹೌದು ರಾಯರೇ, ನಮಸ್ಕರಿಸ್ತಾ ಇದ್ದಿ. ಹೌದು. ನೀನು ಅಲ್ಲಿಯವನಲ್ವ? ನಾನು ಅಲ್ಲಿ ಇದ್ದವ. ಎಲ್ಲಿದ್ದವ? ಬಾಗಿಲಿನಲ್ಲಿ. ಬಾಗಿಲಿಗೆ ಬಂದ ಮೇಲೆ ಇದ್ದವ. ಮೊದಲೆಲ್ಲಿದ್ದವ? ವನದಲ್ಲಿ. ಓ, ನೀನು ಕಾಡಲ್ಲಿದ್ದವನು. ಹೌದು, ವನಪಾಲಕ. ನೀನು ವನಪಾಲಕನಲ್ವ? ಹೌದು ರಾಯ. ಯಾಕೆ ಬಂದೆ? ಕೇಳಬೇಕು ವಿಚಾರ. ಒಂದು ಭಿನ್ನ ಉಂಟು ದೊರೆಯೇ,
ವನಪಾಲಕ, ನಾನು ಯಾವಾಗ್ಲೂ ವನದಲ್ಲೇ ಇರುವವ, ಬಾಗಿಲಿನಲ್ಲಿ ಇರುವವ. ಹೌದು ಹೌದು ಹಾಗೆ ಇವತ್ತು ಕೂಡ ಅಲ್ಲೇ ಇದ್ದೇ ರಾಯರೇ. ಹೌದೌದು, ನೀನು ಯಾವಾಗಲೂ ಗುಡ್ಡ ಬೆಟ್ಟಗಳಲ್ಲಿ ಹೌದು. ಕಲ್ಲು ಮುಳ್ಳುಗಳೆಡೆಯಲ್ಲಿ ನಡೆಯುವವ. ಹೌದು ಹೌದು ಈ ರಾಯರೇ. ಅರಮನೆಯ ಚಾವಡಿಯಲ್ಲಿ ನಡೆಯುವುದಕ್ಕೆ ನಿನಗೆ ಸ್ವಲ್ಪ ಕಷ್ಟ ಆಗುತ್ತದೆ. ಹೌದು ಅಲ್ವಾ? ರಾಯರೇ. ಹೌದು, ನಿಮ್ಮ ಕಟ್ಟಪುಣಿಯಲ್ಲಿ ನಾನು ಅಲ್ಲೇ ಇರುವವ. ಹೌದೌದು. ಹಾಗೆ ಇವತ್ತು ಕೂಡ ಅಲ್ಲಿ ಇದ್ದೇ ರಾಯರೇ. ಹಾ ಹಾಗೆ ಅತ್ಲಾಗಿ ಹೋಗ್ತಾ ಇರುವಾಗ ಹಾ. ದ್ವಾರದಲ್ಲಿ ಒಬ್ಬ. ದ್ವಾರದಲ್ಲಿ ಒಬ್ಬ. ಹೌದು ರಾಯರೇ. ಯಾವ ದ್ವಾರ? ನಮ್ಮ ವನಕ್ಕೆ ಬರುವಂತ ದ್ವಾರ ಇದೆ ಅಲ್ಲ, ವನ ಪ್ರವೇಶ ಮಾಡುವ ದ್ವಾರ. ಹೌದು. ಹಾ. ಅಲ್ಲಿ ಒಬ್ಬ ಒಂದು ನಿಂತಿದ್ದಾನೆ ರಾಯರೇ. ಹೌದಾ? ತಲೆಯಲ್ಲಿ ಒಂದು ಜುಟ್ಟು, ಹಾ. ಕೈಯಲ್ಲಿ ಒಂದು ದರ್ಬೆಯ ಕಟ್ಟು, ಸೊಂಟದಲ್ಲಿ ಒಂದು ಕಚ್ಚೆ, ಹೌದಾ? ಹೀಗೆ ಕಾಣ್ತದೆ. ಇದು ವಿಶೇಷತೆ ಏನೂ ಇಲ್ಲ ಅದರಲ್ಲಿ. ಅದೇ ಜುಟ್ಟಿರುವುದು ಯಾವಾಗಲೂ ತಲೆಯಲ್ಲಿಯೇ, ಅದು ಸರಿ ರಾಯರೇ. ಕಚ್ಚೆ ಇರುವುದು ಸೊಂಟದಲ್ಲಿಯೇ. ಅದು ಜಾಗ ಬದಲಾದರೆ ಅನಾಹುತ ಆದೀತು. ಅದು ಹೌದು ರಾಯರೇ. ಅವರು ಇರ್ಬೇಕಾದ ಜಾಗ ಬೇರೆ ಅಲ್ವಾ ರಾಯರೇ? ಅವ್ರು ಈ ಕಾಡಿಗೆ ಯಾಕೆ ಬರ್ತಾರೆ? ಓ, ಕಾಡಿಗೆ ಬಂದದ್ದ ವಿಚಾರ. ಹೌದು. ಏನು ವಿಶೇಷ? ನಾನು ಕೇಳಿದೆ ಏನಾಗಬೇಕು, ಎಲ್ಲಿಂದ ಬಂದದ್ದು, ಏನು ತಾನು ಅಂತೇಳಿ. ಹಾ. ಅವರು ಒಂದೇ ಮಾತು, ಏನು? ನಿಮ್ಮನ್ನು ಕಾಣಬೇಕಂತೆ. ನನ್ನನ್ನು? ಹೌದು. ನಾನು ಹೇಳಿದೆ ರಾಯರೇ, ಹಾ. ನಾನು ಇದ್ದೇನಲ್ಲ ಜೀವಂತ, ಹೌದೌದು. ನನ್ನ ಹತ್ರ ಹೇಳಬಹುದಲ್ಲ ವಿಷಯ. ನೀನು ಹೇಳುವವನೇ. ಸಂತನೊಬ್ಬ ಬಂದು ಹಾ. ರಾಜನನ್ನು ಕಾಣಬೇಕು ಹೇಳಿದಾಗ ಹಾ. ನೀನು ಅವರ ಕೆಲಸವನ್ನು ನಿನ್ನ ತಲೆ ಮೇಲೆ ಹೊತ್ತು ನಾನೇ ಕಂಡು ಬರ್ತೇನೆ ಅಂತೇಳಿ ಹೇಳಿದ್ಯಾ? ಹೌದು. ಹೌದಾ? ಹೌದು. ಅಧಿಕ ಪ್ರಸಂಗ. ಆ? ಅಲ್ಲ, ನಿಮ್ಮಲ್ಲಿವರೆಗೆ ಯಾಕೆ ಅವ ಬರುದು? ನನ್ನ ಹತ್ರ ಹೇಳಿದ್ರೆ ನಾನು ನಿಮಗೆ ಮುಟ್ಟಿಸುವುದಿಲ್ವ? ಅದು ನೀನು ಅವರಲ್ಲೇ ಕೇಳಬೇಕಿತ್ತು. ಅವರಲ್ಲಿ ಕೇಳಿದೆ, ಹಾ. ಅವರು ಮಾತಾಡುವುದೇ ಇಲ್ಲ. ನನಗೆ ರಾಜನನ್ನು ನೋಡಬೇಕು, ನೀನು ಜನವೇ ಅಲ್ಲ ಅಂತ ಹೇಳ್ತಾರೆ ನನ್ನನ್ನು. ಹೌದಾ? ನಾನು ಜನ ಅಲ್ವಾ ರಾಯರೇ? ನೀನು ಒಂದರ್ಥದಲ್ಲಿ ಜನ ಅಲ್ಲ. ಆ? ನಾನು ಜನ ಅಲ್ವಾ? ಅವರಿಗೆ ನೀನು ಜನ ಅಲ್ಲ ಅಂತೇಳಿ. ಹಾ, ಹೌದು. ನಿನ್ನನ್ನು ಮಾತಾಡಿಸಿ ಬಂದವರಿಗೆ ನೀನು ಜನವೇ ಅಲ್ಲ. ಅಲ್ಲ ಅಲ್ಲ ಅಲ್ಲ. ಮತ್ತೆ ಹಾ. ನನ್ನನ್ನು ಕಾಣಬೇಕು ಅಂತೇಳಿದ್ದವರಿಗೆ ಹಾ. ನೀನೊಬ್ಬ ಜನದ ಹಾಗೆ ಖಂಡಿತ. ಅದೇನ್ರೇ ಹಾಗೆ? ನಾನು ಯಾರು? ನೀವು ನಮ್ಮ ದೊರೆಗಳು. ಹೌದು, ಅರಸನನ್ನು ಕಾಣಬೇಕು ಅಂತೇಳಿದ್ದವರಿಗೆ ವನಪಾಲಕನನ್ನು ಕಂಡ್ರೆ ಹಾ, ಆದೀತು, ಅವರ ಕಾರ್ಯ ಆದೀತು. ಅದಾಗಲಿಕ್ಕಿಲ್ಲ. ಈಗ ಏನಾಗಬೇಕಂತೆ ಅವರಿಗೆ ನಿಮ್ಮನ್ನು ಕಾಣಬೇಕಂತೆ. ಹಾ. ಈಗ ನೀವು ಹೇಳಿದ್ರಿದ್ದಾದ್ರೆ ಹಾ. ನಾನು ಅವರನ್ನು ಒಳಗೆ ಕರ್ಕೊಂಡು ಬರ್ತೇನೆ. ಹೌದಾ? ಹಾ. ಅಯ್ಯ, ಓ. ವಿಶೇಷವಾದಂತಹ ಅವನ ದಿರಿಸನ್ನು ನೀನು ನೋಡಿದ್ದಿ. ಹೌದು. ಜುಟ್ಟು ಉಂಟು, ಕಮಂಡಲು ಉಂಟು, ಕಷಾಯ ವಸ್ತ್ರ ಉಂಟು, ಇವೆಲ್ಲವೂ ಇದೆ. ಹಾ. ಮಹಾತ್ಮರಿರಬೇಕು. ಆದ್ದರಿಂದಲೇ ನಿನ್ನಲ್ಲಿ ಅವನು ಮಾತಾಡಲಿಲ್ಲ, ನನ್ನಲ್ಲಿ ಬಂದು ಹೇಳಿದ. ಈಗ ಒಳ್ಳೆಯದು, ಒಳ್ಳೆಯದು, ನೀನು ಹೇಳಿದ್ದು ಒಳ್ಳೆಯದೇ ಆಯಿತು. ಈಗ ಅವನನ್ನು ಬರ ಹೇಳುವುದಲ್ಲ, ನಾನೇ ಹೇಳ್ತೇನೆ. ಮುಂದೆ ನೋಡಿದ ನಾಗ ಶಾಂತ ಸ್ವರೂಪದ ಸಂತನಿದಿರು ಕೈಯ ಮುಗಿದು ಸಂತಸದಿಂ ಕರೆತಂದು ಸತ್ಕರಯುತ ಸಂತಸದಿಂ ಕರೆತಂದು. ಓ ಮಹಾಮಹಿಮಾ, ನಿಮ್ಮನ್ನು ಕಂಡಾಗ ಆನಂದವಾಯಿತು. ನಮ್ಮನ್ನೇ ಕಾಣಬೇಕು ಎಂದು ಬಂದವರಂತೆ ನೀವು ಹೀಗೆ ಬರಬೇಕು, ಹೀಗೆ ಬರಬೇಕು. ಒಳ್ಳೆಯದು. ಇದು ಉಚಿತಾಸನವನ್ನಿಟ್ಟಿದ್ದೇನೆ. ಸರಿ, ಯಥಾಮತಿ ಸೇವೆಯನ್ನು ಮಾಡಿದ್ದೇನೆ. ಆದೀತು. ಪಾದ ಪೂಜೆ ಇತ್ಯಾದಿಗಳು. ಸ್ವಾಮಿ, ಓ ಮಹನೀಯ ಪುರುಷರೇ ನೀವಾರು ಪೂಜ್ಯರೇ, ಮಹನೀಯ ಪುರುಷರೇ
ವಿಹಿತದಿಂದರು ಹಿರಿ ನಿಜವ ಮಹನೀಯ. ಸ್ವಾಮಿ ಮಹಾರಾಜ, ಮಹಾಮಹಿಮರು ನೀವು, ಮಹಿಮಾನ್ವಿತರು. ಈ ಭೂಲೋಕದಲ್ಲಿ ಅದು ನಮ್ಮ ಆಳ್ವಿಕೆಯ ಪ್ರದೇಶದಲ್ಲಿ ನಿಮ್ಮಂತಹ ಮಹನೀಯರನ್ನು ನಾನು ಇದುವರೆಗೆ ನೋಡಿದ್ದಿಲ್ಲ. ನಿಮ್ಮ ಮುಖದಿಂದ ಹೊರಡುವಂತಹ ಆ ಪ್ರಭೆಯೋ, ನಿಮ್ಮ ಚಿತ್ತಕ್ಕೆ ವೇದ್ಯವಾದಂತಹ ಸಕಲ ಈ ಪ್ರಪಂಚದ ಆಗುಹೋಗುಗಳು, ಇವೆಲ್ಲವನ್ನೂ ಕೂಡ ನೀವು ನಿಮ್ಮ ಅಂತರ್ಯದಲ್ಲಿ ತುಂಬಿಕೊಂಡಿದ್ದೀರಿ ಎಂಬುದೇ ನನ್ನ ಭಾವನೆ. ಸ್ವಾಮಿ, ಇದು ತನಕ ನಿಮ್ಮ ಮುಖದರ್ಶನ ಈ ರಾಜ್ಯಕ್ಕೆ ಆದದ್ದೇ ಇಲ್ಲ. ಈ ವನ ನನ್ನ ಆಡಳಿತಕ್ಕೊಳಪಟ್ಟಂತಹ ಪ್ರದೇಶ. ಇಷ್ಟರವರೆಗೆ ನಮ್ಮ ವನಪಾಲಕರು ನಿಮ್ಮಂತಹ ಮಹಿಮರು ಬಂದಿದ್ದಾರೆ ಎಂಬ ಸುದ್ದಿಯನ್ನು ತಂದವರೇ ಅಲ್ಲ. ಅದರಲ್ಲೂ ನನ್ನನ್ನೇ ಕಂಡು ಮಾತಾಡಬೇಕು ಎಂಬ ಉದ್ದೇಶದಿಂದ ಬಂದಿದ್ದೀರಿ ಅಂತೆ. ನಿಮ್ಮ ವೇಷವನ್ನು, ನಿಮ್ಮ ಭೂಷಣವನ್ನು ಕಂಡಾಗ ನೀವು ಸರ್ವಸಂಗ ಪರಿತ್ಯಾಗಿಗಳು ಎಂಬಂತಹ ಒಂದು ಯೋಚನೆ ನನ್ನ ಮನಸ್ಸಿನಲ್ಲಿ ಬರ್ತಾ ಇದೆ. ನಮ್ಮಲ್ಲಿ ಬಹಿರಂಗಕ್ಕೂ ಅಂತರಂಗಕ್ಕೂ ವ್ಯತ್ಯಾಸವೇ ಇಲ್ಲ. ಆದ್ದರಿಂದಲೇ ಅಂತರಂಗವೂ ಬಹಿರಂಗವೂ ಒಂದೇ ಆಗಿ ನಮ್ಮಂಥವರಲ್ಲಿ ವ್ಯವಹರಿಸಬೇಕು ಅಂತೇಳಿ ಆದ್ರೆ ನೀವು ಈ ಲೋಕದವರು ಹೌದೋ ಅಲ್ವೋ ಎಂಬಂತಹ ಅನುಮಾನ ನನ್ನನ್ನು ಕಾಡುತ್ತಾ ಇದೆ. ಯಾಕಂದ್ರೆ ನಿಮ್ಮ ಮುಖದಲ್ಲಿ ದೈವಿಕ ಕಳೆ ಕಾಣ್ತಾ ಉಂಟು. ನಿಮ್ಮ ನಡೆ ನುಡಿಗಳಲ್ಲಿ ಅಂತಹ ಒಂದು ಆಪ್ಯಾಯಮಾನತೆ ಇದೆ. ಆದ್ದರಿಂದಲೇ ನೀವು ದೇಹವನ್ನು ಪ್ರೀತಿಸುವವರಲ್ಲ, ಆತ್ಮವನ್ನು ಪ್ರೀತಿಸುವವರು ಅಂತೇಳಿ ನನ್ನ ಭಾವನೆ. ಸ್ವಾಮಿಯೇ, ಇಲ್ಲಿಗೆ ಚಿತ್ತೈಸಿದಂತಹ ಕಾರಣವೇನು? ನೀವು ಯಾರು, ಎಲ್ಲಿಂದ ಬಂದವರು? ಯಥಾಶಕ್ತಿ ನಿಮ್ಮ ಪೂಜೆಯನ್ನು ಮಾಡಿದ್ದೇನೆ, ಉಚಿತಾಸನದಲ್ಲಿ ನಿಮ್ಮನ್ನು ಕುಳ್ಳಿರಿಸಿದ್ದೇನೆ. ಏನಾದರೂ ಲೋಪದೋಷಗಳಿದ್ದರೆ ಅದನ್ನು ಹೊಟ್ಟೆಗೆ ಹಾಕಿಕೊಂಡು ಕ್ಷಮಿಸಬೇಕು. ಸ್ವಾಮಿ, ಏನು ವಿಚಾರ ಕೇಳಬಹುದೇ? ಪೃಥ್ವಿವತಿ, ಪೃಥ್ವಿಪ ಕುಲರತ್ನನೇ ಮೆಚ್ಚಿದೆ ನಿನ್ನಾತಿಥ್ಯಕ್ಕೆ, ಗುಣಪೂರ್ಣನೇ ಧಾತ್ರಿಯೋಳಾನು ಸಿದ್ಧಾರ್ಥನೆನ್ನುವ ಸಂತ ವೃತ್ತಿಯ ಕೈಗೊಂಡು ಸುತ್ತುತ್ತಿಲ್ಲಿಗೆ ಬಂದೆ. ಪೃಥ್ವಿಪ ಕುಲರತ್ನನೇ ಮೆಚ್ಚಿದೆ ನಿನ್ನಾತಿಥ್ಯಕ್ಕೆ, ಗುಣಪೂರ್ಣನೇ ಮೆಚ್ಚಿದೆ. ಮಹಾರಾಜ, ಮಹನೀಯರೇ, ನಿನ್ನ ಆತಿಥ್ಯದಿಂದಲೋ ನಿನ್ನ ಸ್ವಾಗತದಿಂದಲೋ ಪರಮ ಸಂತುಷ್ಟಿ ನನ್ನಲ್ಲಿ ಉಂಟಾಯಿತು. ಓಹೋ, ಧನ್ಯನಾದೆ ನಾನು. ನನ್ನ ದೇಹಕ್ಕೆ ಸೌಖ್ಯವನ್ನು ಕೊಡುತ್ತದೆ ಎಂಬುದಕ್ಕಲ್ಲ, ದೇಶಕ್ಕೆ ಸೌಖ್ಯವನ್ನು ಕೊಡತಕ್ಕವ ನೀನು ಎನ್ನುವ ಕಾರಣಕ್ಕೆ. ಮೂಲ ಉದ್ದೇಶ ಅದೇ ಆಗಿರಬೇಕು. ಸುಸಂಸ್ಕೃತನು ವಿನಯಶಾಲಿಯೂ ಆದ ಒಬ್ಬ ಅರಸ, ಸಾತ್ವಿಕ ಪ್ರವೃತ್ತಿ ಉಳ್ಳವ, ಧಾರ್ಮಿಕನಾದವ ಅರಸೊತ್ತಿಗೆ ನೇರಿದ ಅಂತಾದ್ರೆ ದೇಶಕ್ಷೇಮವು ಸಾಧ್ಯವಾಗುತ್ತದೆ ಎನ್ನುವ ವಿಶ್ವಾಸ ಉಂಟು. ನನ್ನ ಎಳವೆಯಲ್ಲಿ ಹಿರಿಯರು ಹೇಳಿದಂತಹ ಒಂದು ಮಾತು, ಮನೆಯ ಯಜಮಾನ ಮೆಟ್ಟುಕಲ್ಲಿಗೆ ಸಮನಾಗಿರಬೇಕು. ಅರಸ ಅಷ್ಟು ತಗ್ಗಬೇಕು ಅಂತಿಲ್ಲ, ಆದ್ರೆ ಉಳಿದವರ ಮೆಟ್ಟುಕಲ್ಲು ಹೋಗದಂತೆ ಎಚ್ಚರ ವಹಿಸುವಾದರೆ ಸಾಕಾಗ್ತದೆ. ಅದು ನಿಮ್ಮಂಥವರ ಬಾಯಿಂದ ಬರಬೇಕು. ನೀನು ಆಳುವವನು ಎನ್ನುವುದರಿಂದ, ನಿನ್ನ ಈ ವಿನಯವನ್ನು ಕಂಡುದರಿಂದ ಸಂತೋಷವಾಯಿತು ನನಗೆ ಅಂತ ಯಾಕೆ ಹೇಳಿದೆ? ಯಾಕೆ? ನಿಮ್ಮಂಥವರ ಕೈಗೆ ಉಪಯುಕ್ತವಾದದ್ದೇನಾದರೂ ಸಿಕ್ಕಿದರೆ ಅದು ಕೇವಲ ಸ್ವಾರ್ಥಪರವಾಗಿ ವಿನಿಯೋಗವಾಗತಕ್ಕದ್ದಲ್ಲ, ಲೋಕಕ್ಷೇಮಕ್ಕಾಗಿ ಕೊಡಲ್ಪಡುತ್ತದೆ ಎನ್ನುವ ವಿಶ್ವಾಸವುಳ್ಳವನಾಗಿದ್ದೇನೆ. ಅಯ್ಯ, ಏನು? ಪೃಥ್ವಿಯ ಅನೇಕ ದೇಶಗಳನ್ನೆಲ್ಲ ಸುತ್ತುತ್ತಾ ಜನ ವರ್ಗವನ್ನು, ಜನ ಸ್ವಭಾವವನ್ನು, ಜನ ಮನೋಧರ್ಮವನ್ನು ಗಮನಿಸುತ್ತಾ ಇಲ್ಲಿಯವರೆಗೆ ಬಂದಾಗ ನಾನು ಬಂದದ್ದು ಸಾರ್ಥಕವಾಯಿತು ಅಂತ ನನಗನ್ನಿಸಿತು. ಅಂತಹ ವಿಶೇಷ ಏನು ಉಂಟಲ್ಲ? ಏನದು? ಹಲಸಿನ ಬೀಜವಿದು ಉತ್ತಮವಾದ ಫಲಗಳ ಕರುಣಿಪುದು, ನೆಲನಾಣ ನಿನ್ನ ಭೂವಲಯದಿ ನೆಟ್ಟರೆ ಹುಲುಸಾಗಿ ಬೆಳೆಯುತ್ತ ಬಲು ಕಾಲ ಉಳಿಯುವುದು. ಪೃಥ್ವಿಪ ಕುಲರತ್ನನೇ ಹಲಸಿನ ಬೀಜವಿದು ಉತ್ತಮವಾದ ಫಲಗಳ ಕರುಣಿಪುದು. ಯಾವನೇ ಆತ್ಮೋದ್ಧಾರಕ್ಕಾಗಿ ಪರಿಶ್ರಮಿಸುವ ವಿರಾಗಿಯಾದರೂ
ಕೇವಲ ತನ್ನ ಆತ್ಮವನ್ನು ಮೋಕ್ಷವನ್ನು ಪಡೆದರೆ ಸಾಕು ಎಂಬುದಷ್ಟನ್ನೇ ಆಲೋಚಿಸುವುದಲ್ಲ ತಾನೆ. ಅಲ್ಲ, ಯಾರು ಆ ಮಾರ್ಗದಲ್ಲಿ ಇಲ್ವೋ ಅವರು ಮುಂದೆ ಆ ಮಾರ್ಗಕ್ಕೆ ಬರುವಂತೆ, ಮಾತ್ರವಲ್ಲ ಅದು ಸುಗಮವಾಗುವಂತೆ, ಐಹಿಕವಾದ ಜೀವನ ಅವರಿಗೆ ಸಹ್ಯವಾಗುವಂತೆ ಮಾಡುವಲ್ಲಿ ಒಂದರ್ಥದ ಲೋಕಸಂಗ್ರಹ ಕಾರ್ಯವನ್ನು ಅವನು ಮಾಡುತ್ತಲೇ ಇರಬೇಕಾದವನು ತಾನೆ. ಆದ್ದರಿಂದಲೇ ತಪಸ್ಸಿನ ಫಲವೆಂಬುದು ಕೇವಲ ಅವನಿಗೆ ವಿನಿಯೋಗವಾಗತಕ್ಕದ್ದಲ್ಲ, ಅದರಲ್ಲಿ ಒಂದು ಭಾಗ ಅರಸನಿಗೂ ಸಲ್ಲುತ್ತದೆ. ಅದು ಅವನ ಕೃತ್ಯಗಳ ಮೂಲಕ ಪ್ರಜೆಗಳಿಗೂ ಪ್ರಯೋಜನಕಾರಿಯಾಗ್ತದೆ ಎನ್ನುವುದರಿಂದ ಈ ನೆಲೆಯಲ್ಲಿ ಅರಸನಾದವ ಎಂಥವ ಅನ್ನುವುದಕ್ಕೆ ಪ್ರಾಶಸ್ತ್ಯ ಬರ್ತದೆ. ಅಯ್ಯ, ಏನು ಲೋಕಕ್ಷೇಮವನ್ನೇ ಹಂಬಲಿಸಿ ಹಾರೈಸಿ ಸದಾಕಾಲ ಸಂಚರಿಸುತ್ತ ಒಂದರ್ಥದಿಂದ ಪರಿವ್ರಾಜಕನೇ ಆದ ನಾನು ಇಲ್ಲಿಯವರೆಗೆ ಬರುವಲ್ಲಿ ನಾನು ಹೊಂದಿದ ಒಂದು ವಿಶಿಷ್ಟವಾದ ಬೀಜವೇ ಹೌದಯ್ಯ. ಇದನ್ನು ಯಾರಿಗೆ ಕೊಟ್ಟಲ್ಲಿ ಅದು ಲೋಕಕ್ಕಿಡೀ ಪ್ರಯೋಜನಕಾರಿಯಾದೀತು ಎನ್ನುವುದನ್ನು ಶೋಧಿಸುತ್ತಾ ಬಂದಾಗ ನಿನ್ನಂಥವನಲ್ಲಿ ಒಂದು ಅರ್ಹತೆಯನ್ನು ನಾ ಗುರುತಿಸಿದೆ. ಆದ್ರಿಂದಲೇ ಪೃಥ್ವಿಪತಿಯಾದಂತಹ ನಿನ್ನ ಈ ಧಾರ್ಮಿಕವಾದ, ಸಾತ್ವಿಕವಾದ, ನ್ಯಾಯಬದ್ಧವಾದ ಈ ನಿಲುಮೆ ವ್ಯಕ್ತಿತ್ವ ನಿನಗೆ ಒಂದು ಅರ್ಹತೆಯನ್ನು ಕಲ್ಪಿಸಿಕೊಟ್ಟಿದೆ. ಇದು ಸಾಮಾನ್ಯವಾದ ಬೀಜವೇನೂ ಅಲ್ಲ. ಅಲ್ಲ, ಒಂದು ಫಲವನ್ನು ಕೊಡತಕ್ಕ ವೃಕ್ಷಕ್ಕೆ ಕಾರಣವಾಗುವ ಬೀಜ. ಪನಸ ಅಂತ ಇದಕ್ಕೆ ಹೆಸರು. ಪನಸದ ಬೀಜವಿದು ಅಲ್ಲ, ಹಲಸಿನ ಬೀಜವಿದು. ಯಾಕಂದ್ರೆ ರೂಢಿಗತವಾಗಿ ಭಾಷೆಯೊಂದು ಇನ್ನೊಂದೇ ಅರ್ಥವನ್ನು ಸೂಚಿಸುವ ಪದವನ್ನಾದರೂ ಅಲ್ಲಿಗೆ ಮೇಳೈಸಿ ಪ್ರಯೋಗಿಸುವಂತೆ ಬಹುಶಃ ಹೀಗಿರಬಹುದು. ದೇವ ಭಾಷೆಯಲ್ಲಿ ಪನಸ ಅಂತೇಳಿ ಇರಬಹುದು, ಆಡು ಭಾಷೆಯಲ್ಲಿ ಹಲಸು ಅಂತೇಳಿ ತಿಳಿಯಬಹುದೋ ಏನೋ. ಅಲ್ಲ, ಅದನ್ನು ನಾ ಮಾಡುವಾಗ ನಿಮಗೆ ಹಾಗೆ ಕಾಣ್ತದೆ ಹೊರತು ನೀವು ಆಡಕೂಡೋದು ಅಂತ ಏನಿಲ್ಲ. ಯಾಕಂದ್ರೆ ದೇವಭಾಷೆ ಎಂಬುದನ್ನು ದೂರ ಇಟ್ಟರೆ ನಿಮಗದು ಎಂದಿಗೂ ಲಭ್ಯವಾಗುವುದಿಲ್ಲ. ಆದ್ರಿಂದ ನೀವು ಪನಸ ಫಲ ಅಂತಲೇ ಹೇಳಬಹುದು, ಆದ್ರೆ ರೂಢಿಯಲ್ಲೆದು ಹಲಸು ಎನ್ನುವಂತೆ ಸಂಬೋಧಿಸಲ್ಪಟ್ಟೀತು. ಒಂದು ಭಾಷೆಯ ರೂಢಿಯನ್ನು ನಾನು ಆಡಿದ್ದಷ್ಟೇ. ಆದ್ರಿಂದ ಪನಸದ ಫಲವಿದು. ಇದು ಉತ್ತಮವಾದಂತಹ ಪ್ರಯೋಜನವನ್ನು ಕೊಡತಕ್ಕ ಹಣ್ಣಾಗಿ ಬೆಳೆಯುವ ವೃಕ್ಷಕ್ಕೆ ಕಾರಣವಾಗ್ತದೆ ಈ ಬೀಜ. ಈ ಬೀಜವನ್ನು ಬಿತ್ತಿದ್ರೆ ಅದು ಮೊಳಕೆಯೊಡೆದು ಸಸಿಯಾಗಿ ವೃಕ್ಷವಾಗಿ ಅತ್ಯಂತ ಆರೋಗ್ಯಪೂರ್ಣವಾದ, ಸ್ವಾದಿಷ್ಟವಾದ, ಸುವಾಸನಾಯುಕ್ತವಾದ, ಆಹಾರಕ್ಕೆ ಪರ್ಯಾಯವಾದ ಒಂದು ಫಲವನ್ನು, ಒಂದಲ್ಲ ನೂರಾರು ಫಲವನ್ನು ಕೊಡತಕ್ಕ ಮರಕ್ಕೆ ಕಾರಣವಾಗುವ ಬೀಜ. ಆದ್ರಿಂದ ಉತ್ತಮ ಫಲಗಳ ನೀಯುವುದು. ಒಂದು ಬೀಜದಿಂದ 100 ಹಣ್ಣು, 100 ಹಣ್ಣಿನಿಂದ ಲಕ್ಷಾಂತರ ಬೀಜಗಳು, ಮತ್ತೆ ಮತ್ತೆ ಅವು ಪ್ರವರ್ಧನೆ ಮಾಡುತ್ತಾ ದೇಶದ ಎಲ್ಲೆಡೆ ವ್ಯಾಪಿಸಿಕೊಂಡು ಜನರಿಗೆ ಉಪಯುಕ್ತವಾದದ್ದನ್ನು ಹೊಂದುತ್ತದೆ, ಕೊಡುತ್ತದೆ ಎಂಬುದಕ್ಕೆ. ಹಾಗಾದ್ರೆ ಇದನ್ನು ಯಾರಿಗೆ ಕೊಡಬೇಕು? ಒಬ್ಬ ಯೋಗ್ಯನಾದವನ ಕೈಗೆ ಉತ್ತಮವಾದದ್ದು ಸಿಗಬೇಕಲ್ಲ. ಇಲ್ಲದೆ ಇದ್ರೆ ಯಾರ ಕೈಗೋ ಏನೋ ಹೋಗಿ ಅದು ಇನ್ನೆಲ್ಲಿಗೋ ಹೋಗಿ ಏನೋ ಅನಾಹುತವಾದೀತು ಎಂಬುದಕ್ಕೆ ಒಬ್ಬ ಯೋಗ್ಯನಾದ ಪ್ರತಿಪಾಲಕನನ್ನು ಹುಡುಕುತ್ತಾ ಬಂದೆ. ನನ್ನ ಹೆಸರು ಸಿದ್ಧಾರ್ಥ, ಒಬ್ಬ ಸಂತ ನಾನು. ನನಗೆ ಇದರಿಂದ ಯಾವ ಪ್ರಯೋಜನವೂ ಇಲ್ಲ, ಆದರೆ ಲೋಕಕ್ಷೇಮವಾದರೆ ನಾನು ಸಂತೋಷ ಪಡ್ತೇನೆ. ಈ ಬೀಜ ನಿಮಗೆ ಎಲ್ಲಿಂದ ಸಿಕ್ಕಿತು? ಅದು ಕೊಟ್ಟವನು ಒಬ್ಬ ಮಹಾತ್ಮನೇ ಇದ್ದಾನೆ. ಮಹಾತ್ಮರಲ್ಲದೆ ಮಹಾತ್ಮ ಕಾಣಿಕೆಯಾಗಿ ತನಗಿತಯ ಸಾರಜನಕದ ಬೀಜವಿದ ನಿಂದು ಪಿಡಿದಿಲ್ಲಿ ಭೂರಮಣರಲ್ಲಿ ಯೋಗ್ಯ ನಿನಗೆ ಅಲೈ ತಂದೆ ಸ್ವೀಕರಿಸಬೇಕು ಮುದದಿ ಬೇರೆಣಿಸಬೇಡಿನ್ನು ಸಾಮಾನ್ಯವಲ್ಲವಿದು ಚಾರು ಸ್ವರ್ಗದ ಕಲ್ಪ ವೃಕ್ಷಕ್ಕೆ ಸಾದೃಶವು ಊರು ನಿನ್ನಯ ನೆಲದೊಳಭಿವರ್ಧಿಸುತ್ತ ಮುಂದೆ ಜನರಿಗುಪಕಾರಬಹುದು. ಪೃಥ್ವಿಪ ಕುಲರತ್ನ ಕೇಳು. ಅಸಾಮಾನ್ಯವಾದ ಯೋಗ್ಯತೆಯುಳ್ಳ ಒಬ್ಬ ಮಹಾತ್ಮ ಈ ಬೀಜವನ್ನು ನನಗೊದಗಿಸಿಕೊಟ್ಟ. ಇದು ಭೂಮಿಯಲ್ಲಿ ಬಿತ್ತಲ್ಪಡಬೇಕಾದದ್ದು, ಪ್ರಚರಿಸಲ್ಪಡಬೇಕಾದದ್ದು, ಆಹಾರವನ್ನು ಜನರಿಗೆ ಒದಗಿಸಬೇಕಾದದ್ದು ಎಂಬ ನೆಲೆಯಿಂದ ಸಾರಜನಕದ ಬೀಜ. ಸಾರ ಎಂಬುದೇನುಂಟು ಅದನ್ನು ಕೊಡತಕ್ಕ ಬೀಜ. ಇನ್ನು ಬೇರೆ ಎಣಿಸದಿರು, ಅಂದ್ರೆ ಬೇರೆ ವಿವರಣೆ ಕೇಳಬೇಡ. ಸಾರಜನಕನ ಬೀಜ. ಜಗತ್ತಿಗೆ ಸಾರವನ್ನು ಕೊಡತಕ್ಕವನು ಯಾವನೋ ಅವನ ಸತ್ವವೇ ಬೀಜ ರೂಪವಾಗಿದೆ ಅಂತ ತಿಳಿಯಬೇಕು. ಅಂದ್ರೆ ಜೀವನಕ್ಕೆ ಸಾರವತ್ತಾಗಿ ಇದು ಪರಿಣಮಿಸ್ತದೆ. ಒಂದು ಅಕ್ಷರದಲ್ಲಿ ಬ್ರಹ್ಮವೇ ಅಡಗಿದೆ ಅಂತ ನಮ್ಮಂಥವ್ರು ಹೇಳುವುದಿಲ್ವೇ? ಹಾಗೆ ಈ ಒಂದು ಬೀಜದಲ್ಲಿ ಬ್ರಹ್ಮ ಸತ್ವವೇ ಅಡಗಿದೆ ಅಂತ ಎಣಿಸು, ಬ್ರಹ್ಮಾಂಡವನ್ನು ಪರೆಯುವ ಸತ್ವ ಅಡಗಿದೆ ಅಂತ ಎಣಿಸು. ಇದನ್ನು ಬಿತ್ತಿದ್ರೆ
ಅದು ನಿನ್ನ ರಾಜ್ಯದಲ್ಲಿ ಎಲ್ಲೆಡೆಯಲ್ಲಿಯೂ ಗಿಡವಾಗಿ ವಿಸ್ತರಿಸಿ ಬೆಳೆದರೆ ಯಾವ ಬಡವನು ಹಸಿವಿನಿಂದ ನರಳಬೇಕಾಗಲಿಕ್ಕಿಲ್ಲ, ರೋಗಬಾಧೆಯಿಂದ ಪೀಡಿತನಾಗುವುದಕ್ಕಿಲ್ಲ, ಎಲ್ಲರೂ ಸಂತೃಪ್ತಿಯಿಂದ ಬಾಳುವುದಕ್ಕಾಗ್ತದೆ. ಆದ್ರಿಂದ ನಿನ್ನಂಥವನ ಕೈಗೆ ಇದನ್ನು ಕೊಡೋಣ. ಒಂದು ಪ್ರಶ್ನೆ ಆದೀತು. ಇದು ಒಂದೇ ಬೀಜ ತಂದದ್ದು ನೀವು? ಹೌದು. ಹಾಗಾದ್ರೆ ಈ ಒಂದು ಬೀಜದಿಂದಲೇ ನಾವು ಮರವನ್ನು ಪಡೆಯಬೇಕು? ಹೌದೌದು. ಈಗ ಬೀಜವು ತಿನ್ನುವುದಕ್ಕಾಗುತ್ತದೋ? ಆಗ್ತದೆ. ಇದು ತಿನ್ನುವುದಕ್ಕಿದ್ದದ್ದಲ್ಲ, ಕೈಯಲ್ಲೇ ಕೊಡಬೇಕು ಅಂತ. ಅದಕ್ಕೆ ನಿನ್ನ ಕೈಯಲ್ಲಿ ಕೊಟ್ಟದ್ದು. ಈಗ ಆಗುವುದಿಲ್ಲ ಅಂತಾದ್ರೆ ಬೇರೆಯವ್ರು ಹುಡುಗುತ್ತೇನೆ ನಾನು. ಅಲ್ಲ, ನಾನು ಮುಂಜಾಗ್ರತೆಗಾಗಿ ಕೇಳಿದ್ದು. ಯಾಕೆ ಒಂದೇ ಬೀಜವನ್ನು ತಂದೆ, 100 ಬೀಜ ಉಂಟು ಅಂತಾದ್ರೆ ಎಸೆಯುವ ಯಾವ ಬೀಜಕ್ಕೂ ಗಿಡವಾಗಬೇಕು ಎನ್ನುವ ಹಂಬಲ ಎಸೆದವನಲ್ಲಿರುವುದಿಲ್ಲ. ಒಂದೇ ಬೀಜ ಇರುವುದು ಅನ್ನೋದಾದ್ರೆ ಮಾತ್ರ ಎಚ್ಚರಿಕೆಯಿಂದ ಅದನ್ನು ಪೋಷಣೆ ಮಾಡ್ತಾನೆ. ರಾಜನ ಕೈಗೆ ಕೊಟ್ಟದ್ದೇ ಹೀಗೆ ಪೋಷಣೆಯೊಂದು ಒದಗಬೇಕು ಎನ್ನುವುದಕ್ಕೆ. ಬೆಳೆದ ಮೇಲೆ ವಿಸ್ತಾರ ಆಗಲಿ, ಎಲ್ಲೆಡೆಯಲ್ಲಿ ಹಬ್ಬಲಿ. ಹಾಗಾಗಿ ಬೀಜವು ಆಹಾರವಾಗ್ತದೆ ಯಾವಾಗ? ಯಥೇಚ್ಛವಾಗಿ ಬೆಳೆದ ಮೇಲೆ. ಈಗ ಅಲ್ಲ. ಒಂದು ಬೀಜದಿಂದ ಒಂದೇ ಮರ. ಹೌದೌದು. ಅದು ಯಾವ ಬೀಜವಾದರೂ ಹಾಗೆ ಆಗುವುದು ಅಲ್ಲ. ಕೆಲವು ಬೀಜ ಉಂಟು. ಇಲ್ಲ, ಹಣ್ಣಿನಲ್ಲಿ ಹಲವು ಬೀಜ ಉಂಟು. ಒಂದು ಹಣ್ಣಿನಿಂದ ಹಲವು ಗಿಡವಾದೀತು, ಆದ್ರೆ ಒಂದು ಬೀಜದಿಂದ ಒಂದೇ ಗಿಡ ಆಗುವುದು. ಹೌದೌದು. ಸಾರಜನಕನ ಬೀಜವಿದೆ. ಇದು ಹಾಗೆ ವಿಪರೀತ ಸಂತಾನ ಅಲ್ಲ. ಅಲ್ಲ, ನಾನು ಕುತೂಹಲಕ್ಕೆ ಕೇಳಿದ್ದಷ್ಟು. ಗೊತ್ತಾಯ್ತಯ್ಯ, ಅರಸನಾದವನಿಗೆ ಕುತೂಹಲ ಇದ್ದರೆ ಮಾತ್ರ ಆದೀತು. ಆದ್ರೆ ಬೀಜದ ಒಳಗೇನುಂಟು ಅಂತ ಕುತೂಹಲ ತೋರಿಸಬೇಡ. ಅದರೊಳಗೆ ಬೆಳೆಯುವ ಸತ್ವ ಉಂಟು. ಗಿಡವಾಗಿಸಿ ಎಲ್ಲೆಡೆಯಲ್ಲಿಯೂ ಇದು ಒದಗುವಂತೆ ಮಾಡಿದರೆ ನಿನ್ನ ಆಳ್ವಿಕೆ ಇತಿಹಾಸದಲ್ಲಿ ಚಿರಸ್ಥಾಯಿ ಆಗಿರ್ತದೆ. ಹಾಗಾದರೆ ನಾನೇ ಇದನ್ನು ಬೆಳೆಸಿ ಪ್ರಪಂಚಕ್ಕೆ ಕೊಡುವಲ್ಲಿ ಸಮರ್ಥ ವ್ಯಕ್ತಿ ಅಂತೇಳಿ ನೀವು ತಿಳಿದಿದ್ದೀರಲ್ಲ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಒಳ್ಳೆಯದು. ಇನ್ನು ಇಡೀ ಪ್ರಪಂಚಕ್ಕೆ ಪಸರಿಸುವಂತಹ ಹೊಣೆ ನನ್ನ ಮೇಲುಂಟು. ಒಳ್ಳೆಯದು. ವಿಶ್ವಾಸವನ್ನು ತಳೆದಿದ್ದೇನೆ. ಮರ ಬೆಳೆದು ಹಣ್ಣಾಗಿ ಎಲ್ಲರಿಗೂ ಉಪಯುಕ್ತವಾದ ಆಹಾರವಾದ ಕಾಲಕ್ಕೆ ಅಗತ್ಯ ಬಿದ್ದರೆ ಒದಗಿ ಬಂದೇನೆ. ಒಳ್ಳೆಯದು. ಹೋಗ್ತೇನೆ. ನೀವು ಬರಬೇಕು. ಇದು ವಿಶೇಷ, ಇಷ್ಟರವರೆಗೆ ಇಲ್ಲದ್ದು. ಈ ಒಂದು ಬೀಜ ಮಾತ್ರ ನಮ್ಮಲ್ಲಿ ಇಲ್ಲ, ಬೇರೆಲ್ಲ ಉಂಟು. ಆದರೆ ಇದು ವಿಶೇಷವಾದಂತಹ ಗುಣವನ್ನು ಹೊಂದಿದ ಬೀಜ ಅಂತೇಳಿ ಈ ಮಹಾತ್ಮರು ಹೇಳಿದ್ದರಿಂದ ಅತ್ಯಂತ ಜಾಗರೂಕತೆಯಿಂದ ನಮ್ಮಷ್ಟಕ್ಕೆ ನಾವು ಇದನ್ನು ಬಿತ್ತುವುದಲ್ಲ, ಪುರೋಹಿತರಲ್ಲಿ ಕೇಳಬೇಕು. ಒಳ್ಳೆಯ ಮುಹೂರ್ತದಲ್ಲಿಯೇ ಇದನ್ನು ಸಸಿಯಾಗಿ ಬೆಳೆಯುವುದಕ್ಕೆ ಅನುಕೂಲ ಮಾಡಿಕೊಡುವರೇ ಇದನ್ನು ಬಿತ್ತುವ ವ್ಯವಸ್ಥೆಯನ್ನು ಮಾಡುತ್ತೇನೆ. ಅದರಿಂದಲಾಗಿ 1ರಿಂದ 10, 10ರಿಂದ 100 ಆಗಬೇಕು. ಆದರೆ ಒಂದು 10, 20, 30 ವರ್ಷ ಕಳೆಯಬೇಕಾದೀತು. ಅದಕ್ಕಾಗಿ ಈ ಒಂದು ಬೀಜದ ಮೇಲೆ ನಾವು ಬಹಳಷ್ಟು ಜಾಗ್ರತೆಯಾಗಿರಬೇಕು. ಆದ್ದರಿಂದ ಬೇಕಾದ ವ್ಯವಸ್ಥೆ ಮಾಡ್ತೇನೆ, ನೋಡೋ. ಸೋಮಣ್ಣನೆನ್ನುವ ರೈತನೊಬ್ಬನು ತನ್ನ ಹಿರಿಯರಾಡುವ ಮಾತು ಯಾವತ್ತೂ ಸುಳ್ಳಾಗುವುದಿಲ್ಲ ಅನ್ನೋದು ಇವತ್ತು ಅರ್ಥ ಆಯ್ತು ಸ್ವಾಮಿ. ಯಾಕಂದ್ರೆ ನಮ್ಮ ಅಜ್ಜ ಹೇಳ್ತಾ ಇದ್ರು, ಯಾರು ಮಣ್ಣನ್ನು ನಂಬಿಕೊಂಡಿರ್ತಾನ ಅವನನ್ನು ಮಣ್ಣು ಬಿಡುವುದಿಲ್ಲ ಅಂತ. ಎರಡರ್ಥದಲ್ಲಿಯೂ ಹೌದು. ಮಣ್ಣನ್ನೇ ನಾವು ನಂಬಿದರೆ ಕೃಷಿಕರಾಗ್ತೇವೆ. ನಾವು ಮಣ್ಣನ್ನು ಅನಿವಾರ್ಯವಾಗಿ ಮೈಗೆ ಲೇಪಿಸಿಕೊಳ್ಳಲೇಬೇಕು. ಇನ್ನೊಂದು ಅರ್ಥದಲ್ಲಿ ಗಮನಿಸಿದರೆ, ಯಾರು ಮಣ್ಣನ್ನು ನಂಬಿ ಅದರಿಂದ ಬದುಕನ್ನು ಬೆಳೆಯಬಹುದು ಅಂತ ನಂಬಿಕೆಯಿಂದ ಬೆಳೀತಾನೋ ಅವನನ್ನು ಆ ಮಣ್ಣು ಕೈ ಬಿಡುವುದಿಲ್ಲ. ಅದು ದೇವರ ರೂಪದಲ್ಲಿ ಅವನಿಗೆ ಒದಗಿ ಬರ್ತದೆ ಅಂತ ನಮ್ಮ ಅಜ್ಜ ಹೇಳಿದ್ದು ಸತ್ಯ ಆಗಿ ಹೋಯ್ತಲ್ಲ. ಸೋಮಣ್ಣ ಅಂತ ನನ್ನ ಹೆಸರು. ನಮ್ಮ ಅಜ್ಜನ ಕಾಲದಿಂದಲೇ ಈ ಊರಲ್ಲೇ ಇದ್ದವರಂತೆ.
ಸ್ವಲ್ಪ ಜಮೀನಿದೆ, ರಾಜರು ಕೊಟ್ಟದ್ದು. ಬಹುಶಃ ನಮ್ಮ ಪೂರ್ವಜರು ಮಾಡಿದ ಯಾವುದೋ ಸೇವೆಗೆ ಬಹುಶಃ ಉಂಬಳಿಯಾಗಿ ಕೊಟ್ಟದ್ದು ಇರಬೇಕು. ಹಾಗೆ ಅಂತ ವರ್ಷದಲ್ಲಿ ಬೆಳೆ ಬೆಳೆದು ಸಲ್ಲಬೇಕಾದ್ದನ್ನು ರಾಜ ಬೊಕ್ಕಸಕ್ಕೆ ನಾವು ಕೊಡುವವರೇ. ಆ ನಿಷ್ಠೆಯಿಂದ ಇದುವರೆಗೂ ಬಾಳಿದವರು. ಅಜ್ಜ ಹೇಳಿದ ಮಾತು ಇದುವರೆಗೆ ಸುಳ್ಳಾಗಲಿಲ್ಲ. ನಂಬಿದ ಭೂಮಿ ನಮ್ಮನ್ನು ಕೈ ಬಿಡಲಿಲ್ಲ, ಆರಕ್ಕೇರಲಿಲ್ಲ, ಆದರೆ ಮೂರಕ್ಕಂತೂ ನಾವು ಇಳಿಲಿಲ್ಲ. ತುಂಬಿದ ಸಂಸಾರ, ನೀಲಮ್ಮ ಅನ್ನುವಳು ನನ್ನ ಕೈ ಹಿಡಿದ ಮಡದಿ, 4-5 ಮಂದಿ ಮಕ್ಕಳಿದ್ದಾರೆ. ಅಂದರೆ ಬಹಳ ಮಂದಿ ಮಕ್ಕಳು ನಮಗೆ. ಯಾಕೆಂದರೆ ಮಕ್ಕಳು ಹೆಚ್ಚು ಅಂತ ನಮಗೆ ಅನ್ನಿಸುವುದೇ ಇಲ್ಲ. ಸತ್ಯ ಹೇಳಬೇಕಿದ್ರೆ ನನ್ನ ಮಡದಿಗೆ ಇನ್ನೂ ಕೆಲವು ಮಕ್ಕಳು ಬೇಕು ಅಂತ ಇತ್ತು. ನಾನೇ ಸ್ವಲ್ಪ ಹಿಂದೇಟು ಹಾಕಿದ್ದೆ. ಯಾಕೆ? ಸಂಸಾರ ನಿರ್ವಹಣೆ ಕಷ್ಟವಾದೀತು, ನಮ್ಮ ಇತಿ ಮಿತಿಯನ್ನು ನೋಡಿಕೊಳ್ಳಬೇಕೋ ಬೇಡೋ. ಆದರೆ ಇದುವರೆಗೂ ಸಂಸಾರ ಕಷ್ಟ ಅಂತ ನನ್ನ ಹೆಂಡತಿ ಭಾವಿಸಿದವಳೇ ಅಲ್ಲ, ನನಗೆ ಕೈ ಜೋಡಿಸಿಕೊಂಡು ಬಂದವಳು. ಆದರೆ ಕೃಷಿಕರ ಬದುಕು ಅಂದರೆ ಹೀಗೆ ಅಲ್ವೋ, ಒಂದು ರೀತಿ ಪ್ರಕೃತಿಯ ಜೊತೆಗೆ ಒಂದು ಚೆಲ್ಲಾಟ. ಪ್ರಕೃತಿ ಒಲಿದು ಬಂತ, ಕಾಲ ಕಾಲಕ್ಕೆ ಮಳೆ ಆಯಿತೋ, ಬೆಳೆಯೂ ಅಷ್ಟೇ ಸುಲಲಿತವಾಗಿ ನಮ್ಮ ಖಜಾನೆಯನ್ನು ಸೇರ್ತದೆ, ಕಣಜವನ್ನು ಸೇರ್ತದೆ. ಯಾವಾಗ ಮಳೆ ಕೈ ಕೊಟ್ಟಿತೋ, ಅಲ್ಲ ಅತಿವೃಷ್ಟಿ ಆಯಿತೋ, ಕಾಲಕ್ಕೆ ಸರಿಯಾಗಿ ಬರಲಿಲ್ವೋ, ಆ ಸಂದರ್ಭದಲ್ಲಿ ನಾವು ಸೋತು ಹೋದ ಹಾಗೆ. ಈಗ ಅದೇ ಅಲ್ವೋ ಆದದ್ದು ಪರಿಸ್ಥಿತಿ. ಕಾಲ ಕಾಲಕ್ಕೆ ಚೆನ್ನಾಗಿ ಬೀಜವನ್ನು ಬಿತ್ತಿದವರು ನಾವು. ಆದರೆ ಏನು ಮಾಡೋಣ, ಗಿಡ ಆಗಿ ಅದರ ಪೋಷಣೆಗೆ ಮಳೆ ಬೇಕು ಅನ್ನುವ ಸಂದರ್ಭದಲ್ಲೇ ಮಳೆ ಕೈ ಕೊಟ್ಟು ಬಿಟ್ಟಿತ್ತು. ಅದರ ಪರಿಣಾಮವಾಗಿ ಗಿಡ ಮರಗಳೆಲ್ಲ ಒಣಗಿ ಹೋಯಿತು. ಒಣಗಿದ್ದು ಗಿಡ ಮರಗಳಲ್ಲ, ನಾವೇ ಒಣಗಿ ಹೋದದ್ದು. ಯಾಕೆಂದರೆ ಭವಿಷ್ಯದ ಕುರಿತು ಚಿಂತಿಸುವಾಗ ನಾಳಿನ ಬದುಕು ಹೇಗೆ ಅನ್ನುವ ಬಗ್ಗೆ ಚಿಂತೆ. ಹೀಗೆ ಚಿಂತೆಯಲ್ಲೇ ನಾನು ಕುಳಿತಿರುವಾಗ ಕೆಲವೊಂದು ದಿವಸ ದೂಡಲು ಮುಂದಿನ ನೆಲೆಯನ್ನು ತಿಳಿಯದ ತನ ಪತ್ನಿ, ಮುಂದಿನ ನೆಲೆಯನ್ನು ತಿಳಿಯದ ತನ ಪತ್ನಿ ಅಂದು ಗಂಡನೊಳೆಂದಳು ಶೇಖರಿಸಿಟ್ಟ ದವಸದ ತೀರಲು ಸ್ವಾಮಿ, ನೀಲ ಇದ್ದುದರಲ್ಲೇ ತೃಪ್ತಿ ಪಡುವಂತಹ ಸುಖ ಸಂಸಾರ ನಮ್ಮದು. ಹಾಂ, ನೋಡುವವರಿಗೆ ಆದರ್ಶ ದಂಪತಿ ಅಂತ ಕರೆಸಿಕೊಳ್ಳುವವರು. ಈ ಸುಖದಲ್ಲಿ ದೊಡ್ಡ ಪಾಲು ನಿನ್ನದ್ದೇ. ಮೊದಲು ನಾವು ಯಾವಾಗ ಶ್ರೀಮಂತರಾಗುವುದು ಹೇಳಿ? ಹಾಂ, ನಮ್ಮಲ್ಲಿ ನಾವು ಇದ್ದುದರಲ್ಲೇ ಯಾವಾಗ ತೃಪ್ತಿಯನ್ನು ಪಡ್ಕೊಳ್ತೇವೋ ಅದುವೇ ಅಲ್ವೋ ಶ್ರೀಮಂತಿಕೆ ಅಂದರೆ. ಅದು ಶ್ರೀಮಂತಿಕೆ ಅಲ್ವೇ ಸ್ವಾಮಿ? ಹಾಂ, ಬಡತನ ಇದೆ, ಹೋದಲ್ಲಿ ಅದು ಬೇಕು ಇದು ಬೇಕು ಅಂತ ಕಾಡುವವಳು ನಾನಲ್ಲ. ಹಾಂ, ಹಾಗೆಂತ ಬೇಕು ಅಂತ ಮನಸ್ಸಿನಲ್ಲಿ ಇರ್ತದೆ, ಹಾಂ, ಅದು ಬೇಕು ಇದು ಬೇಕು. ಮಕ್ಕಳು ಹೇಳ್ತಾರೆ ಅದನ್ನು ತೆಗೆದುಕೊಡಬೇಕು ಇದನ್ನು ತೆಗೆದುಕೊಡಬೇಕು. ಹಾಂ, ಆದರೆ ಏನು ಮಾಡುವುದು ಸ್ವಾಮಿ? ಹಾಂ. ನೀವೇ ಹೇಳಿದ್ದುಂಟು ಮೊನ್ನೆ ಅಲ್ವ ತೆಕ್ಕೊಂಡದ್ದು ಅಂತ. ಮಾತ್ರ ಅಲ್ಲ, ನನ್ನ ಸಾಮರ್ಥ್ಯ ಎಷ್ಟು ಅನ್ನೋದು ನಿನಗೆ ಗೊತ್ತಿರುವುದರಿಂದ ಅದಕ್ಕೊಂದು ಮಿತಿಯನ್ನು ಹೇರುವವಳು ನೀನೇ ಅಲ್ವಾ? ನಾನು ಮತ್ತೂ ಕಾಡಿದರೆ ನೋಡುವ ಜನ ಏನು ಹೇಳುತ್ತಾರೆ? ನಮ್ಮೊಳಗೆ ಮನಸ್ತಾಪ ಇದೆ ಅಂತ ತಿಳ್ಕೊಳ್ತಾರೆ. ಇದುವರೆಗೆ ಹಾಗೆ ಆಗಲಿಲ್ಲ. ಹಾಗಾಗುವುದಕ್ಕೆ ನಾನು ಬಿಡುವುದೂ ಇಲ್ವಲ್ಲ ಸ್ವಾಮಿ. ಹಾಂ, ನಿಮ್ಮನ್ನು ನಾನು ಅರ್ಥೈಸಿಕೊಂಡಿದ್ದೇನೆ. ನಿಮ್ಮಲ್ಲಿ ಏನಿದೆ, ನಿಮ್ಮಲ್ಲಿ ಕೊಂಡುಕೊಳ್ಳುವ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾನು ಬೇಡಿಕೆಯನ್ನು ಇಡುತ್ತೇನೆಯೇ ಹೊರತು ಇದ್ದನ್ನೆಲ್ಲವನ್ನು ಬೇಕು ಬೇಕು ಅಂತ ಹೋದಲ್ಲೆಲ್ಲ ಕೇಳುವವಳು ನಾನಲ್ಲವಲ್ಲ. ಹಾಗೆ ಅಂತ ಏನು ಬೇಕು ಎಷ್ಟು ಬೇಕು ಅದನ್ನು ಪಡ್ಕೊಳ್ಳೋದಾಗ್ತದೆಯೇ ಸ್ವಾಮಿ? ನಮ್ಮದು ಹೊಟ್ಟೆ ತುಂಬಬೇಕಲ್ಲ. ತುಂಬಬೇಕು. ಹೋಗಲಿ, ನಾವಾದರೂ ಅರೆ ಹೊಟ್ಟೆಯಲ್ಲಿ ಇರಬಹುದು, ಮಕ್ಕಳನ್ನು ಹಾಗೆ ಬಿಡುವುದಕ್ಕಾಗ್ತದೆಯೇ ಸ್ವಾಮಿ? ನೀಲ, ಇದುವರೆಗಿನ ನಮ್ಮ ಬದುಕಿನಲ್ಲಿ ಇಂತಹ ಅತೃಪ್ತಿಯನ್ನೋ ಅಲ್ಲ ದುಃಖವನ್ನೋ ನೀನು ತೋಡಿಕೊಂಡವಳಲ್ಲ. ಆದರೆ ಈ ದಿನ ನಿನ್ನ ಮುಖವನ್ನು ಕಾಣುವಾಗ ಹಿಂದೆಂದೂ ಕಾಣದ
ಹ. ಮುಖಭಾವವನ್ನು ನಿನ್ನ ಮುಖದಲ್ಲಿ ನಾನು ಕಾಣುತ್ತಾ ಇದ್ದೇನೆ. ಹಾಗಿದ್ರೆ ದುಃಖ ಉಂಟಾಗಿದೆ ನಿನಗೆ ಅನ್ನುವುದು ಸ್ಪಷ್ಟ. ಆ ದುಃಖಕ್ಕೆ ಕಾರಣ ಏನು ಅಂತ ನೀನು ಹೇಳಬೇಡ್ವಾ? ಪತಿಯೇ ಕಷ್ಟದ ಪರಿಸ್ಥಿತಿಯಿಂದ ಬಹು ನೊಂದೆನು. ಪ್ರತಿಕೂಲವಾಯಿತಲ್ಲ ಕಾಲಾವಸ್ಥೆ ತೃತೀಯ ಕುಗ್ಗಿಸಿತು ನಲ್ಲ ಪತಿಯನ ಬೇಡುವುದೇನು. ಸ್ವಾಮಿ, ನಮ್ಮ ಕಷ್ಟವನ್ನು ನಾನು ಯಾರಲ್ಲಿ ಹೇಳಿಕೊಳ್ಳಲಿ ಹೇಳು? ನೀನು ನನ್ನಲ್ಲಿ ಹೇಳಿಕೊಳ್ಳಬೇಕು, ನಾನು ನಿನ್ನಲ್ಲಿ ತೋಡಿಕೊಳ್ಳಬೇಕು. ಅರ್ಧಾಂಗಿ ಅಂತ ಕರೆಯುವುದೇ ಅದಕ್ಕೆ ಅಲ್ವ? ಹೌದು. ದಾಂಪತ್ಯ ಅಂದರೆ ಹಾಗೆ. ಗಂಡನ ಸುಖದಲ್ಲಿಯೂ ಪಾಲ್ಗೊಳ್ಳಬೇಕು, ಹಾ. ಕಷ್ಟದಲ್ಲಿಯೂ ಪಾಲ್ಗೊಳ್ಳಬೇಕು. ಹ್ಮ್ ಹಾಗಿದ್ದರೆ ತಾನೇ ಸಂಸಾರ ರಥ ಸುಗಮವಾಗಿ ಸಾಗ್ತದೆ ಅಂತ ಇರುವುದು. ಹ್ಮ್ ಏನು ಮಾಡುವುದು ಸ್ವಾಮಿ? ಏನು? ಬಹಳಷ್ಟು ಕಷ್ಟದಲ್ಲಿದ್ದೇವೆ ಅಂತ ನಿಮಗೂ ಗೊತ್ತಿದೆ. ಹಾ. ನಾವು ಉಣ್ಣಬೇಕು, ಮಕ್ಕಳನ್ನೂ ಉಣ್ಣಿಸಬೇಕು. ಈ ಕಷ್ಟ ನನಗಿರುವ ಭಾವನೆ ನಿಮಗೆ ಬರ್ತದೋ ಹೇಳಿ? ನೀಲ, ಹ್ಮ್ ಸಾಮಾನ್ಯವಾಗಿ ನಮ್ಮ ಬದುಕು ಇದುವರೆಗೆ ಹೇಗೆ ಸಾಗಿ ಬಂದಿದೆ ಅಂದರೆ, ಏನು ಬಹಳ ಶ್ರೀಮಂತರೇನೋ ಅಲ್ಲ ನಾವು. ಆದರೆ ಮೈ ಕಷ್ಟಪಟ್ಟು ದುಡಿದು, ಮೈ ಬಗ್ಗಿಸಿ ದುಡಿದು, ಕೇವಲ ಇವತ್ತಿನ ಚಿಂತೆಯನ್ನು ಮಾತ್ರ ನಾವು ಮಾಡಿದವರಲ್ಲ. ಬದಲಾಗಿ ಮುಂದಿನ ದಿನಕ್ಕೂ ಬೇಕಾಗುವ ಕಾಳನ್ನು ನಾವು ಶೇಖರಿಸಿ ಇಟ್ಟುಕೊಳ್ತಾ ಇದ್ದದ್ದು ರೂಢಿ. ಬಹಳ ಹಿಂದಿನಿಂದಲೇ ಅದು ನಡೆದುಕೊಂಡು ಬಂದಿದೆ. ಹಾಗಿರುವಾಗ ಸಾಕಷ್ಟು ಸಂಗ್ರಹ ನಮ್ಮಲ್ಲಿ ಇದೆ ಅಂತ ಆಗುವಾಗ ಇಷ್ಟೆಲ್ಲ ಮುಖ ಬಾಡಿಸಿಕೊಳ್ಳುವ ಅಗತ್ಯ ಉಂಟೇನೆ? ನೀವು ಎಣಿಸಿದ ಹಾಗೆ ಇಲ್ಲ ಸ್ವಾಮಿ. ಈಗ ಹ ಬಹಳಷ್ಟು ಸಂಗ್ರಹ ಇದೆ, ಹ ನಿಮ್ಮ ಭಾವನೆಯಲ್ಲಿ ಇರಬಹುದು. ಇಲ್ವಾ? ಆದರೆ ಹ ಬರಬರುತ್ತಾ ದಿನೇ ದಿನೇ ಹ ಈ ದವಸ ಧಾನ್ಯಗಳು ಹ ಬಳಕೆಯಾಗುತ್ತಾ ಬಂದು ಬಂದು ಹ ಈಗ ನಾಳೆಗೆ ಏನೂ ಇಲ್ಲ ಅಂತ ಹೇಳುವ ಪರಿಸ್ಥಿತಿಯಲ್ಲಿವರೆಗೆ ಬಂದು ಮುಟ್ಟಿದೆ. ಈಗ ಎಲ್ಲವೂ ಮುಗದೇ ಹೋಯ್ತಾ ಸ್ವಾಮಿ? ಹ ನಿಮ್ಮ ಯೋಚನೆಯೇ ಬೇರೆ. ಹ ಮೊನ್ನೆ ಬಹಳಷ್ಟು ತಂದಿದ್ದೇನೆ ಎನ್ನುವಂತಹ ಭಾವನೆ ನಿಮ್ಮಲ್ಲಿ ಇರಬಹುದು. ಯಾಕಂದ್ರೆ ನಾವು ಗಂಡಸರು ಆಲೋಚಿಸುವುದು ಅಷ್ಟನ್ನೇ. ತಂದಿದ್ದೇವೆ, ಅಷ್ಟು ಬೇಗನೆ ಮುಗಿಯಿತೋ? ಅದನ್ನು ನಿರ್ವಹಿಸುವವಳು ಗೃಹಿಣಿಯಾದ ನೀನಲ್ವೋ? ಹಾಗೆಂತ ಈಗ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಹಾ, ಮನೆಯಲ್ಲಿ ಏನೂ ಇಲ್ಲ ಅಂತ ತೋರಿಸಿಕೊಳ್ಳುವುದಕ್ಕೆ ನನಗೆ ಆಗ್ತದೋ ಹೇಳಿ? ಛೇ, ಇದುವರೆಗೂ ಹಾಗೆ ತೋರಿಸಿದವರೇ ಅಲ್ಲ ನಾವು. ಒಂದು ವೇಳೆ ಏನೂ ಇಲ್ಲ ಅಂತ ಹೇಳಿದ್ರು ಮರ್ಯಾದೆ ಹೋಗೋದು ಯಾರ್ದು? ಯಜಮಾನರದ್ದಲ್ವೇ? ಈ ಮರ್ಯಾದೆಗಿಂತಲೂ ಎದೆಯ ನೋವನ್ನು ತಳ್ಕೊಳ್ಳಿಕ್ಕೆ ಆಗ್ತದಾ? ಅಂತಹ ಕಷ್ಟ ಹ. ನಿಮಗೆ ನಾನು ಯಾಕೆ ಕೊಡಬೇಕು ಹೇಳಿ? ಈಗ ಇಲ್ಲ 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 ಅಂತ ಹಾ, ಹೇಳುವುದಕ್ಕೂ ಆಗುವುದಿಲ್ಲ. ಈಗ ಹಾಗಿದ್ರೆ ಬೇಕಾದ ದವಸ ಧಾನ್ಯಗಳನ್ನು ಕೂಡಿಟ್ರು ಅದೆಲ್ಲವೂ ಮುಗಿಯಿತು ಅಂತ ಮುಗಿದು ಹೇಳುದೋ ನೀನು? ಇನ್ನು ನಾಳೆಗೆ ಏನು ಹಾ, ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಈಗ ನನ್ನ ಪಾಲಿಗೆ ಬಂದೊದಗಿದೆ ಸ್ವಾಮಿ. ಈಗ ನನ್ನ ತಲೆಗೆ ಏನು ಹೊಳೆಯುವುದಿಲ್ಲ, ನಿನ್ನ ತಲೆಗೆ ಏನಾದರೂ ಹೊಳೆಯುತ್ತದ? ಮಕ್ಕಳು ಅಳುತ್ತಾ ಇದ್ದಾರೆ. ಹಾ, ಪಡೆದವರಾವಿದು ನಮ್ಮ ಮಕ್ಕಳ ಪೊರೆವ ಕಡುಭಾರವನ್ನು ತೊರೆದು ಮರೆದು ತಪ್ಪಿಸಲಹುದೇ? ಖಂಡಿತ ಇಲ್ಲ. ನಡೆದೀಗ ಹೊರಗಡೆಯೊಳಲ್ಲಿಗಾದರೂ ಹೋಗಿ ಹನಿಕರಂ ಕಾಡಿಬೇಡಿ, ಕೊಡುವ ತಿನ್ನುವ ವಸ್ತುವಂ ಕೊಂಡು ಬಾ ಬೇಗ. ತಡ ಮಾಡಬೇಡೆನುತ ಪತಿಯನು ತಾಯಿಸಿದಳು, ತಡ ಮಾಡಬೇಡ ಬೇಗ ಹೋಗಿ ಬಾ ಬೇಡಿ ಬಾ ಎನ್ನುತ್ತ ಸ್ವಾಮಿ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸುತ್ತಾನೆಯೇ ಸ್ವಾಮಿ? ಆದರೆ ಇಲ್ಲವಲ್ಲ? ಈಗ ಹುಲ್ಲು ಮೇಯಿಸುವುದಕ್ಕಾಗಿಯೇ ನಮ್ಮನ್ನು ಹುಟ್ಟಿಸಿದನೋ ಅಂತ ನಮಗೆ ಕಾಣುತ್ತದಲ್ಲ? ಖಂಡಿತ ಸಾಧ್ಯ ಇಲ್ಲ. ಹಾ,
ಕಷ್ಟ ಬಂದಾಗ ಒಂದು ದಾರಿಯನ್ನು ಭಗವಂತನು ತೋರಿಸಿ ಖಂಡಿತವಾಗಿಯೂ ಕೊಡುತ್ತಾನೆ. ಹಾ ಹಾ, ಒಂದು ಉಪಾಯ ನನಗೂ ಹೊಳಿತಾ ಉಂಟು ಸ್ವಾಮಿ. ಏನು? ನಮ್ಮಲ್ಲಿ ಏನೂ ಇಲ್ಲ, ಹಾಗೆಂತ ಇದ್ದವರಲ್ಲಿ ಹೋಗಿ ಕೇಳಬಹುದಲ್ಲ. ಹಾ ಹಾ ಹಾ, ಊರಿನಲ್ಲಿ ಬಹಳಷ್ಟು ಮಂದಿ ಇದ್ದಾರೆ, ಧನಿಕರು ಬಹಳಷ್ಟು ಇರುವವರು ಎಂದು ಹೇಳಿಸಿಕೊಳ್ಳುವವರು. ಅವರ ಬಳಿ ಹೋಗುವುದು, ಭಿಕ್ಷಾಂದೇಹಿ, ಸ್ವಲ್ಪ ಏನಾದರೂ ಅವರ ಬಳಿಯಲ್ಲಿ ಕೇಳುವುದು, ಅದನ್ನು ತಂದು ನಮ್ಮ ಮಕ್ಕಳ ಹೊಟ್ಟೆ ತುಂಬಿಸುವುದು, ಆಮೇಲೆ ಏನಾದರೂ ಅಳಿದು ಉಳಿದರೆ ನಾವೂ ಹೊಟ್ಟೆ ತುಂಬಿಸಿಕೊಳ್ಳುವುದು. ನೀಲ, ಒಂದಂತೂ ಸ್ಪಷ್ಟ ಆಯಿತು. ಇಲ್ಲಿ ನಮ್ಮ ಮಾನ ಮರ್ಯಾದೆ ಅನ್ನುವುದನ್ನು ನೋಡುವುದು ಮುಖ್ಯ ಅಲ್ಲ, ಮಕ್ಕಳ ಹೊಟ್ಟೆ ತುಂಬಿಸಬೇಕಾದ್ದು ಮುಖ್ಯ. ಹೌದಲ್ಲ? ಬೇಡಿ ಅಭ್ಯಾಸ ಇಲ್ಲದವ ನಾನು, ನಿನಗೂ ಗೊತ್ತು. ಆದರೂ ಕೊಟ್ಟ ಅಭ್ಯಾಸ ಉಂಟಲ್ಲ. ಹಾಗಾಗಿ ಈ ಜಗತ್ತಿನಲ್ಲಿ ಯಾರು ಕಷ್ಟದಲ್ಲಿ ಮುಳುಗಿರುತ್ತಾರೋ ಅವರೆಲ್ಲ ಕಷ್ಟಗಳು ನಮಗೆ ಬರಲಿ, ಯಾಕೆಂದರೆ ನಮ್ಮ ಕಷ್ಟಕ್ಕೆ ಅವರು ಒದಗುತ್ತಾರೆ ಅನ್ನುವ ಭರವಸೆಯಿಂದ ನಾವು ಬದುಕಬೇಕಂತೆ ಸ್ವಾಮಿ. ಹಾಗೆ ಇದುವರೆಗೆ ಬದುಕಿದವ ನಾನು. ಹಾಗಾಗಿ ಇರುವ ಕಾಲಕ್ಕೆ ಕೇಳಿ ಬಂದವನಿಗೆ ಇಲ್ಲ ಅಂತ ನಾನು ಹೇಳಿದವ ಅಲ್ಲ. ಈಗ ಅದನ್ನು ಸಾಲವಾಗಿ ಮರಳಿ ಪಡೀತೇನೆ ಅಂತ ಅರ್ಥ ಅಲ್ಲ. ಹಾಗಾಗಿ ನಾನು ಅಥವಾ ನಾವು ಯಾರಿಗೆ ಉಪಕಾರವನ್ನು ಹಿಂದೆ ಮಾಡಿದ್ದೇವೋ ಅವರ ಬಳಿ ಹೋದರೆ ಆ ಕೃತಜ್ಞತೆಯಿಂದ ಏನಾದರೂ ಕೊಡದೇ ಇರಲಿಕ್ಕಿಲ್ಲ ಅವರು. ಸ್ವಾಮಿ, ಲೋಕದಲ್ಲಿ ಶ್ರೀಮಂತರು ಅನೇಕ ಮಂದಿ ಇರ್ತಾರೆ. ಓಹೋ, ಹಾಗೆಂತ ಹೋದ ಶ್ರೀಮಂತರೆಲ್ಲ ನಮಗೆ ಕೊಡ್ತಾರೆ ಅಂತ ಅರ್ಥ. ಹೇಳಬೇಕಿದ್ರೆ ಶ್ರೀಮಂತರ ಕೈಯಿಂದ ಏನೂ ಸಿಕ್ಕುವುದಿಲ್ಲ. ಹಾಗೆಂತ ಹೃದಯ ಶ್ರೀಮಂತಿಕೆ ಇರುವವರು ಊರಿನಲ್ಲಿ ಅಂಥವರನ್ನು ಹುಡುಕಬೇಕು. ಅಂಥವರಿಂದ ನಾವು ಪಡ್ಕೊಂಡು ಯಾರ ಹೃದಯ ತುಂಬಿ ನಮಗೆ ಕೊಡುತ್ತಾರೋ ಅವರಿಂದ ಬೇಡಿ ತಂದು ಆ ದವಸ ಧಾನ್ಯವನ್ನು ನಾವು ಬೇಯಿಸಿ ನಮ್ಮ ಮಕ್ಕಳ ಹೊಟ್ಟೆ ತುಂಬಿಸಿ ನಾವು ಉಂಡು ಆಮೇಲೆ ಮುಂದಿನ ದಾರಿಯನ್ನು ಹುಡುಕುವಂತಹ ಕಾರ್ಯವನ್ನು ಮಾಡಬೇಕಾಗ್ತದೆ ಸ್ವಾಮಿ. ಕಷ್ಟದ ಕಾಲದಲ್ಲಿ ಹೆಣ್ಣಿನ ಬುದ್ಧಿ ಚುರುಕಾಗುತ್ತದೆ ಅಂತ ಈಗ ಗೊತ್ತಾಯಿತು. ಯಾಕಂದ್ರೆ ಇದು ನನ್ನ ತಲೆಗೆ ಹೊಳಿಲೇ ಇಲ್ಲ, ಏನಪ್ಪ ಮಾಡುವುದು ಅಂತ ನಾನು ಚಿಂತಿತನಾದೆ. ಆದರೆ ದಾರಿಯೊಂದು ಉಂಟು ಅಂತ ನೀನು ಸೂಚಿಸಿದೆಯಲ್ಲ, ಹಾಗಾಗಿ ನೀನೇನು ಚಿಂತಿಸಬೇಡ, ದೇವರಿದ್ದಾನೆ, ಹೊರಡ್ತೇನೆ ನಾನು. ಆಗಲಿ ಸ್ವಾಮಿ, ಶುಭವಾಗಲಿ ನಿಮಗೆ. ಒಂದು ಕೈ ಚೀಲವನ್ನು ಹಿಡ್ಕೊಂಡಿದ್ದೇನೆ. ಬಹುಶಃ ಹೋದಲ್ಲಿ ಏನು ಸಿಗದೇ ಇರಲಿಕ್ಕಿಲ್ಲ ಅನ್ನೋ ಒಂದು ಭರವಸೆ ಉಂಟು ನನ್ನಲ್ಲಿ. ಹಾಗಾಗಿ ಯಾರು ಸಹೃದಯರಿದ್ದಾರೆ ಅವರನ್ನು ಹುಡುಕಿಕೊಂಡು ಹೋಗುತ್ತೇನೆ. ಸುವಿಶಾಲದಲ್ಲಿ ಬೆಳೆದು ನಿಂತ ಮರವೊಂದ ಅವಲೋಕಿಸುತ್ತ ವೃಕ್ಷದೆಡೆಗಾಗಿ ಬಂದ ಮರದೊಳಿಹ ಹಣ್ಣೊಂದು ಕಳಚಿ ಜಾರುತ್ತಲಿ, ಮರದೊಳಿಹ ಹಣ್ಣೊಂದು ಕಳಚಿ ಜಾರುತ್ತಲಿ, ಹರಡಿ ಬಿದ್ದಿಯ ಬೀಜಗಳ ಕಂಡನಲ್ಲಿ ಮಡದಿಯ ಸಲಹೆಯನ್ನೇ ಅನುಸರಿಸಿ ಬಹಳ ದೂರ ಸಾಗಿದೆ. ಹೆಚ್ಚು ಶ್ರೀಮಂತರ ಮನೆಗೆ ಅಂತ ಹೋದದ್ದಲ್ಲ, ಆದರೆ ಇರುವವರು ಮತ್ತು ಇರುವುದನ್ನು ಕೊಡುವ ಮನಸ್ಸು ಯಾರಲ್ಲೂ ಉಂಟೋ ಅಂಥವರನ್ನು ಹುಡುಕಿ ಹೊರಟಾಗ ಯಾರೂ ಇಲ್ಲ ಅಂತ ಹೇಳಲಿಲ್ಲ. ಬಹುಶಃ ಇನ್ನೂ 4 ಮನೆಗೆ ಹೋಗುತ್ತಿದ್ದರೆ ಇನ್ನೂ 4 ಚೀಲಗಳನ್ನು ತುಂಬಿಸಬಹುದಿತ್ತೋ ಏನೋ. ಆದರೆ ನನ್ನ ಮನಸ್ಸು ಹೇಳಿತು, ಕೊಡುವವರಿದ್ದಾರೆ ಅಂತ ಸಿಕ್ಕಲ್ಲಿ ಬೇಡುವುದಲ್ಲ. ಹಾಗಾಗಿ ನಾಳೆಗೆ ಸಾಕಾಗುವಷ್ಟನ್ನು ಇಂದು ನಾನು ಸಂಗ್ರಹಿಸಿ ಆಯಿತು. ಈಗ ಆಲೋಚಿಸುವುದು ನಾನು, ಬರಗಾಲ ಬಂದಿದೆ, ಇಂದಿನಿಂದ ನಾಳೆಗೆ ಗಿಡಗಳು ಮೊಳೆತು ಫಲ ಕೊಡುವ ಸ್ಥಿತಿಯಲ್ಲಿಲ್ಲ. ಹಾಗಾಗಿ ಇನ್ನಷ್ಟು ದಿನ ನಾವು ಈ ನೋವನ್ನು ಅನುಭವಿಸಲೇಬೇಕಲ್ಲ. ಹಾಗಾಗಿ ನಾಳೆಗೇನು ಅನ್ನುವ ಚಿಂತೆ ಬಾಧಿಸ್ತಾ ಇದೆ. ಜೊತೆಗೆ ನಡೆದು ಮೈಯೆಲ್ಲ ಬೆವರಿಳಿತಾ ಇದೆ. ಈಗ ಅರ್ಥ ಆಗ್ತದೆ, ಫಲ ಕೊಡದೇ ಇರಲಿ ಒಂದು ಮರ ನೆಡಲೇಬೇಕು ಅನ್ನುವುದು ಈಗ ಅರ್ಥ ಆಯಿತು. ಕೊನೆ ಪಕ್ಷ ನೆರಳನ್ನಾದರೂ ಅದು ಕೊಡ್ತದಲ್ಲ. ಓ, ಅಲ್ಲಿ ಒಂದು ದೊಡ್ಡ ವೃಕ್ಷ ಕಾಣಿಸ್ತಾ ಇದೆ, ಅದರ ಬುಡಕ್ಕೆ ಬಂದೆ, ಚೆನ್ನಾದ ನೆರಳು. ಹಾಗಾಗಿ ವಿಶ್ರಾಂತಿಯನ್ನು ಪಡ್ಕೊಳ್ಳಿಕ್ಕೆ, ಆಯಾಸವನ್ನು ಪರಿಹರಿಸಿಕೊಳ್ಳುವುದಕ್ಕೆ ಇದರ ಬುಡದಲ್ಲಿ ನಿಂತಾಗ ಒಮ್ಮೆ ಭಯಭೀತನಾಗುವ ಹಾಗೆ ಏನೋ ಒಂದು ಬಿತ್ತಲ್ಲ.
ನೋಡ್ತೇನೆ ಒಂದು ಹಣ್ಣು. ಈ ಹಣ್ಣಿನ ಪರಿಚಯವೇ ಇಲ್ಲ ನನಗೆ, ಇದು ಮೊದಲ ಬಾರಿ ನಾನು ನೋಡುತ್ತಾ ಇರುವುದು. ಹಣ್ಣು ಬಿದ್ದದ್ದು ಮಾತ್ರ ಅಲ್ಲ, ಒಳಗಿನಿಂದ ಹಲವಾರು ಬೀಜಗಳು ಚೆಲ್ಲಿವೆ. ಈಗ ನನ್ನಲ್ಲಿ ಸಂಸಾರಿ ಬುದ್ಧಿ ಕಾಣಿಸಿಕೊಳ್ಳುವುದು. ಯಾಕಂದರೆ ಇದುವರೆಗೆ ಕಾಣದ್ದು ಒಂದೋ ಇದು ವಿಷಕಾರಿಯೂ ಆಗಿರಬಹುದು, ಅಲ್ಲ ಆರೋಗ್ಯವರ್ಧಕವಾಗಿಯೂ ಇರಬಹುದು. ಏನು ಎತ್ತ ನನಗಂತೂ ಗೊತ್ತಿಲ್ಲ. ಹಾಗಿದ್ರೆ ಇದನ್ನು ತಿಳಿದವರು ಯಾರಾದರೂ ಇದ್ದರೆ, ಅದರ ಗುಣ ಏನು ಅನ್ನುವುದನ್ನು ನನಗೆ ತಿಳಿಸಿದರೆ, ಬಹುಶಃ ಇಷ್ಟನ್ನು ಸಂಗ್ರಹಿಸಿದರೆ ನಮಗಿದು ಕೆಲವು ದಿನಕ್ಕೆ ಸಾಕಾದೀತು. ಹಾಗಾಗಿ ಸಂಗ್ರಹಿಸಿ ಇಡೋಣ. ಯಾರಾದರೂ ಬಂದರೆ ಅವರಲ್ಲಿ ಇದರ ಕುರಿತಾಗಿ ಅವರಲ್ಲಿ ಕೇಳೋಣ. ಓಹೋ ಯಾರೋ ಒಬ್ರು ಬರ್ತಾ ಇದ್ದಾರಲ್ಲ, ಇದೇ ಸಮಯ ಅಲ್ವಾ ಸರಿಯಾದದ್ದು. ಅಯ್ಯ ಸ್ವಾಮಿ. ಯಾರಯ್ಯ ನೀನು, ಯಾರಯ್ಯ ಯಾರಯ್ಯ ನೀನಿಲ್ಲಿ ಮಾಡುವದೇನು, ದಾರಿಯೊಳ್ ಬರುತ್ತೀರೆ ನಿನ್ನ ನೋಡಿದೆನು. ಯಾರಯ್ಯ ಬಾರಿನುಂದವನಂತೆ ಕಣ್ಣಿಗೆ ಕಾಂಬೆ, ವಾರದೆಯರಿಯಲು ನಾ ಕೇಳಿಕೊಂಬೆ. ಯಾರಯ್ಯ ನೀನು, ಯಾರಯ್ಯ ಯಾರಯ್ಯ. ಅಯ್ಯ ಸ್ವಾಮಿ. ನನ್ನ ಹಾಗೆ ನೀನಲ್ಲ. ಹಾಂ. ನಾನು ಸದಾಕಾಲ ಆ ಕಡೆ ಈ ಕಡೆ ತಿರುಗಾಡ್ತಲೇ ಇರುವವ. ನೀನೊಂದು ಮನೆ ಕಟ್ಟಿ ಗೃಹಸ್ಥನಾಗಿರುವವ ಅಂತ ನೋಡುವಾಗಲೇ ಅರ್ಥ ಆಗ್ತದೆ. ನಾನು ಸಂಸಾರಿ, ಹೌದು ಸ್ವಾಮಿ. ಸ್ವಲ್ಪ ವಿಚಿತ್ರವೂ ಸಂಶಯಾಸ್ಪದವೂ ಆಗಿ ಉಂಟಲ್ಲ ನಿನ್ನ ಸ್ಥಿತಿ. ಏನೋ ನೋಡಿದರೆ ಹೊಟ್ಟೆ ಬೆನ್ನಿಗೆ ಅಂಟಿ ಹೋಗಿದೆ ಹಾಂ. ಅಂತ ನೀನು ಎದುರಿನಲ್ಲಿ ಏನನ್ನೋ ಒಂದನ್ನಿಟ್ಟುಕೊಂಡು ಅದನ್ನು ಆಗಾಗ ಮೂಸಿ ನೋಡ್ತಿ, ಹಾಂ ಅದನ್ನೇ ನಿರೀಕ್ಷಿಸ್ತಿ, ಹಾಂ ಮತ್ತೆ ಕಟ್ಟಿಡ್ತಿ. ಹಾಂ. ಇದನ್ನೆಲ್ಲ ನೋಡಿದರೆ ಹ. ವಿಚಿತ್ರವಾಗಿ ಕಾಣುತ್ತದೆ. ಹಾಂ. ನಿನ್ನ ಮನಸ್ಸಿನಲ್ಲಿ ಏನೋ ಸಂಶಯವೂ ಉಂಟು ಅಂತ ತೋರ್ತದೆ. ನಿಮಗದು ಅರ್ಥ ಆಯಿತು. ನೋಡುವಾಗ ಗೊತ್ತಾಗುವುದಿಲ್ಲ, ಲೋಕದಲ್ಲಿ ಎಷ್ಟು ಜನರನ್ನು ಕಾಣಲಿಲ್ಲ ಇಲ್ಲಿ ಹಾ, ಹಾ. ಲೋಕಾನುಭವವೇ ಹೇಳ್ತದೆ ಯಾವನ ಸ್ವಭಾವವೇನು, ಹಾ. ಅವನ ಅಂತರಂಗದಲ್ಲಿ ಇರಬಹುದಾದ್ದೇನು ಅಂತ. ಹಾಗಾಗಿ ನಿನ್ನನ್ನು ನೋಡಿದರೆ ಹಾ. ಏನೋ ಮನಸ್ಸಿನಲ್ಲಿ ಒಂದು ಸಂಶಯ ಉಂಟು ಅಂತ ಕಾಣುತ್ತದೆ. ಹಾ. ಮೈ ತುಂಬ ಬಟ್ಟೆಯೂ ಇಲ್ಲ, ಆ ಮಟ್ಟಿಗೆ ನನ್ನಾಗೆ ಇದ್ದೀಯೆ. ಅರ್ಧಂಬರ್ಧ ಬಟ್ಟೆಯನ್ನು ಧರಿಸಿ ಹಾ. ಉಳಿದ ಮೈಯನ್ನು ಬಿಸಿಲಿಗೋ ಗಾಳಿಗೋ ಮಳೆಗೋ ಬಿಟ್ಟುಕೊಟ್ಟು ಹಾ. ತಿರುಗಾಡ್ತಾ ಇದ್ದಿ. ಯಾರಯ್ಯ ನೀನು, ಏನಿದು? ಸ್ವಾಮಿ, ಹಾ? ನನ್ನ ಬಗ್ಗೆ ರೈತ ಸೋಮಣ್ಣ ನಾಯಕನು. ಓ ನಾನು ರೈತ ಸೋಮಣ್ಣ ನಾಯಕನು, ಮಾನಿನಿ ಸಹಿತ ಸಂಸಾರಿಯಾಗಿವೆನು. ಏನೆಂಬೆ ಬರಗಾಲ ಬಾಧೆಯೋ ಬಂತು, ದೀನನಂದದಿ ತಿರುಗಾಡುವೆ ನಿಂತು. ಸ್ವಾಮಿ, ಅಯ್ಯ ನನ್ನನ್ನು ಕಂಡಾಕ್ಷಣ ಏನೋ ನೋವು ನನಗುಂಟು ಅಂತ ನನ್ನ ಮುಖವನ್ನು ನೋಡಿ ನೀವು ಹೇಳಿದ್ರಿ. ಅರ್ಥ ಆಗ್ತದೆ ನನಗೆ. ಅಲ್ಲಿಗೆ ಅರ್ಥ ಆಯ್ತು ನೀವೊಬ್ರು ಮಹಾನುಭಾವರು, ಮಹಾತ್ಮರು. ಹಾ, ಯಾಕೆ ಮುಖ ನೋಡಿ ಇನ್ನೊಬ್ಬನ ನೋವು ಅರ್ಥ ಆಗುವುದೇ ಒಂದು ವಿಶೇಷ ಗುಣ ಎಂಬುದರಿಂದ ಹಾ. ಅದು ಉಳ್ಳವ ಮಹಾತ್ಮ ಅನ್ನೋದನ್ನು ನಾನು ಒಪ್ಪುತ್ತೇನೆ. ಆದ್ರಿಂದಲೇ ಹಾ. ಮತ್ತೆ ನೀವು ಹೇಳಿದ್ರಿ ಬಟ್ಟೆ ನಿಮ್ಮದು ಅರ್ಧಂಬರ್ಧ, ನನ್ನದು ಅರ್ಧಂಬರ್ಧ. ಅಲ್ವಾ? ನಾವು ಬಟ್ಟೆ ತೊಡುವುದಕ್ಕಿಲ್ಲದೆ ಇದು ಅರ್ಧಂಬರ್ಧ ಆದದ್ದು. ಹೌದು. ನೀವು ಇದ್ದು ಅದನ್ನು ನಿರಾಕರಿಸಿದವರು ಇರಬೇಕು. ತೊಡಬೇಕಾಗಿಲ್ಲ ಎಂಬ ನೆಲೆಯಿಂದ ನಮ್ಮ ವ್ಯವಹಾರ. ನಮ್ಮಲ್ಲಿ ಋಷಿಮುನಿಗಳು ಹೀಗೆ ಮಾಡ್ತಾರೆ ಅಂತ ಹಿರಿಯರು ಹೇಳಿದ್ದು ಕೇಳಿದ್ದು ನಾನು. ಹಾ, ಹೌದಪ್ಪ. ಆ ವರ್ಗಕ್ಕೆ ನೀವು ಸೇರ್ತೀರಿ ಅಂತ ಸ್ಪಷ್ಟ ಆಯ್ತು. ಹ. ಸ್ವಾಮಿ, ಹ್ಮ್. ನನ್ನ ಕುರಿತಾಗಿ ಒಂದು ಕಾಳಜಿ, ಕಳಕಳಿ ನಿಮಗುಂಟು ಅಂತ ಸ್ಪಷ್ಟ ಆಯ್ತು. ಒಂದು ಜೀವ ಅಲ್ವಾ ನಮಗೆ. ಹಾಗಾಗಿ ಹ್ಮ್. ಮತ್ತೆ ಈ ಹೊಟ್ಟೆ ಬೆನ್ನಿಗೆ ಅಂಟಿಕೊಂಡದ್ದು ಉಂಟಲ್ಲ, ಹೌದು. ಇದರಿಂದ ನಮಗೆ ತುಂಬಾ ಅನುಕೂಲವೇ ಆಗಿದೆ. ಏನು ಅನುಕೂಲ? ಕೃಷಿ ಕಾರ್ಯವನ್ನು ಮಾಡುವಾಗ ಹ. ಸ್ವಲ್ಪ ಹೊಟ್ಟೆ ತೆಳ್ಳಗಿದ್ರೆ ಒಳ್ಳೇದು. ತೆಳ್ಳಗಿರ್ಬೇಕೌದು, ಬೆನ್ನಿಗಂಟಬಾರದಲ್ಲ. ಅದಂಟಬಾರದು. ಸಾಮಾನ್ಯವಾಗಿ ಹ. ಕೃಷಿಕರೆಲ್ಲ ಇರುವುದು ಹೀಗೆ ಸ್ವಾಮಿ. ಆದ್ರಿಂದಲೇ ನಾನು ಒಬ್ಬ ಕೃಷಿಕ. ಅಂದ್ರೆ ಉಳಿದ ಕೃಷಿಕರ ಹಾಗೆ ನಿನ್ನನ್ನು ಕಾಣೋದಿಲ್ಲ, ಅವರಿಗಿಂತಲೂ ಕಷ್ಟದಲ್ಲಿದ್ದ ಆಗುಂಟು ನೀನು. ಸ್ವಾಮಿ, ಹ್ಞೂ.
ಕೃಷಿಕರ ಬದುಕೇ ಹಾಗಾಗಿ ಹೋಗಿದೆ. ಈ ಬಾರಿಯಂತೂ ಹೌದಾ? ಕೃಷಿಕರು ಹಾ. ಸತ್ತು ಬದುಕ್ತಾ ಇದ್ದಾರೆ. ಹೌದಾ? ಅವರ ನಿಜವಾದ ಬದುಕೇ ಅಲ್ಲ. ಹಾ, ಹಾ, ಹಾ. ಸ್ವಾಮಿ ಹಾ. ಸೋಮಣ್ಣ ಅಂತ ನನ್ನ ಹೆಸರು. ಹ್ಮ್ ಇಲ್ಲೇ ಸಮೀಪದಲ್ಲಿ ಹೊಲ ಸರಿ. ಕೃಷಿ ಮಾಡಿಕೊಂಡು ಹಾ. ಜೀವನವನ್ನು ನಿರ್ವಹಿಸಿಕೊಂಡು ಬರ್ತಾ ಇರುವವ. ಹಾ. ದೊಡ್ಡ ಸಂಸಾರ ನಮ್ಮದು, ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ. ಹಾ. ಇಲ್ಲಿಯವರೆಗೆ ಜೀವನ ಎಲ್ಲ ಸರಿಯಾಗಿ ನಡೆದಿದೆ ಸ್ವಾಮಿ. ಹ್ಮ್. ಆದರೆ ಈ ಬರಗಾಲ ಬಂದು ಉಣ್ಣುವುದಕ್ಕಿಲ್ಲದಂತ ಪರಿಸ್ಥಿತಿ ಬಂದು ಹೋಗಿದೆ. ಓಹೋ ಹೋ. ಆ ಸಂದರ್ಭದಲ್ಲಿ ಹ್ಮ್. ನಾನಂತೂ ಕೈಕಟ್ಟಿ ಕುಳಿತಿದ್ದೆ. ಹ್ಮ್. ಆದರೆ ನನ್ನನ್ನು ಎಚ್ಚರಿಸಿ ಕಳುಹಿಸಿದವಳು ನನ್ನ ಹೆಂಡತಿ. ಹ್ಮ್. ಮಕ್ಕಳು ಉಪವಾಸ ಬೀಳ್ತಾ ಇದ್ದಾರೆ. ಹಾಗಾಗಿ ಊರಲ್ಲಿ ಅಲೆದಾದ್ರೂ ಏನಾದ್ರೂ ಸಂಗ್ರಹಿಸಿಕೊಂಡು ಹೌದಪ್ಪ, ಬನ್ನಿ. ಗಂಡನನ್ನು ಮಲಗಿಸುವುದಕ್ಕಿಂತ ಮಲಗಿದವನು ಎಚ್ಚರಿಸುವವಳೆ ಒಳ್ಳೆ ಹೆಂಡತಿ ಅಲ್ಲ. ಆ ಕೆಲಸವನ್ನು ನನ್ನ ಹೆಂಡತಿ ಮಾಡಿದ್ದಾಳೆ. ಆದೀತು. ಹಾಗಾಗಿ ಹ. ಅದು ಸರಿ ಅಂತ ಖಂಡಿತು ನನಗೆ. ಹ. ಹಾಗಾಗಿ ಹೊರಟು ಬಂದೆ. ಸರಿ. ಮತ್ತೆ ಹಲವು ಮನೆಗಳ ಮುಂದೆ ಹೋದಾಗ ಹ. ಯಾರು ಇಲ್ಲ ಅಂತ ಹೇಳಲಿಲ್ಲ. ಹ. ಬಹುಶಃ ಇನ್ನೂ 4 ಮನೆಯ ಮುಂದೆ ಹೋಗುತ್ತಿದ್ರೆ ಹ. ಇನ್ನೂ 4 ಜೋಳಿಗೆ ತುಂಬಬಹುದಿತ್ತು. ನಾನು ಹೋಗ್ಲಿಲ್ಲ. ಹ, ಹ. ಯಾಕಂದ್ರೆ ಕೃಷಿಕ ಅಲ್ವಾ? ಹಾಗಾಗಿ ಸ್ವಾಭಿಮಾನ. ಸಂಗ್ರಹವು ಹೆಚ್ಚು ಮಾಡಬಾರದು ಅನ್ನೋ ಒಂದು ಸ್ವಾಭಿಮಾನ ನನ್ನದು. ಆಗಲಿ ಆಗಲಿ. ಅಂತೂ ಮಕ್ಕಳ ಹೊಟ್ಟೆ ತುಂಬಿಸುವುದಕ್ಕೆ ಇಷ್ಟು ಸಾಕು ಈ ದಿನಕ್ಕೆ ಹ್ಮ್. ಅಂತ ಬರುವಾಗ ಬಹಳ ಆಯಾಸ ಆಯ್ತು. ಹ್ಮ್. ಆಯಾಸ ಆಗಿ ಈ ಮರದ ಕೆಳಗೆ ಕೂತೆ. ಹ್ಮ್. ಏನು ವಿಚಿತ್ರವ ಸ್ವಾಮಿ, ಒಂದು ಹಣ್ಣು ಬಿತ್ತು. ಓಹೋ. ಅದರಲ್ಲಿ ಅನೇಕ ಬೀಜಗಳು. ಹ. ಇದರ ಪರಿಚಯ ನನಗಿಲ್ಲ. ಹ್ಮ್. ಒಂದೊಮ್ಮೆಗೆ ಇದು ತಿನ್ನುವುದಕ್ಕೆ ಯೋಗ್ಯವೇ ಹೌದಾದ್ರೆ ಹ್ಮ್. ಇದನ್ನು ಸಂಗ್ರಹಿಸಿ ಇಟ್ರೆ ಹ್ಮ್. ಕೆಲವು ದಿನಗಳ ಆಹಾರದ ಸಮಸ್ಯೆ ನಿವಾರಣೆ ಆದ ಹಾಗೆ ಆಗ್ತದೆ. ಹ್ಮ್. ಯಾರಲ್ಲಪ್ಪ ಕೇಳುವುದು? ಹ್ಮ್. ಅಷ್ಟೊತ್ತಿಗೆ ದೇವರು ಬಂದ ಹಾಗೆ ಬಂದ್ರಿ ನೀವು. ಆಹಾ. ಇಲ್ಲಿಯವರೆಗೆ ಕಲ್ಲನ್ನು ದೇವರು ಅಂತ ನಾವು ನಂಬಿದವರು. ಹ್ಮ್. ಆದ್ರೆ ಈಗ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಆ ದೇವರೇ ನಮ್ಮ ಪಾಲಿಗೆ ಕಲ್ಲಾಗಿ ಹೋಗಿದ್ದಾನೆ. ಹ್ಮ್. ಬಹುಶಃ ನಿಮ್ಮನ್ನು ಈ ರೂಪದಲ್ಲಿ ಕಳುಹಿಸಿ ಕೊಟ್ಟದ್ದು ಇರಬೇಕು. ಸ್ವಾಮಿ, ನಿಮಗೆ ಏನಾದ್ರೂ ಗೊತ್ತಿದ್ರೆ, ಅಲ್ಲ ಗೊತ್ತಿದ್ರೆ ಅಂದ್ರೆ ನೀವು ತಿಳಿದವರೇ, ಹೌದಪ್ಪ. ಇದರ ವಿಚಾರವನ್ನು ನನಗೆ ತಿಳಿಸಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುವುದಷ್ಟೇ. ಅದರ ಪರಿಮಳ ನಿನಗೆ ಆಕರ್ಷಕವಾಗಿದೆ, ಆದ್ರಿಂದಲೇ ತಿನ್ನಬಹುದಾದ್ದು ಅಂತ ಮನಸ್ಸು ಹೇಳಿತು. ಆದ್ರೂ ತಿನ್ಲಿಲ್ಲ ಯಾಕೆ ಅಂತಂದ್ರೆ ಗೊತ್ತಿಲ್ಲ. ಸಾಮಾನ್ಯ ಅಲ್ವೋ ಇದು? ಹ. ಅಲ್ಲಿ ನೋಡು ಮರದೊಳಿಪ ಹಣ್ಣನಂದನು. ಇಲ್ಲಿ ಅಲ್ಲ, ಅಲ್ಲಿ ನೋಡು. ಹಾ ಹಾ ಹಾ. ಅಲ್ಲಿ ನೋಡು ಮರದೊಳಿಪ ಹಣ್ಣನಂದನು. ಇಲ್ಲಿ ತರಲು ನೈಜ ಗುಣವ ತೋರ್ಪೆನೆಂದನು. ಇಲ್ಲಿ ತರಲು ನೈಜ ಗುಣವ ತೋರ್ಪೆನೆಂದನು. ಸೊಲ್ಲಿಗೊಬ್ಬಿ ರೈತನದನು ಕೊಯ್ದು ತಂದನು. ಬಲ್ಲಸಂತ ಹೊರೆದು ಕೊಟ್ಟ ಸೊಳೆಯ ತಿಂದನು. ಅಲ್ಲಿ ನೋಡು ಮರದೊಳಿರ್ಪ ಹಣ್ಣನಂದನು. ಅಯ್ಯ ಕೃಷಿವಲ್ಲ ಸ್ವಾಮಿ, ನಿನ್ನ ಸಂಕಟ ಏನು, ನಿನ್ನ ದುಗುಡಕ್ಕೆ ಕಾರಣ ಯಾವುದು ಎನ್ನುವುದು ನನಗೆ ಅರ್ಥವಾಯಿತು. ಹ. ನಾನು ಅದನ್ನೇ ಮೊದಲಾಗಿ ಗಮನಿಸಿದ್ದು. ಹ್ಮ್. ಹೊಟ್ಟೆ ಬೆನ್ನಿಗಂಟಿದೆ ಹೌದು. ಅಂದ್ರೆ ಹೊಟ್ಟೆಯನ್ನು ತುಂಬಿಸುವುದಕ್ಕೆ ಬೇಕಾದ ಸಂಪಾದನೆಯೋ ಆಹಾರವೋ ನಿನ್ನಲ್ಲಿ ಇಲ್ಲ ಅಂತ ಅರ್ಥ. ಹೌದು. ಈಗ ಇದರೆದುರು ಆಕರ್ಷಿತನಾದರೂ ಮುಟ್ಟುವುದಕ್ಕಾಗದೆ ಧೈರ್ಯ ಸಾಲದೆ ಇದೆಯಾ ಅಂದ್ರೆ ಅರ್ಥವೇನು? ಇದರ ವಿಷಯ ನಿನಗೆ ಗೊತ್ತಿಲ್ಲ ಅಂತ. ಇದರ ಕುರಿತು ನನಗೆ ಅಜ್ಞಾನ ಉಂಟು. ಇದಿಲ್ಲೇ ಇರಲಿ, ಹ. ಇದಕ್ಕಿಂತ ಉತ್ಕೃಷ್ಟವಾದ್ದು ಇದೋ ಅಲ್ಲಿ ನೋಡಿದ್ಯಾ, ಅಲ್ಲೊಂದು ವಿಶಾಲವಾಗಿ ಬೆಳೆದ ಮರ. ನಾನು ಇಲ್ಲಿವರೆಗೆ ಕೆಳಗೆ ಮಾತ್ರ ನೋಡಿದ್ದು, ಮೇಲೆ ನೋಡುವಾಗ ಬಿದ್ದದ್ದು ಹಲವು ಉಂಟು. ಮೇಲೆಯೂ ನೋಡಬೇಕಾಗ್ತದೆ ಒಳ್ಳೇದು ಸಿಗಬೇಕು ಅಂತ ಆದ್ರೆ. ಹಾ ಹಾ. ಅದು ಅನೇಕ ಫಲಗಳಿಂದ ಕಂಗೊಳಿಸುತ್ತಿರುವ ಆ ಮರವನ್ನು ಕಂಡೇ ಅಲ್ಲ, ಓಹೋ. ಪನಸ ಅಂತ ಅದಕ್ಕೆ ಹೆಸರು. ಓಹೋ. ಹಲಸು ಅಂತ ಕರೆಯಬಹುದು. ಹಾ ಹಾ. ಆ ಪನಸ ಫಲಗಳಲ್ಲಿ ಹ. ಪರಿಮಳಿಸುತ್ತಿರುವ ಒಂದನ್ನು ಹ. ನೀನಿಲ್ಲಿಗೆ ಇಳಿಸಿ ತಂದೆ ಅಂತ ಆದ್ರೆ, ಅದನ್ನು ದೂಡಿ ಬೀಳಿಸಬೇಡ, ಒಡೆದೋಗ್ತದೆ. ಓಹೋ. ಇಳಿಸಿ ತಂದೆ ಅಂತ ಆದ್ರೆ ಹ. ಅದರ ಸುಮಧುರವಾದ ಗುಣ ಏನು, ರುಚಿ ಏನು, ಹ. ವಿಶೇಷತೆ ಏನು, ಹ. ಅದನ್ನು ನಾನು ಹೇಳ್ತೇನೆ. ನಿನ್ನ ಬಡತನದ ಮೂಲ ಸಂಕಟ ನಿವಾರಣೆ ಆಗುತ್ತದೆ. ಸ್ವಾಮಿ, ಹೇಗೆ? ಸ್ವಾಮಿ, ಹ. ನೀವು ಹೇಳಿದ ತಕ್ಷಣ ಮರವನ್ನೇರಿ ಒಂದು ಹಣ್ಣನ್ನು ತಂದಿದ್ದೇನೆ. ತರುವಾಗ ಕೈಗೆ ಎಲ್ಲ ಮುಳ್ಳು ಹೌದೌದು. ಒತ್ತಿದ ಹಾಗೆ
ಬಹುಶಃ ಹೀಗೆ ಇರಬೇಕು. ಆರಂಭದಲ್ಲಿ ನೋವನ್ನು ಕೊಡುವವರೆಲ್ಲ ಮತ್ತೆ ಸುಖವನ್ನೇ ಕೊಡುತ್ತಾರೆ ಅಂತ ಹೇಳ್ತದೆ ಬಹುಶಃ. ಎಲ್ಲ ಹಾಗಲ್ಲ, ಆದ್ರೆ ಕೆಲವಂತೂ ಹೌದು. ಇದು ಹಾಗೆ. ಹ. ಇದು ಯಾಕೆ ಹಾಗೆ ಹ. ಕೇಳ್ತೀಯಾ? ಓ. ಮೊದಲು ಅದನ್ನು ಕತ್ತರಿಸಬೇಕು. ಹ ಅದರಲ್ಲಿ ಹಳದಿ ಬಣ್ಣದಿಂದ ಶೋಭಿಸ್ತಾ ಉಂಟಲ್ಲ, ಹ ಹ ಹ ಆ ಅದನ್ನು ತೊಳೆ ಅಂತ ನಾವು ಕರೀಬಹುದು. ಇದರ ಒಳಗೆ ಹೀಗೆಲ್ಲ ರಚನೆಗಳು ಉಂಟಲ್ಲ. ಹೌದೌದು. ಹ. ಅದನ್ನು ತೆಗೆದು ಹ. ಅದರ ಒಳಗಿರುವ ಬೀಜವನ್ನು ತೆಗೆದು, ಆ ಬೀಜ ನಾನು ಸಂಗ್ರಹಿಸಿದ್ದೆ. ಹೌದೌದು ಅದೇ ಬೀಜ, ಆದ್ರೆ ಅದರ ಗುಣ ಬೇರೆ ಇದರ ಗುಣ ಬೇರೆ, ಓಹೋ. ಎರಡು ಬೇರೆ ಬೇರೆ. ಆ ತೊಳೆಯನ್ನು ಒಂದೋ ನಾಲ್ಕೋ ಹ. ನಿನ್ನ ಹಸಿವು ತೀರುವಟ್ಟು ತಿಂದು ನೋಡು. ಈ ಸೊಳೆಯನ್ನು? ಹೌದು ಸ್ವಾಮಿ, ಮೊದಲೇ ಹಸಿವಾಗಿದೆ. ಹೌದು. ಸೊಳೆಯನ್ನು ನೀವು ಕೊಟ್ಟ ಸೊಳೆಯನ್ನು ತಿಂದೆ. ಹ. ತಿಂದದ್ದು 4 ಆದರೂ ಇನ್ನು 4 ದಿನ ಹಸಿವೇ ಆಗ್ಲಿಕ್ಕೆ ಇಲ್ಲ ಸ್ವಾಮಿ. ಮಾತ್ರ ಅಲ್ಲ, ಇನ್ನು 4 ತಿಂದರೂ ಜೀರ್ಣ ಆದೀತು. ಅಷ್ಟು ಹೊಟ್ಟೆ ತಂಪಾದಾಗ ಆಯ್ತು. ಅರ್ಥ ಆಯ್ತಲ್ಲ? ಏನು ವಿಚಿತ್ರ ಇದರ ಇದು. ಗುಣ ಗೊತ್ತಾಯ್ತಲ್ಲ? ಓಹೋ. ವಿಸ್ತರಿಸಿ ಹೇಳಬೇಕು ಅಂತಂದ್ರೆ, ಹ. ಈತ ಕೇಳಿದರಿಂದ ಬಲ್ಯವನು ದೋಸೆಯನು ಹಪ್ಪಳದ ಬಾಳುಕವನು ಉತ್ತಮದ ಪಾಯಸವ ಮುಳ್ಕವನು ಸಹಿತಾಗಿ 16 ಬಗೆಯ ಖಾದ್ಯವ ಮಾಡಬಹುದೆಂದು ಬಿತ್ತರಿಸಲದ ಕೇಳಿ ಸೋಮಣ್ಣ ಸಂತಸದಿ ಕರಗಳನ್ನು ಮುಗಿದ. ಹಸು ತೃಷೆಯ ಒತ್ತಡವ ಕಳೆದ ರೈತಂಗೆ ಸಂತನು ಬೇಳ್ದ. ಅಯ್ಯ ಸ್ವಾಮಿ, ಹೊಟ್ಟೆಯಲ್ಲಿ ಹಸಿವಿದ್ದಾಗ ಯಾವ ಗುಣವೂ ಕಣ್ಣಿಗೆ ಕಾಣಿಸುವುದಕ್ಕಿಲ್ಲ, ಮನಸ್ಸಿಗೆ ಹೋಗುವುದಕ್ಕಿಲ್ಲ. ಹ ಹ ಆ ಹಸಿವೆ ನಿವಾರಣೆ ಆದ ಮೇಲೆ ಆಗ ಬುದ್ಧಿ ಜಾಗೃತವಾಗ್ತದೆ. ನಿನ್ನ ಈ ಹಸಿವನ್ನು ನಿವಾರಿಸಿದ ಹ. ಈ ಮಧುರವಾದ ಫಲವೇನು ಹ. ಅಲ್ವಾ? ಹೌದು. ಇದು ಕುತೂಹಲಕ್ಕೆ ಕಾರಣವಾದದ್ದು. ಹ. ಇದರ ಅವಗುಣ ಇಲ್ಲ, ಆದರೂ 1-2 ಅವಗುಣಗಳುಂಟು. ಹ. ಅದನ್ನು ಸೇರಿಸಿಯೇ ಹ. ನಿನಗಿದರ ವಿಶೇಷತೆಯನ್ನು ನಾ ಹೇಳ್ತೇನೆ. ಏನು ಸ್ವಾಮಿ? ನಾ ಹೇಳಿದನಲ್ಲ, ಸೃಷ್ಟಿಕರ್ತನೇ ಸೃಷ್ಟಿಸಿದ ವಿಶಿಷ್ಟವಾಗಿ. ಓಹೋ. ಎಲ್ಲವನ್ನು ಮಾಡ್ತಾನೆ, ಸೃಷ್ಟಿಸಿದ್ದೆಲ್ಲ ಅವನೇ. ಹ. ಆದರೆ ಇದನ್ನು ವಿಶಿಷ್ಟವಾದ ಸಂಕಲ್ಪದಿಂದಲೇ ಮಾಡಿದ. ಉದ್ದೇಶ ದೊಡ್ಡದು ಅಂತ ಆಯ್ತು. ಹಸಿದವರ ಹಸಿವನ್ನು ಹಿಂಗಿಸುವುದಕ್ಕಾಗಿ ಮಾಡಿದ. ಹಾ ಹಾ. ಆದ್ದರಿಂದಲೇ ಇದರ ಬೀಜದಲ್ಲಿ ಅತುಲವಾದ ಸತ್ವ ಇದೆ. ಓಹೋ. ಸತ್ವವೆಷ್ಟು? ಹ. ಇಂತಹ 100 ಫಲಗಳನ್ನು ಕೊಡುವಷ್ಟು. ಮೊದಲು ಒಂದೇ ಬೀಜ ಇದ್ದದ್ದು. ಹ. ಈಗ ನೋಡಿದೆಯಲ್ಲ, ಊರು ತುಂಬ ಕಾಣಿಸುತ್ತಿರುವ ಮರಗಳು, ತುಂಬಾ ಮರಗಳು ಕಾಣಿಸ್ತವೆ. ಅವುಗಳನ್ನು ಯಾರೂ ಉಪಯೋಗಿಸುವುದಿಲ್ಲ. ಯಾಕೆ? ಗೊತ್ತಿಲ್ಲ. ಗೊತ್ತಿಲ್ಲ. ಗೊತ್ತಿಲ್ಲ ಎಂಬುದರಿಂದಲೇ ಜೀವನಾದವನ ಪ್ರಯಾಣ ತೊಡಗುವುದು. ಹ, ಹ. ಇದಕ್ಕೆ ನಿನಗೆ ಗೊತ್ತಿಲ್ಲ ಎಂದು ಹೇಳಿದ್ರಿಂದಲೇ ಹ. ಇದರ ಬಗ್ಗೆ ನನಗೆ ಗೊತ್ತಿರುವುದನ್ನು ಹೇಳುವುದಕ್ಕಾಗ್ತದೋ ಇಲ್ಲೋ? ಹಾ ಹಾ. ಅಯ್ಯ, ಬೆಳೆಯುತ್ತಾ ಮೊದಲು ಫಲ ಕಾಣಿಸಿದಾಗ ಹ. ಅದು ಅತ್ಯಂತ ಎಳಸಾದದ್ದು. ಅದನ್ನು ಕೊಯ್ದರೆ ಹ. ಉಪಯೋಗ ಇಲ್ಲ ಅಂತ ತಿಳಿಯಬೇಡ. ಹ. ಬೇರೆ ಯಾವ ಫಲವಾದರೂ ಅಷ್ಟು ಎಳಸಾಗಿರುವಾಗ ದೊಡ್ಡ ಪ್ರಯೋಜನ ಸಿದ್ಧಿ ಇಲ್ಲ, ಅದು ಕೊಳತೆ ಹೋಗುದು. ಆದರೆ ಇದು ಹಾಗಲ್ಲ. ಹ. ಇದನ್ನು ಆ ಹೊರಗಿನ ಮುಳ್ಳಿನ ಆವರಣವನ್ನು ಛೇದಿಸಿ ಉಳಿದ ಭಾಗವನ್ನು ಕೊಚ್ಚಿ ಬೇಯಿಸಿದರೆ ವ್ಯಂಜನವಾಗುತ್ತದೆ. ಹೌದೇ? ಪಲ್ಯವೋ ಹ. ಅಲ್ಲ ಇನ್ಯಾವುದೋ ಹ. ನಿನಗೆ ಬೇಕಾದದ್ದನ್ನು ಮಾಡುವುದಕ್ಕೆ ಅನುಕೂಲವಾಗಿ ಒದಗುತ್ತದೆ. ಓಹೋ. ಇಲ್ಲಪ್ಪ, ಏನೂ ಮಾಡುವುದಕ್ಕೆ ಸಾಮರ್ಥ್ಯ ಇಲ್ಲ, ಒಂದು ಚಿಟಿಕೆ ಲವಣ ಅದರೊಂದಿಗೆ ಬೇಯಿಸಿದರೆ ಅನ್ನದಂತೆ ತಿನ್ನುವುದಕ್ಕೂ ಬರ್ತದೆ. ಆಹಾ. ಆಮೇಲೆ ಇನ್ನೊಂದು ಅದಕ್ಕಿಂತ ಮುಂದಿನ ಹಂತದಲ್ಲಿ ಬೆಳೆದಾಗ ಅದರ ತೊಳೆಯ ಒಳಗೆ ಮೃದುವಾದ ಬೀಜಗಳು ಕಾಣಿಸ್ತವೆ. ಆ ಬೀಜಗಳನ್ನು ತೊಳೆಯನ್ನು ಒಟ್ಟಾಗಿ ನಿನಗೆ ಬೇಕಾದ ವ್ಯಂಜನವಾಗಿ ಮಾಡುವುದಕ್ಕೆ ಬರ್ತದೆ. ನಾನಾಗ ಹೇಳಿದಂತೆ ಹೌದು, ಎಳತು ಅರ್ಧ ಬೆಳೆದದ್ದು ಉಪಯೋಗಕ್ಕೆ ಬರ್ತದೆ. ಅವಗುಣ ಅಂತ ಹೇಳಿದನಲ್ಲ, ಆ ಅವಗುಣ ಈ ಪ್ರಾಯದಲ್ಲಿ ಹೆಚ್ಚದಕ್ಕೆ. ಹೇಗೋ ಮುಳ್ಳು ಮನಚಾಗಿರ್ತದೆ, ಕೈಗೆ ಚುಚ್ಚುತ್ತದೆ. ಯಾಕೆ? ಎಲ್ಲರ ಕೈಗೂ ಹೋಗುವುದು ಬೇಡ ಎನ್ನುವುದಕ್ಕೆ ಮಾತ್ರ ಅಲ್ಲ, ನಿಜವಾದ ಹಸಿವಿದ್ದವರಾದರೆ ಅದನ್ನು ಭೇದಿಸಿ ಆದರೂ ತಿನ್ನುತ್ತಾರೆ. ಹೌದು. ಹಸಿವೇ ಇಲ್ಲದವನಿಗೆ ಸ್ವಲ್ಪ ಮುಳ್ಳು ಚುಚ್ಚಿದ್ರೂ ಹೆಚ್ಚು ನೋವಾಗ್ತದೆ, ಅವ ಇದಕ್ಕೆ ಕೈ ಹಾಕಲಿಕ್ಕೆ ಹೋಗುವುದಿಲ್ಲ. ಹಾಗಾಗಲಿ ಎಂಬುದಕ್ಕಾಗಿ ರಕ್ಷೆಯಾಗಿರುವುದು. ಆದ ಕಾರಣವೇ ಇದನ್ನು ರಚ್ಚೆ ಅಂತ ಕರೀಲಿಕ್ಕೆ ಬರ್ತದೆ. ರಕ್ಷೆಯಾಗಿದೆ ಹಣ್ಣಿ. ಹೌದು, ಅರ್ಥವಾಯ್ತಲ್ಲ? ಅದರ ಒಳಗೆ ವಿಶೇಷವಾದ ಮೇಣ ಒಂದುಂಟು. ನೋಡಿದ್ಯಲ್ಲ ನೀನು ಕೊಯ್ಯುವಾಗ? ಈಗ ಕೊಯ್ಯುವಾಗಲೇ ಅನುಭವಕ್ಕೆ ಬಂತಲ್ಲ. ಕೊಯ್ಯುವವನ ಕೈಗೂ ಕತ್ತಿಗೂ ಮೆತ್ತಿಕೊಳ್ಳತಕ್ಕ ಮೇಣ, ಬೆಳ್ಳಗಿನ ಮೇಣ. ಅದು ಯಾಕೆ? ಅದು ಯಾವ್ಯಾವುದೋ ಪ್ರಾಣಿಗಳೆಲ್ಲ ತಿಂದು ಹೋಗುವುದು ಬೇಡ. ನಿಜವಾದ ಹಸಿವಿದ್ದವ ಅದನ್ನು ನಿವಾರಿಸಿಕೊಂಡು
ಅದೆಲ್ಲ ಆಧ್ಯಾತ್ಮಿಕವಾದ ವಿಶೇಷವಾದ ಅರ್ಥ ಉಂಟು. ಎಚ್ಚರಿಕೆ ಇರುವವನಿಗೆ ಸಿಗಲಿ ಅಂತ ಹೌದು, ಆಗಿರಬಹುದು. ಬರಿಗೈಯಲ್ಲಿ ಮುಟ್ಟಿದ್ರೆ ಅಂಟುತ್ತದೆ. ಹಾ. ಕೈಗೊಂದಿಷ್ಟು ಎಣ್ಣೆಯನ್ನು ಹಚ್ಚಿಕೊಂಡ್ರೆ ಅಂಟುವುದೇ ಇಲ್ಲ. ಓಹೋ, ಅಂದ್ರೆ ಕರ್ಮದ ಹಾಗೆ ಅದೆಲ್ಲ. ನಿನಗದು ಅರ್ಥ ಆಗ್ಲಿಕ್ಕಿಲ್ಲ, ನಮಗದು ಬಿಟ್ರೆ ಬೇರೆ ಇಲ್ಲ, ಗೊತ್ತಿಲ್ಲ. ನನಗೆ ಅದು ಗೊತ್ತೇ ಆಗ್ಲಿಲ್ಲ. ಅಲ್ಲ, ನಮಗದು ಬಿಟ್ರೆ ಬೇರೆ ಗೊತ್ತಿಲ್ಲ. ಹಾ ಹಾ ಹಾಗಾಗಿ ಅದಕ್ಕೂ ಇದಕ್ಕೂ ಸ್ಪಂದನ ಹಾಗೆ. ಹಾ ಈ ಹಲಸಿನ ಮೇಣ ಹಾ. ಕೈಗೆ ಅಂಟಿಕೊಳ್ಳದಂತೆ ಎಣ್ಣೆ ಹಚ್ಚಿಕೊಳ್ಳಬೇಕು. ಹಾ ಹಾ ಎಣ್ಣೆ ಹಚ್ಚಿಕೊಳ್ಳುವುದು ಬರೇ ಮೇಣ ಹೋಗ್ಲಿಕ್ಕಲ್ಲ, ಮತ್ತೆ ಅದರ ತೊಳೆಗೆ ವಿಶಿಷ್ಟವಾದ ರುಚಿಯನ್ನು ಕಲ್ಪಿಸುವುದಕ್ಕೆ. ಹಾ, ಹಾ. ನೀವು ಕಲ್ಪವೃಕ್ಷ ಅಂತ ಹೇಳೋದಿಲ್ಲ, ಹೇಳುವುದು ಕೇಳಿದ್ದೇನೆ. ತೆಂಗಿನ ಮರ, ಹಾ, ಹಾ. ಅದನ್ನೆಲ್ಲೋ ನೀವು ಹೇಳೋದು. ಹೌದು. ಅದರಿಂದ ತೆಗೆದ ತೈಲ, ಹಾ. ಎಣ್ಣೆ, ಅದಕ್ಕೂ ಇದಕ್ಕೂ ಬಹಳ ಅದ್ಭುತವಾದ ಹೊಂದಾಣಿಕೆ ಉಂಟು. ಓಹೋ, ಬೇಯಿಸಿದ ಮೇಲೂ ಹಸಿಯಾಗಿಯೂ ಮೇಣವನ್ನು ಹೋಗಿಸುವುದಕ್ಕೂ ಹಾ. ಎಲ್ಲದಕ್ಕೂ ಆಗ್ತದೆ. ಹಾ. ಒಂದು ವೇಳೆ ಮೇಣ ಅಂಟಿತು, ಅದನ್ನು ತೊಡೆಯುವುದಕ್ಕೂ ತೈಲವೇ, ಓಹೋ, ತೆಂಗಿನೆಣ್ಣೆ. ಹಾ. ಹಾಗಾಗಿ ಅದಕ್ಕೂ ಇದಕ್ಕೂ ಜೊತೆ ಉಂಟು. ಆದ್ರಿಂದಲೇ ಬೆಳೆದ ಬಲಿತ ಹಲಸಿನ ತೊಳೆಗಳನ್ನು ಬೇಯಿಸಿ ಹಾ. ನೀನು ತೆಂಗಿನೆಣ್ಣೆಯನ್ನು ಸೇರಿಸಿ ಹಾ. ಉಪ್ಪನ್ನು ಸೇರಿಸಿ ಮಾಡಿದೆ ಅಂತ ಆದ್ರೆ ಹಾ. ಅದ್ಭುತವಾದ ರುಚಿಯನ್ನು ಕೊಡತಕ್ಕ ಆಹಾರವೇ ಆಗ್ತದೆ. ಸ್ವಾಮಿ, ಹಾ. ಇಷ್ಟು ವಿಷಯ ನೀವು ಹೇಳಿದಾಗ ನನಗೆ ಕಾಣಿಸುವುದೇನು ಗೊತ್ತಾ? ಏನು? ಧನ್ಯ ಆಯ್ತು ಸ್ವಾಮಿ ಇಲ್ಲ, ನನ್ನ ಜೀವ. ಮುಗಿಲಿಲ್ಲ ಅಯ್ಯ. ಇಲ್ವಾ? ನಿನಗೆ ಎಂತದ ಅವಸರ ಈಗ? ಇನ್ನೂ ಉಂಟಾ? ಇನ್ನೂ ಉಂಟು, ಅದು ಹಣ್ಣಾಗಲಿಲ್ಲ, ಇನ್ನು ಬೆಳೆದದ್ದಷ್ಟೇ. ಅಯ್ಯೋ ದೇವ್ರೆ. ಬೆಳೆದ ಮೇಲೆ ಹಾ. ಹಣ್ಣಾದಾಗ ಆ ಹಣ್ಣಿನ ತೊಳೆಗಳ ರುಚಿ, ಅದರ ಪರಿಮಳ ಹಾ. ನೀನು ಈಗಾಗಲೇ ಅನುಭವಿಸಿದ್ಯಲ್ಲ. ಹೌದು. ಇದು ಹಸಿಯಾಗಿದ್ದಾಗ, ಹಾ. ಬೇಯಿಸಿದಾಗ ಅದು ಕೊಡತಕ್ಕ ಸ್ವಾದವೇ ಬೇರೆ. ಓಹೋ, ಅದನ್ನು ವಿಶಿಷ್ಟ ಗುಣ ಏನು ಅಂತಂದ್ರೆ, ಹಾ. ಇದರ ಯಾವ ಭಾಗವನ್ನಾದರೂ ಹಾ. ನೀನು ಉಪ್ಪು ಹಾಕಿ ಬೇಯಿಸಿದರೆ ಹಾ. ಅದು ವ್ಯಂಜನವಾಗ್ತದೆ. ಹಾ. ಬೆಲ್ಲ ಹಾಕಿ ಬೇಯಿಸಿದರೆ ಸವಿಯಾದ ಸಿಹಿ ತಿಂಡಿಯೂ ಆಗ್ತದೆ. ಓಹೋ, ಹಣ್ಣನ್ನು ಬೇಯಿಸುವಾಗ ಹಾ. ಒಂದಿಷ್ಟು ಎಣ್ಣೆಯೋ ಒಂದಿಷ್ಟು ಬೆಲ್ಲವೋ ಸೇರಿಸು, ಅದು ಉತ್ಕೃಷ್ಟವಾದ ಪಾಯಸವಾಗಿಯೇ ಸಿದ್ಧವಾಗ್ತದೆ. ಆಹಾ, ತೆಂಗಿನ ಹಾಲು ಸೇರಿಸಿದರೆ ಎಷ್ಟೂ ಕುಡಿಯಬಹುದು ಅಂತ ನಿಮಗೆ ತೋರ್ಬೇಕಾಗಿರ್ತದೆ. ಹಾ ಹಾ ಮಾತ್ರ ಅಲ್ಲ, ಹೆಚ್ಚು ಕುಡಿದ್ರೆ ಏನಾಗ್ತದೆ? ಏನಾದೀತು? ಅಜೀರ್ಣ ಆಗೋದಲ್ವಾ? ಅದು ಯಾವುದಾದ್ರೂ ಅಷ್ಟೇ ಅಲ್ಲ, ಹಾ. ಇದರಲ್ಲಿ ವಿಶೇಷವಾದ ಅಗ್ನಿ ಮಾಂದ್ಯದ ಗುಣ ಉಂಟು. ಆದ ಕಾರಣ ಹಸಿವೆಗೆ ಇದು ಮದ್ದು. ಓಹೋ, ಹಸಿವು ತೀರಿದ ಮೇಲೆ ಇನ್ನೂ ಬೇಕು ಅಂತ ತಿನ್ಲಿಕ್ಕಿಲ್ಲ. ಹಾ ಹಾ ಆಗ ಜೀರ್ಣ ಶಕ್ತಿಯೇ ಮಂದವಾಗಿ ಹೋಗ್ತದೆ. ಆದ್ರೆ ಅದಕ್ಕೊಂದು ಔಷಧವೂ ಉಂಟು. ತಿನ್ನುವಾಗ ನೀವು ಈ ಹುಟ್ಟುಗಳಿಂದ ಸಂಗ್ರಹಿಸಿದ ಜೇನುಂಟಲ್ಲ, ಅದನ್ನು ಸೇರಿಸಿ ತಿಂದ್ರೆ ನಿಮ್ಮ ಅಗ್ನಿ ಮಾಂದ್ಯ ದೂರವಾಗ್ತದೆ. ಹಾ ಹಾ ಇಲ್ಲ, ಒಂದು ವೇಳೆ ಮತ್ತೂ ಉಂಟು, ಇದರ ಬುಡದಲ್ಲೇ ಬೆಳೆಯುವ ಶುಂಠಿ, ಅದನ್ನು ತಿಂದರೂ ಸಾಕಾಗ್ತದೆ. ಹಾ ಹಾಗಾಗಿ ಒಂದು ವೇಳೆ 4 ಹೆಚ್ಚು ತಿಂದೆ ಅಂತ ಸಂಕಟ ಪಡಬೇಕು ಅಂತಿಲ್ಲ, ಅದಕ್ಕೆ ಔಷಧವೂ ಉಂಟು. ಹಾಗೆ ನೋಡಿದರೆ ಆಹಾರಕ್ಕಿಂತ ಅಧಿಕವಾದ ಸತ್ವ ಇದರಲ್ಲಿ ಉಂಟು. ಓಹೋ, ಒಳಗಿನ ಬೀಜ ಏನು ಅಂತ ಕೇಳಿದೆಯಲ್ಲ, ಆ ಬೀಜದಿಂದಲೂ ಅಷ್ಟೇ ಹಾ ಏನು ಬೇಕೋ ಅದನ್ನು ಸಿದ್ಧಪಡಿಸುವುದಕ್ಕೆ ಮೂಲ ದ್ರವ್ಯವಾಗಿ ಅದು ವಿನಿಯೋಗವಾಗ್ತದೆ. ಈ ಬೀಜದಿಂದ ಹಾ ನೀ ರೊಟ್ಟಿಯನ್ನು ಮಾಡುವುದಕ್ಕೆ ಬಂದೀತು, ಹಾ ಉಂಡೆಯನ್ನು ಮಾಡುವುದಕ್ಕೆ ಬಂದೀತು, ಪಲ್ಯವನ್ನು ಮಾಡುವುದಕ್ಕೆ ಬಂದೀತು, ಸುಮ್ಮನೆ ಸುಟ್ಟು ತಿನ್ಲಿಕ್ಕೂ ಬಂದೀತು. ಹಾ ಆದರೆ ಎಲ್ಲವನ್ನೂ ತಿನ್ನುವುದಲ್ಲ. ಯಾಕಂದ್ರೆ ನಿಮಗೆ ನಾಳೆ ಏನು ಅಂತ ಚಿಂತೆ ಇಲ್ವಾ? ಹೌದು. ಮಳೆಗಾಲದ ಪ್ರಾರಂಭಕ್ಕಾಗುವಾಗ ಇದೆಲ್ಲ ಹಣ್ಣಾಗಿ ಮುಗೀತದೆ. ಈಗ ಸಂಗ್ರಹಿಸಿಡುವುದಕ್ಕೂ ಅಯ್ಯೋ, ಬರ್ತದ? ಉಂಟಯ್ಯ. ಈ ಬೀಜವನ್ನು ಹಾ. ಹೀಗೆ ಸಂಗ್ರಹಿಸುವುದಲ್ಲ, ಮತ್ತೆ ಒಳ್ಳೆಯ ಮಣ್ಣನ್ನು ಮೆತ್ತಿ ಹಾ ಕಲಸಿ ಹಾ. ಅದರ ಜೊತೆಯಲ್ಲಿಟ್ಟರೆ ಹಾ. 1 ವರ್ಷವೂ ಏನೂ ಆಗುವುದಿಲ್ಲ. ಹೌದೇ? ಬೇಕಾದಾಗ ತೊಳೆಯಿತು, ಆಹಾರವಾಗಿ ಬಳಸಿತು. ಹಾ ಹಾ ಮಾತ್ರ ಅಲ್ಲ, ಹಾ. ಈ ಬೆಳೆದ ಬಲಿತ ಕಾಯಿಯ ತೊಳೆಗಳನ್ನು ಹಾ. ನಾನು ಆಗ ಹೇಳಿದ್ನಲ್ಲ, ಉಪ್ಪಿನಲ್ಲಿ ಉಪ್ಪು ಸೇರಿಸಿ ಇಟ್ಟರೆ ನಿನಗೆ ಅದೂ 1 ವರ್ಷ ಬರ್ತದೆ. ಓಹೋ, ಯಾವಾಗ ಬೇಕಾದರೂ ತೆಗಿಬಹುದು, ಬೇಕಾದಂತೆ ವಿನಿಯೋಗ ಮಾಡಬಹುದು. ನನಗೆ ತಿಳಿದ ಹಾಗೆ ಇಂಥ ಗುಣಗಳಿರುವಂತದ್ದು ಇದೊಂದೇ. ಇನ್ನೂ ಉಂಟು. ಹಾ. ಆ ಹಣ್ಣಿನ ತೊಳೆಗಳನ್ನು ಏನು ಮಾಡುವುದಪ್ಪ? ಅಯ್ಯೋ, ಮುಗಿದೋಯ್ತಲ್ಲ. ಹೌದು. ಇಲ್ಲ, ಮತ್ತೆ ಅದನ್ನು ನಾನು ಆಗ ಹೇಳಿದಂತೆ ಪಾತ್ರೆಯಲ್ಲಿಟ್ಟು ಕಾಯಿಸಿದರೆ ಅದು ಗಟ್ಟಿ ಆಗ್ತದೆ. ಓಹೋ, ಆ ಗಟ್ಟಿಯನ್ನಿಟ್ರೆ ಎಷ್ಟು ಕಾಲವೂ ಬರ್ತದೆ. ಹಾ? ಮಕ್ಕಳ ಹಸಿವೆ ನೀಗಿಸುವುದಕ್ಕೆ, ನಿಮಗೆ ಬೇಕಾದಾಗ ತಿನ್ನುವುದಕ್ಕೆ. ಅಯ್ಯೋ, ಏನು ಮಾಡೋಣ ಅಂತ ಗೊತ್ತಾಗದೇ ಇದ್ದಾಗ ಅದರ ಒಂದು ತುಣುಕು ಬಾಯಿಯಲ್ಲಿಟ್ಟರೆ ನಿನಗೆ ಅರ್ಧ ದಿನ ಬರ್ತದೆ ಅದು. ಹಾಗಾದ್ರೆ ಇದೆಲ್ಲವೂ ಉಪಯೋಗಿಸುವವನ ಮನೋಧರ್ಮದ ಮೇಲೂ ಉಪಯೋಗಿಸುವ ವಿಧಾನದ ಮೇಲೂ ಉಂಟು. ಹಾಗೆ ಅಂತ ಈ ಬಿದ್ದ ಹಣ್ಣನ್ನೀಗ ತಿನ್ನಬೇಡ ಅಂತ ನಾ ಹೇಳಿಲ್ವಾ? ಇದು ತಿನ್ನುವುದಕ್ಕೆ ಇರುವುದಲ್ಲ, ಇದು ಪ್ರಸಾದಕ್ಕಾಗಿರುವುದು. ಇದು ಬಿದ್ದ ಕೊಳ್ಳೆ ಬಿಚ್ಚಿಕೊಳ್ಳುತ್ತದೆ, ಒಳಗೆ ಸಿಕ್ಕುವುದೇನು? ಬೀಜ ಮಾತ್ರ ಅಲ್ಲ, ಅದನ್ನು ಆವರಿಸಿದ ತೊಳೆಯನ್ನು ಬೀಜವಾಗಿ ಬೇರ್ಪಡಿಸುವುದಕ್ಕೆ ಆಗುವುದಿಲ್ಲ. ಹಾಗಾಗಿ ತಿನ್ನಲೇಬೇಕು ಅಂತ ಇದ್ರೆ ಅದನ್ನು ಹಾಗೆ ಬಾಯಿಗಿಟ್ಟು ಅದರ ಬೀಜವನ್ನು ಮಾತ್ರ ಹೊರಗೆ ಉಗುಳಿದ್ರೆ ಆಯ್ತು. ಇದು ಆ ಜಾತಿಯದು. ಇದರ ಕಾಯಿಯ ಉಪಯೋಗ ಹೆಚ್ಚು, ಇದರ ಹಣ್ಣಿನ ಉಪಯೋಗ ಹೆಚ್ಚು.
ಅರ್ಥ ಆಯ್ತಲ್ಲ? ಓಹೋ. ಅದಾಗಿ ಬಿಚ್ಚುವುದು ಹಾ. ನಿಮಗೆ ಹಣ್ಣಾದ ಮೇಲೆ ನಿಮಗೆ ದೊಡ್ಡ ಪ್ರಯೋಜನ ಇಲ್ಲ. ಕೆಲವು ಸಲ ಅದರಲ್ಲಿ ನೀವು ತಿನ್ನಬಾರದು ಇರ್ತದೆ. ಹಾಗೆ ಅಂತ ಬಿಸಾಡಬಹುದಾದ್ದೇನೂ ಇಲ್ಲ ಇದರಲ್ಲಿ. ಇದರ ಹೊರಗಿನ ರಚ್ಚೆ ಅದು ನಿಮಗಲ್ಲದೆ ಇದ್ರು ನೀವು ಸಾಕಿದ ಜಾನುವಾರುಗಳಿಗೆ ಆಹಾರ ಆಗ್ತದೆ. ಬೇಯಿಸಿ ಕೊಡಬೇಕು. ಮಾತ್ರ ಅಲ್ಲ, ಅದರ ಒಳಗೆ ಆ ತೊಳೆಗಳನ್ನೆಲ್ಲ ಹಿಡಿದಿಟ್ಟ ಕೂಂಜು ಮಧ್ಯದ ಭಾಗ ಅದು ಉಪಯೋಗಕ್ಕೆ ಬರ್ತದೆ. ಹೌದಯ್ಯ, ಹೇಗೆ? ಅದನ್ನು ಕೊಚ್ಚಿ ಬೇಯಿಸಿದ್ರೆ ಇದರ ಹಾಗೆ ಆಗ್ತದೆ ಅದು. ಓಹೋ. ಆದ್ರೆ ಬೇಕಾದಷ್ಟು ಇದ್ದವರು ಇದನ್ನು ತಿನ್ಲಿಕ್ಕಿಲ್ಲ, ಆದ್ರೆ ತಿನ್ನಬಾರದು. ಏನು ಇಲ್ಲದೆ ಇದ್ದಾಗ ಅದು ಆಗ್ತದೆ. ಅದೂ ಆಗ್ತದೆ. ಆದ್ರಿಂದ ಬಡವರ ಆಹಾರವಾಗಿಯೇ ಇದು ಪ್ರಸಿದ್ಧವಾಗಬೇಕಾದ್ದು. ಇದನ್ನು ಎಷ್ಟು ಬೇಕೋ ಅಷ್ಟು, ಯಾಕಂದ್ರೆ ಇದಕ್ಕೆಲ್ಲ ಮೌಲ್ಯ ಉಂಟು ಅಂತ ಜನರಿಗೆ ಇನ್ನೂ ಗೊತ್ತಿಲ್ಲ. ಹಾಗಾಗಿ ಯಾರು ಎಲ್ಲಿಂದ ಕೊಯ್ದರೂ ಕೇಳುವವರಿಲ್ಲ, ಅಂದ್ರೆ ಬಿದ್ದು ಹೋಗತಕ್ಕದ್ದು ಅಂತ. ಹಾಗಾಗಿ ಇದನ್ನು ತಿಂದು ಹಸಿವನ್ನು ತೀರಿಸಿಕೊಂಡು ಉಳಿದವರಿಗೂ ಹೇಳು, ನಿನ್ನ ವಿಸ್ತಾರವಾದ ಕೃಷಿ ಜಾಗ ಏನುಂಟ ಅಲ್ಲಲ್ಲಿ ಅಲ್ಲದನ್ನು ಬಿತ್ತು ಬೆಳೆಯಿಲಿ, ಲೋಕೋದ್ಧಾರ ಆಗಲಿ. ಸ್ವಾಮಿ ನದಿ ನಿಮ್ಮಯ ಸಮ್ಮುತ ದರುಶನದಿ ಮಾನ್ಯರೇ ತೆರಳುವೆ ನಿನ್ನುತ ಹಲಸಿನ ಅಣ್ಣನು ಹೊತ್ತನು ತನ್ನ ನಿವಾಸಕ್ಕೆ ಧನ್ಯನು ಈ ದಿನದಿ. ಸ್ವಾಮಿ, ಇಷ್ಟೂ ವಿಚಾರಗಳುಂಟು ಅಂತ ನನಗೆ ಗೊತ್ತೇ ಇರಲಿಲ್ಲ. ಉಂಟಯ್ಯ, ಆದ್ರೆ ನನಗೂ ಈ ಬೀಜ ಕೊಟ್ಟ ಮಹಾತ್ಮರು ಹೇಳದೇ ಇದ್ರೆ ನನಗೂ ಗೊತ್ತಿರಲಿಲ್ಲ. ನನಗೆ ತೋರ್ತದೆ ಇದನ್ನು ಯಾರು ಸೃಷ್ಟಿ ಮಾಡಿದ್ರೋ ಅಂದ್ರೆ ಸೃಷ್ಟಿಕರ್ತ, ಅವರಿಗೂ ನಿಮಗೂ ಸಂಬಂಧ ಇರಬೇಕು. ಯಾಕೆ? ಸೃಷ್ಟಿಸಿದವನಿಗೆ ಪೂರ್ತಿ ಗೊತ್ತಿರ್ತದೆ, ನಿಮಗೂ ಅಷ್ಟೇ ಗೊತ್ತುಂಟು ಅನ್ನುವಾಗ ಏನೋ ಸಂಬಂಧ ನಿಮಗುಂಟು. ಸೃಷ್ಟಿಸಿದವನಿಗೆ ತಾನು ಸೃಷ್ಟಿಸಿದ್ದು ಪೂರ ಗೊತ್ತಿರ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆದ್ರೆ ಇದನ್ನು ಸೃಷ್ಟಿಸಿದವನಿಗೆ ಇದರ ಗುಣವೆಲ್ಲ ಗೊತ್ತುಂಟು. ಅಂತೂ ನೀವು ಎಲ್ಲ ಗುಣವನ್ನು ಹೇಳಿದ್ರಿ. ಹಾಗಾಗಿ ನನಗೆ ಕಾಣುವುದು ನಾನು ಧನ್ಯನಾದೆ ಅಂತ. ಯಾಕೆ? ಇದನ್ನು ಅಷ್ಟೂ ಕಾಲ ಸಂಗ್ರಹಿಸಿ ಇಡಬಹುದು. ಹಸಿವನ್ನು ನೀಗಿಸುವುದಕ್ಕೆ ಇದೊಂದು ಮಾಧ್ಯಮವೂ ಹೌದು, ಪರಿಹಾರವೂ ಹೌದು ಅನ್ನುವಾಗ ಬಹಳ ಸಂತುಷ್ಟನಾದೆ ಸ್ವಾಮಿ. ಮತ್ತೆ ನನ್ನ ಹೆಂಡತಿ ಅಡಿಗೆಯಲ್ಲಿ ಬಹಳ ಚುರುಕು. ಹಾಗಾಗಿ ಈಗ ನೀವು ಏನೆಲ್ಲ ಪಟ್ಟಿ ಮಾಡಿದ್ರಿ, ಇದನ್ನು ಮಾಡ್ಲಿಕ್ಕೆ ಚುರುಕಾದ ಅಡಿಗೆಯವರೇ ಬೇಕು ಅಂತ ಇಲ್ಲ. ಹಾಗಲ್ಲ, ಯಾರ ಹೆಂಡತಿ ಮಾಡಿದ್ರು ಅವಳ ಗಂಡನಿಗೆ ಅದು ಇಷ್ಟವೇ. ಆದ್ರೆ ಒಂದುಂಟು, ನನ್ನ ಹೆಂಡತಿಯ ಒಂದು ಕೈಗುಣ ಬೇರೆ. ಹೌದಲ್ಲ, ಅವಳು ಹೊಸ ಹೊಸ ರುಚಿಯನ್ನು ಆವಿಷ್ಕಾರ ಮಾಡ್ತಾಳೆ. ಕೆಲವೊಮ್ಮೆ ಹೊಟ್ಟೆ ಹಾಳಾಗ್ತದೆ, ಅದು ಬೇರೆ ಮಾತು. ನಾನು ಕಂಡ ಗೃಹಸ್ಥರೆಲ್ಲ ಹೀಗೆ ಹೇಳಿದ್ದು, ನನ್ನ ಹೆಂಡತಿಯ ಕೈ ರುಚಿ ಬೇರೆ ಅಂತ. ಹಾಗಾಗಿ ಹೇಳುವಾಗ ಒಂದು ಅಪಾಯ ಉಂಟು. ಏನು? ಬೇರೆಯವರ ಕೈ ರುಚಿಯನ್ನು ನೋಡಿ ನಾವು ಹೇಳ್ಬೇಕಷ್ಟೇ ಅಲ್ವಾ? ಹಾಗಾಗಿ ಈಗ ಸಂಗ್ರಹಿಸಿ ಇಟ್ಟದ್ದುಂಟಲ್ಲ, ಇದನ್ನೇ ಮನೆಗೆ ಕೊಂಡು ಹೋದ್ರೆ ಇದರಲ್ಲಿ ನಾನಾ ರೀತಿಯ ವ್ಯಂಜನಗಳನ್ನು ಅವಳು ಖಂಡಿತ ಮಾಡ್ತಾಳೆ. ನಮ್ಮ ಹಸಿವನ್ನು ನೀಗಿಸುವುದಕ್ಕೆ ಇದು ಎಷ್ಟೂ ಪ್ರಯೋಜನಕಾರಿ ಅಂತ ನೀವು ಹೇಳಿದ್ರೆ ಬಹಳ ಸಂತೋಷ ಆಯಿತು ಸ್ವಾಮಿ. ಒಂದು ನಾನು ಹೇಳಲಿಲ್ಲ, ನಿಮ್ಮಲ್ಲಿ ಅಷ್ಟು ಅನುಕೂಲ ಉಂಟು ಅಂತ ನನಗೆ ಗೊತ್ತಿಲ್ಲ. ನಾನು ಆಗ ಹೇಳಿದ ನಾರಿಕೇಳದ ತೈಲದಲ್ಲಿ ಹೌದು ಇದರ ಬೆಳೆದ ತೊಳೆಗಳನ್ನು ಕತ್ತರಿಸಿ ಹುರಿದಿರೆ ಅದು ಅದ್ಭುತವಾದ ಸ್ವಾದವುಳ್ಳ ತಿನಿಸಾಗಿ ನಿನ್ನ ಮಕ್ಕಳ ಬಾಯಿಗೆ ಒದಗುತ್ತದೆ. ಸ್ವಾಮಿ, ಈಗ ಈ ಬೀಜವನ್ನು ನೆಲದಲ್ಲಿ ಹಾಕಿದರೆ ಮತ್ತು ಒಳ್ಳೆ ಮನಸ್ಸಿನಿಂದ ಹಾಕಿದರೆ ಗಿಡಗಳಾಗುತ್ತವೆ, ಕೆಲವೇ ವರ್ಷಗಳಲ್ಲಿ ಫಲ ಕೊಡ್ತವೆ. ನೀನು ಗೊಬ್ಬರ ಹಾಕಬೇಡ, ನೀರು ಹಾಕಬೇಕು ಅಂತಿಲ್ಲ, ಅದನ್ನಷ್ಟಕ್ಕೆ ಬೆಳೀತದೆ. ಹಾಗಾಗಿ ಮೊದಲು ನಾನು ಮಾಡುವ ಕೆಲಸ ಅದುವೇ. ಒಳ್ಳೆಯದು. ಈ ಬೀಜಗಳನ್ನು ಅಲ್ಲಲ್ಲಿ ನನ್ನ ಕೃಷಿ ವಲಯದಲ್ಲಿ ಬೀಜ ಹಾಕ್ತೇನೆ. ಒಳ್ಳೆಯದು. ಕೆಲವೇ ವರ್ಷಗಳಲ್ಲಿ ಇದು ಫಲ ಕೊಟ್ರೆ ನಮಗೂ ಆಯ್ತು, ನಮ್ಮ ಪಕ್ಕಪಕ್ಕದವರಿಗೂ ಆಯ್ತು. ಈ ಒಂದು ಒಳ್ಳೆಯ ಭಾವನೆಯಿಂದ ಅದರ ಮೇಣವನ್ನು ಸ್ವಲ್ಪ ಒಣಗಿಸಿ ಸುತ್ತಿ ಇಡ, ಆಯ್ತಾ? ಗಾಯ ಅದರ ಹಚ್ಚಲಿಕ್ಕೆ ಬೇಕಾಗ್ತದೆ. ಹೌದಲ್ಲ? ಹಾಗಾಗಿ ಧನ್ಯನಾದೆ ಸ್ವಾಮಿ. ಇಷ್ಟು ಒಳ್ಳೆಯ ವಿಚಾರಗಳನ್ನು ನೀವು ತಿಳಿಸಿದ ಕಾರಣ ಈ ಬಡತನ, ಈ ಬರಗಾಲ ಎಲ್ಲ ನನಗೆ ಮರೆತು ಹೋಯಿತು. ಹಾಗಾಗಿ ಸಂತೋಷ. ಧನ್ಯನಾದೆ ಅಂತ ಹೇಳಿದ್ರೆ ಸಾಲದು, ನೀ ಕೃತಜ್ಞತೆಯನ್ನು ತೋರಿಸುವ ವಿಧಾನ ಏನು ಗೊತ್ತಾ? ನಿನ್ನಂತೆ ಇರುವ ಅನೇಕರಿಗೆ ಇದರ ಪ್ರಯೋಜನವನ್ನು ಕಲಿಸು. ಅಷ್ಟನ್ನು ಮಾಡ್ತೇನೆ. ಹೋಗಿ ಬರ್ತೇನೆ. ವಸುಮತಿ ಪಾಲನ ತೋಟದ ಬದಿಯಲ್ಲಿ ಪಸರಿಸಿ ಬೆಳೆದಿಹ ಹಲಸೊಂದು ಪಸರಿಸಿ ಬೆಳೆದಿಹ ಹಲಸೊಂದು ಕುಶಲದಿ ಪಕ್ಕದ
ಕುಶಲದಿ ಪಕ್ಕದ ಚೂತವನೀಕ್ಷಿಸಿ ನಸುನಗೆಯನ್ನು ಬೀರಿದುದಂದು ವಸುಮತಿ ಪಾಲನ ತೋಟದ ಬದಿಯಲ್ಲಿ ಪಸರಿಸಿ ಬೆಳೆದಿಹ ಹಲಸೊಂದು ಪಸರಿಸಿ ಬೆಳೆದಿಹ ಹಲಸೊಂದು ಹಲಸೊಂದು ಹುಲುಸಾಗಿ ಬೆಳೆದಿದ್ದೇನೆ. ಬರಗಾಲದಲ್ಲಿ ಬಿತ್ತಲ್ಪಟ್ಟ ಬೀಜ ಇದು. ಆದರೂ ಎತ್ತರವಾಗಿ ಬಿತ್ತರವಾಗಿ ಬೆಳೆದು ನಿಂತ ಹಲಸಿನ ಮರ. ಇದು ಹಲಸಿನ ಮರದ ಸ್ವಗತ. ಇನ್ನೊಬ್ಬರಿಗೆ ಕೇಳುವ ಹಾಗೆ ಸಸ್ಯಕ್ಕೆ ಮಾತಾಡುವುದಕ್ಕಾಗುವುದಿಲ್ಲ. ಮನುಷ್ಯರು ಮಾತಾಡುವಂತಹ ಭಾಷೆ ನಮಗೆ ವಶ ಇಲ್ಲ. ಹಾಗೆಂದು ಮರ ಗಿಡಗಳು ಮಾತಾಡುವುದಿಲ್ಲವೇ? ಖಂಡಿತ ಮಾತಾಡ್ತವೆ, ಆದರೆ ಅದು ಮನುಷ್ಯರಿಗೆ ಅರ್ಥ ಆಗುವುದಿಲ್ಲ. ತರುಲತೆಗಳ ಮಾತು ಮನುಷ್ಯರಿಗೆ ಅರ್ಥವಾಗುತ್ತಿದ್ದರೆ ಈ ಪೃಥ್ವಿಯ ಸೊಗಡೆ ಬೇರೆ ಇತ್ತು, ಸೌಂದರ್ಯವೇ ಬೇರೆ ಆಗುತ್ತಿತ್ತು. ಆದರೆ ದುರದೃಷ್ಟವಶಾತ್ ನಮ್ಮ ಮನೋಗತ ಏನು ಅನ್ನುವುದು ಸುಸಂಸ್ಕೃತ ಜನಾಂಗಕ್ಕೆ ಅರ್ಥ ಆಗುವುದಿಲ್ಲ. ಹಾಗೆಂದು ಸಂವೇದನೆ ಇಲ್ಲದವುಗಳಲ್ಲ ನಾವು. ಒಬ್ಬ ಕೃಷಿಕ ತನ್ನ ಸ್ವಾರ್ಥಕ್ಕಾಗಿಯೋ ಅಲ್ಲ, ಬದುಕುವ ಅವಶ್ಯಕತೆಗಳಿಗಾಗಿಯೋ ಕತ್ತಿ ಹಿಡಿದು ಬಂದರೆ ನಮ್ಮ ಅಂತರಂಗ ಬೆಚ್ಚಿ ಬೆದರ್ತದೆ. ನಮ್ಮ ಒಡನಾಡಿಗಳಿಗೆ ನೋವಾಗುತ್ತದಲ್ಲ ಅನ್ನುವ ಹಾಗೆ ಮೂಕ ರೋದನ ನಮ್ಮೊಳಗೆ ಹುಟ್ಟಿಕೊಳ್ಳುತ್ತದೆ. ಆದರೆ ಅದೆಲ್ಲವೂ ಅರಣ್ಯ ರೋದನವಾಗಿ ಮಾರ್ಪಡುತ್ತದೆ. ಆದ್ದರಿಂದಲೇ ಇರಬೇಕು. ಬ್ರಹ್ಮದೇವ ನಮಗೆ ವಿಶೇಷವಾದ ಶಕ್ತಿಯೊಂದನ್ನು ಕೊಡ ಮಾಡಿದ್ದಾನೆ. ಕಡಿದಾಗ ಚಿಗುರುವ, ಗಾಯಗೊಂಡರೂ ಮತ್ತೆ ಆ ಗಾಯವನ್ನು ಮರೆತು ಪುನರ್ಜೀವನವನ್ನು ಕಟ್ಟಿಕೊಳ್ಳುವ ವಿಶೇಷವಾದ ಶಕ್ತಿ ನಮ್ಮಲ್ಲಿ ಸಂಚಯವಾಗಿ ಅದು. ಆದ್ದರಿಂದಲೇ ನಾನು ಎರಡೆರಡು ಬಾರಿ ಬ್ರಹ್ಮನಿಗೆ ಕೃತಜ್ಞತೆ ಹೇಳಬೇಕು. ಬ್ರಹ್ಮದೇವರ ಮುಖತ ಪರಿಚಯ ಇಲ್ಲ ನನಗೆ, ಆದರೆ ಸೃಷ್ಟಿಕರ್ತನಾದವನು ವಾಣಿ ರಮಣ ಅನ್ನುವ ಉದ್ದೇಶದಿಂದ ನಮಗೆ ಇಂತಹ ಒಂದು ಬದುಕನ್ನು ಕೊಟ್ಟನಲ್ಲ. ಎತ್ತರವಾಗಿ ಕೊಂಬೆರೆಂಬೆಗಳನ್ನು ವಿಸ್ತರಿಸಿ ಸುತ್ತಲೂ ನೋಡುವಾಗ ನಮಗೆ ಅರ್ಥ ಆಗುತ್ತದೆ. ಎಷ್ಟೋ ಜನ ಹಸಿವೆಯಿಂದ ಬಳಲುತ್ತಾರೆ. ತಿನಿಸು ಸಿಗುತ್ತದೆ ಅಂತ ಆದರೆ ನೂಕು ನುಗ್ಗಲಾಗುವ ವ್ಯವಸ್ಥೆಯು ಉಂಟು ಲೋಕದಲ್ಲಿ. ಅಂತಹದ್ದಲ್ಲಿ ನನಗೆ ಒಂದು ಹಲಸಿನ ಜನ್ಮವನ್ನು ಕೊಟ್ಟನಲ್ಲ ಬ್ರಹ್ಮದೇವ. ಸಣ್ಣ ಸಣ್ಣ ಕಾಯಿಯೋ ಹಣ್ಣೋ ಇದ್ದಂಥ ಒಂದು ಮರ ಆಗಿದ್ದರೆ ಈ ಭೂಮಂಡಲದಲ್ಲಿರುವ ಹಸಿದವರ ಹೊಟ್ಟೆಯನ್ನು ತುಂಬಿಸುವ ಯೋಗ ನನಗಿರುತ್ತಿತ್ತೆ. ಒಂದು ಹಣ್ಣು ಸಾಕು, ಒಂದು ಮನೆಯ ಮಂದಿಗಳ ಹೊಟ್ಟೆ ತುಂಬಿಸುತ್ತದೆ. ಒಂದೇ ದಿವಸ ಅಲ್ಲ, ಒಂದು ವಾರ ಸಾಕಾಗ್ತದೆ ಒಂದು ಹಣ್ಣು ಕೊಯ್ದರೆ. ಹಾಗಾದರೆ ಇಂತಹ ಒಂದು ಬದುಕನ್ನು ನಾನು ಹೊಂದಿದ್ದೇನೆ ಅನ್ನುವುದರಿಂದಲೇ ಎತ್ತರವಾಗಿ ಬೆಳೆದರು ಆನಂದವನ್ನು ಒಳಗಿಂದೊಳಗೆ ಅನುಭವಿಸುತ್ತಿರುವ ಹಲಸಿನ ಮರ ನಾನು. ನಮಗೊಂದು ಅಭ್ಯಾಸ ಏನು? ನನ್ನ ಬಗ್ಗೆ ನಾನು ನನ್ನನ್ನೇ ನಾನು ಯೋಚಿಸುತ್ತಾ ನೋಡುತ್ತಾ ಉಳಿಯುವುದಲ್ಲ, ಸುತ್ತ ನೋಡಬೇಕು. ನಮಗೆ ಸುತ್ತಾಡಿ ನೋಡುವುದಕ್ಕಾಗುವುದಿಲ್ಲ, ಇದ್ದಲಿಂದಲೇ ಸುತ್ತ ನೋಡಬಹುದಲ್ಲ. ನೋಡಿದರೆ ಕಾಣ್ತದೆ ಗೊಳ್ಳಿ. ಒಂದು ಮರ, ಮಾವಿನ ಮರ, ಚೂತ ವೃಕ್ಷ ನಮಗಿಷ್ಟವೇ. ಕಾರಣ ಏನು? ನಮ್ಮಲ್ಲಿಗೆ ಹಕ್ಕಿ ಪಿಕ್ಕಿಗಳು ಬಾರದೇ ಇದ್ದರು ಅದರ ಕೊಂಬೆಯಲ್ಲಿ, ಅದರ ರೆಂಬೆಯಲ್ಲಿ ಕುಳಿತು ಮಧುರವಾದ ಗಾನಾಲಾಪವನ್ನು ಮಾಡುವ ಕೋಗಿಲೆಯನ್ನು ನಾನು ಕಂಡಿದ್ದೇನೆ. ಸರಿ ಸರಿ ಸರಿ, ನೋಡ್ತಾನವ ನನ್ನನ್ನೇ ನೋಡುವುದು. ಇನ್ನೀಗ ಆಕಸ್ಮಿಕವಾಗಿಯೋ ಅಲ್ಲ ಉದ್ದೇಶಪೂರ್ವಕವಾಗಿಯೋ ಗೊತ್ತಿಲ್ಲ, ಅವನ ಗೆಲ್ಲು, ಅವನ ಕೊಂಬೆ, ಅವನ ರೆಂಬೆ ನನ್ನತ್ತ ಬಂದಾಗ ಅನ್ನಿಸುತ್ತದೆ ನನಗೆ. ಗಾಳಿಗ ಅಲ್ಲ, ಉದ್ದೇಶಪೂರ್ವಕವಾಗಿ ಮಾಡುವುದಕ್ಕೆ ಸಾಧ್ಯ ಇಲ್ಲ, ನನಗೂ ಗೊತ್ತಿಲ್ವ, ನನ್ನ ಹಾಗೆ ಅಲ್ವ ಅವನೊಂದು ಮರ. ನಮಗೆ ಉದ್ದೇಶಿತ ಚಲನೆ ಇಲ್ಲ. ಯಾರಾದರೂ ಒಬ್ಬರು ನಮ್ಮ ಮರಕ್ಕೆ ಹತ್ತಿ ಗೆಲ್ಲನ್ನು ಹಿಡಿದು ಆಡಿಸಿದರೆ ಆಡುತ್ತೇವೆ. ಒಂದು ಗಾಳಿ ಬಂದರೆ ನಾವು ತೊನೆದಾಡುತ್ತೇವೆ, ಸಂತೋಷದಿಂದಲೂ ಹೌದು. ಇವನ ಪ್ರಕ್ರಿಯೆ ಕಾಣುವಾಗ ನನಗೊಮ್ಮೆ ಮಾತಾಡಿಸಿದರೆ ಆದಿತ್ತ.
ಹೌದೌದು. ನೋಡಿ 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 ಓರೆ ನೋಟದ ಓರೆ ನೋಟದ ಪನಸ ತರುವಿನ ಸಾರ ಪರಿಕಿ ಬೆನೆದು ಪನಸ ತರುವಿನ ಸಾರ ಪರಿಕಿ ಬೆನೆದು ಮಾಮರ ಹಾರೈಸಿ ಮಾತಾಡಿಸಿತು ಶೃಂಗಾರ ತರದಿ ಮಾತನಾಡಿಸಿತು ಶೃಂಗಾರ ತರದಿ ಹೀಗೆ ನೋಡುವೆಯೇ ತಕೆನ್ನ ಹೀಗೆ ನೋಡುವೆಯೇ ತಕೆನ್ನ ಹೀಗೆ ನೋಡುವೆ ಏತಕೆನ್ನ ಮನೋಗವರಿಯೇ ನಾನಿನ್ನ ಕೈಗಳ ನೀ ಕಡೆ ಬಾಗಿಸಿ ಸ್ಪರ್ಶಿಪೆ ಕೈಗಳ ಈ ಕಡೆ ಬಾಗಿಸಿ ಸ್ಪರ್ಶಿಪೆ ಈಗಲೆನ್ನೊಡ ಅನುರಾಗವು ಮೂಡಿತೆ ಈಗಲೆನ್ನೊಡ ಅನುರಾಗವು ಮೂಡಿತೆ ಹೀಗೆ ನೋಡುವೆ ಏತಕೆನ್ನ ನೋಡುವೆಯೇ ತಗೆ ಒಂದು ಸಮಸ್ಯೆ ಹುಟ್ಟಿತು ನನಗೆ. ಈಗ ನಾನು ನಿನ್ನನ್ನು ಮೊದಲು ನೋಡಿದ್ದಲ್ಲ, ನೀನು ನನ್ನನ್ನು ಮೊದಲು ನೋಡಿದ್ದ ಅಂತ. ಪರಸ್ಪರ ಅಂತ ಕಾಣ್ತದೆ. ನಾನು ಭಾವಿಸಿದ್ದು ನೀನು ನನ್ನನ್ನೇ ನೋಡುತ್ತಿ. ಅದು ನಿನಗೆ ಗೊತ್ತದ್ದು ಹೇಗೆ? ನಾನು ನಿನ್ನನ್ನು ನೋಡಿದ ಕಾರಣವ ಅಂತ. ಹಾಗಿದ್ರೆ ಈಗ ನಾನು ಯೋಚಿಸಿದ್ದೆ ಸರಿ ಆಯ್ತಲ್ಲ. ನಾನು ಕೆಲವು ದಿನದಿಂದ ನೋಡ್ತೇನೆ ನಿನ್ನ ರೆಂಬೆ ಈಚೆ 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 ಬರ್ತಾ ಉಂಟು. ನೀನು ಕೆಲವು ದಿನದಿಂದ ನನ್ನನ್ನು ನೋಡ್ತೀನಿ ಅಂತ ನನಗೆ ಗೊತ್ತಾಗಲಿಲ್ಲ. ಅಲ್ಲ, ನೋಡಿದ್ದು ಅಂದರೆ ನಿನ್ನ ಕುರಿತಾಗಿ ಇಷ್ಟದಿಂದ ನೋಡಿದ್ದು ಅಂತ ಅರ್ಥ ಅಲ್ಲ. ಕಷ್ಟದಿಂದ ನೋಡಿದ್ದೆ. ಏನೋ ಒಂದು ಅನಿಷ್ಟ ಮಾಡ್ತೀನಿ ನೀನು ಅನ್ನೋ ಆತಂಕದಿಂದಲೇ ನೋಡಿದ್ದು. ಹೌದಪ್ಪ. ಗಾಳಿ ಬಂದಾಗ ಸ್ವಲ್ಪ ಹಗುರವಾದಂತಹ ರೆಂಬೆಗಳೆಲ್ಲ ಆಚೀಚೆ ಹೋಗುವುದುಂಟು. ಅದೌದು. ಆದರೆ ಇಷ್ಟು ಬಲವಾಗಿ ಬೆಳೆದರೂ ನಿನ್ನ ರೆಂಬೆ ಈಚೆ ಈಚೆ ಬರ್ತದೆ ಅಂತ ಆದರೆ ಒಂದೋ ನನ್ನ ಗಮನವನ್ನು ನಿನ್ನತ್ತ ಸೆಳೆಯುವ ಎಂಥದ್ದೋ ಒಂದು ಉದ್ದೇಶ ನಿನ್ನಲ್ಲಿ ಇರಬೇಕು. ಅಲ್ಲದಿದ್ದರೆ ಇಲ್ಲದೆ ಹೋದರೆ ನೀನೇನು ಅನ್ನುವುದನ್ನು ನನಗೆ ಸರಿಯಾಗಿ ಪರಿಚಯ ಮಾಡುವಂತಹ ಯಾವುದೋ ಒಂದು ಉದ್ದೇಶ ಬಂದಿರಬೇಕು. ಮತ್ತೊಂದು ಉದ್ದೇಶದ ಸಾಧ್ಯತೆ ನಿನಗೆ ಗೊತ್ತಾಗಲಿಲ್ಲ. ಯಾವುದದು? ನೀನೆಷ್ಟು ಅನ್ನುವುದನ್ನು ತಿಳಿದುಕೊಳ್ಳುವ ಉದ್ದೇಶವೂ ಇರಬಹುದಲ್ಲ. ಅದು ಇರಬಹುದು. ಈಗ ನಿನ್ನ ಉದ್ದೇಶ ಯಾವುದು ಇದರಲ್ಲಿ? ಅಲ್ಲ, ನಿನ್ನ ಸಾರ. ನಿನ್ನ ನೋಟವೇ ನನಗೊಂದು ವಿಶೇಷವಾಗಿ ಕಾಣಿಸ್ತಾ ಉಂಟು. ಸಾರದ್ದಲ್ಲ ಕಾಣ್ತದೆ. ಇದು ಸರಿಯಾಗಿ ನೋಡಬೇಕಾದ ಕ್ರಮದಲ್ಲಿ ನೋಡುವುದಿಲ್ಲ ನೀನು. ಒಂದು ಹೆಮ್ಮೆಯ ನೋಟ. ಹೇಗೆ ನಾನು ಹಾಗೆ ಕಾಣ್ತದ? ಅಲ್ಲ, ಕಾಣುವಾಗ ಹಾಗೆ ಕಾಣ್ತದೆ. ಹೌದಲ್ವ ಅಂತ ಮತ್ತೆ ನೀನು ಹೇಳಬೇಕು. ಅಲ್ಲ, ಅದು ನನ್ನ ಎತ್ತರವಾಗಿ ಬಿತ್ತರವಾಗಿ ಬೆಳೆದ ಯಾರಿಗಾದರೂ ಇರುವ ಸಮಸ್ಯೆ ಇದು. ಮತ್ತೀಗ ನಾನು ತಗ್ಗಲ್ಲ, ಆದರೆ ಹಲಸಿನ ಮರಕ್ಕೆ ಹೋಲಿಸಿದರೆ ಆಗ
ಅದೇ ನಿನ್ನ ಮನಸ್ಸಿನಲ್ಲಿ ಎಂಥದೋ ಒಂದು ಭಾವ ಉಂಟು ಅನ್ನುವುದರಿಂದ ನಾನು ಪ್ರಶ್ನೆ ಮಾಡಬೇಕಾಗಿ ಬಂದೆ. ಏನು ಹಲಸಿನ ಮರಕ್ಕೆ ಹೋಲಿಸಿದ್ರೆ? ಅಲ್ಲ, ತಿರುಳು ಕಡಿಮೆ ಅಂತ ಅಷ್ಟೇ. ಯಾವುದರಲ್ಲಿ? ಮಾವಿನ ಮರದಲ್ಲಿ. ಯಾರು ಹೇಳಿದ್ದು? ಮಾವಿನ ಮರಕ್ಕೆ ಬೇಕಾದಷ್ಟು ಉಂಟು. ಅಲ್ಲ, ತಿರುಳೇ ಇಲ್ಲಲ್ಲ ಮಾವಿನ ಮರದಲ್ಲಿ. ಯಾರು ಹೇಳಿದ್ದು? ಹಲಸಿನ ಮರದಲ್ಲಿ ಮಾತ್ರ ತಿರುಳಿರುವುದು. ಹೌದು, ಮಾವಿನ ಮರದಲ್ಲಿ ತಿರುಳು ಇಲ್ಲ ಅಂದ್ರೆ ಅರ್ಥ ಏನು ಗೊತ್ತುಂಟ ನಿನಗೆ? ಮಾವಿನ ಮರ ಪೂರ್ತಿ ಉಪಯೋಗಕ್ಕೆ ಬರುವುದು ಅಂತ ಅರ್ಥ. ಇನ್ನಲ್ಲಿ ಎಲ್ಲವೂ ಒಂದೇ ಮಟ್ಟದಲ್ಲಿ ಉಪಯೋಗಕ್ಕೆ ಬರುವುದಿಲ್ಲ ಅನ್ನುವುದರಿಂದಲೇ ಒಳಗೊಂದು ಬೇರೆ ಹೊರಗೊಂದು ಬೇರೆ. ನಮ್ಮದು ಒಳಗೆ ಹೊರಗೆಲ್ಲ ಬೇರೆ ಇದೆ. ಮಾವಿನ ಮರ ಇದ್ದಷ್ಟು ಸಮಯ ಉಪಯೋಗಿಸಬಹುದು. ಹೌದೌದು, ಅಲ್ಲ ಹೋದವರಿಗೂ ಉಪಯೋಗಿಸಬಹುದು, ಇಲ್ಲದೆ ಆದ ಮೇಲೂ ಮಾವಿನ ಮರವನ್ನು ಉಪಯೋಗಿಸಬಹುದು. ಹೌದು, ಈಗ ಮಾವಿನ ಮರದ ಉಪಯೋಗವೇ ಇಲ್ಲ ಅಂತ ಇಲ್ಲ, ಉಪಯೋಗ ಎಷ್ಟು ಅನ್ನುವುದರ ಮಿತಿಯಲ್ಲಿ ನಿರ್ಣಯ ಆಗುವುದು ಅಲ್ವಾ? ಅದೀಗ ಪ್ರಪಂಚದ ಯಾವ ವಸ್ತು ಆದರೂ ಹಾಗೆ ಅಲ್ವ? ಅದೌದು, ಮತ್ತದು ಉಪಯೋಗಿಸುವವನ ಬುದ್ಧಿಮತ್ತೆಯನ್ನು ಹೊಂದಿಕೊಂಡು. ಹೌದು, ಈಗ ಮಾವಿನ ಮರದ ಹಲಿಗೆಯನ್ನೇ ಆಗಲಿ ಉಪ್ಪಿನಲ್ಲೆಲ್ಲ ಹಾಕಿಟ್ಟು ಮತ್ತೆ ಉಪಯೋಗಿಸಿ ಹೊಗೆ ತಾಗುವಲ್ಲಿ ಇಟ್ಟರೆ ಅದು ಪಕ್ಕಕ್ಕೆ ಗೆದ್ದಲ್ಲಿ ಹಿಡಿಯುವುದಿಲ್ಲ ಅದಕ್ಕೆ. ಹೌದೌದು, ನಮ್ಮನ್ನು ಬಹಳ ಎಚ್ಚರಿಕೆಯಿಂದ ಉಳಿಸಿಕೊಂಡ್ರೆ ನಾವು ಉಳಿಯುತ್ತೇವೆ. ಹೌದೌದು, ಹೌದು. ಮತ್ತೆ ಹೇಗಾದರೂ ಎಲ್ಲಿಯಾದರೂ ಆದೀತು ಅನ್ನೋ ಹಾಗೆಲ್ಲ ಬದುಕೋರಲ್ಲ. ಅಲ್ಲದಿದ್ರೆ ಕೈ ಕೊಡ್ತೀರಿ. ವಾ, ಆದ್ದರಿಂದ ನಿನ್ನ ಅಂತರಂಗದಲ್ಲಿ ಏನೋ ಒಂದು ಉಂಟು ಅನ್ನುವಂತಹ ನಿರ್ಣಯ ನನಗೆ ಬಂದದ್ದರಿಂದಲೇ ನಿನ್ನನ್ನು ಮಾತನಾಡಿಸಲಿಕ್ಕೆ ಈಗ ಪ್ರಾರಂಭಿಸಿದ್ದು ನಾನು. ಎಂಥದ್ದಕ್ಕೆ ನನ್ನನ್ನು ಈಗ ನೋಡ್ತಾ ಇರೋದು? ಏನು ನಿನ್ನ ಮನಸ್ಸಿನ ಭಾವ ಎಂಥದ್ದು? ಬೇರೆ ಏನಾದರೂ ಯೋಚನೆ ಉಂಟಾ? ಬೇರೆ ಏನಾದರೂ ಯೋಚನೆ ಬರುವಷ್ಟು ಅಲ್ಲ, ಈಗ ನನ್ನ ಕುರಿತು ನೋಡಬೇಕು. ಒಂದೋ ನನ್ನ ಸೌಂದರ್ಯ ನಿನ್ನನ್ನು ಆಕರ್ಷಿಸಿರಬೇಕು, ಇಲ್ಲದಿದ್ದರೆ ನನ್ನಲ್ಲಿರುವ ಯಾವುದೋ ಒಂದು ದೋಷವನ್ನು ನೀನು ಗುರುತಿಸಿರಬೇಕು. ಅದೇ ಅಲ್ವಾ? ಹೌದೌದು, ಈಗ ಎರಡೇ ಕಾರಣದಿಂದ ಪ್ರಪಂಚದಲ್ಲಿ ನಮ್ಮ ಸೀಮಿತ ಜ್ಞಾನದಲ್ಲಿ ಅತ್ಯಂತ ಸುಂದರನು ಅಥವಾ ಅತ್ಯಂತ ಸುಂದರಿಯು ಗಮನ ಸೆಳೆಯುತ್ತಾರೆ, ಅತ್ಯಂತ ಕುರೂಪಿಯು ಗಮನ ಸೆಳೆಯುತ್ತಾರೆ. ಹೌದಪ್ಪ, ಸಮುದಾಯದಲ್ಲಿ ಇರುವುದಕ್ಕಿಂತ ಸ್ವಲ್ಪ ಭಿನ್ನತೆ ಇದ್ರೆ ಗಮನ ಅತ್ತ ಕಡೆಗೆ ಹೋಗುವುದೇ. ಅದು ಚಂದವೂ ಆಗಿರ್ಬೋದು, ವಿಕಾರವೂ ಆಗಿರ್ಬೋದು. ಈಗೆಲ್ಲರೂ ಒಂದೇ ತೆರನಾದ ರೂಪವನ್ನು ಹೊಂದಿದವರು ಇದ್ರೆ ಯಾರು ಗಮನಿಸುವುದಿಲ್ಲ. ಇಲ್ಲ, ಹೂವು ಆಕರ್ಷಕ, ಹಾವು ಆಕರ್ಷಕ. ಹೌದು, ಬೇರೆ ಬೇರೆ ಕಾರಣಕ್ಕೆ ಮಾತ್ರ, ಬೇರೆ ಬೇರೆ ಕಾರಣ. ಈಗ ನೀನು ನನ್ನ ಕುರಿತಾಗಿ ಆಕರ್ಷಿತನಾದದ್ದು ಯಾವ ಕಾರಣಕ್ಕೆ? ಏನು ನನ್ನ ಸೌಂದರ್ಯ? ಅಲ್ಲ, ಯಾಕೆಂದ್ರೆ ಮಂಗಲಕರ ವಸ್ತು ಅಲ್ವ ನಾನು. ಹೌದಪ್ಪ, ಈಗ ತೋರಣಕ್ಕೆಲ್ಲ ನನ್ನ ಎಲೆ ಆಗಬೇಡುವ, ನಿನ್ನ ಎಲೆ ಆಗುವುದಿಲ್ಲ ಅದಕ್ಕೆ ಅಲ್ವಾ? ಹಾಗಾಗಿ ಬಹುಶಃ ನನ್ನ ಮಂಗಲಕರವಾದ ಒಂದು ಸ್ಥಿತಿಯನ್ನು ನೋಡಿ ಹಾಗೊಂದು ಆಕರ್ಷಣೆ ಆದದ್ದು. ಅಲ್ಲ, ಏನಾದರೂ ಇನ್ನು ಅಮಂಗಲಕರವಾದ ಯೋಚನೆ ನಿನ್ನ ಮನಸ್ಸಿನಲ್ಲಿ ಬಂದದ್ದರಿಂದ ನನ್ನನ್ನೊಂದು ಉಪೇಕ್ಷಾ ಭಾವದಿಂದ ಕಂಡದ್ದು. ಏನು ನಿನ್ನ ಉದ್ದೇಶ ಅಂತದ್ದು? ಸುಂದರಾಂಗನೇ ನೀನು ಅಲ್ಲ ನೋಡುವಂತ ಸುಂದರಾಂಗನೇ, ಸುಂದರಾಂಗನೇ, ನೋಡುವಂತ ಸುಂದರಾಂಗನೇ, ಎನ್ನೊಳಿಂದು ನೋಡಿ ತೋರಬೇಡ ಸುಮ್ಮನೆ, ಎನ್ನೊಳಿಂದು ನೋಡಿ ತೋರಬೇಡ ಸುಮ್ಮನೆ, ಸುಂದರಾಂಗನೇ, ನಾಡ ಹುಡುಗರೆಲ್ಲ ಬಂದು ಕೂಡಿ ಕಲ್ಲಿನೇಟಿನಿಂದ, ನಾಡ ಹುಡುಗರೆಲ್ಲ ಬಂದು ಕೂಡಿ ಕಲ್ಲಿನೇಟಿನಿಂದ, ಪಾಡುಪಡುವ ನಿನ್ನ ಬಗೆಗೆ ಮೂಡಿತೀಗ ಕರುಣವೆನಗೆ, ಪಾಡುಪಡುವ ನಿನ್ನ ಬಗೆಗೆ ಮೂಡಿದೀಗ ಕರುಣವೆನಗೆ, ನೋಡುವಂತ ಸುಂದರಾಂಗನೇ, ಎನ್ನೊಳಿಂದು ನೋಡಿ ತೋರಬೇಡ ಸುಮ್ಮನೆ, ಸುಂದರಾಂಗನೇ. ನಿನ್ನನ್ನೇ ನೋಡುತ್ತಿದ್ದದ್ದು ಹೌದು, ತಳಿರಿನಿಂದ ಶೃಂಗರಿಸಲ್ಪಟ್ಟ ಮಾಮರಾಜ ಆಕರ್ಷಕವಾಗಿ ಕಾಣುತ್ತಿರುವುದು ಹೌದು. ನೋಡುವಂತ ಸುಂದರಾಂಗನೇ,
ಒಂದು ದೃಷ್ಟಿಯಿಂದ ಇದು ಪ್ರಶ್ನೆ, ಮತ್ತೊಂದು ದೃಷ್ಟಿಯಿಂದ ಇದು ಉತ್ತರ. ನೀನು ನೋಡುವಂತಹ ಸುಂದರಾಂಗನೇ ನೋಡಿದವು, ಆದರೆ ಯಾಕೆ ನೋಡಿದ್ದು? ನಿನ್ನಲ್ಲಿರುವ ಕೊರತೆ ಹುಡುಕುವುದಕ್ಕಾಗಿಯೋ? ಅಯ್ಯೋ, ನಾವು ಹೂವು ಬಿಟ್ಟು ನಿಂತ ಸಮಯಕ್ಕೆ ದೇವರ ರಥದಾಗೆ ಕಾಣುವುದಲ್ಲ, ಬ್ರಹ್ಮರಥದಾಗಿ. ಮತ್ತೆ ಹೌದಾ? ಎಷ್ಟು ಸೊಬಗದು. ಹೌದು. ಆದರೆ ಹೂ, ಆಮೇಲೆ ಮಿಡಿ ಆಗ್ತದೆ, ಆಮೇಲೆ ಕಾಯಿ, ಸ್ವಲ್ಪ ಬಲಿತ್ರೆ ಕಾಯಿ ಆಗ್ತದೆ, ಆಮೇಲೆ ಹಣ್ಣು. ಹೌದು. ಆಗ ನೋಡಬೇಕು ನಿನ್ನ ಅವಸ್ಥೆ ಏನು. ನಿನ್ನ ಮೇಲೆ ಜಿಗುಪ್ಸೆಯಿಂದ ಅಲ್ಲ, ನಿನ್ನ ಮೇಲೆ ಅಭಿಮಾನದಿಂದಲೋ ಕೇಳಿದ್ರೆ ಅಭಿಮಾನದಿಂದ ಹೌದು, ಆದರೆ ಅದಕ್ಕಿಂತ ಹೆಚ್ಚಾಗಿ ಅನುಕಂಪೆಯಿಂದ ನಾನು ನಿನ್ನನ್ನು ನೋಡಿ. ಅನುಕಂಪವ ಒಂದು ನಿನ್ನ ಅನುಕಂಪವನ್ನು ಅನುಭವಿಸಬೇಕಾದ ದುಸ್ಥಿತಿ ಉಂಟ ನನಗೆ. ನಿನಗೆ ಗೊತ್ತಾಗೋದಿಲ್ಲ, ಇನ್ನೊಬ್ಬರಿಗೆ ಗೊತ್ತಾಗ್ತದೆ. ಅದೆಂಥದ್ದು? ನಿನ್ನ ಹತ್ತಿರವೇ ಇದ್ದು ನಾನು ಎಷ್ಟು ವರ್ಷದಿಂದ ನೋಡ್ತೇನೆ ನಿನ್ನ ದುರವಸ್ಥೆ. ಒಳ್ಳೆ ಹಣ್ಣಾದಾಗ ಅಥವಾ ಒಳ್ಳೆ ಕಾಯಿ ಬಲಿತು ನಿಂದಾಗ ಊರಿನ ಹುಡುಗರೆಲ್ಲ ಬರ್ತಾರೆ, ಒಳ್ಳೆ ಕಾಲು ಎತ್ತಿ ನಿನ್ನ ಮುಖಕ್ಕೆ ಬಿಸಾಡ್ತಾರೆ. ಆದರೆ ಒಂದು ಗುಣ ನಿನ್ನದು, ಪ್ರಪಂಚದಲ್ಲಿ ಇನ್ನೊಬ್ಬರಲ್ಲಿ ಯಾರಲ್ಲಿಯೂ ಕಾಣುವುದಕ್ಕೆ ಸಿಗಲಿಕ್ಕಿಲ್ಲ. ನಿನ್ನತ್ತ ಕಲ್ಲೆಸೆದವರಿಗೂ ಸಿಹಿಯಾದ ಹಣ್ಣು ಕೊಡುತ್ತೆ. ಆ ಮಟ್ಟಿಗೆ ನಿನ್ನನ್ನು ಮೆಚ್ಚಬೇಕು. ಆದರೆ ಆ ಕಲ್ಲಿನ ಏಟನ್ನು ತಿನ್ನುತ್ತೀಯಲ್ಲ ನೀನು, ಅದನ್ನು ಕಾಣುವಾಗ ನಮಗೆ ಬೇಸರ ಆಗುವುದು. ಈ ಊರವರ ಕಲ್ಲಿನೇಟು ತಿನ್ನುವ ಒಂದು ದುರವಸ್ಥೆ ನಿನಗೆ ಬಂತಲ್ಲ, ಆಗುವುದಕ್ಕೆ ತರವಾಗಿ ಬೆಳೆದ ಮಾವಿನ ಮರ ಹೂ ಆಗುತ್ತದೆ, ಕಾಣುವುದಕ್ಕೆ ಚಂದ ಆಗ್ತದೆ, ಕಾಯಿ ಮಿಡಿ ಎಲ್ಲ ಬೆಳೆಯುತ್ತದೆ, ಆದರೆ ತಿನ್ನುವುದು ಕಲ್ಲಿನೇಟಾಗಿ ಹೋಯ್ತಲ್ಲ. ಹಂಬಲಿಸಿ ಬಂದವರಿಗೆ ಬೇಕಾದದ್ದನ್ನೇ ಕೊಡುವ ಸಾಮರ್ಥ್ಯ ನನಗಿದ್ರು ಕಲ್ಲಿನೇಟು ತಿನ್ನಬೇಕಾದ ಪರಿಸ್ಥಿತಿ ನನಗುಂಟು ಅಂತ ನೀನು ಹೇಳುದು. ನಮಗೆ ಪಾಪ ಕಾಣುವುದು ಆಗ, ಯಾಗ ಪೆಟ್ಟು ತಿನ್ನುವಾಗ. ನಿನಗೆ ನಿಜವಾಗಿ ನನ್ನ ಗುಣ ಅರ್ಥ ಆಗಬೇಕಿತ್ತಾಗ. ಈಗ ಕಲ್ಲಿನ ಏಟೇ ತಿಂದ್ರು ನಾನು ಕೊಡುವವರಿಗೆ ಸಿಹಿಯಾದ ಹಣ್ಣೇ ಕೊಡುವುದಿಲ್ವ? ಅದೌದು, ಆ ಗಾದೆ ನನಗೂ ಗೊತ್ತುಂಟು. ಇಲ್ಲಿ ನನ್ನ ಮರದ ಬುಡದಲ್ಲಿ ಕುಳಿತವರು ಮಾತಾಡುವುದು ಏನು ಅಂತ ಕಲ್ಲು ಬಿಸಾಡುವುದು ಒಳ್ಳೆ ಹಣ್ಣಿರುವ ಮಾವಿನ ಮರಕ್ಕೆ. ಹೌದೌದು, ಇಲ್ಲದೇ ಇದ್ದದ್ದು ಯಾಕೆ? ಅದು ಸಿಹಿ ಇದ್ದ ಹಣ್ಣಿನ ಮರಕ್ಕೆ, ಬೋಳು ಮರಕ್ಕೆ ಯಾರು ಬಿಸಾಡುವುದಿಲ್ಲ. ಈಗ ನಿನಗೆ ಯಾರಾದರೂ ಕಲ್ಲು ಹೊಡೆಯುತ್ತಾರೆ? ಇಲ್ಲ. ಅಲ್ಲ, ಯಾಕೆ ಕಲ್ಲು ಹೊಡೆಯುವುದಿಲ್ಲ? ಯಾಕೆ ನನ್ನಲ್ಲಿಗೆ ಬಹಳ ಮಂದಿಗಳು ಬರ್ತಾರೆ. ಈಗ ಇಷ್ಟೆಲ್ಲ ಮಂದಿ ಮಕ್ಕಳು ಬಂದು ನನಗೆ ಯಾಕೆ ಕಲ್ಲು ಹೊಡಿಬೇಕು? ನಿನಗೂ ಹೊಡಿಬೋದಿತ್ತು. ಯಾಕೆ ಹೊಡೆಯುವುದಿಲ್ಲ? ಕಲ್ಲಿಗೆ ಬೀಳುವಂಥದ್ದು ನನ್ನಲ್ಲಿ ಇಲ್ಲ, ಅಷ್ಟು ಹಗುರದ್ದು ಯಾವುದೂ ಇಲ್ಲ ನಮ್ಮ ಹತ್ರ. ಅದೇ ಹಗುರದ್ದಿಲ್ಲ ಅನ್ನುವುದು ಒಂದು ಕಾರಣ ಮಾತ್ರ ಅಲ್ಲ, ಮತ್ತೆ ಬಹಳ ಮಂದಿಗಳು ಇಷ್ಟಪಡುವುದು ನನ್ನನ್ನು ಅಂತ ಅರ್ಥ. ಯಾಕೆ? ಹೊಟ್ಟೆ ತುಂಬಿದವರಿಗೂ ನಾನು ಬೇಕು, ನೀನು ಹಸಿವಾದರೆ ಮಾತ್ರ ಬೇಕು. ನಾವು ಹೊಟ್ಟೆ ತುಂಬಿದವರಿಗೆ ಬೇಕು, ಆದ್ದರಿಂದ ಹೊಟ್ಟೆ ತುಂಬಿದವರು ನಮಗೆ ಕಲ್ಲು ಹೊಡೆಯುತ್ತಾರೆ. ಈ ಪ್ರಪಂಚದ ಕ್ರಮವೇ ಹಾಗೆ. ಇರುವೆ ಬರುವುದೆಲ್ಲಿಗೆ? ಬೆಲ್ಲಕ್ಕೆ. ಇರುವೆ ಬೆಲ್ಲಕ್ಕೆ ಮುತ್ತುವಂತೆ ಹೊರಲು ಕೂಡದ ನಿನ್ನೊಳಿರುವ ಕಾಯಿಗಳ ನೋಡಿ
ಹಲಸಿನ ಮರವೇ, ಮಾಮರವೇ, ದೊಡ್ಡ ಚಿಂತೆ ಹೊತ್ತವರ ಹಾಗೆ ನನ್ನ ಮುಂಭಾಗದಲ್ಲಿ ನಿನ್ನ ಮನವನ್ನು ನೀನು ತೆರೆದಿಟ್ಟಿ ಹೌದು ಅಲ್ವಾ? ನೋವನ್ನು ಅನುಭವಿಸ್ತಾ ಇದ್ದಿ, ಅನೇಕರ ಕಲ್ಲ ಏಟನ್ನು ತಿನ್ನಬೇಕಾದಂತಹ ಸ್ಥಿತಿ ನನ್ನದ್ದು. ಹೀಗೆಲ್ಲ ನನ್ನ ಬಗ್ಗೆ ನಿನಗೊಂದು ದಯೆ, ಅನುಕಂಪ. ಮಾವಿನಕಾಯಿ ಮಾವಿನವರ ಮುರಿಯೋವರೆಗೆ ನಿನ್ನದು ಇದೇ ಅವಸ್ಥೆ ಆಯ್ತಲ್ಲ ಪಾಪ. ಅಲ್ಲ, ಹೌದಪ್ಪ. ಕಲ್ಲಿನ ಏಟನ್ನು ಉಂಡರು ಹಂಬಲಿಸಿ ಬಂದವರಿಗೆ ಸಿಹಿಯಾದ ಹಣ್ಣನ್ನೇ ಕೊಡುವುದು ನಮ್ಮ ಸ್ವಭಾವ ಅಲ್ವ? ಹೌದು. ಈಗ ನಿನ್ನಲ್ಲಿರುವ ಫಲ ಆಗಲಿ ಅಥವಾ ನನ್ನಲ್ಲಿರುವ ಹಣ್ಣಾಗಲಿ ಅಥವಾ ಲೋಕದ ಇನ್ನಿತರ ಮರಗಳಲ್ಲಿಯೋ ಗಿಡಗಳಲ್ಲಿಯೋ ಬಿಟ್ಟ ಫಲಗಳಾಗಲಿ ಯಾವುದು ಅವುಗಳಿಗೆ ತಿನ್ನುವುದಕ್ಕಾಗಿ ಅಲ್ಲಲ್ಲ, ಅಲ್ಲವೇ ಅಲ್ಲ, ಎಲ್ಲ ಇನ್ನೊಬ್ಬರಿಗೆ ಬೇಕಾಗಿ ಇರುವುದು. ಹೌದು. ತಾವು ನೋವನ್ನು ಅನುಭವಿಸಿ ಆದರು ಇನ್ನೊಬ್ಬರಿಗೆ ಒಳಿತನ್ನು ಕೊಡಬೇಕು ಅನ್ನುವಂತಹ ಒಂದು ಸಂದೇಶ ನನ್ನ ಮೂಲಕವಾಗಿ ಪ್ರಪಂಚಕ್ಕೆ ಸಿಗುವ ಹಾಗುಂಟು. ಈಗ ನಾನು ಪಾಠ ಮಾಡ್ತೇನೆ ಅಂತಲ್ಲ, ಒಬ್ಬ ಬುದ್ಧಿ ಇದ್ದವನಿಗೆ ತಿಳಿಲಿಕ್ಕೆ ಬರ್ತದೆ. ಒಬ್ಬ ವ್ಯಕ್ತಿಯ ಬದುಕು ಅಂದರೆ ಹೇಗೆ ಇರಬೇಕು, ಮಾವಿನ ಮರದಾಗಿರಬೇಕು. ಏನು ಮಾವಿನ ಮರ? ಏನು ಮಾವಿನವರ? ಆಶ್ರಯಿಸಿ ಬಂದವರಿಗೆ ನೆರಳು ಕೊಡ್ತದೆ. ಎಷ್ಟೋ ಹಕ್ಕಿಗಳಿಗೆ ಆಶ್ರಯ ತಾಣ ಕೊಡ್ತದೆ. ಹಸಿದು ಬಂದವನಿಗೆ ಹಣ್ಣು ಕೊಡ್ತದೆ. ಕಲ್ಲೇ ಹೊಡೆದರು ಅವನ ಬಾಯಿಯನ್ನು ಸಿಹಿಯಾಗಿಸ್ತದೆ. ಹಾಗಿದ್ರೆ ಕೇಡು ಮಾಡಿದಾಗ ಅದಕ್ಕೆ ಪ್ರತಿಯಾಗಿ ಕೇಡು ಮಾಡುವುದಕ್ಕೆ ಒಬ್ಬ ಮಹಾತ್ಮ ಬೇಡ, ಸಾಮಾನ್ಯನಿಗೂ ಸಾಧ್ಯ ಆಗ್ತದೆ. ರಟ್ಟೆಯಲ್ಲಿ ಸ್ವಲ್ಪ ತ್ರಾಣ ಇದ್ದರೆ ಸಾಕು, ಮಾಡಲಿಕ್ಕೆ ಬರ್ತದೆ. ಈ ಪ್ರಪಂಚದಲ್ಲಿ ಒಬ್ಬ ಆದರ್ಶನಾಗಿ ಕಾಣುವಂತಹ ವ್ಯಕ್ತಿತ್ವ ಯಾವುದು ಕೇಳಿದರೆ, ನಮಗೇನೇ ಕೇಡು ಬಂದರು ಪರರಿಗೆ ಸದಾಕಾಲ ಸಿಹಿಯನ್ನು ಒಳಿತನ್ನು ಕೊಡುವುದೇ ನಿಜವಾದ ಆದರ್ಶ. ಇದನ್ನೊಂದು ಮಾವಿನ ಮರದ ಮೂಲಕವಾಗಿ ಬುದ್ಧಿ ಇದ್ದವನಿಗೆ ತಿಳ್ಕೊಳ್ಳಿಕ್ಕೆ ಬರ್ತದೆ. ನಿನಗೆಲ್ಲ ಅರ್ಥ ಆಗೋದಿಲ್ಲ ಬಿಡು, ನಿನಗೆಲ್ಲಿ ಅರ್ಥ ಆಗ್ತದೆ, ನೀನು ದೊಡ್ಡಕ್ಕೆ ಬೆಳೀತಿಯತ್ಲ. ಈ ಪ್ರಪಂಚದಲ್ಲಿ ಸಿಹಿ ಇದ್ದಲ್ಲಿಗೆ ಇರುವೆ ಬರುವುದು. ಮಕ್ಕಳು ಹಾಗೆ ಒಂದು ದೃಷ್ಟಿಯಿಂದ ಸಿಹಿಯನ್ನು ಅಪೇಕ್ಷಿಸಿ ನನ್ನ ಬಳಿಗೆ ಬಂದವರನ್ನು ನಿರಾಸೆಗೊಳಿಸಿ ಹಿಂದೆ ಕಳಿಸುವುದಕ್ಕಿಲ್ಲ. ಅವರು ಹೊಡೆದಂತಹ ಕಲ್ಲಿನ ಏಟನ್ನಾದರೂ ತಿಂದು, ಯಾಕಂದರೆ ಫಲ ಕೊಡುವ ನಮಗೆ ತಾಯಿಯ ಸ್ಥಾನ ಅಲ್ವ? ಈಗ ಮನುಷ್ಯರ ಜಾತಿಯಲ್ಲೆಲ್ಲ ನಾವು ಕಾಣೋದಿಲ್ಲ ಅಥವಾ ಪ್ರಾಣಿಗಳಲ್ಲಿ ಕಾಣುವುದಿಲ್ಲ. ತಾಯಿಯ ಸ್ತನ್ಯವನ್ನು ಉಣ್ಣುವಂತಹ ಆ ಶಿಶುಗಳು ತಾಯಿಗೆ ನೋವನ್ನೇ ಮಾಡೋದಿಲ್ವ? ಮಾಡ್ತವೆ. ನೋವನ್ನು ಮಾಡ್ತವೆ ಅನ್ನುವುದಕ್ಕಾಗಿ ಮೊಲೆಯುಣಿಸದೆ ಕುಳಿತುಕೊಳ್ಳುವುದಿಲ್ವಲ್ಲ? ಹಸುವಿನ ಕಾರಲ್ಲಿ ಒಮ್ಮೊಮ್ಮೆ ಗುದ್ದುದು ನೋಡಬೇಕು. ಹೌದಾ? ಕಚ್ಚಲಿಗೆ. ಅಷ್ಟು ನೋವನ್ನು ಅನುಭವಿಸಿದರೂ ತನ್ನ ಮಗು ಅನ್ನುವಂತಹ ಮಮತೆಯಿಂದ ಪ್ರೀತಿಯಿಂದ ಅದು ಉಣಿಸ್ತದೆ. ಈಗ ನಾವು ಮಾಡುವುದನ್ನೇ. ಕಲ್ಲು ಹೊಡೆಯುವರು ನಮ್ಮ ಮಕ್ಕಳು, ಊರ ಮಕ್ಕಳೇ, ಮನುಷ್ಯರ ಮಕ್ಕಳೇ. ಆದರೆ ನಮ್ಮ ಮನದ ಭಾವ ಏನೋ, ನಮ್ಮ ಮಕ್ಕಳೇ ನಮಗೆ ಕಲ್ಲು ಹೊಡೆಯುತ್ತಾ ಇದ್ದಾರೆ, ಆದ್ದರಿಂದ ಅವರಿಗೆ ಒಳ್ಳೆಯದನ್ನು ಕೊಡಬೇಕು ಅನ್ನುವಂತಹ ಭಾವದಿಂದ ನಾನು ಕೊಡುವುದು. ಬಹುಶಃ ನಿನಗೂ ಹೊಡೆಯುತ್ತಿದ್ರೋ ಏನೋ. ಒಂದು ಎಳೆಯ ಮಕ್ಕಳಿಗೆಲ್ಲ ನಿನ್ನನ್ನು ನೋಡಿದರೆ ಹೆದರಿಕೆ ಆದೀತು. ಯಾಕೆ? ನಿನ್ನ ಭಾರವಾದಂತಹ ಫಲ ಕಾಯಿ ಅದನ್ನು ನೋಡಿದರೆ ಎಳೆಯ ಮಕ್ಕಳಿಗೆ ಏನನ್ನಾದರೂ ಅದರಿಂದ ಹೊಂದುವುದಕ್ಕೆ ಸಾಧ್ಯ ಆಗ್ತದೆ. ನಾನಾದರೆ ಹಾಗಲ್ಲ ನೋಡು. ಒಬ್ಬೊಬ್ಬ ಹುಡುಗನ ಎರಡೆರಡು ಕೈಯಲ್ಲಿ 4 ಹಿಡಿಯುವಷ್ಟಕ್ಕುಂಟು. ಹೌದು. ಆದ್ದರಿಂದ ನನ್ನನ್ನು ಹಿತವಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಸಾಧ್ಯ. ಕೆಳಗಿದ್ದ ಮಕ್ಕಳ ತಲೆಯ ಮೇಲೆ ಮಾವಿನ ಹಣ್ಣು ಬಿದ್ದರೂ ಆದೀತು, ಹಲಸಿನ ಹಣ್ಣು ಬಿದ್ದರೆ ಹಲಸಿನ ಹಣ್ಣು ಬಿದ್ದರೆ ಮತ್ತೆ ಮಾವಿನ ಮರ ಕಡಿಬೇಕಾದೀತು ಅಲ್ವಾ? ಹಾಗಾಗಿ ಓದಿತು. ಹಾಗಾಗಿ ಯಾರೂ ನಿನ್ನ ಸುದ್ದಿಗೆ ಬರುವುದಿಲ್ಲ. ಈ ಲೋಕದ ಸಾಮಾನ್ಯ ಜನರ ಒಂದು ನಡವಳಿಕೆಯ ಹಾಗೆ ನಮಗೆ ನೋವು ಬರ್ತದೆ ಅನ್ನುವಂತಹ ಎಣಿಕೆ ಎಲ್ಲಿ ಬರ್ತದೆ? ಅದರ ಹತ್ರಕ್ಕೆ ಅವರು ಬರುವುದಿಲ್ಲ. ನಾವು ನೋವು ಮಾಡಿದರೂ ನಮಗೆ ಹಿತವಾದದ್ದನ್ನೇ ಮಾಡ್ತಾರೆ ಅಂತ ಎಲ್ಲಿ ವಿಶ್ವಾಸ ಹುಟ್ಟುತ್ತದೆ ಅಲ್ಲಿಗೆ ತನ್ನಿಂದ ತಾನೇ ಬರ್ತಾರೆ. ಆದ್ದರಿಂದ ಮಾವಿನ ಮರಕ್ಕೆ ಕಲ್ಲಿನ ಹೊಡೆತ ಹೆಚ್ಚು. ನಾನು ಕೇಡು ಮಾಡಲಿಕ್ಕೆ ಹೋಗುವುದಿಲ್ಲ. ನಾನು ಒಂದು ವೇಳೆ ತಲೆ ಮೇಲೆ ಬಿದ್ದರೂ ಅವರಿಗೆ ನಷ್ಟ ಆಗುವುದಿಲ್ಲ, ಕಷ್ಟ ಆಗುವುದಿಲ್ಲ. ನೀನು ಬಿದ್ದರೆ ತಲೆ ಮೇಲೆ ಬೀಳಬೇಕು ಅಂತಿಲ್ಲ, ಕಾಲಿನ ಮೇಲೆ ಬಿದ್ದರೂ ಸಾಕು. ಆಮೇಲೆ ಅವರು ಕೆಲವು ದಿವಸ ಕಾಲು ನೋವನ್ನು ಅನುಭವಿಸಬೇಕಾಗಿ ಬಂದಿ ಮನೆಗೆ ಹೋಗಬೇಕಾದ್ರೆ ಇನ್ನೊಬ್ಬರು ಬೇಕು. ಹೌದು. ನಿನ್ನ ಆ ಒಡ್ಡಾರ ಎಷ್ಟೆಷ್ಟು ದೊಡ್ಡದು ಎಂಥದ್ದು ಇದೆಲ್ಲ ಹೇಳಿದ್ದು ನಾನು. ಆದ್ದರಿಂದಲೇ ಯಾರೂ ನಿನ್ನ ಸನಿಹಕ್ಕೆ ಬರುವುದಿಲ್ಲ. ನಿನಗದು ಮನಸ್ಸಿಂದ ಒಳಗಿಂದೊಳಗೆ ನನ್ನ ಬಳಿಗೆ ಯಾರೂ ಬರುವುದಿಲ್ಲ, ಯಾವ ಮಕ್ಕಳು ಕಲ್ಲು ಹೊಡೆಯುವುದಿಲ್ಲ ಅಂತ ಇರಬೇಕು. ಅದಕ್ಕೆ ನಿನಗದನ್ನು ನನ್ನ ಕುರಿತಾಗಿ ಅನುಕಂಪ ಅನ್ನೋ ಹಾಗೆ ತಿರುಗಿಸಿ ನನ್ನನ್ನು ಸ್ವಲ್ಪ ಅಣಕಿಸಿ ಮಾತಾಡುವಂಥ ಆಲೋಚನೆ ಮಾಡಿದ್ದಲ್ವ? ಹೇಳುದು ಕೇಳುವಾಗ ನೀನು ಸತ್ಯವೇ ಹೇಳುದು ಅಂತ ಭಾವಿಸಬೇಕು. ಮತ್ತು ಇದೀಗ ಸುಳ್ಳ? ಊರಿನವರಲ್ಲಿ ಒಂದು ಕ್ರಮ ಉಂಟು. ಬೆಳಗಿನ ಜಾವ ಹಲ್ಲು ಶುಚಿ ಮಾಡಿ ಮಾವಿನ ಎಲೆಯ ನಾರಿನಿಂದ ನಾಲಿಗೆ ಶುಚಿ ಮಾಡ್ತಾರೆ. ಹಾಕೋ ನೋಡು, ಮನುಷ್ಯರ ನಾಲಿಗೆ ಹರಿತ ಬರಲಿಕ್ಕೆ ಕಾರಣವೇ ನಾವು ಅದು ತೆಳ್ಳಗೆ ಬರುವುದೇ ಹಾಗೆ. ಆದ ಕಾರಣವೇ ಯಾರಾದರೂ ಹಲಸಿನ ಎಲೆಯಲ್ಲಿ ಮಾಡ್ತಾರೆ? ಇಲ್ಲ, ಆದ ಕಾರಣವೇ ನಿನ್ನ ನಾಲಿಗೆ ಇಷ್ಟ ಹರಿತ ಇರುವುದು. ಅದೇ ಹೇಗೆ?
ಅವರ ನಾಲಿಗೆ ನಿನ್ನ ಶುದ್ಧ ಎಲೆ ಆಗುವುದಿಲ್ಲ. ಉಪಯೋಗಿಸಿದರೆ ಅವರ ನಾಲಿಗೆ ಹರಿತ ಆಗುತ್ತದೆ. ಹಾಗಾದ್ರೆ ನಿನ್ನ ನಾಲಿಗೆ ಎಷ್ಟು ಹರಿತ ಇರಬೇಡ. ನನ್ನ ಎಲೆ ಹರಿತ ಅಂತ ಅರ್ಥ. ಹೌದು, ಅವು ನಿನ್ನಾಗೆ ಮುಂದೆ ಎಲೆ ಅಲ್ಲ. ನಿನ್ನ ಅಭಿಪ್ರಾಯದಲ್ಲಿ ಕಲ್ಲೆಸೆದರೂ ನಾವು ಇನ್ನೊಬ್ಬರಿಗೆ ಸಿಹಿ ಕೊಡ್ತೇವೆ. ಹೌದು, ಕಲ್ಲೆಸೆಯುವುದವರ ಅವಸರದ ಪ್ರವೃತ್ತಿಗೆ ಉದಾಹರಣೆ. ಅದೌದು. ಈಗ ಮಾವಿನಕಾಯಿ ಬಲಿತು ಹಣ್ಣಾಗಿ ಕೆಳಗೆ ಬೀಳುವುದೆಂತದ್ದಕ್ಕೆ? ಹೌದಪ್ಪ, ತೊಟ್ಟು ಕಳಚಿ ಬೀಳ್ತದೆ ಮತ್ತೆ. ಅದು ಪ್ರಕೃತಿ. ಹಾ, ಕಲ್ಲೆಸೆದವರಿಗೆ ಸಿಹಿ ಕೊಡುವುದಲ್ಲ ಪ್ರಕೃತಿ. ಹಣ್ಣಾಗಿ ಬೀಳ್ತದೆ, ಅದನ್ನು ಉಣ್ಣಬೇಕು ಜನ. ಅವರು ಕಲ್ಲೆಸೆಯುತ್ತಾರೆ, ನಿನಗೆ ನಿರ್ವಾಹ ಇಲ್ಲ. ನೀನು ಇಷ್ಟು ಸಪೂರದ ತೊಟ್ಟಿನಲ್ಲಿ ಅಲ್ವ ನೇತಾಡಿಕೊಂಡಿರುವುದು ನಿನ್ನ ಕಾಯಿಗಳು. ಬಹಳ ದೊಡ್ಡ ನಿರೀಕ್ಷೆ ಇದ್ದವರ ಕುರಿತು ಅಪೇಕ್ಷೆ ಹೆಚ್ಚುತ್ತದೆ ಸಹಜವಾಗಿ. ನಾಳೆ ತೊಟ್ಟು ಕಳಚಿ ಕೆಳಗೆ ಬಿದ್ದರೂ ಸಿಕ್ಕುವುದು ಸಿಹಿಯಾದ ಹಣ್ಣೆ. ಆದ್ರೆ ಹಣ್ಣಿನ ರುಚಿಯ ಕುರಿತಾದ ಆಕರ್ಷಣೆಯ ಕಾರಣವಾಗಿ ನಾಳೆಯ ತನಕ ಕಾಯುವ ವ್ಯವಧಾನ ಅವರಲ್ಲಿಲ್ಲ. ಅವರ ಆತುರ ತೋರಿಸಿದ್ರು, ನಾನು ಅದಕ್ಕೆ ವಿಪರೀತ ಮಾಡುವುದಿಲ್ಲ. ನಾನು ಇವತ್ತು ಬಿದ್ದರೂ ಅವರ ಕಲ್ಲಿಗೆ ಬಿದ್ದರೂ ನಾನು ಕೊಡುವುದು ಸಿಹಿಯೇ. ಎಂಥದ್ದು ಸಿಹಿ ಕೊಡುದು? ಯಾವಾಗಲೂ ಸಿಹಿ ಕೊಡ್ತೀಯ ನೀನು? ಅಲ್ಲ, ಹಣ್ಣೆಲ್ಲ ಸಿಹಿ ಅಲ್ಲ. ಹಣ್ಣು ಹೌದಾ? ಹಣ್ಣು ಹೌದು. ಹೌದು. ಆದ್ರೆ ನಿನ್ನ ಮಿಡಿ ಎಂತ ಮಿಡಿ? ಜನ್ಮಜಾತ ಹುಳಿ ಸ್ವಭಾವ ನಿಲಿದುವರಿದೆ ನೀನೇ ಪೊಗಳುವೆ ನಿನ್ನ ಜನ್ಮಜಾತ ಹುಳಿ ಸ್ವಭಾವ ನಿನ್ನದಲ್ಲವೇ? ಹುಳಿ ಸ್ವಭಾವ ನಿನ್ನದಲ್ಲವೇ? ಎಲ್ಲವೋ ಕೇಳು ಎನ್ನೋಳಿರುವ ಎಳೆಯ ಗುಜ್ಜೆಗಳನ್ನು ಕೊಯ್ದು, ಎನ್ನೊಳಿರುವ ಎಳೆಯ ಗುಜ್ಜೆಗಳನ್ನು ಕೊಯ್ದು ಒಲೆಯೊಳಿಟ್ಟು ಬೇಯಿಸುತ್ತ ಮೇಲುವರೆಲ್ಲ ಪಲ್ಯಗೈದು ನಿಲಿದು ನೀನೇ ಬರಿದೆ ಪೊಗಳುವೆ. ನನ್ನ ಹತ್ತಿರವೇ ಇಷ್ಟು ಸಮಯ ಇದ್ದು ಇಷ್ಟುಂಟಲ್ಲ ನನ್ನ ಬಗ್ಗೆ ನಿನ್ನ ಹತ್ತಿರ. ಅಲ್ಲಲ್ಲ, ನಿನ್ನ ಮನಸ್ಸು ಏನು ಅಂತ ಗೊತ್ತಾದ ಮೇಲೆ ನನಗೆ ಬಂದದ್ದೆಲ್ಲ. ಆಹಾ, ನನ್ನದು ಒಡ್ಡಾರ. ಮತ್ತೆಂತದ್ದು ಹೇಳುದೆಂತದ್ದು ಗೊತ್ತಾಯ್ತಾ? ನೀನು ಬೊಡ್ಡ ಅಂತ ಹೇಳುದ. ಹೌದು, ಹಲಸಿನಕಾಯಿ ಆಗಿ ಇರಬೇಕು, ಅಂಬಟಕಾಯಿ ಆಗಿರ್ಲಿಕ್ಕೆ ಒಂದೊಂದ್ಸಲ ಎಷ್ಟೆಷ್ಟು ದೊಡ್ಡ ಕಾಯಿ ಬಿಡ್ತಿ ಕೇಳಿದ್ರೆ ನಿನ್ನ ರೆಂಬೆಗೆ ಸಾಮರ್ಥ್ಯ ಸಾಕಾಗುದಿಲ್ಲ, ಮುರಿದು ಕೆಳಗೆ ಬೀಳ್ತಾರೆ. ನೀನು ಬೆಳೆದ ಮೇಲೆ ನೋಡುದು, ಎಳತಿರುವಾಗ ನೋಡಬೇಕು. ಎಂತದ್ದು ಎಳತಿರುವಾಗ? ಗುಜ್ಜೆ ನೋಡಬೇಕು. ಎಂತದ್ದು? ಗುಜ್ಜೆಯು ಇಷ್ಟಕ್ಕೆ ಇರ್ತದ? ಅದಿಲ್ಲ, ಸಣ್ಣದಿರ್ತದೆ. ಹೌದು, ಸಣ್ಣದಿರ್ತದೆ. ಪೂರ್ತಿ ಎಸಳು, ಪೂರ್ತಿ ಬೀಜ ಬಲಿತಿರುವುದಿಲ್ಲ, ಏನಿರುವುದಿಲ್ಲ ಒಳಗೆ. ಹೌದು, ಎಂತದ್ದು ಏನಿರುವುದಿಲ್ಲ. ಅದರ ಸಿಪ್ಪೆ ತೆಗೆದು ಕೊಚ್ಚಿ ಒಂದು ಸ್ವಲ್ಪ ಬಿಳಿ ಕಡಲೆ ಹಾಕಿ ಪಲ್ಯ ಮಾಡಬೇಕು. ಎಷ್ಟು ರುಚಿ ಆಗುತ್ತದೆ ಗೊತ್ತುಂಟ? ನೀನೇ ತಿಂದವನಾಗಿ ಹೇಳ್ತೀನಿ. ಆ ಪಲ್ಯವನ್ನು ನೆನಪಿಸುವಾಗ ಹಸಿದ ಮರಕ್ಕೆ ಬಾಯಲ್ಲಿ ನೀರು ಬರ್ತದೆ. ಹೌದೌದು. ಸಮರಾಧನೆ ಊಟ ಉಂಡು ನಡೆದುವವರು ಬಿಸಿಲಿಗೆ ಬಳಲಿ ಇಲ್ಲಿ ಬುಡದಲ್ಲಿ ಕುಳಿತು ಮಾತಾಡುವುದು ಕೇಳಿದ್ದೇನೆ. ಎಂತ ಇತ್ತು ಇವತ್ತು ಊಟಕ್ಕೆ? ಗುಜ್ಜೆ ಪಲ್ಯ. ನಾಳೆ ಬಂದವರು ಹೇಳುದು ಅದನ್ನೇ, ಗುಜ್ಜೆ ಪಲ್ಯ. ಹೌದೌದು, ಅದು ನೀನು ಗುಜ್ಜೆ ಬಿಡ್ಲಿಕ್ಕೆ ಪ್ರಾರಂಭಿಸಿ ಮತ್ತೆ ಎಲ್ಲ ಕಡೆ ಅದೇ. ಸಮರಾಧನೆ ಊಟ ಮಾಡಿ ಬಡಿಸುವ ಒಂದು ದಿವಸ ಮಾಡುವುದು. ನಿತ್ಯ ಊಟಕ್ಕೆ ಹೋಗುವವರ ಅವಸ್ಥೆ ನೋಡ್ಬೇಕು, ಅವರಿಗೆ ನಿತ್ಯ ಗುಜ್ಜೆ ಪಲ್ಯವೇ. ಹೌದೌದು, ಅದನ್ನು ಯಾರೂ ಆಲೋಚನೆ ಮಾಡುವುದಿಲ್ಲ. ಎಂಥದ್ದು ಹಾಕುದು ಬೇಡ ಅದಕ್ಕೆ. ಮೆಣಸು ಬೇಡ, ಸುಗಂಧಕ್ಕೆ ಬೇರೆ ಏನಾದರೂ ಬೇಡ, ಬಾರೇ ಉಪ್ಪು, ಒಂದು ಸ್ವಲ್ಪ ಮೆಣಸಿನ ಹೊಡಿ ಬಿದ್ದರೆ ಸಾಕು. ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಬಿದ್ದರೆ ಅಂತೂ ಅದರ ರುಚಿ ಹೇಳಿ ಸುಖ ಇಲ್ಲ. ಅಷ್ಟೂ ರುಚಿಯಾದ ಪಲ್ಯವನ್ನು ಸಿದ್ಧ ಮಾಡಬಹುದಾದಂತಹ ಗುಜ್ಜೆಯ ತಾಯಿ ನಾನು. ನನ್ನ ಹತ್ರ ಒಂದು ಹೇಳ್ತೀನಿ, ನಿನ್ನ ಕಾಯಿ ದೊಡ್ಡದು, ನಿನ್ನದು ನಿನ್ನ ಫಲ ಬಿದ್ದರೆ ಯಾರ್ದಾದರೂ ಮಂಡೆ ಹೋಳಾಗ್ತದೆ, ಈಗೆಲ್ಲ ಹೇಳ್ತೀಯಲ್ಲ. ಹೇಳುವುದಕ್ಕೆ ಹಿನ್ನೆಲೆ ಏನು ಅಂತ ನನಗೆ ಗೊತ್ತಾಯಿತು. ಮನುಷ್ಯರಲ್ಲಿ ಒಂದು ಹೇಳಿಕೆ ಉಂಟು. ಎಂತದ್ದು? ಭಾರಿ ಹುಳಿ ಉಂಟವನಿಗೆ. ಓಹೋ, ನನ್ನ ಗುಣ ಅವ್ರ ಹತ್ರ ಹೇಳ್ತಾರಾಗಿದೆ. ನಿನ್ನ ಗುಣ ಹೇಳುವುದಲ್ಲ, ಮನುಷ್ಯರ ಸ್ವಭಾವ. ಹುಳಿ ಉಂಟು ಅಂದ್ರೆ ಏನು? ಅವನ ತಲೆಗೆ ಪಿತ್ತ ಅಡರಿದೆ, ಅಹಂಕಾರ ಬಂದಿದೆ ಅಂತ ಅರ್ಥ.
ಒಂದು ಸ್ವಲ್ಪ ಅಹಂಕಾರ ಪ್ರದರ್ಶನ ಮಾಡಿದರೆ ಜನತೆ ಆ ವ್ಯಕ್ತಿಯಲ್ಲಿ ಹುಳಿ ಉಂಟು ಅಂತ ತೀರ್ಮಾನ ಮಾಡ್ತದೆ. ಈಗ ನನ್ನ ಗುಣ ಸ್ವಭಾವವಾದ ಹುಳಿಯನ್ನು ಅಹಂಕಾರ ಅಂತ ತಿಳಿತಾರೆ ಜನ. ನಿನ್ನ ಸ್ವಭಾವ ನಿನ್ನದೇ ಹೆಚ್ಚು ಅಂತ ಹೇಳುದು ನಾನು. ಊರವರಲ್ಲಿ ಇರುವುದು ಮಾವಿನಕಾಯಿಯ ಸ್ವಭಾವ ಅಲ್ಲ, ನಿನ್ನ ಮಾವಿನ ಮಿಡಿಗಳಲ್ಲಿ ಹುಳಿ ಬಿಟ್ರೆ ಸೊನೆ. ಈ ಎಳೆ ಮಿಡಿಗಳಾಗಿರುವ ಕಾಲದಲ್ಲಿ ಮಕ್ಕಳ ಬಾಯಿ ನೋಡಬೇಕು. ಎಲ್ಲ ಕೆಂಡ ತಿಂದವರಾಗಿ ಈಗ ಬಾಯಲ್ಲಿ ಇಲ್ಲೆಲ್ಲ ಹುಣ್ಣಾಗಿರ್ತದೆ. ಹೇಗೆ ನಿನ್ನ ಸೊನೆ ತಾಗಿ ಅದು ಅದನ್ನು ತಿಳಿಯದೆ ಕಚ್ಚಿ ಬಾಯಿಯ ಸುತ್ತ ಹುಣ್ಣು ಮಾಡಿಕೊಂಡು ಮಕ್ಕಳು ತಿರುಗಾಡುವುದು. ಈಗ ನೀನೇ ಆಲೋಚನೆ ಮಾಡಿ, ಈಗ ಅಷ್ಟು ತಿಂದು ಬಾಯಿಯಲ್ಲಿ ಹುಣ್ಣಾಗ್ತದೆ ಅಂತ ಗೊತ್ತಿದ್ರು ಮತ್ತಿನ ವರ್ಷ ಮಕ್ಕಳು ತಿನ್ನದೇ ಇರ್ತಾರ? ನಾನಷ್ಟು ರುಚಿ ಅಂತ ಅರ್ಥ. ಅದೌದು, ರುಚಿಯೇ ಇಲ್ಲ ಅಂದದ್ದಲ್ಲ, ಹುಳಿ ಉಂಟು ಅಂದದ್ದು ಅಲ್ಲ. ಅದು ಹುಳಿ ಇರುವುದಕ್ಕೆ ತಿನ್ನುವುದವರು. ಈಗ ಬರುವ ವರ್ಷ ತಿನ್ನುವ ಮಕ್ಕಳ ಬಾಯಲ್ಲಿ ಹುಣ್ಣಾಗುವುದಿಲ್ಲ. ಯಾಕೆ? ಹೋದ ವರ್ಷ ತಿಂದ ಅವರಿಗೆ ಅನುಭವ ಉಂಟು. ಬರುವ ವರ್ಷ ಅಂದರೆ ಈ ವರ್ಷದ ಹುಣ್ಣಾಗುವುದು ಹೊಸ ಮಕ್ಕಳಿಗೆ, ಅವರಿಗೆ ಅನುಭವ ಆಗಿರುವುದಿಲ್ಲ, ಅವರಿಗೆ ಬರುವ ವರ್ಷ ಹುಣ್ಣಾಗುವುದಿಲ್ಲ. ಈಗ ನೀನು ಎಳತಿರುವಾಗ ಅಂದ್ರೆ ಗುಜ್ಜೆ ಆಗಿರುವಾಗ ನಿನ್ನನ್ನು ಯಾರಾದರೂ ಹಸಿ ತಿಂತಾರ? ಇಲ್ಲ. ಬೇಯಿಸಿ ಆಗಬೇಡ. ಬೇಯಿಸಿ ಆಗ. ಈಗ ನನ್ನನ್ನು ಹಸಿಯೇ ತಿಂತಾರ? ಅಯ್ಯ, ಪ್ರಕೃತಿ ಅಂದ್ರೆ ನಿನಗೊಂದು ಸಂಸ್ಕಾರ ಕೊಟ್ಟ ಮೇಲೆ ತಿನ್ಲಿಕ್ಕಾಗುವುದು. ನಾವು ಇದ್ದಲ್ಲಿಗೆ ಸಂಸ್ಕಾರ ಸಹಿತವಾಗಿರುವುದು ಅಂತ ಅರ್ಥ. ಪ್ರಕೃತಿ ಬೇರೆ, ಸಂಸ್ಕೃತಿ ಬೇರೆ, ವಿಕೃತಿ ಬೇರೆ. ಹೌದಾ? ಈಗ ಸಂಸ್ಕಾರ ಕೊಡದೆ ತಿಂದರೆ ಏನಾಗುತ್ತದೆ ಅನ್ನೋದನ್ನು ನಾನು ಮೊದಲೇ ಹೇಳಿದ್ದೇನೆ, ಹುಣ್ಣಾಗುತ್ತದೆ. ತಿಂದವರಿಗೆ ವಿಕೃತಿ ಕೊಡ್ತೀನಿ. ನಾವು ಹಾಗಲ್ಲ, ತಿನ್ನುವುದಕ್ಕೆ ಇಲ್ಲ, ಬೇಯಿಸಿ ಅದಕ್ಕೆ ಬೇಕಾದದ್ದನ್ನು ಹಾಕಿ ತಿಂದರೆ ಹೊಟ್ಟೆ ತುಂಬಿತು, ಸಮಾಧಾನ ಆಯಿತು. ಆದ ಕಾರಣ ಈ ಹುಳಿ ಪಿಂಡ ಎಂಥದ್ದು? ನೀನು ದೊಡ್ಡಸ್ತಿಗೆ ಮಾತಾಡುದು ನನ್ನ ಹತ್ರ. ಈಗ ನಿನ್ನನ್ನು ಕೊಂಡೋಗಿ ಬೇಯಿಸಿ ಗುಜ್ಜೆ ಪಲ್ಯ ಎಂಥದ್ದು ಮಾಡುದು? ಹೌದು. ಅದು ಎಷ್ಟು ದಿವಸಕ್ಕೆ ಬಂದಿತ್ತು? ಒಂದೇ ದಿವಸಕ್ಕೆ, ಮರು ದಿವಸಕ್ಕೆ ಆಗ್ತದೆ. ಹೇಗೆ? ಕುದಿಸಿಡ್ಬೇಕು. ಆಗ್ಲಿ, ಮರು ದಿವಸಕ್ಕೆ ಮತ್ತೆ ಮತ್ತೆ ಬೇರೆ ಮಾಡಬೇಡ್ವಾ? ನನ್ನ ಇತಿಹಾಸ ಕೇಳ್ತೀಯ ನೀನು? ನನ್ನ ಸಾಮರ್ಥ್ಯ ಹುಳಿಯಾದೊಡೇನೋ ಎಳವೆಯಲ್ಲಿ ನನ್ನಲ್ಲಿರಬಹುದಾದಂತಹ ಹುಳಿಯ ಸ್ವಭಾವ ಅಥವಾ ಚೊಗರಿನ ಸ್ವಭಾವ, ಒಗರಿನ ಸ್ವಭಾವ, ಅದು ಬಲಿತು ಆಮೇಲೆ ಪಕ್ವವಾಗುವಂತಹ ಕಾಲಕ್ಕೆ ಬದಲಾಗಿ ಸಿಹಿಯಾಗಿ ಒದಗುತ್ತದೆ. ಸಿಹಿಯಾದರೂ ಅದರಲ್ಲಿ ಒಂದಿಗೆ ಸ್ವಲ್ಪ ಹುಳಿಯೂ ಸೇರಿರ್ತದೆ, ಹುಳಿ ಸಹಿತವಾದ ಸಿಹಿ. ಹುಳಿಯನ್ನು ಮೀರಿಸಿ ನಿಲ್ಲಬಲ್ಲ ಸಿಹಿ. ಆದ್ದರಿಂದಲೇ ಅತಿಯಾದಂತಹ ಸಿಹಿಯ ದೋಷವೂ ಬಾಧಿಸುವುದಿಲ್ಲ, ಹುಳಿಯ ದೋಷವೂ ಬಾಧಿಸುವುದಿಲ್ಲ. ಹೀಗೆ ಜನರಿಗೆ ಉಪಕಾರವಾಗಿ ನಾನು ಒದಗಿ ಬರುವವನು. ಮಿಡಿ ಇರುವಾಗ ಸ್ವಲ್ಪ ಹುಳಿ ಹೆಚ್ಚೇ ಇರ್ತದೆ, ಹೌದು, ಅಥವಾ ಒಗರಿರ್ತದೆ. ಬಲಿತ ಕಾಯಿಯಲ್ಲಿ ಹುಳಿ ಹೆಚ್ಚಿರ್ತದೆ. ಈಗ ಹುಳಿಯೇ ಆದರೇನು? ಅದು ಮಂದಿಗಳಿಗೆ ಬೇಡದೇ ಇದ್ದದ್ದಲ್ಲ. ಅಲ್ಲ, ಅದಲ್ಲ, ಸಹಜವಾಗಿ ಲೋಕದಲ್ಲಿ ಒಂದು ಮಾತು ಪ್ರಸಿದ್ಧವಾಗಿ ಉಂಟು, ದೃಢವಾಗಿ ಯಾವನು ನಿಲ್ಲಬಲ್ಲ ಅವನಿಗೆ ಹೇಳುದು ಒಳ್ಳೆ ಹುಳಿ ಉಂಟು ಅವನಿಗೆ. ಈಗ ಹಾಗಾಯ್ತಾ? ಹೌದೌದು. ಅಂದರೆ ಹುಳಿ ಬಹುಕಾಲ ಉಳಿಸಿಕೊಡಬಹುದಾದಂತಹ ಒಂದು ಸತ್ವ ಅಂತ ಅರ್ಥ. ಯಾಕೆಂದರೆ ನನ್ನಿಂದಲೇ ಅದು ಲೋಕದಲ್ಲಿ ಸ್ಪಷ್ಟತೆ ಉಂಟದಕ್ಕೆ. ಈಗ ಹುಳಿಯ ಗುಣವನ್ನು ನಾನು ಹೊಂದಿರುವುದರಿಂದಲೇ ಬಹುಕಾಲ ಕೆಡದೆ ಉಳಿಯಬಹುದಾದಂತಹ ಒಂದು ಗುಣವನ್ನು ನಾನು ಒಂದಿಗೆ ಹೊಂದಿದ್ದೇನೆ. ಅದೇ ಹಾಗೆ. ಹೌದಪ್ಪ. ಉಪ್ಪಿನಕಾಯಿ ಅಂತ ಮಾಡ್ತಾರೆ. ಹೇಗೆ? ಉಪ್ಪು ನೀರಿನಲ್ಲಿ ನನ್ನನ್ನು ಮುಳುಗಿಸಿಟ್ಟು ಆಮೇಲೆ ಸಾಸಿವೆ ಮೆಣಸಲ್ಲಿ ಅದಕ್ಕೆ ಕಡೆಗೆ ಸೇರಿಸಿ ಹೀಗೆ ಮಾಡಿದರೆ ವರ್ಷಾನುಗಟ್ಟಲೆ ನಾನು ಉಳಿದು ಅವರಿಗೆ ಒದಗಿ ಬರ್ತೇನೆ. ಉಪ್ಪಿನಕಾಯಿ ಹೀಗೆ ಉಳಿಯುವುದಕ್ಕೆ ಕಾರಣವಾಗುವುದು ಹೇಗೆ? ನನ್ನಲ್ಲಿರಬಹುದಾದಂಥ ಹುಳಿ ಗುಣವೇ.
ಅದು ಉಪ್ಪಿನಕಾಯಿ ಹಾಕುವ ಮಂದಿಗಳು ಆಯ್ಕೆ ಮಾಡ್ತಾರೆ. ಯಾವ ಮಿಡಿಯಲ್ಲಿ ಒಳ್ಳೆ ಒಗರು ಉಂಟು, ಯಾವುದರಲ್ಲಿ ಹುಳಿ ಉಂಟು ಅಂಥದನ್ನೇ ಉಪ್ಪಿನಕಾಯಿ ಹಾಕೋದು, ಅಲ್ಲದೆ ಇದ್ದದನ್ನಲ್ಲ. ಹಾಗಿದ್ರೆ ಬಹುಕಾಲ ಉಳಿಯುವುದಕ್ಕೆ ಕಾರಣವಾಗುವಂತಹ ಸತ್ವಕ್ಕೆ ಹುಳಿ ಅಂತ ಹೆಸರು. ಉಪ್ಪಿನಕಾಯಿ ಹಾಕುದು ಹೇಗೆ? ಹಾಕುದು ಹೇಗೆಂದರೆ ಅಲ್ಲ, ಏನೆಲ್ಲ ಹಾಕಲಿಕ್ಕೆ ಉಂಟಂತ ಅದಕ್ಕೆ ಸಾಸಿವೆ ಹಾಕ್ಲಿಕ್ಕೆ ಉಂಟು, ಆಮೇಲೆ ಮೆಣಸು ಹಾಕ್ಲಿಕ್ಕೆ ಉಂಟು, ಮತ್ತು ಉಪ್ಪು ನೀರಿನಲ್ಲಿ ಮೊದಲು ಮುಳುಗಿಸಿಟ್ಟು. ಅದೆಂತದಕ್ಕೆ ಉಪ್ಪು ನೀರಿನಲ್ಲಿ ಮುಳುಗಿಸಿಡುದು? ಅದು ನನಗೆ ಸಂಸ್ಕಾರ ಕೊಡುದು. ಎಂತದಕ್ಕೆ? ನಿನಗೆ ಸಂಸ್ಕಾರ ಬೇಡದವಲ್ವ? ಯಾವುದಕ್ಕೆ? ನೀನಾಗ ಹೇಳಿದ್ದು ದೊಡ್ಡ ನನಗೆ ಸಂಸ್ಕಾರ ಬೇಡ. ಬಹುಕಾಲ ನನ್ನನ್ನು ಉಳಿಸಿಕೊಳ್ಳುವ ಉದ್ದೇಶಕ್ಕಾಗಿ. ಈಗ ಹುಳಿಯಿಂದಲೇ ಬಹುಕಾಲ ಉಳಿಯುತ್ತದೆ ಅನ್ನುವುದೇ ನಿಜ. ಆದ್ರೆ ಉಪ್ಪೆಂತದ್ದಕ್ಕಯ್ಯ? ಅಯ್ಯ, ಹುಳಿಯನ್ನು ಅಡಗಿಸುವುದಕ್ಕೂ ಉಪ್ಪು ಬೇಕಲ್ಲ, ಕೆಡದಂತೆಯೂ ಉಪ್ಪು ಬೇಕು, ಹುಳಿಯನ್ನು ಅಡಗಿಸುವುದಕ್ಕೂ ಬೇಕು. ಅದೇಳು, ಕೆಡದಂತೆಯೂ ಉಪ್ಪು ಬೇಕು. ಮಾವಿನಕಾಯಿ ಕೆಡದಂತೆ ಇರಬೇಕಾದರೆ, ಉಳಿಯಬೇಕಾದರೆ ಉಪ್ಪು ಬೇಕು. ಹೌದಪ್ಪ. ಈಗ ನಿನ್ನ ಹಲಸಿನಕಾಯಿಗೆ ಯಾಕೆ ಯಾರು ಉಪ್ಪು ಹಾಕಿಡುವುದಿಲ್ಲ? ಯಾರು ಹೇಳಿದ್ದು ಗುಜ್ಜೆ ಉಪ್ಪಿನಕಾಯಿ ಮಾಡುವುದಿಲ್ಲ? ಅಲ್ಲ, ಮಾಡ್ತಾರೆ. ಎಷ್ಟು ಸಮಯಕ್ಕೆ ಬಂದಿತ್ತದು? ಹೆಚ್ಚು ಸಮಯಕ್ಕೆ ಬರುದು. ನನ್ನಷ್ಟು ಬಾಳ್ವಿಕೆ ಇಲ್ಲ ಅದಕ್ಕೆ. ಒಳ್ಳೆ ದೀರ್ಘಾಯುಷ್ಯವನ್ನು ಅದೌದು ಉಪ್ಪಿನಕಾಯಿ. ಮತ್ತೆ ಅದು ದೀರ್ಘಾಯುಷ್ಯ ಇರಬೇಕಾದ್ರೆ ಅದು ಎಷ್ಟು ಜಾಗರೂಕತೆ. ಒದ್ದೆ ಕೈಯಲ್ಲಿ ಮುಟ್ಲಿಕ್ಕಿಲ್ಲ. ಯಾಕೆಂದ್ರೆ ನಾನು ಬಹಳ ಶುದ್ಧ, ಸ್ವಲ್ಪ ಆಚೀಚೆ ಆದ್ರೂ. ಹೌದು, ನೀವು ದೊಡ್ಡ ನಾಗ ಅಲ್ವ? ಅಲ್ಲ, ಹೇಳಿದ್ನ ಅಷ್ಟು ಎಚ್ಚರದಿಂದ. ನೀನು ಶುದ್ಧ ಆದ ಕಾರಣ ಅಲ್ಲ, ನಿನ್ನನ್ನು ಬಹುಕಾಲ ಕೆಡದಂತೆ ಇಡಬೇಕೆಂದಾದರೆ ಮನೆಯ ಹೆಂಗಸರು ಪಡುವ ಕಷ್ಟ ನೋಡುವ. ಅಲ್ಲ, ಈಗ ಕೆಡದಂತೆ ಅದನ್ನು ಹೊಗೆ ಅಟ್ಟದಲ್ಲಿ ಇಟ್ಟು ಕೈ ತೊಳೆದು ಕೈ ಒಣಗಿಸಿ ಹೋಗಿ ಅದರ ಬಾಯಿ ಮುಚ್ಚಳ ಬಿಡಿಸಿ ಕೆಲವು ಕಡೆ ಕಂಬಳಿ ಕೂಡ ಕಟ್ಟುತ್ತಾರೆ ಅಂತ ಹೇಳುದು ನನ್ನ ಬುಡದಲ್ಲಿ ಕುಳಿತು ಮಾತಾಡ ನನಗೆ ಗೊತ್ತಿಲ್ಲ. ಹೌದಾ? ನಾನೆಲ್ಲ ಅನುಭವಿಸಿದ್ದನ್ನು ಹೇಳುದು. ಹೌದು. ಅಷ್ಟು ಜಾಗರೂಕತೆಯಿಂದ ಇದ್ದರೆ ನೀನು ಕೆಲವು ವರ್ಷ. ಈಗ ಉಪ್ಪು ಕಡಿಮೆ ಆಯ್ತಂತ ಇಟ್ಟುಕ ಒಂದು ಮಾವಿನಕಾಯಿಯ ಮಿಡಿಯನ್ನಾದ್ರೂ ಹೆಕ್ಕಲಿಗೆ ಸಾಧ್ಯ ಉಂಟು? ಎಲ್ಲ ಕೋಳಂತ ಮುದ್ದೆ. ಯಾರಾದ್ರೂ ನಿನ್ನನ್ನು ಭರಣಿಯಲ್ಲಿ ತುಂಬಿಸಿ ಕಂಬಳಿಯಲ್ಲಿ ಕಟ್ಟಿಡ್ತಾರೆ? ಬಾಯಿ ಇಲ್ಲ. ಯಾಕೆ ಕಟ್ಟಿಡುವುದಿಲ್ಲ? ನೀನಷ್ಟು ತಾತ್ಸಾರ ಮಂದಿಗಳಿಗೆ ವಜ್ರದ ಹರಳನ್ನೇ ಭದ್ರವಾಗಿರಿಸುವುದು, ಹಾದಿ ಬದಿಯ ಕಲ್ಲನ್ನಲ್ಲ. ನಾನು ವಜ್ರದ ಹರಳಿನಾಗಿರುವುದು, ಅದಕ್ಕೆ ಅಷ್ಟು ಕಷ್ಟ ರಕ್ಷಣೆ ಅಲ್ಲ. ಅದು ಬೇಕು ಅಂತ ಇಡಿಸಿಕೊಳ್ಳುವುದಲ್ವಾ? ಇಲ್ಲವೇ ಇಲ್ಲ ಅಂತ ಹೇಳಿದರೆ ನನ್ನಲ್ಲಿ ಒಂದು ವಾದ ಉಂಟು. ನನ್ನ ಹಣ್ಣನ್ನು ಕಾಯಿಸಿ, ಒಳ್ಳೆ ಕಾಯಿಸಿ ಒಂದು ಉಂಡೆ ಮಾಡ್ತಾರೆ, ಅದನ್ನು ಭರಣಿಯಲ್ಲಿಟ್ಟು ಇದೇ ಕಂಬಳಿಯಿಂದ ಕಟ್ಟಿ ಇಡ್ತಾರೆ. ಹೌದೌದೌದು. ನಗರದಲ್ಲಿರುವ ಮಗ ಬಂದಿರುವಾಗ ಪಾಯಸ ಮಾಡಿ ಬಡಿಸಲಿಕ್ಕೆ ಬುಡದಲ್ಲಿದ್ದವರು ಹೇಳಿದ್ದು. ಹೌದು, ಸರಿಯಪ್ಪ. ಅದಕ್ಕೆ ಎಂತ ಹೆಸರು? ಕೆಲವು ಕಡೆ ಪೆರಟಿ, ಮತ್ತೆ ಕೆಲವು ಕಡೆ ಬೆರಟಿ. ಹೌದೌದೌದು. ಅಂತೂ ಒಣಗಿಸಿದ್ದು ಅನ್ನೋ ಅರ್ಥ. ಹೌದು ಅಲ್ವ? ಆಗ ಉಪ್ಪಿನ ಸಮೇತವಾದರೆ ನಿನಗೆ ಬೆಲೆ, ಅಲ್ಲದಿದ್ರೆ ನಿನಗೆ ಎಂತ ಬೆಲೆ? ನಾನು ಉಳಿದು ಬರುವಲ್ಲಿ ಹೇಗೆ ಅನ್ನುವುದು ಪ್ರಧಾನ ಅಲ್ಲ, ಅಷ್ಟೊಂದು ಪ್ರಯಾಸದಿಂದ ನನ್ನನ್ನು ಉಳಿಸಿಕೊಳ್ಳುತ್ತಾರೆ ಅನ್ನುವುದೇ ನನ್ನ ಮಹತ್ತಿಕೆ. ಈಗ ಅಷ್ಟು ಕಷ್ಟಪಟ್ಟಾದ್ರೂ ಉಳಿಸಿಕೊಳ್ಳುವುದು ಯಾಕಪ್ಪ? ಈಗ ಉಳಿಸಿಕೊಳ್ಳೋದಿಲ್ಲ, ಹಾಳಾದರೆ ಹೋಗಲಿ ಎತ್ತಲಾಗಿ ಮಾಡಬಹುದಲ್ಲ. ಹಾಗೆ ಮಾಡದೆ ಬಿಡುವುದಿಲ್ಲ. ಯಾಕೆ ಅಂದರೆ ನನ್ನ ಅಗತ್ಯ ಅಷ್ಟುಂಟು ಅಂತ ಅರ್ಥ. ಯಾವುದು ಪ್ರಾಮುಖ್ಯವಾದದ್ದು ಅದನ್ನು ಬಹಳ ಜೋಪಾನವಾಗಿ ಕಾಯ್ದುಕೊಳ್ಳುವುದು, ಯಾವುದು ಅಮುಖ್ಯವಾದದ್ದು ಅದು ಲೆಕ್ಕಕ್ಕಿಲ್ಲ. ಸರಿಯಪ್ಪ, ನೀನು ವಜ್ರವೇ. ಆದರೆ ನಿನ್ನನ್ನು ಬಡಿಸುವುದು ಎಲ್ಲಿಗೆ? ಬಡಿಸುವುದು ಎಲ್ಲಿಗೆ ಅಂದರೆ ಎಲೆಯವೋ ಆ ತುದಿಗೆ ಒಂದು ಸ್ವಲ್ಪ. ಹೌದೌದೌದು. ಯಾವಾಗ ಬಡಿಸುವುದು? ಆರಂಭದಲ್ಲಿ ಬಡಿಸಿದರೆ ಆಯ್ತಲ್ಲ. ಬಡಿಸ್ತಾರೆ, ಆರಂಭದಲ್ಲೇ ಬಡಿಸ್ತಾರೆ. ಅಲ್ಲದಿದ್ರೆ ಹುಳಿ, ಮಜ್ಜಿಗೆ ಹುಳಿ ಬಂದು ಮಜ್ಜಿಗೆ ಬರುವ ಕಾಲಕ್ಕೆ ನಿನ್ನದೇನಾದರೂ ಬಾರದೇ ಇದ್ರೆ ನಿನ್ನದಿಬ್ಬಣ ಆಚೆ ಈಚೆ ನೋಡ್ತಾರೆ, ಅದು ಬರಲಿಲ್ಲ. ಹಾಗಲ್ಲ, ಅದು ಆರಂಭದಲ್ಲಿ ನನ್ನನ್ನು ಬಡಿಸ್ತಾರೆ. ಹೌದಾ? ಕೊನೆಯ ತನಕ ಎಲೆಯ ತುದಿಯಲ್ಲೇ ನಾನು ಇರ್ತೇನೆ. ಇದರ ಅರ್ಥ ಎಂತದ್ದು? ಮುಟ್ಟಿ ನೋಡುವುದಿಲ್ಲ ಮೊದಲು. ಮುಟ್ಟಿ ನೋಡುವುದಿಲ್ಲ. ಯಾವಾಗ ಮಿಕ್ಕುಳಿದದ್ದು ಸರಿ ಇದ್ರೆ. ಈಗ ಮಿಕ್ಕುಳಿದದ್ದು ಸರಿ ಇಲ್ಲ, ನನ್ನನ್ನು ಮುಟ್ಲೇಬೇಕು. ಹಾಗಿದ್ರೆ ಅರ್ಥ ಏನು? ಮಿಕ್ಕುಳಿದದ್ದಕ್ಕೆಲ್ಲ ರುಚಿ ಕೊಡುವುದೇ ನಾನು. ಈಗ ನೀವು ನಿಮ್ಮಷ್ಟಕ್ಕೆ ಸರಿ ಇದ್ರೆ ಸರಿ, ಇಲ್ಲದಿದ್ರೆ ನಾನು ಬೇಕಾಗ್ತದೆ. ಸರಿಯಪ್ಪ, ಈಗ ನೀನು ಏನೂ ಅಲ್ಲ ಅಂತಲ್ಲ. ಊಟದಲ್ಲಿ ಉಪ್ಪಿನಕಾಯಿ ಇದ್ದಂತೆ ಗಾದೆ ನಾನು ಕೇಳಿ ನನ್ನ ಬುಡದಲ್ಲಿ ಕೂತು ಮಾತಾಡುವ. ನನ್ನದಲ್ಲ. ಹಾಗಾದ್ರೆ ಉಪ್ಪಿನಕಾಯಿಗೆ ಒಂದು ಸ್ಥಾನ, ಉಪ್ಪಿನಕಾಯಿಗೆ ಒಂದು ಮಹತ್ವ ಉಂಟು, ಇಲ್ಲ ಅಂತ ಅಲ್ಲ. ಹೌದೌದು. ಈಗ ನೀನು ಹೇಳುವುದು ಕೇಳುವಾಗ ಯಾರಾದ್ರೂ ಹೇಳುದು ಕೇಳಿದ್ಯಾ ನೀನು? ಊಟದಲ್ಲಿ ಗುಜ್ಜೆ ಪಲ್ಯ ಇದ್ದಂತೆ ಇಲ್ಲ, ಊಟದಲ್ಲಿ ಉಪ್ಪಿನಕಾಯಿ ಇದ್ದಂತೆ ಅಂತಲೇ ಇರುವುದು. ಹೌದೌದು. ಮತ್ತೆ ಆದರೆ ತಿದ್ದುಪಡಿ ನಾನು ಆಗಲೇ ಮಾಡಿದ್ದೇನೆ, ಗುಜ್ಜೆದು ಉಪ್ಪಿನಕಾಯಿ ಆಗುತ್ತದೆ ಅಲ್ಲ. ಆದ್ರೆ ಉಪ್ಪಿನಕಾಯಿಗೆ ಹೆಸರುವಾಸಿ ನಾನೇ. ಮತ್ತೆ ಈಗ ಎಂಥದ್ದು ಅರ್ಥ ಮಾಡಬಹುದು. ನಾಳೆ ಮನುಷ್ಯರು ಅವರ ಬೆರಳನ್ನೇ ಕೊಯ್ದು ಉಪ್ಪಿನಕಾಯಿ ಮಾಡಿದ್ರು ಮಾಡಿ. ಆದ್ರೆ ಉಪ್ಪಿನಕಾಯಿ ಅಂದ್ರೆ ಮಾವಿನಕಾಯಿ. ಮತ್ತೆ ಎಂಥದ್ದು
ಹಾಗೆ ನನ್ನ ಮಹತ್ತಿಗೆ ಎಷ್ಟು ಉಂಟು ಅಂತ. ನಿನ್ನ ಮಹತ್ತಿಗೆ ಇರಬಹುದು, ಆದರೆ ಈಗ ನಿನ್ನನ್ನು ನಾನು ನೋಡ್ಲಿಲ್ವಾ? ನೀನು ಏನಾದರೂ ಪ್ರಯೋಜನಕ್ಕೆ ಬರ್ತೀಯ? ಏನು ಪ್ರಯೋಜನ? ನಿನ್ನನ್ನು ಮುಟ್ಲಿಕ್ಕೆ ಹೆದರ್ತಾರೆ. ಯಾಕೆ? ಹೌದಪ್ಪ, ಈಗ ಹಲಸಿನಕಾಯಿ ಕೊಯ್ಯೋವರೇ ಕತ್ತರಿಸಲಿಕ್ಕೆ ಅದರಿಂದ ಮೊದಲೇ ಆಗುದಿಲ್ಲ. ಮುಟ್ಟಿದಲ್ಲಿಗೆಲ್ಲ ನೀನು ಅಂಟಿಕೊಳ್ತಿ. ಮಾಯಣ. ಹೌದು, ಆ ಮುಟ್ಟೋಣವ ಮುಟ್ಲಿಕ್ಕೆ ಮುಳ್ಳು ಚುಚ್ಚುತ್ತದೆ. ಕಾಣುವಾಗಲೇ ಅಲ್ಲ ಹೇಳುದು. ಹೌದೌದು, ಒಂದು ಮುಳ್ಳು ಆಗಿ ಮುಟ್ಟಿದ್ರೆ ಮತ್ತೆ ಕೈಗೆಲ್ಲ ಅಂಟುವ ಮಾಯಣ ಆಗಿ ಒಮ್ಮೆ ಹಿಡ್ಕೊಂಡ್ರೆ ಬಿಡುವುದಿಲ್ಲ ನೀನು. ಅದಿಲ್ಲ. ಹೌದು, ಅದು ನನ್ನ ಗುಣ. ಎಂತ ಗುಣ? ಅದು ಗುಣ, ದುರ್ಗುಣ ಅದು. ಅಲ್ಲ, ಒಮ್ಮೆ ಹಿಡಿದರೆ ಮತ್ತೆ ಎಷ್ಟು ಮಾತ್ರಕ್ಕೂ ಬಿಡ್ಲಿಕ್ಕಿಲ್ಲ. ಹೌದೌದು, ಅದು ನೀನು ಹಿಡಿದಿರಲ್ಲ, ನಿನ್ನನ್ನು ಹಿಡಿದರೆ. ಈಗ ನಾವು ಹಿಡಿದ್ರೆ ಒಬ್ಬರನ್ನು ಬಿಡಬಾರದು. ಅಲ್ಲ, ಅದು ಸರಿಯಾಗಿ ಆಯ್ಕೆ ಮಾಡಿ ಹಿಡಿಬೇಕು. ಅದನ್ನು ಹಿಡಿಬಹುದೋ ಬಾರದು ಅನ್ನೋದನ್ನೆಲ್ಲ ಆಲೋಚನೆ ಮಾಡಿ ಆಯ್ಕೆ ಮಾಡಿ ಹಿಡಿಬೇಕು, ಮತ್ತೆ ಬಿಡಬಾರದು. ಅದು ಸರಿ. ಈಗ ನನ್ನನ್ನು ಹಿಡಿದರೆ ನಾನು ಅವರನ್ನು ಹಿಡಿಕೊಳ್ತೇನೆ. ಇದು ಯಾರೋ ಗೊತ್ತಿಲ್ಲದೆ ಒಂದು ಆಯಾಸಲ್ಲಿ ಹೀಗೆ ಕೈ ಹಿಡಿದು ನೀರಂಟಿಕೊಳ್ಳುವುದೇ ಅದು ದೋಷ ಅಲ್ಲ. ಮತ್ತೆ ಅಯ್ಯ, ಮಯಣ, ಮುಳ್ಳು ಇದೆಲ್ಲ ರಕ್ಷಾ ಕವಚ. ಸುಲಭದಲ್ಲಿ ಸಿಕ್ಕಿದ್ರೆ ಯಾರಿಗೆ ಯಾವುದೂ ಬೇಡ. ಈಗ ನಿನ್ನದ ಜಾತಿಯವರಲ್ಲೇ ಇಲ್ವಾ? ಕೆಲವರು ಸಿಪ್ಪೆ ದಪ್ಪ, ಕೆಲವರದ್ದು ಸಿಪ್ಪೆ ಸಮೇತ ತಿನ್ನುವುದಕ್ಕಾಗ್ತದೆ, ಸಿಪ್ಪೆ ಕೆತ್ತಿ ಬಿಸಾಡುವುದಿಲ್ಲ. ಹೌದೌದು, ಉಂಟು. ಸೊನೆ ಇಲ್ವಾ? ಸೊನೆ ಇಲ್ವಾ? ಉಂಟು. ನನ್ನಲ್ಲಿ ಮಯಣ, ನಿನ್ನಲ್ಲಿ ಸೊನೆ, ಅಷ್ಟೇ ವ್ಯತ್ಯಾಸ. ಈ ರಕ್ಷಾ ಕವಚವನ್ನು ಭೇದಿಸಿ ಒಂದು ಹಲಸಿನ ಹಣ್ಣಾದರೆ ಅದನ್ನು ಕೊರೆದು ಇಬ್ಬಾಗ ಮಾಡಿದಾಗ ನೆರೆ ಹೊರೆಯವರೆಲ್ಲ ಬಂದು ಅಂಗಳದಲ್ಲಿ ನೆರೆಯುತ್ತಾರೆ. ಯಾಕೆ? ಅಂತ ಸುಗಂಧ. ಹೌದೌದೌದೌದು. ಈಗ ಹಲಸಿನ ಹಣ್ಣು ಆಗಿದ ಕೇಳುವುದಕ್ಕಿಲ್ಲ, ಮರ ಎಷ್ಟು ತುದಿಯಲ್ಲಿದ್ರು ಆ ಹಣ್ಣಿನ ಪರಿಮಳದಿಂದಲೇ ಗೊತ್ತಾಗ್ತದೆ. ಇದು ಹಣ್ಣಾಗಿದೆ, ಒಯ್ಯುವುದು. ಅವನನ್ನು ಬರ್ಲಿಕ್ಕೆ ಊರಿಗೆಲ್ಲ ವಾಸನೆ ಬರ್ತದೆ. ಮತ್ತೆ ಅಷ್ಟು ಸುಮಧುರವಾದ ಸುಗಂಧಪೂರಿತವಾದ ಈ ನನ್ನ ಹಣ್ಣು ಸರ್ವಶ್ರೇಷ್ಠವಾದದ್ದಯ್ಯ. ನೀನು ಎಂಥದ್ದು ಸರ್ವಶ್ರೇಷ್ಠ? ಎಂಥದ್ದಾಗ್ತದೆ ನಿನ್ನ ಹಣ್ಣಿನಿಂದ? ಎಂತ ಮಾಡ್ಲಿಕ್ಕೆ ಆಗ್ತದೆ? ಏನಾಗ್ತದೆ? ಹೌದು, ಕೊಚ್ಚಿದ ಹಣ್ಣಿಗೆ ಬೆಲ್ಲ ಕಾಯನು ಹಾಕಿ ಮೆಚ್ಚಿನ ಕೊಟ್ಟಿಗೆ ತಿಂಡಿಯಾಗುವೆನು, ಮೆಚ್ಚಿನ ಕೊಟ್ಟಿಗೆ ತಿಂಡಿ ಆಗುವೆನು, ಬೆತ್ತನೆ ಕಾಸಿದೆಣ್ಣೆಯಲ್ಲಿ ಹಿಟ್ಟನು ಹೊಯ್ದು ನೆಚ್ಚಿನ ಸುಮಧುರ ಮುಳ್ಕವಾಗುವೆನು. ಅಯ್ಯ, ಕೊಯ್ಯುವುದಕ್ಕೆ ಕಷ್ಟ, ಕೊರೆಯುವುದಕ್ಕೆ ಕಷ್ಟ, ಅದನ್ನು ಸಜ್ಜುಗೊಳಿಸುವುದಕ್ಕೆ ಕಷ್ಟ. ಹೀಗೆಲ್ಲ ಕಾಣುವುದು ಯಾವಾಗ ಗೊತ್ತುಂಟ? ವ್ಯಕ್ತಿಯಾದವ ಹೊಟ್ಟೆ ತುಂಬಿಕೊಂಡಿರುವಾಗ. ಹಸಿದವರ ಹತ್ರ ಕೇಳಬೇಕು ಹಲಸಿನಕಾಯಿಯ ಮಹತ್ವ. ನಮ್ಮ ಮೇಲ್ಮೈಯ ಮುಳ್ಳೊಂದು ಬಿಟ್ಟು ಬೇರೆ ಎಲ್ಲವೂ ಆಹಾರ ಯೋಗ್ಯವಾದದ್ದು. ಮತ್ತೊಂದುಂಟು ಹೇಳಿದಾಗೆ, ನಮ್ಮ ಹಲಸಿನ ಬೀಜದ ಹೊರ ಕವಚ ಒಂದುಂಟು, ಅದನ್ನು ತಪ್ಪಿಯೂ ತಿನ್ನಬಾರದು. ಅದು ತಿಂದು ಎಲ್ಲಿಯಾದರೂ ಗಂಟಲಿನಲ್ಲಿ ಸಿಕ್ಕಿದ್ರೆ ಪ್ರಾಣಾಂತಿಕ ಆಗ್ತದೆ. ಅದು ಅನುಭವದಿಂದ ಜನರಿಗೆ ಒದಗಿ ಬಂದ ಜ್ಞಾನವಾಗಿ ಇರುತ್ತದೆ. ಒಂದು 28 ಉದಾಹರಣೆ ಹೇಳ್ಬೋದು, ಆದರೆ ಒಂದು ಹೇಳ್ತೇನೆ ನಾನು. ಸರಿಯಾಗಿ ಪಕ್ವಗೊಂಡ ಹಲಸಿನ ಹಣ್ಣಿನ ತೊಳೆಗಳನ್ನು ಅಥವಾ ಸೊಳೆಗಳನ್ನು ಕೊಚ್ಚಿ ಕಡೆದ ಅಕ್ಕಿ ಹಿಟ್ಟಿಗೆ ಬೆರೆಸಿ ಒಂದು ಸ್ವಲ್ಪ ಏಲಕ್ಕಿ, ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಬೆಲ್ಲ ಇದನ್ನೆಲ್ಲ ಹಾಕಿ ಬೆರೆಸಿ ಒಳ್ಳೆ ಬಾಳೆ ಎಲೆಯಲ್ಲಿಯೋ ಅರಸಿನದ ಎಲೆಯಲ್ಲಿಯೋ ಅಥವಾ ನನ್ನದೇ ಎಲೆಯಲ್ಲಿಯೋ ಅಥವಾ ಜಾತಿ ಮರದ ಎಲೆಯಲ್ಲಿಯೋ ಅದನ್ನು ಸುತ್ತಿ ಆವಿಯಲ್ಲಿ ಬೇಯಿಸಿದರೆ ಉಂಟಲ್ಲ, ಆಹಾ, ಕೊಟ್ಟಿಗೆ. ಹೌದೌದು. ಅಲ್ಲ, ಕೊಟ್ಟಿಗೆಂದಿಗೆ ಒಟ್ಟಿಗೆ ನೀನೇ ತಿಂದವನಾಗ ಮಾತಾಡಿದೆ. ಅದರ ಸ್ವಾದವೇ ಬೇರೆ. ರಾತ್ರಿ ಮಡಿಸಿಟ್ಟು ಬೆಳಗ್ಗೆ ತಿನ್ನುವ ಕ್ರಮವೂ ಉಂಟು. ಕೆಲವು ಆತುರ ಇರುವವರು ಬೆಳಗ್ಗೆ ತಿನ್ನುವುದಕ್ಕೆಂದು ಮಾಡಿದ್ದನ್ನು ರಾತ್ರಿಯೇ ತಿನ್ನುವುದು ಉಂಟು, ಅಮ್ಮ ಮಲಗಿದ ಮೇಲೆ ಅಥವಾ ಹೆಂಡತಿ ಮಲಗಿದ ಮೇಲೆ ತೆಗೆದು. ಅಷ್ಟು ಸ್ವಾದಿಷ್ಟವಾದ ಕೊಟ್ಟಿಗೆಯನ್ನು ಮಾಡಬಹುದಾದ ಹಲಸಿನ ಹಣ್ಣಿನ ಇದಿರು ನಿಂತು ನಿನ್ನದು ಎಂಥದಯ್ಯ ಅಂತ ಕೇಳ್ತೀಯಲ್ಲ ನೀನು. ಹೌದೌದೌದು. ಅಲ್ಲ, ಬೇರೆ ಬೇರೆ ಖಾದ್ಯ ಮಾಡ್ಲಿಕ್ಕೆ ಆಗ್ತದೆ. ಈಗ ಆಗುದಿಲ್ಲ ಹೇಳಿದ್ರೆ ದೋಸೆ ಮಾಡ್ಬೋದು, ಅಯ್ಯೋ ಕೊಟ್ಟಿಗೆ ಮಾಡ್ಬೋದು. ಒಂದೊಂದು ಹೆಸರು ಅದಕ್ಕೆ ಒಂದೊಂದು ಪ್ರಾಂತ್ಯದಲ್ಲಿ. ಕಾಯಿ ಚಕ್ಕೆ ದೋಸೆ,
ಹಾಂ 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 ಹೌದೌದು. ಹಲಸಿನಕಾಯಿ ದೋಸೆ, ಅದೇ ಸರಿ. ಕಾಯಿಯದ್ದು ಕಾಯಿಯದ್ದು ಮುಳುಕ, ಅದು ಅದು ಒಂದು ಪ್ರಾಂತ್ಯದ ಹೆಸರು. ಮತ್ತೊಂದು ಪ್ರಾಂತ್ಯದಲ್ಲಿ ಸುಟ್ಟವು ಹೇಳುದು ಅದಕ್ಕೆ. ಹಾಂ ಸುಟ್ಟವು ಸುಟ್ಟವು ಎಣ್ಣೆಯಲ್ಲಿ ಬಿಟ್ಟು ಮತ್ತೊಂದು ಹೆಸರು ಉಂಟು ಅದಕ್ಕೆ, ಗಾರಿಗೆ ಅಂತ ಹೇಳ್ತಾರೆ ನಿಮ್ಮ ಊರಿನಲ್ಲಿ. ಹಾಗೇನೋ ಒಂದು ಹೆಸರು ಉಂಟು. ಇರ್ತಿತ್ತು ಪ್ರಾದೇಶಿಕವಾಗಿ ಅವರವರ ಭಾಷೆಗೆ ಸಂಬಂಧಿಸಿ ಬೇರೆ ಬೇರೆ ಹೆಸರು. ಅಲ್ಲ, ಅದು ಈಗ ಏನು ಮಾಡಿದ್ದು ಮಾಡುದು ನಿನ್ನಿಂದಲೇ. ಹೌದು, ಏನನ್ನೂ ಮಾಡಬಹುದಾದ ಒಂದು ತಳಿ ನನ್ನದು. ಹೌದು ಅದೆಲ್ಲ ಗೊತ್ತಿಲ್ಲ. ಈಗ ಮತ್ತೆ ನಾನು ನಿರುಪಯೋಗ ಅಂತ ಲೆಕ್ಕವ ನಿನ್ನದು. ಎಂಥದ್ದು ಈಗ ಮಾಡಲಿಕ್ಕೆ? ಕೇವಲ ಹಸಿದವರಿಗೆ ತಿನ್ನಲಿಕ್ಕೆ ಮಾತ್ರ ಆಗುದಲ್ಲ ಮತ್ತೆ ಈಗ ಬಾಯಿ ರುಚಿಗೆ ತಿನ್ನುವವರಿದ್ದಾರೆ. ಈಗ ಎಷ್ಟೇ ಖಾದ್ಯಗಳು ವಿಶೇಷ ಸೋಪಸ್ಕರಗಳೆಲ್ಲ ಊಟಕ್ಕಿರಲಿ, ಕೆಲವರಿಗೊಂದು ಮಾವಿನ ಹಣ್ಣಿನ ಸಮಯದಲ್ಲಿ ಒಂದು ಮಾವಿನ ಹಣ್ಣು ಬೇಕೇ ಊಟಕ್ಕೆ. ಹೌದು, ಮಾವಿನ ಹಣ್ಣೊಂದು ಬೇಕು. ಆಯ್ತು, ಅದು ನಾನು ಕೇಳಿದ್ದೇನೆ. ಏನು? ಬೇಯಿಸಿ ಅದನ್ನು ವ್ಯಂಜನವಾಗಿ ಮಾಡದಿದ್ದರೆ ಒಂದು ಇಡೀ ಮಾವಿನ ಹಣ್ಣನ್ನಾದರೂ ಬಟ್ಟಲಿನಲ್ಲಿ ಇಟ್ಟು ಹೊರಡೋರು. ಹೌದು, ಅದಾದರೂ ಬೇಕು. ಅಂದರೆ ನಾನು ಒದಗುವ ಕಾಲದಲ್ಲಿ ನನ್ನನ್ನು ಬಿಟ್ಟು ಊಟ ಇಲ್ಲ. ರುಚಿಗೆ ಈಗ ನಿನ್ನನ್ನು ತಿನ್ನುವವರು ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ, ಹಸಿವಿಂಗಿಸಿಕೊಳ್ಳಿಕ್ಕೆ ಇರ್ಬೋದು. ನಾಲಗೆಯ ರುಚಿಗೆ ವಿನಿಯೋಗವಾಗುವುದು ಮಾವಿನ ಹಣ್ಣು. ಆದರೆ ನಿನ್ನನ್ನು ನಂಬಿದರೆ ಕಥಕಾಯಿಲ್ಲ ಸರ್. ಏನು ಪ್ರತಿ ವರ್ಷವೂ ಆಗುವ ಮಾವಿನ ಮರ ನಾನು ನೋಡಲಿಲ್ಲ. ಅದೀಗ ನೀನು ಹಾಗೆ ಈಗ ಪ್ರತಿ ವರ್ಷವೂ ಒಂದೇ ಹಾಗೆ ನಮ್ಮಲ್ಲಿ ಒಂದು 10 ಆದರೂ ಆಗುವುದುಂಟು. ಹೌದೌದು. ಅಲ್ಲ, ನೀನೇ 10 ಆದರೂ ಆದರೆ ಅದರಿಂದ ಬಹಳ ಪ್ರಯೋಜನ ಆಗುತ್ತದೆ ಅಂದ್ರೆ ದೊಡ್ಡ ದೊಡ್ಡ ಕಾಯಿ. ಆದರೆ ಈ ಸಲ ಮಾವಿನಕಾಯಿ ಉಪ್ಪಿನಕಾಯಿಗೆ ಭಾವ ಕೊಡ್ತಾನೆ ಅಂತ ಅಲ್ಲಿ ಕಾದು ಕುಳಿತ ಭಾವ. ಹೌದೌದು. ಈ ಭಾವ ಗಂಧಘಾತಕ ಮಾಡಿದ. ಈ ಸಲ ಮಾವಿನಕಾಯಿ ಇಲ್ಲಂತೆ ಹೇಳಿಕೊಂಡು ತಿರುಗ. ಹಾಗಾಗಿ ಅಲ್ಲ, ಆದ್ದರಿಂದ ಏನು ಮಾಡ್ತಾರೆ ಕೇಳಿದರೆ, ನಾನು ಯಾವಾಗ ಲಭ್ಯ ಇದ್ದೇನೋ ಆ ವರ್ಷ 2 ವರ್ಷಕ್ಕೆ ಬೇಕಾಗುವಷ್ಟು ಮಾಡಿಡ್ತಾರೆ. ನಿನ್ನನ್ನು ಯಾರು ಹಾಗೆ ಮಾಡುವುದಿಲ್ಲ, ಸಂಗ್ರಹ ಮಾಡಿಡುವುದಿಲ್ಲ. ಹಾಗೆ ಮಾಡಿದ್ರು ನೀನು ಕೆಲವು ಸಲ ಕೈ ಕೊಡ್ತಿ. ಅಲ್ಲ, ಹೌದೌದು, ಅದು ಅವರ ಅಜಾಗರೂಕತೆ, ನನ್ನ ದೋಷ ಅಲ್ಲ, ಅವರ ಅಜಾಗರೂಕತೆ. ಅವರ ಅಜಾಗರೂಕರಾದದಕ್ಕೆ ನಾನು ಹೊಣೆ ಆಗ್ತೇನೋ? ಅಂತೂ ನನ್ನನ್ನು ಸಂಗ್ರಹಿಸಿಡ್ತಾರೆ ಹೇಳಿದ್ ನಾನು. ಅವರಿಗೆ ಒದಗುತ್ತದೋ ಇಲ್ಲೋ ಅದು ಆಮೇಲಿನ ಪ್ರಾಪ್ತಿ. ಸಂಗ್ರಹಿಸಿ ಇಡ್ತಾರೆ ಅಂದ್ರೆ ಅರ್ಥ ಏನು? ನನ್ನ ಪ್ರಾಮುಖ್ಯತೆ ಅನ್ನೋದು ಧ್ವನಿಸ್ತದೆ ಅಂತ. ಅಷ್ಟು ಪ್ರಾಮುಖ್ಯವಾದದ್ದು ಮಾವು ಅನ್ನುವುದು. ಆಮೇಲೆ ಊಟಕ್ಕೆ ಎಷ್ಟೇ ವ್ಯಂಜನಗಳಿವೆ, ಒಂದು ಮಾವಿನ ಹಣ್ಣಿನ ರಸಾಯನ ಮತ್ತೆ ಅದು ಇಷ್ಟಿಷ್ಟು ಬಡಿಸುವುದು ಅಲ್ಲ, ಅಷ್ಟಷ್ಟು ಬಡಿಸುವುದು ಅಂದ್ರೆ ಅದು ಎಲ್ಲರಿಗೂ ತಲುಪಬೇಕು ಅನ್ನೋದಕ್ಕಾಗಿ ಅಷ್ಟಷ್ಟು ಬಡಿಸುವುದು. ಕೆಳಗೆ ಕುಳಿತು ಮಾತಾಡುವುದನ್ನು ಕೇಳಿದ್ದು ನಾನು. ಹೌದಾ ಇವ ಪ್ರಧಾನ ಪಾಯಸವನ್ನು ಊಟ ಮಾಡದೆ ಆ ರಸಾಯನ ಬರ್ತದೆ, ಕುಳಿತವನಿಗೆ ದೇವರೇ ಗತಿ. ಹೌದು. 2ನೇ ಪಂಕ್ತಿಗೆ ಕೆಲವು ಸಲ ಇಲ್ಲವೇ ಇಲ್ಲ. ಅಲ್ಲ, ಇಲ್ಲ ಅಂತ ಆಗುದು ಯಾಕೆ? ಯಾಕೆ? ಮೊದಲನೇ ಪಂಕ್ತಿಯಲ್ಲಿ ಪಾಯಸ ಬಡಿಸುವಾಗ ಯಾರು ಬೇಡ ಬೇಡ ಅಂತಲೇ ಹೇಳುವುದು. ಪಾಯಸ ಮಾಡಿದ್ದಲ್ಲಿ ರಸಾಯನ ಬರುವಾಗ ಎಲ್ಲರೂ ಬೇಕು ಹೇಳೋದು. ಮತ್ತೆ 2ನೇ ಪಂಕ್ತಿಗೆ ಎಲ್ಲಿ ಉಂಟು? ಹಾಗಾಗುವುದು. ಅಂದರೆ ನಾನಿದ್ದೇನೆ ಅಂತಾದರೆ ನನಗಷ್ಟು ಬೇಡಿಕೆ. ಆದರೆ ಕೆಲವು ಕಡೆ ವಿಶೇಷ ಸಂದರ್ಭದಲ್ಲಿ ಹಲಸಿನ ಹಣ್ಣಿನ ಪಾಯಸ, ನಾನು ಆಗ ಹೇಳಿದ ಬೆರಟಿ ಪಾಯಸ ಮಾಡುವವರು ಉಂಟು. ಕೇವಲ ಹಳ್ಳಿಯಲ್ಲಿ ಬಡವರ ಆಹಾರ ಅಲ್ಲ, ಈಗ ಆಧುನಿಕ ಜನಾಂಗದವರು ಅದನ್ನು ಮಾಡುವುದಕ್ಕೆ ತೊಡಗಿದೆ. ಹೌದೌದು. ನನ್ನ ಅಂಥ ಪಾಯಸ ಮಾಡಿದ ದಿವಸ ನಿನ್ನನ್ನು ಕೇಳುವವರಿಲ್ಲ. ಅಲ್ಲ, ಅದಿರಬಹುದು. ಈಗ ಯಾವುದೋ ಒಂದು ದಿವಸ ಕೇಳಲಿಲ್ಲ ಅನ್ನೋದರಿಂದ ನನ್ನ ಪ್ರಾಧಾನ್ಯ ಕಡಿಮೆ ಆಗ್ತದೆ ಅಂತ ಅರ್ಥ ಅಲ್ಲ. ಇನ್ನೂ ಒಂದುಂಟು, ತಿನ್ನುವುದಕ್ಕೆ ರುಚಿಯಾಯಿತು ಅನ್ನುವುದಕ್ಕಾಗಿ ಅತಿಯಾಗಿ ಸೇವಿಸಿರೋದು ಕೇಡಾಗಿ ಪರಿಣಮಿಸ್ತದೆ. ನಿನ್ನ ದೋಷ ಗೊತ್ತುಂಟು ನನಗೆ. ಎಂತದ್ದು ಗೊತ್ತುಂಟು? ನಿನ್ನ ಹೆಸರಿನ ತಯಾರಿಕೆಯ ಖಾದ್ಯಗಳನ್ನು ತಿನ್ನುವ ಮನುಷ್ಯರಿಗೆ ವಚನ ಕ್ರಿಯೆ ಹೊಂದದೊಡೆ ಮುನ್ನೇನು ಪಾಯವಿದೆ ಬೇಡಬೇಕೆಂದೆನಲು ಪನಸ ಉತ್ತರಿಸಿದಕ್ಕೆ ನಾಲಗೆಗೆ ಹಿತವಾಗುತ್ತದೆ ಅನ್ನುವುದಕ್ಕಾಗಿ ನಿನ್ನನ್ನು ಬಹಳಷ್ಟು ವಿನಿಯೋಗಿಸಿದರೆ ಅದು ಒಡಲಿಗೆ ಕೇಡಾಗಿ ಪರಿಣಮಿಸ್ತದೆ. ಅಲ್ಲ, ಸಾಮಾನ್ಯವಾಗಿ ಹೆಚ್ಚು ತಿಂದರೆ ಯಾವುದು ಹಾಗೆ ಆಗುತ್ತದೆ. ಈಗ ನಾನಾ ಉಪಯೋಗಗಳುಂಟು, ನಾನಾ ವಿಧದ ಮೂಲಕವಾಗಿ ಪ್ರಯೋಜನ ಉಂಟು. ಅಲ್ಲೋ, ನೀನೇ ಹೇಳಿದಿ, ಎಳಸಿನಿಂದ ಪ್ರಾರಂಭಿಸಿ ಹಲಸು ಬೆಳೆದು ಹಣ್ಣಾಗುವ ತನಕವೂ ಬೇರೆ 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 ಕಾರಣಗಳಿಗೆ ಬೇರೆ ಬೇರೆ ವಿಧಾನಗಳಿಂದ ವಿನಿಯೋಗ ಆಗುತ್ತದೆ.
ಹಲಸು ಮುಗಿದ ಮೇಲೂ ಉಪ್ಪಿನಲ್ಲಿ ಹಾಕಿಡುವುದು, ಮಣ್ಣಿನಲ್ಲಿ ಬೆರೆಸಿಡುವುದು, ಇಂಥದ್ದೆಲ್ಲ ಹೌದು, ಉಂಟಪ್ಪ, ಉಂಟು. ಒಣಗಿಸಿಡುವುದು. ಮಳೆಗಾಲಕ್ಕೆ ಬೇಕು ಅನ್ನುವುದಕ್ಕೆ ಹಾಗೆ ಅಲ್ಲಿ ಇಡುವುದು ಉಂಟು. ಅಲ್ಲ, ಬಹಳ ಸಮಯಕ್ಕೆಲ್ಲ ನನ್ನಷ್ಟು ಸಮಯ ನಿನಗೆ ಬಾಳ್ಲಿಕ್ಕೆ ಇಲ್ಲ, ಅದು ಪ್ರಶ್ನೆ ಬೇರೆ. ಆದರೂ ಉಳಿಸಿಡ್ತಾರೆ. ನಿನ್ನಷ್ಟಲ್ಲ, ನಮ್ಮನ್ನು ಹೆಚ್ಚು ತಿನ್ನಬಹುದು, ಹೊಟ್ಟೆ ತುಂಬುತ್ತದೆ. ಅಲ್ಲ ಅದು ಹೌದು, ಹೊಟ್ಟೆ ತುಂಬಿ ಇದು ಎಷ್ಟು ಬಾಳಿಕೆ ಬಂದರೂ ಒಂದು ಸಕಣ ಅಲ್ವ ಬೇಕಾದ್ದು. ಅದು ಹೌದು. ಯಾಕೆಂದ್ರೆ ಬಹಳ ಮುಖ್ಯವಾದದ್ದನ್ನು ಹೊಟ್ಟೆ ತುಂಬ ಉಣ್ಣುವುದಕ್ಕಿಲ್ಲ ಯಾವಾಗಲೂ. ಕ್ರಮವೇ ಹಾಗೆ. ನಿನ್ನನ್ನು ಅತಿಯಾಗಿ ತಿಂದು ಪಚನಕ್ರಿಯೆ ಸರಿಯಾಗಿ ಆಗದೆ ಅವರ ಉದರಕ್ಕೇನಾದರೂ ಕೇಡು ಬಂತು ಅಂತಾದರೆ ಪರಿಹಾರ ಎಂಥದ್ದುಂಟು? ಪರಿಹಾರ ಉಂಟು. ಎಂಥದ್ದು ಪರಿಹಾರ? ಶುಂಠಿ ಎನ್ನುವ ಗಡ್ಡೆಯನ್ನು ತಿಂದ ಕ್ಷಣವೇ ಪರಿಹಾರ ಆಗುವುದು. ತಿನ್ನು ಬೇಳೈ ನಿನ್ನ ಔಷಧವದೇನೆನಲು ಮಾವು ಮರು ನುಡಿದುದಾಗ ಎನ್ನ ಬುಡದಲ್ಲಿ ಕಾಂಬ ಶುಂಠಿ ಎನ್ನುವ ಗಡ್ಡೆಯನು ನನ್ನ ಸಾತ್ವಿಕವಾದ ಅಹಂಕಾರ ಏನು ಬಲ್ಲೆಯ? ನಾನು ಬಡವರ ಆಹಾರ, ನೀನು ಸಿರಿವಂತರ ಆಹಾರ. ಹಲಸಿನಕಾಯಿ ಹಲಸಿನಣ್ಣು ತಿಂದು ನನ್ನ ಹೊಟ್ಟೆ ಹಾಳಾಯಿತು ಅನ್ನುವಾಗ ಒಬ್ಬನೇ ಒಬ್ಬ ಬಡವ ಹೇಳುವುದಿಲ್ಲ. ಯಾಕೆ ಹೇಳುವುದಿಲ್ಲ? ಅವ ಹಸಿವೆಗಾಗಿ ಅದನ್ನು ತಿಂದಿರುತ್ತಾನೆ. ಬೆಳಗಿನ ಜಾವ ಆಹಾರ ತಿಂದು ಗದ್ದೆಗೆ ಹೋಗಿ ದುಡಿಯುತ್ತಾನೆ. ತಿಂದದ್ದು ಭಸ್ಮ ಆಗಿ ಹೋಗ್ತದೆ. ಮಧ್ಯಾಹ್ನ ಪುನಃ ಅಷ್ಟೇ ಉಣ್ಣುವಷ್ಟು ಹಸಿವೆ ಆಗಿರ್ತದೆ ಅವನಿಗೆ. ಅಕ್ಕಿಯ ಗೋಧಿಯ ಅಲಭ್ಯವಾದ ಕಾಲದಲ್ಲಿ ಮಧ್ಯಾಹ್ನ ಅದನ್ನೇ ತಿನ್ನುತ್ತಾನೆ. ಒಂದು ವೇಳೆ ನಾನು ತಿಂದದ್ದರಿಂದಲಾಗಿ ಅವನ ಜೀರ್ಣಕ್ರಿಯೆಯಲ್ಲಿ ಏನಾದರೂ ಏರುಪೇರು ಆಯಿತು ಅಂತ ಇಟ್ಟುಕ. ಆದರೆ ಪ್ರಾಕೃತ ಭಾಷೆಯಲ್ಲಿ ಒಂದು ಗಾದೆಯೇ ಉಂಟು, ಚಕ್ಕಕ್ಕು ಚುಕ್ಕು. ಚಕ್ಕಕ್ಕು ಎಂಥದ್ದು ಅದು? ಚುಕ್ಕು. ಚುಕ್ಕು ಅಂದರೆ ಎಂಥದ್ದು? ನನ್ನ ಮರದ ಅಡಿಯಲ್ಲಿ ಅಲ್ಲ, ಎಲ್ಲ ಕಡೆ ಬೆಳೆಯುತ್ತದೆ. ಮಣ್ಣಿನಲ್ಲಿ ಬೆಳೆಯುವ ಗಡ್ಡೆ ಒಂದು ಶುಂಠಿ. ಶುಂಠಿ ಇದ್ದರೆ ಯಾವ ರೋಗಕ್ಕೂ ಬೇರೆ ಔಷಧಿ ಬೇಡ, ಶುಂಠಿ ತಿಂದರೆ ಸಾಕು. ಒಂದು ಕಲ್ಲು ಉಪ್ಪು ಸಮೇತವಾಗಿ ಶುಂಠಿ ಜಗಿದು ನುಂಗಿದರೆ ಹಲಸಿನ ಹಣ್ಣು ತಿಂದು ಹೊಟ್ಟೆ ಕೆಟ್ಟವನಿಗೆ ಸುಖ ಆಗ್ತದೆ. ಅಯ್ಯ, ರಸಾಯನ ಆಗುತ್ತದೆ. ಅದಕ್ಕೆ ನಿನ್ನ ಕೊಟ್ಟಿಗೆ ಮಾಡುವಾಗಲೇ ಶುಂಠಿ ಹಾಕಿದ ವ್ಯಂಜನವೇ ಮಾಡ್ತಾರೆ. ಹೌದೌದು. ನಿನ್ನನ್ನು ಪೂರ್ತಿ ವಿಶ್ವಾಸ ಇಲ್ಲ ಅವರಿಗೆ. ಅಲ್ಲ, ವಿಶ್ವಾಸ ಇಲ್ಲ ಅಂತಲ್ಲ, ಈ ನಾಗರಿಕ ಸಮಾಜದ ಊಟದ ಪದ್ಧತಿಯೇ ಹಾಗೆ. ಶುಂಠಿ ಹಾಕಿದೊಂದು ತಂಬುಳಿ ಅಪರಕ್ರಿಯೆಯಲ್ಲಿ ಮೊದಲು ಬಡಿಸುತ್ತಾರೆ. ಆಮೇಲೆ ಇಂಥದ್ದೆಲ್ಲ ಬರ್ತದೆ, ಅದೆಲ್ಲ ಜೀರ್ಣ ಆಗೋದಕ್ಕೆ ಇದು ಬೇಕು ಅನ್ನುವುದೇ ಕಾರಣ. ಹಾಗಾಗಿ ಶುಂಠಿ ಇದ್ದರೆ ಸಾಕು. ರಸಾಯನ ಮಾಡ್ತಾರೆ, ಉಪ್ಪಿನಕಾಯಿ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಹೇಳಿದೆಯಲ್ಲ. ನಿನ್ನನ್ನು ತಿಂದು ಹೊಟ್ಟೆ ಕೆಟ್ಟವರಿಗೆ ಎಂಥದ್ದು ಗತಿ? ನನ್ನ ಶುಂಠಿ ಆಗಲಿಕ್ಕಿಲ್ಲ. ಈಗ ನಿನ್ನ ಗಾದೆ ಮಾತೆಂಥದ್ದು? ಚಕ್ಕಕ್ಕು ಚುಕ್, ಮಾಂಗಕ್ಕೆ ತೇಂಗ ಅಂತ ಉಂಟು, ಅದು ಗೊತ್ತಿಲ್ಲ ಅವರಿಗೆ. ಕೇಳಿದ ನೋಡಿದಕೋ ಪಕ್ಕದಲ್ಲಿ ನಾರಿ ಕೇಳದಿಂದೆರಡು ಹೋಳು ತಿಂದರೆ ಎನ್ನ ಮೂಲಕದೊಳದಗುವ ಸಮಸ್ಯೆ ಬಗೆಹರಿಯುವುದು. ನೋಡು, ಸಾಮಾನ್ಯವಾಗಿ ಹಸಿವೆಯಿಂದಲೂ ಮುಂದೇನು ಗತಿ ಕಾಣದೆ ತಲೆಯಲ್ಲಿ ಮೇಲೆ ಕೆಳಗೆ ಮಾಡಬೇಕಾಗ್ತದೆ ವ್ಯಕ್ತಿ. ಅದು ಮುಂದೇನಪ್ಪ ತಿನ್ನುವುದಕ್ಕೇನು? ಸಿಕ್ಕಿತು ಅನ್ನುವುದಕ್ಕಾಗಿ ತಿಂದು ಜೀರ್ಣಕ್ರಿಯೆ ತಪ್ಪಿ ಹೋಯಿತು ಅಂತಾದರೆ, ಅಜೀರ್ಣ ಬಂದರೆ ಆಗಲೂ ಮೇಲೆ ಕೆಳಗೆ ನೋಡಬೇಕಾಗ್ತದೆ. ಎಂಥದ್ದಪ್ಪ ಮಾಡುವುದಿನ್ನು ಅಜೀರ್ಣ ಆದದ್ದಕ್ಕೆ ಅಂತ ಅಲ್ವ? ಒಂದು ವೇಳೆ ಹಲಸನ್ನು ತಿಂದು ಏನಾದರೂ ಹೊಟ್ಟೆಯ ಆರೋಗ್ಯ ಕೆಟ್ಟರೆ ಅಥವಾ ಪಚನಕ್ರಿಯೆ ಸರಿಯಾಗಿ ಆಗುವುದಕ್ಕೆ ಬುಡದಲ್ಲಿರುವಂತಹ ಶುಂಠಿಯನ್ನು ವಿನಿಯೋಗಿಸಬಹುದು ಅಲ್ವ? ಮಾವಿನ ಮೂಲಕವಾಗಿ ಏನಾದರೂ ಸ್ವಲ್ಪ ಕೇಡು ಬರ್ತದೆ ಅಂತ ಆದರೆ ಕೆಳಗೆ ನೋಡುದು ಬೇಡ, ಮೇಲೆ ನೋಡಿದರೆ ಸಾಕು. ಮೇಲೆ ನೋಡಬೇಕು, ಇನ್ನೆಂಥದ್ದು ಮಾಡುದು? ಮೇಲೆ ನೋಡಿದರೆ ಪರಿಹಾರ ಉಂಟು ಅಂತ. ಕಲ್ಪವೃಕ್ಷ, ತೆಂಗಿನ ಮರ, ತೆಂಗಿನಕಾಯಿ 2 ಹೋಳು ತಿಂದರೆ ಸಾಕು. ಮಾವಿನಿಂದ ಆಗಬಹುದಾದಂತಹ ಹೊಟ್ಟೆಯೂರು ಏನುಂಟು ಅದು ಉಪಶಮನ ಹೊಂದುತ್ತದೆ. ಅಲ್ಲ, ನಾನು ಹೇಳಿದ್ದು ಸುಮ್ಮಗೆ ಏನು, ನೀನು ಸಿರಿವಂತರ ಆಹಾರ, ನನ್ನದು ಶುಂಠಿಯಲ್ಲಿ ನಿವೃತ್ತಿ ಆಗ್ತದೆ. ನೀನು ಮತ್ತೆ ಪುನಃ ತೆಂಗಿನಕಾಯಿ ಹುಡುಕೊಂಡು ಹೋಗ್ಬೇಕು ಈ ಉಂಡವ.
ಅದು ಅದಕ್ಕಿಂತ ಹೆಚ್ಚು ಮೌಲ್ಯ ಭರಿತವಾದ. ಹೌದಪ್ಪ, ಎಷ್ಟೋ ಸಲ ಮಧ್ಯಾಹ್ನದ ಅಡುಗೆಗೆ ತೆಂಗಿನಕಾಯಿ ಇಲ್ಲದೆ ಬರೇ ಹಲಸಿನಕಾಯಿ ಬೇಯಿಸಿ ತಿನ್ನುವವರಿದ್ದಾರೆ. ಈ ಮಾವಿನಕಾಯಿ ತಿಂದು ಹೊಟ್ಟೆ ಕೆಟ್ಟು ಮತ್ತೆ ತೆಂಗಿನಕಾಯಿಗೆ ಎಲ್ಲಿಗೆ ಹೋಗುದು? ನಿನ್ನ ಮೂಲಕವಾಗಿ ಬರಬಹುದಾದಂತಹ ಕೇಡನ್ನು ಪರಿಹರಿಸಬೇಕು ಅಂತಾದ್ರೆ ಭೂಮಿಯನ್ನು ಅಗಿದು ತೆಗಿಬೇಕು ಅಂತ ಸುಲಭ ಅಲ್ವಾ? ನನ್ನದು ಮರ ಮೇಲೆ ಏರಿ ತೆಗಿಬೇಕು ಅಂತ ಅರ್ಥ. ಹೌದು. ಹಾಗಿದ್ರೆ ಹೆಚ್ಚಿನ ಅಂಶ ತೆಂಗಿನ ಮರ ಇರುವುದಿಲ್ಲ ಎಲ್ಲರ ಹಿತ್ತಿಲಿನಲ್ಲಿ. ಶುಂಠಿ ಆದ್ರೆ ಹಾಗಲ್ಲ, ಒಂದು ಸ್ವಲ್ಪ ಮಣ್ಣು ನಾಡಿಯಲ್ಲಿ ಹಾಕಿಟ್ರೆ ಅದು ಯಾವಾಗಲೂ ಇರ್ತದೆ. ಅಲ್ಲ, ಇರುವುದಿಲ್ಲ ಅನ್ನುವುದು ನನ್ನ ಕೊರತೆ ಅಲ್ಲ, ಅವರ ಕೊರತೆಯ ಕಾರಣ ಅಲ್ವಾ ಅದು? ಅಲ್ಲ, ಬಡವರ ಆಹಾರ ಹೇಳಿದ್ದು ನಾನು. ಅಲ್ಲ, ಬಡವರ ಆಹಾರ, ಮಾವಿನ ಹಣ್ಣು ಬಡವರ ಆಹಾರವೆಲ್ಲದೇ ಇದ್ದದ್ದು. ನಾವೀಗ ಹಲಸಿಗೆ ಪ್ರಾಮುಖ್ಯತೆ ಕೊಡಬೇಕು, ಇದರ ಮೌಲ್ಯವರ್ಧನೆ ಮಾಡಬೇಕು ಹೇಳುವುದು ಎಂಥದ್ದಕ್ಕೆ? ಇದು ಬಡವರ ಆಹಾರ ಮತ್ತು ಸಮಗ್ರ ಆಹಾರ ಅನ್ನುವ ದೃಷ್ಟಿಯಿಂದ ನಾನು ಹೇಳುದು. ಅಲ್ಲ, ಅದಿರಬಹುದು. ನಿನ್ನ ಬದಲಿಗೆ ಮತ್ತೊಂದುಂಟು. ಎಂಥದ್ದು? ಮಾವಿನಕಾಯಿ ಬೇಕು ಅಂತ ಇಲ್ಲ, ನೆಲಮಾಂಗ ಅಂತ ಉಂಟು. ಮಾವಿನದ್ದೇ ಪರಿಮಳ ಬರ್ತದೆ. ನನ್ನದೊಂದು ತೋರಿಸಿ ನೋಡ, ನೆಲ ಹಲಸು ಉಂಟಾ? ಅಲ್ಲ, ಅದಿಲ್ಲ. ಆದ್ರೆ ಒಂದುಂಟು, ನೆಲಮಾಂಗ ಹಣ್ಣಾಗೋದಿಲ್ಲ. ಇಲ್ಲ, ಹಣ್ಣಾಗೋದಿಲ್ಲ, ಪರಿಮಳ ಮಾತ್ರ. ಪರಿಮಳ ಮಾತ್ರ ಬಂದಿತ್ತು. ಬೇಕಾದ್ರೆ ಉಪ್ಪಿನಕಾಯಿ ಹಾಕ್ಬೋದು, ಮಾವಿನ ಹಣ್ಣಿನ ಬದಲಿಗೆ ಅದಾಗುವುದಿಲ್ಲ. ಅಲ್ಲ, ಇಲ್ಲ ಇಲ್ಲ. ಹಾಗಿದ್ರೆ ಮಾವಿನ ಸ್ಥಾನ ಪ್ರತ್ಯೇಕವಾದ. ಮಾವಿನಕಾಯಿ ತಿಂದರೆ ತೆಂಗಿನ ಒಳ. ಹೌದು, ಅದನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಇದೀಗ ಏನನ್ನು ಸೂಚಿಸ್ತದೆ? ಏನನ್ನು? ಈ ಪ್ರಕೃತಿಯಲ್ಲಿ ಯಾವುದು ನಿರುಪಯೋಗವಾದದ್ದಲ್ಲ, ಅದಲ್ಲ, ಉಪಯೋಗ ಉಂಟು. ಅದರದರ ಸ್ಥಾನಮಾನ, ಅದಕ್ಕನುಗುಣವಾಗಿ ಮಂದಿಗಳ ವಿನಿಯೋಗ, ಅವರಿಗೆ ಅದರಿಂದ ಒದಗಬಹುದಾದ ಪ್ರಯೋಜನ, ಅದಕ್ಕನುಸಾರವಾಗಿ ಅದಕ್ಕೆ ಸ್ಥಾನಮಾನ ಕಲ್ಪಿತವಾಗುತ್ತದೆ. ನೀನೇ ಹೇಳಿದಾಗ ನಮಗದು ಹೆಗ್ಗಳಿಕೆ, ಶ್ರೀಮಂತರ ಆಹಾರ. ಇನ್ನೂ ಒಂದುಂಟು, ಮಂದಿಗಳ ಹಸಿವೆಯನ್ನು ನಾನು ಹೆಚ್ಚು ಮಾಡುವ. ಹೌದು ಹೌದು, ನಾಲಗೆಯ ರುಚಿಯನ್ನು ಹೆಚ್ಚು ಮಾಡ್ತೇನೆ, ಹಸಿವೆಯನ್ನು ಹೆಚ್ಚು ಮಾಡ್ತೇನೆ. ನೀನು ಹಾಗಲ್ಲ, ನಿನಗೆ ಮತ್ತೊಂದು ಹಿರಿದಾದ ಗುಣ ಉಂಟು. ಹೇಗೆ? ಹಸಿವೆಯನ್ನು ಕಡಿಮೆ ಮಾಡುವವ ಅಂತ. ಲೋಕರೂಢಿಯಲ್ಲಿ ಒಂದು ಮಾತುಂಟಲ್ಲ, ನಿನ್ನ ಫಸಲು ಹೆಚ್ಚ, ಆ ವರ್ಷ ಸ್ವಲ್ಪ ಅಕ್ಕಿ ಕಡಿಮೆ ಸಾಕು. ಯಾಕೆ? ನೀನು ಹೊಟ್ಟೆ ತುಂಬಿಸ್ತೀಯ ಅನ್ನೋ ಅರ್ಥದಿಂದ. ನಾನು ಹೆಚ್ಚು ಫಲ ಬಿಟ್ಟನೋ, ಆಗ ಲೋಕದ ಮಂದಿಗಳು ಹೆದರ್ತಾರೆ, ಈ ವರ್ಷ ಸ್ವಲ್ಪ ಹೆಚ್ಚು ಸಂಗ್ರಹ ಮಾಡಿ ಇಡಬೇಕು ಅಕ್ಕಿ ಅಂತ. ಯಾಕೆ? ಹಸಿವೆಯನ್ನು ಹೆಚ್ಚು ಮಾಡ್ತೇನೆ ನಾನು ಅಂತ ಅರ್ಥ. ಕೇವಲ ವಿತ್ತ ಸಂಗ್ರಹ ಮಾಡಿದರೆ ಸಾಲದು, ಬೆಲ್ಲವೂ ಸ್ವಲ್ಪ ಹೆಚ್ಚು ಬೇಕು ಆ ವರ್ಷ, ನಿನ್ನ ಫಸಲು ಹೆಚ್ಚಿದ್ದ ವರ್ಷ. ಹೌದೌದು. ಹಾಗಾಗಿ ವಿನಿಯೋಗದ ಮೂಲಕವಾಗಿ ಇಬ್ಬರೂ ಸರ್ವ ಸಮರ್ಥರೇ, ವಿಧಾನ ವಿಭಾಗಗಳು ಬೇರೆ ಬೇರೆ ಅಷ್ಟೆ. ಅದೌದಲ್ವಾ? ನೀನು ಹೊಟ್ಟೆಯ ಹಸಿವನ್ನು ಇಂಗಿಸುವುದಕ್ಕಾಗಿ, ನಾನು ಹೊಟ್ಟೆಯ ಹಸಿವನ್ನು ಹೆಚ್ಚಿಸುವುದಕ್ಕೆ ಇರೋ ವ್ಯತ್ಯಾಸ ಅಷ್ಟೇ. ಈ ನಿನ್ನ ಮಾತು ಕೇಳುವಾಗ ನನಗೆ ಕಾಣ್ತದೆ, ನೀನು ಹೆಚ್ಚಲ್ಲ ನಾನು ಕಡಿಮೆ ಅಲ್ಲ, ಅಥವಾ ನಾನು ಹೆಚ್ಚಲ್ಲ ನೀನು ಕಡಿಮೆ ಅಲ್ಲ. ಅದೌದಲ್ಲ ಅಲ್ವಾ? ಎರಡು ಆಲೋಚಿಸುತ್ತ ಮಾವು ಹಲಸುಗಳು ತಮ್ಮೊಳಗೆ ಆಲೋಚಿಸುತ್ತ ಮಾವು ಹಲಸುಗಳು ತಮ್ಮೊಳಗೆ ಮೇಲಾಟವೇತಕ್ಕೆ ಪರೋಪಕಾರಕ್ಕೆ ನಾವು ಬಾಳುವುದು ಹಿತ, ಪರೋಪಕಾರಕ್ಕೆ ನಾವು ಬಾಳುವುದು ಹಿತವೆಂದು ಸಮತೆಯುಳ್ಳವರಾಗಿ ಸ್ನೇಹದಿಂದಿರುತ್ತಿದ್ದರು ಮಾವು ಹಲಸುಗಳು, ಸ್ನೇಹದಿಂದಿರುತ್ತಿದ್ದರು. ಅಯ್ಯ, ನಾನು ಹೆಚ್ಚು ತಾನು ಹೆಚ್ಚು, ಹೀಗೆ ಒಂದು ಕ್ಷಣದಲ್ಲಿ ನಾವಿರುವರು ನಮ್ಮ ನಮ್ಮ ಕುರಿತಾಗಿಯೇ ಯೋಚಿಸುತ್ತಾ ಮುಂದೆ ಸಾಗಿದ್ದು ಹೌದು. ಆದರೆ ಯಾವನೇ ಹೆಚ್ಚು ಯಾವನು ಕಡಿಮೆ ಹೀಗೆ ಅವನು ನಿರ್ಣಯಿಸುವುದಕ್ಕೆ ಕೇವಲ ನಮ್ಮ ನಮ್ಮ ವೈಯಕ್ತಿಕವಾದಂತಹ ಯೋಗ್ಯತೆಗಳು ಏನು ಅನ್ನುವುದೇ ಪ್ರಧಾನವಾದದ್ದಲ್ಲ. ಅಲ್ಲ. ಯಾಕೆಂದರೆ ಈ ಸೃಷ್ಟಿಯಲ್ಲಿ ನಾವಿದ್ದೇವೆ. ಸೃಷ್ಟಿಯಲ್ಲಿ ನಾವಿದ್ದೇವೆ ಅಂದರೆ ನಮ್ಮ ಅಸ್ತಿತ್ವಕ್ಕೆ ಒಂದು ಬೆಲೆ ಮೌಲ್ಯ ಬರುವುದು ಯಾವಾಗ? ಈ ಸೃಷ್ಟಿಗಾಗಿ ನಾವು ಹೇಗೆ ವಿನಿಯೋಗವಾಗುತ್ತೇವೆ ಅನ್ನೋದರ ಮೂಲಕವಾಗಿ ಅಲ್ವ? ಹೌದು. ನಮ್ಮಿಂದ ಏನು ಉಪಯೋಗ, ನಮ್ಮಿಂದ ಎಷ್ಟು ಪ್ರಯೋಜನ, ನಮ್ಮಿಂದ ಯಾವ ಲಾಭ ಅನ್ನುವುದರ ಮೂಲಕವಾಗಿ ನಮಗೊಂದು ಸ್ಥಾನ ಕಲ್ಪಿತವಾಗುತ್ತದೆ. ಹೀಗೆ ನೋಡಿದರೆ ನಮ್ಮಲ್ಲಿ ಹೆಚ್ಚು ಕಡಿಮೆ ಅನ್ನುವಂತಹ ಒಂದು ತರತಮದ ಭಾವವೇ ಅವಶ್ಯಕತೆ ಇಲ್ಲ ಅಂತ ಅಗತ್ಯ ಇಲ್ಲ. ಮತ್ತೊಂದು ದೃಷ್ಟಿಯಿಂದ ನನಗೆ ಈ
ನಮ್ಮ ವಾಗ್ವಾದವನ್ನು ಈಕ್ಷಿಸುವುದಕ್ಕಾಗುತ್ತದೆ. ಈಗ ಗಿಡವಾಗಲಿ ಮರವಾಗಲಿ ಬಳ್ಳಿಯಾಗಲಿ ತರುಲತೆಗಳಾಗಲಿ ಫಲವನ್ನು ಉತ್ಪಾದಿಸುವುದು ಯಾವನ ಒಬ್ಬನ ಹೊಟ್ಟೆ ತುಂಬಿಸುವುದಕ್ಕಾಗಿ ಅಲ್ಲ, ಯಥಾರ್ಥಕ್ಕಾದ ಅಲ್ವೇ ಅಲ್ಲ. ಈಗ ನಾನು ಹಲಸಿನ ಬೀಜಗಳು ಇದು ನಮ್ಮ ಸಂತಾನಾಭಿವೃದ್ಧಿಗಾಗಿ ಮಾತ್ರ. ಆದ್ದರಿಂದಲೇ ಹಲಸಿನ ಹಣ್ಣಿನಲ್ಲಿ ರುಚಿ ಪರಿಮಳ, ಮಾವಿನ ಹಣ್ಣಿನಲ್ಲಿ ರುಚಿ ಹುಳಿ ಒಗರು ಇತ್ಯಾದಿ. ಅದರ ಆಶೆಯಿಂದ ಪ್ರಾಣಿಯೋ ಪಕ್ಷಿಯೋ ಮನುಷ್ಯರೋ ಬಂದು ತಿನ್ನಲಿ, ಬೀಜ ಪ್ರಸಾರ ಆಗಲಿ ಅನ್ನುವುದು ಮೂಲ ಉದ್ದೇಶ. ಆದರೆ ನಾವೆಲ್ಲಿಯವರೆಗೆ ನಮ್ಮ ತನವನ್ನೇ ಮರೆತು ಬಿಟ್ಟಿದ್ದೇವೆ. ನನ್ನ ಹುಟ್ಟು ನನ್ನ ಬೆಳವಣಿಗೆ ಇನ್ನೊಬ್ಬರ ಹಸಿವನ್ನು ನಿವಾರಿಸುವುದಕ್ಕಾಗಿ ಅನ್ನುವ ಭಾವವೇ ನನ್ನಲ್ಲಿ ಪ್ರಬಲವಾಗಿದೆ. ನಿನಗೂ ಹಾಗೆ, ನಿನ್ನ ಹುಟ್ಟು ನಿನ್ನ ಬೆಳವಣಿಗೆ ನಿನ್ನ ಫಲೋದಯಗಳು ಇನ್ನೊಬ್ಬರ ರುಚಿಯನ್ನು ಹೆಚ್ಚಿಸುವುದಕ್ಕಾಗಿ ಇನ್ನೊಬ್ಬರ ಆಶೋತ್ತರವನ್ನು ಈಡೇರಿಸುವುದಕ್ಕಾಗಿ ಅನ್ನುವ ನಿಸ್ವಾರ್ಥ ಭಾವ ನಿನ್ನಲ್ಲಿ ಒಡಮೂಡಿದೆ. ಇದು ನಮ್ಮ ಹುಟ್ಟಿನ ಹಿನ್ನೆಲೆಯನ್ನು ಮೀರಿ ನಾವೀ ಮಣ್ಣಿನಲ್ಲಿ ಬೇರು ಬಿಟ್ಟು ಬೆಳೆದದ್ದರಿಂದ ನಮ್ಮೊಳಗೆ ಮೂಡಿದ ಭಾವ ಅಂತ ನನಗೆ ಕಾಣ್ತದೆ. ಇರಬಹುದು. ಲೋಕ ನಿಯಾಮಕ ಯಾವನೋ ಒಬ್ಬ ನಿನ್ನನ್ನು ಉಂಟು ಮಾಡಿದವ, ನನ್ನನ್ನು ಉಂಟು ಮಾಡಿದವ, ಮಂದಿಗಳನ್ನು ಉಂಟು ಮಾಡಿದವ ಒಬ್ಬನಿದ್ದಾನೆ ಅಂತಾದರೆ ಅವನ ಉದ್ದೇಶವೇ ಪರಸ್ಪರರು ಒಬ್ಬರಿಗೊಬ್ಬರು ಸಹಕಾರವನ್ನು ಕೊಡುತ್ತಾ ಇಲ್ಲಿ ಜೀವನ ನಡೆಯಬೇಕು ಅನ್ನುವುದೇ ಅಲ್ವ? ಅಲ್ವ? ಆದ್ದರಿಂದ ನಮ್ಮ ಸಂತಾನ ವೃದ್ಧಿಗೆ ಅಂದರೆ ನಮ್ಮ ಬೆಳವಣಿಗೆಗೆ ಮಂದಿಗಳ ಸಹಕಾರ ನಮಗೆ ಬೇಕು, ಅಥವಾ ಜೀವಿಗಳ ಸಹಕಾರ ನಮಗೆ ಬೇಕು. ಈಗ ಒಂದು ಹೂ ಬಿಟ್ಟು ನಿಂತ ಮಾತ್ರದಲ್ಲಿ ಅದರಲ್ಲಿ ಮಿಡಿ ಆಗುವುದಿಲ್ಲ. ಅದು ಆಗಬೇಕು ಅಂತಾದರೆ ಎಲ್ಲಿಯೋ ಇದ್ದ ಪರಾಗ ಬಂದು ಅದಕ್ಕೆ ಸ್ಪರ್ಶಿಸಬೇಕು, ಅಥವಾ ಯಾವುದೋ ಒಂದು ದುಂಬಿಯೋ ಯಾವುದೋ ಜೇನೋ ಬರಬೇಕು, ಅದರ ಸಹಕಾರ ಅದಕ್ಕೆ ಬೇಕಾಗುತ್ತದೆ. ಹಾಗೆಂದು ಕೇವಲ ಹೂವಿನಿಂದ ಹೂವಿಗೆ ಪರಾಗ ಸ್ಪರ್ಶ ಮಾಡುವ ಉದ್ದೇಶಕ್ಕಾಗಿ ಅದೇನು ಹಾರುವುದಲ್ಲ, ಅದರ ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ಅದು ಹಾರುತ್ತದೆ. ಹಾಗಿದ್ರೇನು ಅದರ ಹೊಟ್ಟೆಯೂ ತುಂಬುತ್ತದೆ, ಈ ಸಂತಾನ ವೃದ್ಧಿಯನ್ನು ಹೊಂದಬಹುದಾದಂತಹ ಪ್ರಕ್ರಿಯೆಯೂ ನಡೆಯುತ್ತದೆ. ಅದು ನಿನ್ನ ಜೀವನ ಶೈಲಿಯಿಂದಲೂ ವಿದಿತವಾಗುತ್ತದೆ. ಎಲ್ಲಿಯೋ ಬೆಟ್ಟದಲ್ಲಿ ಬೆಳೆದ ಮಾವು, ಎಲ್ಲಿಯೋ ಕಡಲಿನಿಂದ ಸಂಗ್ರಹಿಸಿದ ಉಪ್ಪು, ಎರಡು ಎರಕವಾದರೆ ಎಷ್ಟು ರುಚಿ. ಅದೇ ನಾವು ಅನ್ನೋ ಹಾಗೆ ಪ್ರತ್ಯೇಕವಾದ ಭಾವವನ್ನು ಹೊಂದಿದ್ರೆ ಉಪ್ಪಿಗೂ ಮೌಲ್ಯ ಇಲ್ಲ, ಮಾವಿನ ಮಿಡಿಗೂ ಮೌಲ್ಯ ಇಲ್ಲ. ನಾವಿರುವರು ಒಂದಾಗಿ ಒದಗುತ್ತೇವೆ ಅನ್ನುವಂತಹ ಭಾವದಿಂದ ಹದವರಿತು ಒಂದಾದರೆ ಅದು ಇನ್ನೊಬ್ಬರಿಗೂ ಹಿತಕಾರಿಯಾದ ಪರಿಣಾಮವನ್ನು ಒದಗಿಸಿಕೊಡ್ತದೆ ಅನ್ನುವುದರಿಂದ ನಮಗೆ ತಿಳಿದು. ಮನುಷ್ಯರಲ್ಲಿಯೂ ಇಂತಹ ಮೇಲಾಟ ಬರುವುದಿದ್ದರೆ ಬಂದ ಸಾಧ್ಯತೆ ಇದ್ದರೆ ಒಮ್ಮೆ ಪ್ರಕೃತಿ ಅಂತ ನೋಡಲಿ. ಹೌದು, ಒಂದು ಮಾವನ್ನು, ಒಂದು ಬೇವನ್ನು, ಒಂದು ಹಲಸನ್ನು ನೋಡಲಿ. ಈಗ ಹಾಗೆ ನೋಡಲಿಂದ ನಾವು ಹೇಳಬೇಕು ಅಂತಂದರೆ ಮತ್ತೆ ನಾನು ಹೆಚ್ಚು ಅಂತ ಹೇಳಿದ್ರೆ ನಾವಿರಬಾರ್ದು. ಇಲ್ಲ, ನಾವು ಸರಿಸಮರು ಅನ್ನುವಂತಹ ಭಾವದಿಂದ ಇದ್ದರೆ ಮಾತ್ರ ಮಂದಿಗಳಿಗೆ ನಮ್ಮನ್ನು ನೋಡಿ ಕಲಿತುಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ನಿಜ. ಬಹುಶಃ ಮಂದಿಗಳಲ್ಲಿ ಸ್ವಲ್ಪ ತಾವು ಅನ್ನುವ ಭಾವ ಬಂದದ್ದು ನಮ್ಮ ಮನಸ್ಸಿನಲ್ಲಿ ಹೀಗೆ ಇದ್ದದ್ದರಿಂದ ಇವತ್ತಿನಿಂದಲಾದರೂ ನಾವು ಸರಿಯಾಗುವ, ನಮ್ಮನ್ನು ಅನ್ನವಾಗಿ ಉಪಯೋಗಿಸಿದವರಲ್ಲಿ ಸಮತೆಯ ಭಾವ ಮೂಡವು, ಎಲ್ಲವೂ ಹಿತವಾದ ಭಾವ ಅಲ್ವಾ? ಹಾಗಿದ್ರೆ ಪ್ರಕೃತಿಯಲ್ಲಿ ಒದಗಬಹುದಾದಂಥ ಈ ಫಲಗಳದ್ದೇ ಒಂದು ಮೇಳ ಆಗ ಪನಸ ಚೂತಗಳಲ್ಲಿ ಮೆರೆಯಲಿ ಊರಿಗೆ ಒಳ್ಳೆಯದಾಗ. ನನಗೆ ಹೆಸರಿಟ್ಟ ಅಪ್ಪ ಒಮ್ಮೆ ಸಿಕ್ಕಬೇಕಿತ್ತು ಎದುರು. ಅಲ್ಲದಿದ್ರೆ ಏನು ಸ್ವಾಮಿ, ಲೋಕದಲ್ಲಿ ಎಂತೆಂಥ ಹೆಸರುಗಳೆಲ್ಲ ವಿಜೃಂಭಿಸ್ತಾ ಉಂಟು, ನನಗೆ ಮಾತ್ರ ಹೆಸರು ದುರ್ಮೋಹಿ ಅಂತಲ್ಲ, ಅವ ಸಿಕ್ಕಬೇಕಿತ್ತು ಈಗ. ಆದರೆ ಅಪ್ಪನಿಗೆ ಅಪಕೀರ್ತಿಯನ್ನು ತರುವ ಮಗ ನಾನಾಗುವುದಿಲ್ಲ ಎನ್ನುವ ಕಾರಣಕ್ಕಾಗಿಯೇ ಅವ ಇಟ್ಟ ಹೆಸರಿನಾಗಿ ನಾನು ಬದುಕಲಿಕ್ಕೆ ಶುರು ಮಾಡಿದ್ದು. ಈಗ ನೋಡಿದಿರ ನೀವು, ದುರ್ಮೋಹಿ ಯಾರು? ಮರಗಳ್ಳ ದುರ್ಮೋಹಿ. ಯಾಕೆ? ನಮ್ಮ ಮೋಹವೇ ಬೇಡದ್ದಾಚೆಯ ಮೋಹ ಹೋದದ್ದು. ಆದರೆ ಅದರ ಪರಿಣಾಮ ಏನಾಗಿದೆ?
ಸುಖ ಸಿಕ್ಕಲಿಲ್ವೋ ನನಗೆ? ಶಾಂತಿ ಇಲ್ವೋ ನನ್ನ ಜೀವನದಲ್ಲಿ? ನೆಮ್ಮದಿ ಇಲ್ವೋ ನನ್ನ ಬದುಕಿನಲ್ಲಿ? ಎಲ್ಲವೂ ಇದೆ. ದುರ್ಮೋಹಿ ಆದ್ರೆ ಏನು? ಬದುಕು ಅಂದ್ರೆ ಹೀಗೆ ಸ್ವಾಮಿ. ನಿಮಗೆ ಸಮಯ ಉಂಟು? ಅಲ್ಲ, ಈಗ ಸಮಯ ಇರುವುದಲ್ಲ ನಿಮಗೆ? ಒಮ್ಮೆ ಬನ್ನಿ ನನ್ನ ಮನೆ ಆಚೆಗೆ, ಒಮ್ಮೆ ಬಂದು ನೋಡಿ ಅಂತ. ಛೇ, ನನ್ನ ಮನೆಯಲ್ಲಿ ಇರುವುದೇನಯ್ಯ? ಎತ್ತ ನೋಡಿದ್ರು ಮರಗಳೇ. ಮತ್ತೆ ಮೇಲೆ ಹತ್ತುವ ಮೆಟ್ಟಿಲಿನಿಂದ ತೊಡಗಿದ ಮರ, ಪ್ರತಿಯೊಂದನ್ನು ನಾನು ಮರವನ್ನೇ ಉಪಯೋಗಿಸಿದ್ದು. ಹೇಳುವವರು ಮರಗಳ ಅಂತ ಹೇಳಿ, ಹಾಗೆ ಅಂತ ಹೇಳಿ ನಮ್ಮ ಮನೆಗೆ ಉಪಕಾರ ಕೇಳಿಕೊಂಡು ಬರುವವರ ಸಂಖ್ಯೆ ನೋಡಿದ್ದೀರಾ ನೀವು? ಹೌದಪ್ಪ. ಶೇ, ಕೆಲವರೆಲ್ಲ ಇದ್ದಾರೆ ಪರಿಸರ ಸಂರಕ್ಷಕರು, ಅರಣ್ಯ ರಕ್ಷಕರು. ಇವರೆಲ್ಲರೂ ನಮ್ಮ ಮನೆಗೆ ಬಾರದವರು ಯಾರಿದ್ದಾರೆ ಅಂತ ಕೇಳೋದು ನೀವು. ನೋಡ, ದೊಡ್ಡವರೆನಿಸಿಕೊಂಡವರು ಒಮ್ಮೆ ಅರಣ್ಯ ರಕ್ಷಕರನ್ನು ಬರ ಹೇಳಿ ನೋಡ. ಕರೆದ್ರೆ ಬರುವುದಿಲ್ಲ. ಅದೇ ನಾನು ಕರೆದ್ರೆ ನಾಳೆ ಓಡಿಕೊಂಡು ಬರ್ತಾನವ. ನಮ್ಮ ಸಂಬಂಧ ಹಾಗುಂಟು ಅಂತ. ಎಂತೆಂಥವರೊಟ್ಟಿಗೆಲ್ಲ ಒಳ್ಳೊಳ್ಳೆಯ ಸಂಬಂಧವನ್ನು ಇಟ್ಟಿದ್ದೇನೆ. ಮತ್ತೆ ಹೇಳುವವರು ದುರ್ಮೋಹಿ ಅಂತ ಹೇಳಿ. ಊರ ದೇವಸ್ಥಾನಕ್ಕೊಮ್ಮೆ ಹೋಗಿ ನೋಡಿದ್ದೀರೋ? ಅಲ್ಲಿ ಮಾಡಿಸಿದಂಥ ಹೆಬ್ಬಾಗಿಲಿನಲ್ಲಿ ಕೊನೆಯಾಗಿ ಒಂದು ಬರೆದುಕೊಂಡುಂಟು. ಏನು ಅಂತ? ಕೊಡುಗೆ ಧೂಮೋ. ದುರ್ಮೋಹಿ ಅಂತ ಅಲ್ಲಿ ಹೇಳಲಿಕ್ಕಿಲ್ಲ. ಕೊಡುಗೆ ಧೂಮೋ. ಎಲ್ಲಿ ನೋಡಿದ್ರು ಮರದ ಒಂದು ಬಾಗಿಲುಂಟು, ಅಥವಾ ಬಾಗಿಲನ್ನು ಕೂರಿಸುವುದಕ್ಕೆ ಬೇಕಾದಂತಹ ಪರಿಕರಗಳುಂಟು, ಬೇಡ ಬಾರಿಸುವ ಮೃದಂಗ ಉಂಟು, ಅದರ ಬದಿಯಲ್ಲಿ ಒಂದು ಕೊಡುಗೆ ಧೂಮೋ ಅಂತ ಉಂಟೆ. ಅಂತ ಕೊಡುಗೆ ಕೊಟ್ಟುಕೊಂಡು ಬಂದವರಯ್ಯ ನಾವು. ಕಳ್ಳ ಅಂತ ಹೇಳುವವರು ಹೇಳಿಕೊಳ್ಳಿ. ಹಲವರು ನಮ್ಮ ಆಚೆಗೆ ಕೈ ಚಾಚಿಕೊಂಡು ಬಂದವರಿಗೆ ಕೊಟ್ಟು ಬಿಟ್ಟದ್ದೇ ನಾವು. ನಮ್ಮ ತನವನ್ನು ಬಿಟ್ಟು ಕೊಟ್ಟದ್ದಿಲ್ಲ. ಆದರೆ ಇದೆಲ್ಲವೂ ನನ್ನಿಂದ ಒಬ್ಬನಿಂದಲೇ ಸಾಧ್ಯವೋ? ಅಲ್ಲ, ನನ್ನ ಜೊತೆಗಾರರೆಲ್ಲ ಇದ್ದಾರೆ ಕೆಲವೊಂದಷ್ಟು ಮಂದಿ. ಯಾಕೆ ಬದಿಗೆ ನೋಡುವುದು? ಅವ ಇಲ್ಲ ಅಂತಲ್ಲ, ಅವ ಎಷ್ಟೊತ್ತಿಗೂ ನನ್ನ ಜೊತೆಗೇ ಇರಲಿಕ್ಕಿರೋನಲ್ಲ. ಅವನಿಗೂ 1000 ಸಮಸ್ಯೆ ಉಂಟು, 1000 ವ್ಯವಹಾರ ಉಂಟು. ಹೌದೌದು, ನಾವು ಮರದಲ್ಲೇ ಕಟ್ಟಿಸಿದ ಒಂದಷ್ಟು ವಸತಿ ಗೃಹಗಳೆಲ್ಲ ಉಂಟು. ಆ ವಸತಿ ಗೃಹದ ಜವಾಬ್ದಾರಿಯನ್ನು ಅವನಿಗೆ ಕೊಟ್ಟಿದ್ದೇನೆ, ನೋಡಿಕೋ ಅಂತ. ಹಾಗೆ ಅಲ್ಲಿ ಇರ್ತಾನ ನಾವು. ಆದರೆ ಬರಬೇಕಿತ್ತು, ಯಾಕೆ ಬರಲಿಲ್ಲ ಉಗ್ರಪ್ಪ? ನನ್ನ ಮುಖವನ್ನು ನೋಡುವಾಗಲೇ ಗೊತ್ತಾಗುವುದಿಲ್ಲ ಉಗ್ರಪ್ಪ ಅಂತ. ಸರಿಯಾದ ಹೆಸರಿಟ್ಟಿದ್ದಾರೆ ನನ್ನ ತಂದೆ, ಉಗ್ರವೇ. ಯಾಕೆ? ಶಾಂತವಾಗಿದ್ರೆ ನಮ್ಮ ಕೆಲಸ ಆಗುವುದಿಲ್ಲ. ಏನು ನಮ್ಮ ಕೆಲಸ? ಏನು ಕೆಲಸ? ಕೊಚ್ಚುದೆ. ಇಲ್ಲಿ ಮಾತಾಡಿಕೊಂಡು ಕೂತ್ಕೊಳ್ಳುವುದಲ್ಲ. ಕರೆ ಬಂದಿದೆ ನಮ್ಮ ನಾಯಕನದ್ದು, ಹೊರಡ್ತೇನೆ ಅಲ್ಲಿಗೆ. ಬಂದೆ. ನಮಸ್ಕಾರ. ನೀವು ಕರೆಯುವಾಗ ತಯಾರು
ಅಲ್ಲ, ಯಾವತ್ತು ನಾನು ಕರೆಯುವುದೇ ಬೇಡ ನಿನ್ನನ್ನು. ಕರೆಯುವ ಮೊದಲೇ ಹೂ ಅಂತ ಹೇಳುವಾಗ ನಾನು ಇದ್ದೇನೆ ಅಂತ ಹೇಳಿಕೊಂಡು ಓಡೋಡಿಕೊಂಡು ಬರ್ತಾ ಇದ್ದವ ನೀನು ಅಲ್ವೇ? ಆದ್ರೆ ಇತ್ತೀಚೆಗೆ ಹಾಗೋ ನಿನಗೂ ಒಂದಷ್ಟು ಕೆಲಸದ ಒತ್ತಡಗಳು, ಹೌದು, ತಲೆಬಿಸಿ ಇರುವುದೇ ಹೌದು, ಹೌದು. ಸಾರ ಅಂತ ಆದ ಮತ್ತೆ ಹೇಗೋ. ಮತ್ತೆ ನನಗೂ ಗೊತ್ತುಂಟು, ನಿನ್ನ ಮಗ ಯಾವತ್ತು ನೋಡಿದ್ರು ಮನೆಯಲ್ಲಿರ್ತಾನೆ. ಅವ ಊರು ತಿರುಗಾಡ್ಲಿಕ್ಕೆ ಆಯ್ತು. ಹೌದು. ಅವಾಗ ಅದರ ಜವಾಬ್ದಾರಿಯನ್ನೆಲ್ಲ ನೀನೇ ಹೊತ್ತುಕೊಳ್ಳುವುದಕ್ಕೆ ಇದ್ದೆ. ಹಾಗಾಗಿ ಇಲ್ಲಿ ನನ್ನ ಜೊತೆಗೆ ಇರುವುದಕ್ಕೆ ಒಂದು ಸ್ವಲ್ಪ ಕಷ್ಟ ಆಯ್ತು, ನನಗೆ ಅರ್ಥ ಆಗುತ್ತದೆ. ಆದರೂ ಕೂಡ ನನ್ನ ಕಷ್ಟದ ಸಮಯದಲ್ಲಿ ಒದಗಿ ಬರುವ ಬಲಗೈಯ ಬಂಟ ಅಂದ್ರೆ ನೀನೇ ಅಲ್ವಾ? ಹೌದು. ಯಾಕೆ ಹೀಗೆ ಹೇಳಿದೆ? ಯಾಕೆ? ನಾನು ಇವತ್ತಿಗೆ ನೆಮ್ಮದಿಯ ಅನ್ನವನ್ನು ಉಣ್ತಾ ಇದ್ದೇನೆ ಅಂತ ಆದ್ರೆ ಬಲಗೈಯೋಪಾದಿಯಲ್ಲಿರುವಂತಹ ನೀನೇ ಕಾರಣ. ಹೌದಾ? ಹೌದಾ? ಕಾಣುವುದಕ್ಕ ಧನಿಕ ಅಂತ ನನ್ನನ್ನು ಸಮಾಜ ಗುರುತಿಸಿದ್ರು ಕೂಡ ನಾನು ಧನಿಕನಾಗುವುದಕ್ಕೆ ಕಾರಣ ನೀನಲ್ವೇನೋ. ಏನೇ ಕಷ್ಟ ಬಂದರೂ ಕೂಡ ನಾನಿದ್ದೇನೆ, ಹೆದರಬೇಡ ಎನ್ನುವ ಹಾಗೆ ಎದೆ ತಟ್ಟಿ ಎದುರು ಹೋಗುವವನು ನೀನಿದ್ದ ಕಾರಣವೇ ಹಿಂದೆ ಇನ್ನು ನಾನಿದ್ದದ್ದಷ್ಟೇ. ಹಾಗಾಗಿ ನೀನು ಬರಲಿಲ್ಲ ಅಂತ ಆದ್ರೆ ನನಗೆ ಏನೋ ಒಂದು ಅಂಗವನ್ನೇ ಕಳ್ಕೊಂಡಾಗೆ ಆಗಿ ಹೋಗುದು. ಅದಿರಲಿ, ಈಗ ಸಮಯಕ್ಕೆ ಸರಿಯಾಗಿ ಬಂದಿದ್ದೀಯಲ್ಲ. ಇದಾ ಸಂಜೆಯ ಕಾಲ ಆಗುತ್ತಾ ಬಂತು. ಇದು ಊಟ ಆಗಿದೆ ನಿನಗೆ? ಆಗಿದೆ. ಅಲ್ಲ, ಊಟ ಆಗಿದೆ, ನೀನು ಬರುವವನು ಅಲ್ಲ ನನಗೆ ಗೊತ್ತಿದೆ. ಆದರೂ ಒಂದು ಆಗಿದೆಯಾ ಅಂತ ಕೇಳುವುದು. ನೀರು ಬೆಲ್ಲ ಅಲ್ಲಿ ಎದುರಿಟ್ಟಿದ್ದೇನೆ. ಸಂಜೆಯ ಹೊತ್ತು. ಹೌದು. ಇನ್ನು ಆಯುಧಗಳನ್ನೆಲ್ಲ ಮಸೆಯುವುದಕ್ಕೆ ತಯಾರು ಮಾಡಿದರೆ ಇವತ್ತು ಯಾವ ಬದಿಗೆ ಹೋಗುವುದು, ಯಾವ ಮರ ಕಡಿಯುವುದು ನಿಗದಿ ಮಾಡಿದ್ಯೋ ಅಂತ. ಹಾಗೆ ಈಗ ನನ್ನನ್ನು ಕರೆದ ವಿಷಯ ಇದೆ ಅಲ್ವಾ? ಮರ ಕಡಿಬೇಕಲ್ವೇನೋ? ಅಯ್ಯ ಮಿತ್ರ ಕೇಳ್ಗಂಧವತಿ ಪುರವೆಂಬ ಭೂಭಾಗ. ಹೇಗೆ ಹೇಗೆ? ಮಿತ್ರ ಕೇಳ್ಗಂಧವತಿ ಪುರವೆಂಬ ಭೂಭಾಗ. ಓಹೋ ಓಹೋ. ಮಿತ್ರ ಕೇಳ್ಗಂಧವತಿ ಪುರವೆಂಬ ಭೂಭಾಗ. ಎಲ್ಲಿದೆ? 2 ಯೋಜನ ದೂರ ಇರುವುದಿಲ್ಲಿಂದ. ಆನಂದ ವರ್ಮಾಖ್ಯ ಮಾನವಾಧಿಪನೊಬ್ಬ. ಯಾರೋ? ಆನಂದ ವರ್ಮಾಖ್ಯ ಮಾನವಾಧಿಪನೊಬ್ಬ. ಏನು? ಬಾನಾಳು ಧ್ಯಾನದಲ್ಲಿ ಆನಿಂದು ಹೋದೆ. ಚೆಲುವಿಕೆಯೊಳೆ ಸೆವವನ ವಲಯದಲ್ಲಿ ಹುಲುಸಾದ ಹಲವುಗಳ ನೋಡಿ ಬಿಗೆ ತಲೆ ತೂಗಿ ನಿಂತೆ. ನೀಳವಾಗಿಯೇ ಬೆಳೆದ ತೋಳ ತೆಕ್ಕೆಗೆ ಸಿಗದ 7-8 ಮರಗಳಿವೆ ಬೇಳಲಿನ್ನೇನು. ನೀಳವಾಗಿಯೇ ಬೆಳೆದ ತೋಳ ತೆಕ್ಕೆಗೆ ಸಿಗದ 7-8 ಮರಗಳಿವೆ ಬೇಳಲಿನ್ನೇನು. ಮಿತ್ರ ಕೇಳು. ಓ, ದನಿ, ಉಗ್ರ. ನೀವು ನನ್ನನ್ನು ಕರೆದು ಹಾ, ಸತ್ಕರಿಸಿ ಬಾಯಲ್ಲಿ ಕುಳಿತುಕೋ ಅಂತ ಹೇಳಿದ್ರಿ. ನನ್ನ ಬಳಿಯಲ್ಲೇ ಬೇಕು ಎನ್ನುವ ಕಾರಣ ಹಾಗೆಲ್ಲ ಕುಳಿತುಕೊಳ್ಳುವವನು ನಾನಲ್ಲ. ಯಾಕೆ? ಯಾಕೆ? ಮರ್ಯಾದೆ. ನೀವು ನಮ್ಮ ಅಣ್ಣನಿಗೆ ಸಮಾನ. ಅಯ್ಯೋ, ಅಣ್ಣ ಅಂದ್ರೆ ಹೇಗೆ? ಹೇಗೆ? ಒಡ ಹುಟ್ಟಿದ ಅಣ್ಣ ಅಂತಲ್ಲ, ಮತ್ತೆ ನಮಗೆಲ್ಲರಿಗೂ ಅಣ್ಣನ ಜೊತೆಯವರು ನೀವು. ಆ ಪ್ರೀತಿ ಇದ್ದ ಕಾರಣವೇ ಅಲ್ವೇನೋ ನಮ್ಮ ಬೆಳವಣಿಗೆ ಈ ತರನಾಗಿ ಆದದ್ದು. ನೀವಿಲ್ಲದಿದ್ರೆ ನಾವುಂಟಾ? ನೀವಿಲ್ಲದಿದ್ರೆ ಕೆಲಸ ನಾನಿಲ್ಲ. ಹಾ. ದನಿ, ಓ, ಇವತ್ತು ಕರೆದ್ರಲ್ಲ, ಹಾ. ಏನೋ ಒಂದು ಆಲೋಚನೆ ಉಂಟು ಅಂತ ಗೊತ್ತಾಯ್ತು ನನಗೆ. ಆಲೋಚನೆ ಏನೋ ನಿನಗೆ ಗೊತ್ತಿಲ್ಲದ್ದು ಏನುಂಟು? ಯಾವತ್ತು
ಇವತ್ತಿನ ಕಾಯಕವನ್ನು ಮಾಡುವುದಕ್ಕೆ ಇವತ್ತು ಯಾವ ಗುಡ್ಡ ಹುಡುಕುವುದು ಅಂತ ಅಷ್ಟೇ ಕೇಳಿದ್ದು ನಾನು. ನೀವು ಕೇಳುತ್ತೀರಿ ಅಂತ ಗೊತ್ತಿದ್ದೆ ಆ, ಸಂಚಾರವನ್ನು ಮುಗಿಸಿಕೊಂಡು ಬಂದಿದ್ದೇನೆ ನಾನು. ಅಂದ್ರೆ ನಮ್ಮ ಕೆಲಸವೇ ಅದಲ್ವಾ? ನಾನು ಕೇಳುವ ಪ್ರಶ್ನೆ ಹೀಗೆ ಬಂದೀತು ಅಂತ ಹೇಳುವ ಕಾರಣಕ್ಕೆ ಅದಕ್ಕೆ ಉತ್ತರವನ್ನು ಹುಡುಕುತ್ತಲೇ ಬಂದದ್ದು ನೀನು. ಪೂರ್ವಭಾವಿಯಾಗಿ ಹಾ, ಕೆಲವು ದಿನಗಳಿಂದ ನಾನು ಹಾಗೆ ಸಂಚಾರವನ್ನು ಮಾಡ್ತಾ ಇದ್ದೆ. ಅಲ್ಲ, ನೀನು ಮೊದಲಿಂದಲೇ ಮಾಡಿದ್ದ ಅದುವೇ ಅಲ್ವೇನೋ. ನಿನ್ನ ತಿರುಗಾಟವೇ ಅಲ್ವ ನಮಗೆ ಪ್ರಯೋಜನ ಕೊಟ್ಟದ್ದು. ದನಿ, ನಿನ್ನ ತಿರುಗಾಟದಿಂದ ಎಷ್ಟು ಜನ ಊಟ ಮಾಡಿದವರಿದ್ದಾರೆ ಗೊತ್ತಾ? ದನಿ, ಹಾ, ಮೇಲೆ ನೋಡಿಕೊಂಡಲ್ಲ, ಹಾ, ಕೆಳಗೆ ನೋಡಿಕೊಂಡು ಅದೇನು ಎಷ್ಟು ದೊಡ್ಡ ಮರಗಳುಂಟು, ಎಷ್ಟು ಅಗಾಧವಾಗಿ ಬೆಳೆದಂತಹ ವೃಕ್ಷ ರಾಶಿ ಇದೆ. ನಮಗೆ ಬೇಕಾದ್ದೇ ಅದೇ ಅಲ್ವಾ? ನಮಗೆ ಬೇಕಾದ್ದೇ ಅದಲ್ವ? ಅದೇ ಅಲ್ವಾ? ಮೇಲೆ ನೋಡಿ ಏನು ಪ್ರಯೋಜನ? ನನ್ನ ಕಡಿದು ಬೀಸಾಡ್ತೇವೆ ನಾವು. ಹೌದು, ಕೆಳಗಿನದ್ದು ನಮಗೆ ಬೇಕಾಗುವುದಲ್ವೇ? ಶಾಖೆಗಳು ಬೇಡ, ಬುಡ ಹೇಗುಂಟು ಅಂತ ಹಾಗೆ ತಿರುಗಾಡಿಕೊಂಡು ಹೋದೆ. ಹಾ, ಗಂಧವತಿಪುರ ಅಂತ ಒಂದು ಪಕ್ಕದಲ್ಲಿ ಎಷ್ಟು ಒಂದು 2-3 ಯೋಜನೆ ಇರಬಹುದು. ಇಲ್ಲೇ ಪಕ್ಕದಲ್ಲಿರುವಂತಹ ಒಂದು ಪುರ. ಅಲ್ಲಿಗೊಬ್ಬ ರಾಜ, ಯಾರು? ಆನಂದವರ್ಮ. ಓಹೋ, ಅವ ಇದ್ದಾನೆ ಅಂತ ಹೇಳೋದ್ರಲ್ಲಿ ವಿಶೇಷ ಏನು? ಇದೇ ನೋಡುವುದಕ್ಕೇನು ಮನ್ಮಥನಾಗಿದ್ದಾನೋ? ಸಾಲು ಸಾಲು ಮರಗಳನ್ನು ನಡೆಸಿದ್ದಾನೆ. ಹಾ ಹಾ ಹಾ, ನಮಗೆ ಬೇಕಾದ್ದು ಅದೇ ಅಲ್ವಾ? ಮರ ನೆಟ್ಟವನಿದ್ದಾನೆ. ಎಲ್ಲಿ ಮರ ನಮಗೆ ಉಂಟು? ನೆಂಟನೇ ಅವ. ಅದೇ ಇನ್ನೂ ಒಂದು ವಿಶೇಷ ಉಂಟು. ಏನು? ಮರಗಳು ತುಂಬಾ ಇದೆ. ಅಪರೂಪದ ಮರಗಳು, ಅಪರೂಪದ ಮರಗಳು. ಅಪರೂಪದ ಮರಗಳು. ಅದು ಎಂತೆಂತ ಮರಗಳು? ನಾವು ಈ ಊರಿನಲ್ಲಿ ಕೆಲವೊಂದಷ್ಟು ಮರಗಳನ್ನು ನೋಡಿದಷ್ಟಾಗಬಹುದು, ಕಡಿದು ಉಪಯೋಗಿಸಿದ್ದಷ್ಟಾಗಬಹುದು. ಹೋಗಿ ನೋಡಿದೆ ನಾನು. ಯಾವುದೆಲ್ಲ ವಿಶೇಷತೆಯನ್ನು ಕಂಡೆ ನೀನು? ಬುಡವನ್ನು ನೋಡಿದ್ರೆ 2 ಜನ ಹಿಡ್ಕೊಳ್ಬೇಕು, ಸಾಕಾಗುವುದಿಲ್ಲ. ಇಬ್ಬರ ತೋಳದಕ್ಕೆಗೆ ಸಿಗದಷ್ಟು ಅಗಲವಾಗಿ ಬೆಳೆದಂತಹ ವೃಕ್ಷ. ಹೌದಪ್ಪ, ಹೌದು. ಅದು ಹೊಸ ತಳಿ, ಹೊಸ ತಳಿಯ ಮರಗಳು. ಯಾವುದು ಯಾವುದಿರಬಹುದು? ಇದು ನಮಗೆ ಹೇಗೆ ಆದೀತು? ಅಲ್ಲ, ನಮಗೂ ಗೊತ್ತಿಲ್ಲದ ಮರ ಒಂದು ಯಾವುದು ಉಪಯೋಗಕ್ಕೆ ಆದೀತೋ ಅಂತ ಹಾಗೆ ವಿಚಾರಿಸಿಕೊಂಡು ಬಂದೆ. ನೀನು ನೋಡಿದ್ರೆ ಬಿಡದೇ ಇರೋದು ನೀನು. ಯಾಕೆ ಸುಮ್ಮನೆ ಕರೆದು ಯಾಕೆ ನಾವು ಹಾಕಬೇಕು? ಹೌದು, ನಮಗೆ ಉಪಯೋಗ ಆಗಬೇಕಲ್ವ? ಅದು ತುಂಬಾ ಮೃದುವಾದ್ದು ಅಂತಾದ್ರೆ ನಮಗೆ ಯಾಕೆ? ಮೃದುವೆ? ಹೌದಪ್ಪ, ಮೃದುವಾದ ಮರವೇ. ಆದರೆ ಬಣ್ಣ ನೋಡಿದ್ರೆ ಹೇಗುಂಟು? ಭಾರಿ ಚಂದದ ಬಣ್ಣಗಳು. ಕಪ್ಪು ಕಪ್ಪು ಅಲ್ಲ, ಕೆಂಪು ಕೆಂಪು ಅಲ್ಲ, ಯಾವುದೇ ಪೀಠೋಪಕರಣಗಳಿಗೆ ಆಗುವಂತಹ ಮರ. ಈವರೆಗೆ ಕಪ್ಪಿನ ಮರಗಳನ್ನು ಕಡಿದದ್ದು ನಾವು ಹೆಚ್ಚು. ಕಪ್ಪಿನ ಮರವನ್ನೂ ನೋಡಿದ್ದೇವೆ ನಾವು. ಹೌದು. ಮಾವಿನ ಮರವನ್ನೂ ನೋಡಿದ್ದೇವೆ. ಹೌದು. ಬೇರೆ ಬೇರೆ ಮರಗಳನ್ನು ಕಡಿಯುವಾಗ ಒಂದು ವರ್ಣದಲ್ಲಿರ್ತದೆ, ಕಡಿದ ನಂತರ ಪೀಠೋಪಕರಣವಾಗಿ ತಯಾರಾದ ನಂತರ ಇನ್ನೊಂದು ವರ್ಣವನ್ನು ಪಡೆದುಕೊಳ್ಳುವ ಮರವನ್ನು ನಾವು ಕಂಡಿದ್ದೇವೆ. ಹೌದು ದನಿ, ಇದು ಹಾಗಲ್ಲ. ಮತ್ತೆ ಅಯ್ಯೋ, ನಾನು ಆಲೋಚನೆ ಮಾಡಿದೆ, ಏನು ಈ ಮರಗಳನ್ನು ಇಷ್ಟು ನಟ್ಟಿದ್ದಾನಲ್ಲ ಇವ, ಯಾಕಿರಬಹುದು ಅಂತ. ನೋಡಿದ್ರೆ ಕೆಲವು ವರ್ಗದವರು ಬರುವುದು, ಆದ್ರೆ ಎಲೆಗಳನ್ನು ಮಾತ್ರ ತಗೊಂಡೋಗಿ ಏನೋ ಇದಕ್ಕೆಲ್ಲ, ಅದು ನಮಗೆ ಬೇಡ, ಅದು ಬೇಡವೇ ಬೇಡ ನಮ್ಗೆ. ಎಲೆ ಮುತ್ತುವರು ನಮಗೆ ಯಾಕೆ? ಇನ್ನು ಮರದ ಕೆಲಸದವರು ಇದನ್ನೇ ಹುಡುಕ್ತಾ ಇದ್ದಾರೆ. ನಮಗೆ ಈವರೆಗೆ ಸಿಕ್ಕದ ಮರ ಅವರಿಗೆ ಸಿಕ್ಕಿದೆ. ಈ ಎಲೆಗಳನ್ನು ಆಶೆ ಹೀಗಿರಬಹುದು, ಮರ ಕಡಿಯುವುದಕ್ಕಲ್ಲ, ಒಂದು ವೇಳೆ ಕಡಿದರೆ ಇಂತಹ ಉಪಯೋಗಕ್ಕೆ ಬಂದೀತು ಅಂತ ಆಲೋಚಿಸಿರುವುದು. ವಿಚಾರಿಸಿದೆ ನಾನು, ಇದು ಯಾವುದಕ್ಕೆ ಆಗ್ತದೆ? ನಾವು ಕಡಿದ್ರೆ ಅದಕ್ಕೆ ಒಂದು ಸರಿಯಾದ ಗಿರಾಕಿ ಬೇಕೋ ಬೇಡವೋ? ಸರಿಯಾದ ಬೆಲೆಯನ್ನು ಕೊಟ್ಟು ಖರೀದಿಸುವವರು ಬೇಕು. ಹೌದು. ಹಾಗೆ ಇದು ಯಾವುದಕ್ಕೆ ಆಗುತ್ತದೆ? ಏನು ಅದ್ಭುತ ಇದು, ಅದ್ಭುತ. ಏನು? ದೇವರ ಕೋಣೆಗಳಲ್ಲಿ ಏನೆಲ್ಲ ಬಳಸಬಹುದು, ದೇವರ ಮಂಟಪವು ಕುಳಿತುಕೊಳ್ಳುವ ಮನೆಯಿಂದ ಹಿಡಿದು ಇದರದ್ದೇ ಅಂತೆ ಅತೀ ಶ್ರೇಷ್ಠ. ಹೌದಪ್ಪ, ಹೌದು. ಆದ್ರಿಂದ ಏನು ಇವತ್ತು ಸಾಧನಗಳು ಕೈಗೆ ಹೇಗೋ ಸಾಧ್ಯವೇ ಸುಲಭದಿ ಹಿಡಿಯಲು ಸಂಶಯ ಬಾಧಿಸುತ್ತಿಹುದೇ ನಗೆ. ಆತಡೆ ನಾಡಿನ ದೊರೆಯಾಧೀನದ ಸಾಧನಗಳು ಕೈಗೆ ಸಾಧ್ಯವೇ ಹಿಡಿಯಲು. ನಿನ್ನ ಮಾತಿನ ವೈಖರಿ ಹೇಗಾಯ್ತು ಗೊತ್ತೋ? ಈಗ ಏನು? ಒಳ್ಳೆಯ ಕಾಡು ಜೇನನ್ನು ತಂದು ಮುಂಗೈಗೆ ಮುಟ್ಟಿಸಿದಾಗ ಆಯ್ತು. ಹಾಗಾಯ್ತಾ? ಕಾಣುವುದಕ್ಕೆ ಜೇನುಂಟು,
ತಿನ್ನುವುದಕ್ಕೆ ಸಿಕ್ಕಿತು ಅಂತ ಹೇಳುವಾಗ ಮುಂಗೈಯಲ್ಲಿ ಉಂಟು, ನೆಕ್ಕುವುದಕ್ಕೆ ಸಿಕ್ಕುವುದಿಲ್ಲ. ಛೇ, ಹಲಸಿನ ಮರದ ಬಗೆಗೆ ಎಂತ ವಿವರಣೆಯನ್ನು ಕೊಟ್ಟೆ. ಹೌದು, ನಾನು ಒಂದು ಗಳಿಗೆ ಕನಸಿನ ಸೌಧವನ್ನೇ ಕಟ್ಟಿದೆ, ಆಯ್ತಲ್ಲ. ಆದ್ರೆ ಏನು ಪ್ರಯೋಜನ? ಏನು? ನಾಡಿನ ದೊರೆಯ ಆಶ್ರಯದಲ್ಲಿ ಇರುವಂತಹ ಈ ಮರಗಳನ್ನು ಕಡಿಯುವುದಕ್ಕೆ ಸಾಧ್ಯವೇನು? ನಮ್ಮಂತವರಿಗೆಲ್ಲ ಎಟಕಿತ. ಬೇಡ ಬೇಡ ಬೇಡ, ಕಾಡು ಬದಲಾಯಿಸು, ಮರ ಬೇರೆ ಹೋಗುವ. ಏನೋ ಉಗ್ರ, ನೀವು ತಲೆ ಬಿಸಿ ಮಾಡೋದು ಬೇಡ. ನೀನಿರುವಾಗ ಒಂದು ಕಣ್ಣು ಹಾಕಿದ ಮೇಲೆ ಬಿಡ್ಲಿಕ್ಕೆ ಇಲ್ಲ, ಬಿಡಬಾರದು. ಬಿಟ್ಟರೆ ನಮ್ಗೇನು ಗತಿ? ಹೌದು, ನಮಗೆ ಬದುಕೋದಕ್ಕೆ ಬೇರೆ ದಾರಿಯೇ ಇಲ್ಲ. ಮರ ಕಡಿಲಿಕ್ಕೆ ಹೋಗುವುದೇ ಎಲ್ಲಿಗೆ? ಅಲ್ಲಿಗೆ ಕಡಿಯುವುದಾದ್ರೆ ಹಲಸಿನ ಮರಗಳನ್ನು ಕಡಿಬೇಕು. ಹೇಗೋ ಅದು ಅಂತಹ ರಕ್ಷಣೆ ಇರುವ ಜಾಗದಲ್ಲಿ ಹೇಗೆ ಕಡಿಯುವುದು ಬೇಕಲ್ಲ? ರಕ್ಷಣೆ ಇರಲಿ ನಮಗೆ. ಈಗ ಒಂದು ವನವನ್ನು ಬೆಳೆಸಿದ್ದಾರೆ ಅಂತಾದ್ರೆ ಅದಕ್ಕೆ ರಕ್ಷಣಾ ಭಟ್ಟರಿಲ್ವೇನೋ, ರಕ್ಷಣಾ ವ್ಯವಸ್ಥೆ ಇಲ್ವೋ? ಇರ್ಲಿ, ನಮ್ಮಲ್ಲಿ ಏನೋ ಕಡಿಮೆಯಾ? ಏನು ನಾವು ಮಾತ್ರ ಹೋಗುವುದಾ? ಮತ್ತೆ ನಮ್ಮ ಹಿಂದೆ ಜನಗಳಿಲ್ವಾ? ನಾವು ಜನಕ್ಕೆ ಕಡಿಮೆಯ, ಅವರನ್ನೆಲ್ಲ ಕರ್ಕೊಂಡು ಹೋಗುದು. ಮತ್ತೆ ಮರ ಕಡಿಲಿಕ್ಕೆ ಕೊಡಲಿ ಮಾತ್ರ ಅಲ್ಲ, ಮತ್ತೆ ಗರಗಸಬೇಕು. ಹೌದು, ಗುದ್ದಲಿ ಬೇಕು, ಎಳೆಯುವುದಕ್ಕೆ ಹಗ್ಗ ಬೇಕು. ಅದು ಸ್ವಲ್ಪ 4 ಜಾಸ್ತಿ ಹಿಡ್ಕೊಂಡ್ರೆ ಆಯ್ತು. ಯಾಕಾಗಿ? ಬರ್ಲಿ ಅವರು ನೋಡುವ, ಬಂದವರನ್ನು ಎದುರಿಸುವುದಕ್ಕಾಗಿ ಬರ್ತಾರೆ ನೋಡುವ. ಹಾಗಾದ್ರೆ ಆಯುಧ ಅಂತ ಹೇಳುವುದು ಕೇವಲ ಮರವನ್ನು ಕೊಯ್ಯುವುದಕ್ಕೆ ಬಳಸುವುದಲ್ಲ, ಅಲ್ಲ, ಆತ್ಮರಕ್ಷಣೆಗೆ ಆಯುಧವನ್ನು ಹಿಡಿಯುವ ದಿನ ಹತ್ತಿರ ಬಂದಿದೆ ಅಂತ ಹೇಳ್ತಾ ಇದ್ದೀಯಲ್ಲ? ಹೌದು. ಆದ್ರಿಂದ ಏನು ಮಾಡುವ? ಸಂಶಯ ದೂರ ಆಯ್ತಾ? ಈಗ ನನಗೆ ಸಂಶಯ ದೂರ ಆಯ್ತಲ್ಲ, ಧೈರ್ಯ ಬಂತು, ಈಗ ನೆಮ್ಮದಿಯೂ ಆಯ್ತು. ಈಗ ಆದ್ರೆ ಒಂದುಂಟು. ಏನು? ಇವತ್ತಿನ ಪ್ರಸಂಗದಲ್ಲಿ ಒಂದು ಸಣ್ಣದಾದ ಬದಲಾವಣೆಯನ್ನು ಮಾಡಲಾಗಿದೆ. ಏನದು? ಯಾವತ್ತಿನಂತೆ ನಿಮ್ಮನ್ನು ಕಳುಹಿಸುವುದಲ್ಲ. ಯಾಕೆ? ನಾಡದೊರೆಯ ರಕ್ಷಣೆಯಲ್ಲಿರುವ ಸ್ಥಳಕ್ಕಲ್ಲೂ ಹೋಗುವುದು. ಹೌದು. ಹಾಗಾಗಿ ನಿಮ್ಮ ಜೊತೆಗೆ ರಾಯರು ಬರುವವರಿದ್ದಾರೆ. ದನಿಗಳು ಬರ್ತಾರೆ. ನಾನು ಬರ್ತೇನೆ ಇವತ್ತು. ನನಗೂ ಒಮ್ಮೆ ನೋಡಬೇಕು ಅಂತ ಉಂಟು. ಹಾಗಾಗಿ ನಿಮ್ಮ ಜೊತೆಯಾಗಿ ನಾನು ಬರ್ತೇನೆ. ಬೇಕಾದನ್ನು ಬೇಕಾದ ರೀತಿಯಲ್ಲಿ ತೆಗೆದುಕೊಂಡು ನಡೆಯೋಣ. ಸಂತೋಷದಿಂದ ಇರುವಂತಹ ಸಮಯದಲ್ಲಿ ವನಪಾಲಕ ಬಂದು ಹೇಳಿದ್ದೇನು, ನಾವು ನೆಟ್ಟಂತಹ ಹಲಸಿನ ಮರಗಳನ್ನು ಕಡಿಯುವರೆ ಮರಗಳ್ಳರು ಬಂದಿದ್ದಾರೆ. ಒಂದಲ್ಲ ಎರಡಲ್ಲ, ಹುಲುಸಾಗಿ ಬೆಳೆದಂತಹ ಮರಗಳನ್ನು ಕಂಡಾಗ ಅವರಿಗೆ ಇದರಿಂದ ಏನೋ ಉಪಯೋಗ ಇದೆ, ಆದ್ದರಿಂದಲೇ ಮರಗಳನ್ನು ಕಡಿಯುವುದಕ್ಕೆ ತೊಡಗಿದ್ದಾರೆ. ಇಷ್ಟು ಹೇಳಿದರೆ ಸಾಕು. ನಾವು ನೆಟ್ಟ ಮರಗಳನ್ನು ಕಡಿಯುವುದಕ್ಕೆ ನಾವು ಬಿಡ್ತೇವೋ? ಅದಕ್ಕಾಗಿ ಮಂತ್ರಿಯನ್ನು ಕೇಳಿದಾಗ ಅವನು ಸಿದ್ಧನಾಗಿದ್ದಾನೆ. ನಾನು ಕೂಡ ಆಯುಧ ಪಾಣಿಯಾಗಿ ನಡೆಯುತ್ತೇನೆ, ಕಾಡಿಗೆ ನಡೆಯುತ್ತೇನೆ. ಸಂಗಳನು
ನೀನು ಯಾರೆಂದು ನನಗೆ ಗೊತ್ತಿಲ್ಲ. ಆದರೂ ನೀನು ಮಾಡುವಂತಹ ಈ ಕೃತ್ಯವನ್ನು ಕಂಡಾಗ ಸಿಟ್ಟು ನೆತ್ತಿಗೆ ಏರ್ತಾ ಉಂಟು. ಯಾಕೆ? ಎಲ್ಲರೂ ಕೂಡ ಹಗಲು ಹೊತ್ತಿನಲ್ಲಿ ತಮ್ಮ ಕಾರ್ಯಗಳನ್ನು ಮುಗಿಸಿ ಮನೆಗೆ ಸೇರುವಂತಹ ಹೊತ್ತು, ಸಂಧ್ಯಾಕಾಲ. ಹಸುಗಳು, ಪ್ರಾಣಿ ಪಕ್ಷಿಗಳು ಎಲ್ಲವೂ ಕೂಡ ಗೂಡನ್ನು ಸೇರುವಂತಹ ಈ ಹೊತ್ತಿನಲ್ಲಿ ಯಾರೋ ನೀನು ಆಕ್ರಮಣಕಾರಿಯಾಗಿದ್ದಿ. ಆ ನೆಟ್ಟಂತಹ ಮರಗಳನ್ನು ಕಡಿಯುತ್ತಾ ರಾಶಿ ಹಾಕಿದ್ದಿ. ಯಾಕೆ ಈ ಕೆಲಸ ಸಂಜೆ ಹೊತ್ತಿನಲ್ಲಿ? ಕಳ್ಳನ ನೀನು? ಯಾರು ನೀನು? ಯಾರು? ನಾವು ನನ್ನ ವಿಚಾರಣೆಯನ್ನು ಮಾಡ್ತಾ ಇರುವುದು. ಯಾರು ನೀನು? ಅಯ್ಯ, ಏನು? ನಮ್ಮ ಕೆಲಸವೇ ಸಂಜೆ ಆದ ಮೇಲೆ. ಅದೇನು? ನಮ್ಮ ಕಾಯಕವೇ ಅದುವೇ. ರಕ್ಕಸರ ವಂಶದವನು ನೀನು? ಹಾಗೆ ಬೇಕಿದ್ರೆ ಹೇಳಿಕೊ. ರಾತ್ರಿಂಚರರು? ಹೌದು. ನೀನು ಹಾಗಲ್ವಲ್ಲ. ನಮ್ಮ ಕೆಲಸವೇ ಮುಸ್ಸಂಜೆಯ ನಂತರ. ಯಾವುದದು? ಮರಗಳನ್ನು ಕಡಿಯುವುದು. ಮರಗಳನ್ನು ಕಡಿಯುವುದು? ಮರಗಳನ್ನು ಕಡಿಯುವುದು, ಮರಗಳನ್ನು ಮಾರುವುದು. ಓಹೋ. ಬಂದ ಲಾಭದಿಂದ ನಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದು. ಇದೇ ನಮ್ಮ ಕೆಲಸ. ಹೌದಾ? ಎಲ್ಲಿ ಮರ ಇದ್ರೂ ನಾವು ಬಿಡುವುದಿಲ್ಲ. ಮರವನ್ನು ಕಡಿಯುವುದೇ. ಕಡಿದು ಮಾರಾಟ ಮಾಡುವಾಗ ನಿನ್ನ ಹಾಗೆ ಇದ್ದವರು ಕೆಲವರೆಲ್ಲ ಬಂದು ತಡೀತಾರೆ. ತಡೆದ್ರೆ ಬಾಯಿಯಲ್ಲಿ ಹೇಳುವುದು, ಕೇಳದಿದ್ರೆ ಈಗ ನಮ್ಮಲ್ಲಿ ಉಂಟು ಬಡಿಗೆ. ಅದೇ ಈ ಕಾಡನ್ನು ಕಾಯುವಂತಹ ಚಾರನೊಬ್ಬ ಬಂದು ಹೇಳಿದ್ದು ನನ್ನಲ್ಲಿ, ಸಂಜೆಯ ಹೊತ್ತು ಮರ ಕಡಿಯುವುದಕ್ಕೆ ಕಳ್ಳರು ಬಂದಿದ್ದಾರೆ ಅಂತೇಳಿ. ಹೌದು. ನನ್ನದು ಅಭ್ಯಾಸ ಅದುವೇ. ಏನು? ಬಾಯಲ್ಲಿ ಸ್ವಲ್ಪ ಬುದ್ಧಿ ಮಾತನ್ನು ಹೇಳುವುದು, ಕೇಳದೇ ಇದ್ರೆ ಬೆತ್ತದಲ್ಲಿ ಬಡಿಯುವುದು. ಗೊತ್ತಾ ನಿನಗೆ? ನಾನು ಬಡಿದೇನು? ಹೌದಾ? ನೋಡೋಣ. ನಮಸ್ಕಾರ. ನಮಸ್ಕಾರಕ್ಕೆಷ್ಟು ಉಪ್ಪು? ನೀನು ಅವನ ಒಡೆಯನೋ ಅಲ್ಲ ಅವ ನಿನ್ನ ಒಡೆಯನೋ? ಬಹುಶಃ ಹೀಗೆ ಇರಬೇಕು. ಏನು? ಅವನು ನಿನ್ನ ಆಳಾಗಿರಬೇಕು. ಪದ್ಧತಿ ಹಾಗೆ. ಹೇಗೆ? ರಾಜರನ್ನು ಕಾಣುವುದಕ್ಕೆ ಹೋಗುವಾಗ ಮೊದಲು ದ್ವಾರಪಾಲಕನನ್ನು ಮಾತಾಡಿಸೋದು, ಆಮೇಲೆ ರಾಜರನ್ನು ಕಾಣುವುದು. ಮೊದಲು ಮರ ಕಡಿಯುವುದಕ್ಕೆ ಬಂದಂತಹ ಅವನೊಬ್ಬ ನನ್ನ ಪೆಟ್ಟು ತಿಂದ ನೀನು ಒಡೆಯನ? ಯಾಕಂದ್ರೆ ನಿನ್ನ ತಲೆಯಲ್ಲೊಂದು ಹೆಚ್ಚಿನ ಮುಂಡಾಸು ಉಂಟಲ್ಲ. ತಲೆಯಲ್ಲಿ ಏನಿಲ್ಲ ಅಂತ ಗೊತ್ತಾಗ್ಲಿಲ್ವಲ್ಲ? ಹೌದೌದು. ಆದರೂ ಆ ಲಕ್ಷಣ ನಿನ್ನಲ್ಲೂ ಉಂಟು. ಹೌದಾ? ನಿನ್ನ ಮಾತುಗಾರಿಕೆ, ನೀನು ಬಂದಂತಹ ಗತ್ತು, ನೀನು ಈ ಮರಗಳ್ಳರ ಒಡೆಯನೋ ನೀನು? ಹೌದೇನಾ? ಇದು ನನ್ನ ಅಧೀನದಲ್ಲಿರುವಂತಹ ಪ್ರದೇಶ ಎಂಬುದು ಗೊತ್ತಿಲ್ವೇನೋ? ಗೊತ್ತಿದ್ದೇ ಬಂದದಲ್ವೇನೋ? ಗಂಧವತಿಪುರ. ಹೌದಾ? ಜತನ ನಿನ್ನ ಮರಕ್ಕೆ ಎಷ್ಟು ಬೆಲೆಯೂ ಬೇಡ. ಎಷ್ಟು ಬೆಲೆ? ಎಷ್ಟು?
ಹೇಗೆ ಅಂತ ಇದು ಕೇಳು. ಇದಕ್ಕೆಲ್ಲ ಸೃಷ್ಟಿಪಾಲ ನೀನೇ ಅಂತ ತಿಳಿದು ಬಂದದ್ದು. ಮತ್ತೆ ನಾವು ಬರುವಾಗ ಒಂದು ನಿರ್ಧಾರವನ್ನು ತಾಳಿಯೇ ಬಂದದ್ದು. ನಮ್ಮದು ನಮ್ಮದೇ, ನಿಮ್ಮದು ನಮ್ಮದೇ. ಹೌದಪ್ಪ, ನಾವು ಈವರೆಗೆ ಹಾಗೆ ನೋಡಿ ಅಲ್ಲ ಬದುಕಿದ್ದು. ಬೇರೆಯವರದ್ದು ಅಂತ ಗ್ರಹಿಸಿದ್ರೆ ನಮಗೆ ಹೊಟ್ಟೆಗೆ ಅನ್ನ ಸಿಕ್ಕಿತ್ತು. ಎಲ್ಲರದ್ದು ನಮ್ಮದೇ. ಹಾಗಾಗಿ ಇದುವೇ ನಮ್ಮದೇ ಅಂತ ಕಡಿಲಿಕ್ಕೆ ಹೊರಟದ್ದು. ಯಾಕೆ ನಾವು ಮಣ್ಣನ್ನು ತಾಯಿ ಅಂತ ನಂಬಿದ್ದೇವೆ. ಆ ತಾಯಿಯ ಮಕ್ಕಳು ನಾವೆಲ್ಲ. ನಮಗೆ ಯಾರಿಗೂ ಪಾಲಾದದ್ದಿಲ್ಲ. ಹಾಗಾಗಿ ನಿಮ್ಮದು ನಮ್ಮದೇ. ಹಾಗೆ ಕಡಿಲಿಕ್ಕೆ ಹೊರಟಾಗಿದ್ದು ನನ್ನದು ಎನ್ನುವ ಹಾಗೆ ದರ್ಪದಿಂದ ಬಂದೇ ಅಲ್ಲ. ನಮ್ಮ ಉಗ್ರ ಎಲ್ಲಿ ಹೋದ ಅಂತ ನೋಡುದು ನಾನು. ಉಗ್ರ ಪೆಟ್ಟು ತಿಂದು ಓಡಿ ಹೋದ. ಓಡುವ ಜಾಯಮಾನವೇ ಅವನಿಗಿಲ್ಲ. ಅವನಿಗೆ ಏನೋ ಕೆಲಸದ ಕರೆ ಬಂದಿದೆ, ಹೋಗಿದ್ದಾನೆ ಅಷ್ಟೇ. ಈಗ ನಿನಗೆ ಅವ ಎಲ್ಲಿ ಓಡಿ ಹೋದ ಅಂತ ಹೇಳಿ ಗೊತ್ತಾಗಬೇಕು. ಅವ ಹೋದ ದಾರಿಯಲ್ಲೇ ಹೋಗ್ಲಿಕ್ಕೆ ಯಾಕೆ ನಿನಗೆ ಬೇಡ ಅಲ್ಲ. ನಮಗೆ ಹೋಗುವುದಿದ್ರೆ ದಾರಿ ನಮಗೆ ತೋರಿಸಬೇಕು. ನಾವು ಬೇರೆಯವರಿಗೆ ದಾರಿ ತೋರಿಸುವ ಜನ. ನಮಗೆ ಯಾರೂ ದಾರಿ ತೋರಿಸಬೇಕು ಅಂತ ಇಲ್ಲ. ಹಾಗೆಂದುಕೊಂಡು ಇವತ್ತಿಗೆ ದಾರಿ ನೋಡ್ಲಿಕ್ಕೆ ಬಂದದ್ದಲ್ಲ, ದಾರಿ ನೋಡಿ ಬಂದದ್ದು ನಾವು. ಯಾಕೆ ಮರ ಕಡಿದೇ ಹೋಗುದು. ಈಗ ನೋಡಿದ್ಯಾ, ಹಗಲು ನೋಡಿದ್ಯಾ? ಕೆಲವೆಲ್ಲ ಕಡ್ದು ಹಾಕಿದ್ಯಲ್ಲ, ಅದನ್ನ ಈಗೊಂದು ಹೊತ್ತು ಹೋಗುವ ಶೈಲಿ ನೋಡ. ನಮ್ಮವರನ್ನೆಲ್ಲ ನಾವು ಅದಕ್ಕೆಂತಲೇ ಬೆಳೆಸಿದ್ದೇವೆ. ಅಂತವರ ಹೆಗಲಿಗೆ ಎರಡೆರಡು ತುಂಡು ಮರವನ್ನು ಇಟ್ಟು ಹೊತ್ತುಕೊಂಡು ಹೋಗುವಾಗ ಕಾಯುವ ಯಾರು ಅಷ್ಟೇ ಅಲ್ಲ. ಮತ್ತೆ ಈಗ ನೀನು ನಿನ್ನದು ಅಂತ ಹೇಳ್ತಿ, ನೆಟ್ಟು ಬೆಳೆಸಿದ್ದು ನೀನು ಅಂತ ನಮ್ಮವರೇ ನೆಟ್ಟದ್ದು. ಆಯ್ತಪ್ಪ, ನಿನ್ನದು ಅಂತ ಹೇಳಿದ ಕಾರಣಕ್ಕಾಗಿ ಈಗೆಲ್ಲ ಇಷ್ಟು ಕಡದಾಗಿದೆ. ಇನ್ನು ಸುಮ್ಮನೆ ಇದನ್ನೊಂದು ದೊಡ್ಡ ವಿಚಾರ ಮಾಡಿ ಏನೂ ಪ್ರಯೋಜನ ಇಲ್ಲ. ಒಂದು ಚಂದಕ್ಕೆ ರಾಜಿ ಸಂಧಾನ ಮಾಡುವ. ಇದಕ್ಕೆ ಯಾರು ಮಧ್ಯವರ್ತಿಗಳು ಬೇಡ. ನಾನು ಮತ್ತೆ ನೀನು, ನೀನು ಮತ್ತೆ ನಾನು, ಇಷ್ಟೇ. ಇದು ಕಡದಾಗಿದೆಯಲ್ಲ, ಕಡದನ್ನು ತೆಗೆದುಕೊಂಡು ಹೋಗುವುದು ಅಂತ ನಿರ್ಧಾರ ಮೊದಲೇ ಮಾಡಿ ಆಗಿದೆ. ಹಾಗಾಗಿ ಇದಕ್ಕೆ ಈಗ ನಿನಗೆ ಎಷ್ಟು ಕೊಡಬೇಕು ಅಲ್ಲ ಹೇಳು. ಈಗ ಒಂದುಂಟು, ಚರ್ಚೆಯೇ ಇಲ್ಲ. ನೀನು ಕೇಳಿದಷ್ಟು ಕೊಡುವುದು ಅಂತ ನಿಶ್ಚಯ ಮಾಡಿದ್ದೇನೆ. ನನಗೆ ಒಂದು ಸ್ವಲ್ಪ ಹೆಚ್ಚು ಅಂತ ಕಂಡಿರೋ ತೊಂದರೆ ಇಲ್ಲ, ನನಗೆ ನಷ್ಟ ಅಂತ ಆದರೂ ತೊಂದರೆ ಇಲ್ಲ. ವ್ಯಾಪಾರಕ್ಕೆ ಇಳಿದ ನಂತರ ತಿರುಗಿ ನೋಡಿದವಲ್ಲ ಈ ನಿರ್ಮೋಹಿ. ಹಾಗಾಗಿ ಈಗ ಈ ಮರಕ್ಕೆ ಕ್ರಯ ಕಟ್ಟುವಲ್ಲಿವರೆಗೆ ನೀನು ಬೆಳೆದಿದ್ದಿ ಅಂತೇಳಿ ಆದರೆ ಅದು ಮಾರುವುದಕ್ಕೆ ನೆಟ್ಟ ಮರ ಅಲ್ಲ. ಮಾರುವುದಕ್ಕೆ ಅಂತೇಳಿ ಬೆಳೆಸುವ ಮರಗಳು ಪ್ರತ್ಯೇಕ ಉಂಟು. ಇದು ಹಾಗಲ್ಲ. ಇದು ಜನರು ಉಣ್ಣುವುದಕ್ಕಾಗಿ ಫಲಗಳನ್ನು ಪಡೆಯುವುದಕ್ಕೆ ಬೆಳೆದಂತಹ ಪನಸಿನ ಮರ. ಇದು ಕೊಡುವುದಕ್ಕಿರುವುದಲ್ಲ. ಆದರೂ ನೀನು ಕಡಿದಿಯಲ್ಲ, ಇದರಿಂದ ಎಷ್ಟು ಜನರ ಹೊಟ್ಟೆ ತುಂಬುತ್ತಿತ್ತು ಗೊತ್ತಾ? ಈಗ ನಿನಗೆ ಇನ್ನುಳಿದ ಮರಗಳನ್ನು ಕಡಿಯುವುದಕ್ಕೆ ಎಷ್ಟು ಕೊಡಬೇಕು ಅಂತೇಳಿ ಕೇಳುವುದು ಬೇಡ. ನೀನೀಗ ಕಡದ ಮರ ಉಂಟ, ನೀನು ಅಪರಾಧ ಮಾಡಿದ್ದೀಯಲ್ಲ, ಅದಕ್ಕೆ ನೀನು ಕ್ರಯ ಕೊಡಬೇಕಾಗ್ತದೆ. ಯಾವ ಕ್ರಯ ಗೊತ್ತುಂಟ? ನಿನ್ನ ತಲೆ ಅದಲ್ಲ. ಹಾಗಾದ್ರೆ ಈಗ ಖರೀದಿಗೆ ಇರುವುದಲ್ಲ ಅಂತ ಆಯ್ತಲ್ಲ, ಮಾರ್ಲಿಕ್ಕೆ ಇರುವುದಲ್ಲ ಅಂತ ಹೇಳಿದೆಯಲ್ಲ, ಕದಿಲಿಕ್ಕೆ ಆಗುದಿಲ್ಲ ಅಂತ ಇಲ್ಲವಲ್ಲ, ತೆಗೆದುಕೊಂಡು ಹೋಗುವುದೇ. ನೋಡ ಬಡಿದ್ದೇನೆ ಈಗ. ಇನ್ನೊಮ್ಮೆ ಬಂದ್ರೆ ಕಾಲು ಮುರಿದೇನು, ಜಾಗ್ರತೆ. ಕಡಿದು ಹಾಕಿದ್ದಾನಲ್ಲ, ಏನು ಮಾಡುವುದು ಇದನ್ನು? ಈ ಕಾಡಿನಲ್ಲಿದ್ದರೆ ಮಳೆ ಬಿಸಿಲಿಗೆ ಇದು ಹಾಳಾಗಿ ಹೋಗುತ್ತದೆ. ಆದ್ದರಿಂದ ಆಳುಗಳನ್ನು ತರಿಸಿ ಇದನ್ನು ಪುರದತ್ತ ಸಾಗಿಸ್ತೇನೆ. ಮಹಾರಾಜ, ಮಹಾನುಭಾವ, ನಯ್ಯ ಇದಲ್ಲ. ಅವನೀ ಪಾಲಕ ಕೇಳು, ನಿನ್ನೆಯೋಳಾದ ಸಂಭವಗಳ ನರಿತು ಬಂದೆ. ಅವನಾರು ದುಷ್ಟನು ಮನಸವ ಕಡಿದಾದ ತವೆಗರುವ ಭಾವದಿಂದೆ. ಅವನಿ ಪಾಲಕ ಕೇಳು. ಮಹಾರಾಜ, ಮಹಾನುಭಾವ, ನಾನು ಅವತ್ತು ಬಂದಿದ್ದನಲ್ಲ. ಹೌದು, ನೆನಪು. ಅದೇ ಸಿದ್ಧಾರ್ಥ ನಾಮಕನಾದ ಸಂತ. ಏನೋ ಇಲ್ಲಿ ಗಲಭೆ ಆಗಿದೆ ಅನ್ನೋದನ್ನು ಕೇಳಿದೆ. ಹೌದು. ಅರಸನೇ ಕುಪಿತನಾಗಿ ಯಾರನ್ನೋ ಶಿಕ್ಷಿಸುವುದಕ್ಕೆ ಹೊರಟಿದ್ದಾನೆ ಅಂತ ಕೇಳಿದೆ. ಅದನ್ನೆಲ್ಲ ಕೇಳಿದ ಮೇಲೆ ಏನಾಯಿತು, ಯಾಕಾಯಿತು, ಇದನ್ನು ತಿಳಿಯುವ ಕುತೂಹಲಕ್ಕಾಗಿ ಬಂದಿದ್ದೇನೆ. ಬಂದು ನೋಡಿದ್ರೆ ಇದೇನು ಕಡಿದೊಟ್ಟಿದ ಮರಗಳ ರಾಶಿಯ ಮಧ್ಯೆ ನೀನು ನಿಂತಿದ್ದಿ. ಸ್ವಾಮಿ, ಏನಿದು? ಅನರ್ಥವಾಗಿ ಹೋಯ್ತು. ಹೌದೇ? ದುರ್ಮೋಹಿ ನಾಮಕ ಮರಗಳ ನಿಂತಹ ಕರ್ಮವ ಮಾಡಿದನು. ಮರ್ಮಲೆಯುತ ಮಾಡಿದ ವೃಕ್ಷಗಳ ನಿರ್ಮಲದಲ್ಲಿ ತಂದೆನು.
ಸ್ವಾಮಿ, ಅಯ್ಯ, ಒಳ್ಳೆಯವರನ್ನು ಕಂಡ್ರೆ ಹಾ, ಕರುಬುವವರು ಬಹಳಷ್ಟು ಮಂದಿಗಳಿದ್ದಾರೆ. ಹೌದಲ್ಲ? ಹುಲುಸಾಗಿ ಬೆಳೆದಂತಹ ಮರಗಳನ್ನು ಕಂಡು ಕೂಡ ಅದನ್ನು ಕಡಿದು ಏನಾದರೂ ಉಪಯೋಗ ಪಡೆಯಬಹುದೋ ಎಂಬಂತಹ ದುಷ್ಟರು ಇದ್ದಾರೆ. ನಾವು ಹಲಸಿನ ಮರಗಳನ್ನು ನೀವಂದಂತೆ ಬಹಳಷ್ಟು ಸಂಖ್ಯೆಯಲ್ಲಿ ಬೆಳೆಸಿದ್ದೇವೆ. ಬಹಳಷ್ಟು ಪ್ರೀತಿಯಿಂದ ಅದು ಬಿಟ್ಟಂತಹ ಹಲಸಿನ ಹಣ್ಣನ್ನು ಉಪಯೋಗ ಮಾಡಿಕೊಂಡು ಎಷ್ಟೋ ಬಡವರು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಆದರೆ ಕಾಡುಗಳ್ಳರು, ಮರಗಳ್ಳರು ಕೆಲವರಿದ್ದಾರೆ ಇಲ್ಲಿ. ಅದರಲ್ಲೂ ಒಬ್ಬ ದುರ್ಮೋಹಿ ಎಂಬಂತಹ ದುಷ್ಟ, ಅವನ ಗೆಳೆಯನ ಕೂಡ ಬಂದು ಹೊತ್ತು ಕಂತುವ ಸಮಯ ರಾತ್ರಿ ಹೊತ್ತಲ್ಲಿ ಮರಗಳನ್ನು ಕಡಿದು ಸಾಗಿಸುವ ಕಾಯಕಕ್ಕೆ ಕೈ ಹಾಕಿದ್ದಾನೆ. ಕಳ್ಳರು ರಾತ್ರಿ ಹೊತ್ತೇ ಅಲ್ವಾ ಕ್ರಿಯಾಶೀಲರಾಗುವುದು? ಹೌದು. ಹಗಲು ಹೊತ್ತಿನಲ್ಲಿ ನಮ್ಮನ್ನು ವಿರೋಧಿಸಿ ಅವರ ಕೆಲಸವನ್ನು ಮಾಡುವುದಕ್ಕೆ ಧೈರ್ಯ ಇಲ್ಲ. ಆದ್ದರಿಂದಲೇ ರಾತ್ರಿ ಹೊತ್ತು ಬಂದಿದ್ದಾರೆ. ಚಾರಕನಿಂದ ನನಗೆ ಗೊತ್ತಾಯಿತು. ನಾನು ಬಂದು ಆ ಕಳ್ಳರಿಬ್ಬರನ್ನೂ ಕೂಡ ಬಡಿದು ಓಡಿಸಿದ್ದೇನೆ. ಆ ಕಾರಣದಿಂದ ಅವರು ಕಡಿದು ಹಾಕಿದಂತಹ ಮರಗಳು ಇಲ್ಲಿ ಬಿದ್ದಿವೆ. ಅವೆಲ್ಲವನ್ನೂ ನಾನು ಯಾಕೆ ಅಂತೇಳಿ ಗೊತ್ತಿಲ್ಲ, ಇಲ್ಲಿಗೆ ತಂದಿದ್ದೇನೆ. ಒಳ್ಳೆದಾಯ್ತು. ಇದರಿಂದ ಉಪಯೋಗ ಏನು, ಇದನ್ನು ಏನು ಮಾಡಬಹುದು, ಇದೊಂದೂ ನನಗೆ ಅರ್ಥವಾಗುತ್ತಿಲ್ಲ. ಮಾಡಬಹುದು ಅನ್ನೋದು ಮತ್ತೆ ಹೌದು, ಉಳಿದದ್ದನ್ನೇನು ಮಾಡಬಹುದು ಅನ್ನೋದಕ್ಕೂ ದಾರಿ ಹೇಳ್ತೇನೆ. ಹೌದು. ಹೇಗೂ ಮರಗಳನ್ನೆಲ್ಲ ಓಡಿಸಿದ್ದಿ. ಹೌದು. ಇನ್ನವರು ರಾಜನಿಂದ ಶಿಕ್ಷಿತರಾದವರು ಮತ್ತೆ ಚೇತರಿಸಿ ಬರುವುದಕ್ಕೆ ಬಹುಕಾಲ ಬೇಕಾದೀತು. ಆದರೆ ಇಂತಹ ಮರಗಳಿಗೆ ರಾಜನ ರಕ್ಷಣೆ ಉಂಟು ಎನ್ನುವುದರಿಂದ ಇದೆಲ್ಲವೂ ರಕ್ಷಿತಾರಣ್ಯವಾಗಿ ಕಾಣಬೇಕು ನಿನ್ನ ಆಡಳಿತದಲ್ಲಿ. ಸ್ವಾಮಿ, ಆ ಕಾರ್ಯವನ್ನು ನೀನು ಮಾಡಬೇಕು. ರಕ್ಷಿತಾರಣ್ಯ. ಹೌದು. ಕಳ್ಳರು ಮರಗಳನ್ನು ಕಡಿದಾರು ಎಂಬ ಕಲ್ಪನೆ ನನಗೆ ಇರಲಿಲ್ಲ. ನನ್ನ ಆಡಳಿತದ ಮೇಲೆ, ನಮ್ಮವರ ಮೇಲೆ ನನಗಷ್ಟು ನಂಬಿಕೆ ಇತ್ತು. ಕದಿಯುವವರಿಗೆ ಬಹುಶಃ ಮರ ಕದಿಲಿಕ್ಕೆ ಆಗ್ತದೆ ಅಂತ ಗೊತ್ತಾದದ್ದೇ ಈಗ ಅಂತ ಕಾಣ್ತದೆ. ಬಹುಶಃ ಬಹಳಷ್ಟು ಬೆಲೆ ಬಾಳುವ ಮರ ಇದು ಇರಬೇಕು. ಆದ್ದರಿಂದ ಒಂದರ್ಥದಲ್ಲಿ ಮರದಿಂದ ಪಡೆದಂತಹ ಹಣ್ಣುಗಳನ್ನು ತಿಂದು ಜೀವನವನ್ನು ಸಾಗಿಸಬಹುದು ಅಂತ ಹೇಳುವ ವರ್ಗ ಪ್ರತ್ಯೇಕ. ಹೌದು. ಮರವನ್ನೇ ಕಡಿದು ಅದನ್ನು ಮಾರಿ ಜೀವನ ಸಾಗಿಸಬಹುದು ಎಂಬಂತಹ ಒಂದು ವರ್ಗ ಹುಟ್ಟಿಕೊಂಡಿದೆ ಅಂತೇಳಿ ಕಾಣ್ತದೆ. ನೀವು ಹೇಳಿದ ಮಾತು ಸತ್ಯವೇ. ಇದಕ್ಕೆ ರಕ್ಷಣೆಗಾಗಿ ರಕ್ಷಿತಾರಣ್ಯವನ್ನು ನಿರ್ಮಿಸಬೇಕು ಅಂತೇಳಿ ನಿಮ್ಮ ಸಲಹೆ. ಹೌದೌದು ಸ್ವಾಮಿ, ನನ್ನದೊಂದು ಭಿನ್ನ ಉಂಟು. ಏನು ಸ್ವಾಮಿ, ಅಂದು ಸಕಾಲದಲ್ಲಿ ನಮ್ಮವರಿಗೆ ಉಣ್ಣುವುದಕ್ಕೆ ತಿನ್ನುವುದಕ್ಕೆ ಗತಿ ಇಲ್ಲ, ಬರಗಾಲ ಬಂದಿದೆ ಎಂಬಂತಹ ಸಂದರ್ಭದಲ್ಲಿ ನೀವು ಕೊಟ್ಟಂತಹ ಹಲಸಿನ ಬೀಜ, ಆ ಬೀಜದಿಂದ ಪಡೆದಂತಹ ವೃಕ್ಷ, ಆ ವೃಕ್ಷದಿಂದ ಬಂದಂತಹ ಫಲಗಳು, ಅದನ್ನುಂಡು ಬೆಳೆದವರು ನಮ್ಮ ಪ್ರಜೆಗಳು. ಆ ಒಂದು ಹಣ್ಣಿನ ಬೀಜಗಳಿಂದ ಹಲಸಿನ ಅರಣ್ಯವೇ ತುಂಬಿ ಹೋಗಿದೆ ಈಗ. ಬಹಳಷ್ಟು ಮರಗಳಿವೆ. ಆದ್ದರಿಂದ ಈ ಮರಗಳಿಂದ ಏನೆಲ್ಲ ಉಪಯೋಗ, ಏನೆಲ್ಲ ಉಪಯೋಗಿಸಬಹುದು, ರಕ್ಷಿಸಬೇಕು ಅಂತ ಹೇಳಿದ್ರೆ ಏನು ಅಂತ ನೀವು ಕೇಳೋದಲ್ಲ. ಈಗ ರಕ್ಷಿಸಬೇಕಾದಂತಹ ಅವಶ್ಯಕತೆ ಏನು, ಅಷ್ಟೊಂದು ವಿಶೇಷತೆ ಉಂಟು. ಮನವನಿಟ್ಟು ನಾವಿವರಿಸುವೆ ಪನಸ ಶ್ರೇಷ್ಠತೆಯ ನೋಟು. ದೇವತಾ ಕಾರ್ಯದಲ್ಲಿ ಕಲಶ ಪೂಜೆಯನು ಕೈವ ಮೊದಲಿರಿಸುವರು ಹಲಸಿನೆಲೆಗಳನ್ನು. ಹೋಮ ಹವನಗಳಲ್ಲಿ ಪನಸ ಕಟ್ಟಿಗೆಗೆ ಪ್ರಾಮುಖ್ಯ ಸ್ಥಾನವಿದೆ. ಹವಿಸುಗಳ ಜೊತೆಗೆ ಸಾಮಾನ್ಯ ಬಡವರಿಂಗಿದು ಪರಮ ಬಂಧು. ಭೂಮಿ ಬಲಿ ಮಿಕ್ಕ ಗುಣವಿಹುದು ಫಲವೊಂದು. ಭೂವರೆಣ್ಯನೆ ಲಾಲಿಸೈ ಮನವನಿಟ್ಟು. ಮಹಾರಾಜ, ಸ್ವಾಮಿ, ಯಾವುದೇ ಭೌತಿಕವಾದ ವಸ್ತುವನ್ನು ನಾವು ಉಪಯೋಗದ ದೃಷ್ಟಿಯಿಂದ ನೋಡುವುದಾದರೆ ಅದಕ್ಕೆ ಎರಡು ಮುಖ ಉಂಟು. ಅದೇ ಹೇಗೆ? ಒಂದು ವೈದಿಕವಾದ್ದು, ಇನ್ನೊಂದು ವ್ಯಾವಹಾರಿಕವಾದದ್ದು. ಹಲಸು ಅಲ್ಲ ಪನಸ, ಈ ವೃಕ್ಷಕ್ಕಿರುವ ಮಹತ್ವ ಏನು, ಅದರ ಫಲದಿಂದಾಗುವ ಪ್ರಯೋಜನ ಸಿದ್ಧಿಯನ್ನು ನೀವೆಲ್ಲ ಕಂಡಿದ್ದೀರಿ, ಉಂಡಿದ್ದೇವೆ. ಹಾಗಾದರೆ ಇದರ ಮರವನ್ನಾದರೂ ಕತ್ತರಿಸಿಕೊಂಡೊಯ್ಯುತ್ತೇವೆ ಅಂತ ಅವರು ಕಣ್ಣಿಕ್ಕುವುದಕ್ಕೂ ನೀನು ಅದನ್ನು ರಕ್ಷಿಸಬೇಕಾಗಿರುವುದಕ್ಕೂ ಕಾರಣ ಈ ಎರಡು ಪ್ರಯೋಜನಗಳು. ಯಾವುದೇ ವೈದಿಕ ಕಾರ್ಯಕ್ರಮ ಮಾಡುವುದಿದ್ರೂ ಕಲಶ ಪೂಜೆಯಿಂದ ತೊಡಗ್ತದೆ.
ಆ ಕಲಶದಲ್ಲಿ ಇಡುವುದಕ್ಕಿರುವುದು ಪನಸದ ಪತ್ರಗಳು ಮಾತ್ರ ಅಲ್ಲ, ವೈದಿಕವಾದ ಯಜ್ಞಾದಿ ಕಾರ್ಯಗಳಿಗೆ ಸಮಿಧೆಯಾಗಿ ಒದಗತಕ್ಕದ್ದು ಈ ಪನಸದ ಸೌದೆ. ಸಮಿಧೆಯಿಂದಲೇ ಸೌದೆ. ಅದನ್ನು ಉಪಯೋಗಿಸುವುದರಿಂದ ಆಧ್ಯಾತ್ಮಿಕವಾದ ಎತ್ತರವನ್ನು ಸಾಗಿಸ್ತೇವೆ ಅನ್ನುವುದಕ್ಕಿಂತಲೂ ಉಪಯೋಗಿಸುವಲ್ಲಿ ಇದರ ಪ್ರಯೋಜನ ಸಿದ್ಧಿಯನ್ನೇ ಗಮನಿಸಬೇಕಾದ್ದು ಮುಖ್ಯ. ಯಾವ್ಯಾವುದೋ ಮರವನ್ನು ಇನ್ಯಾವುದಕ್ಕೋ ಬಳಸಬಹುದು, ಆದರೆ ಯಜ್ಞ ಕಾರ್ಯಕ್ಕಾಗಿ ಯಜ್ಞ ಪ್ರಕ್ರಿಯೆಗಾಗಿ ಬಳಸತಕ್ಕದ್ದು ಇದನ್ನು ಮಾತ್ರ. ಆದ್ದರಿಂದಲೇ ವೈದಿಕವಾದ ಪ್ರಕ್ರಿಯೆಗಳು ಏನುಂಟು ಅಲ್ಲಿ ಪನಸಕ್ಕೊಂದು ಮಹತ್ವ ಉಂಟು. ವ್ಯಾವಹಾರಿಕವಾದ ಪ್ರಯೋಜನವಿಲ್ವೇ ಅಂತ ಕೇಳಿದರೆ, ಯಾವ ಕಟ್ಟೋಣ ಇರಲಿ ಅದನ್ನು ಮರದಿಂದ ನಿರ್ಮಿಸುವ ಕಾಲಕ್ಕೆ ಪ್ರಥಮವಾಗಿ ಆಯ್ಕೆ ಮಾಡಿಕೊಳ್ಳಬೇಕಾದದ್ದೇ ಪನಸವನ್ನು. ಹೆಬ್ಬಾಗಿಲು ಶುದ್ಧ ಬಂಗಾರದ ಬಣ್ಣದಿಂದ ಕಂಗೊಳಿಸುತ್ತಾ ಸುಭದ್ರವಾಗಿ ದೃಢವಾಗಿ ಬಹುಕಾಲ ಉಳಿಯುವುದಕ್ಕೆ ಅನೇಕ ಪ್ರಾಕೃತಿಕವಾದ ಗೆದ್ದಲೋ ಮತ್ತೊಂದು ಇಂತಹ ಯಾವ ಉಪಟಳವೂ ಇಲ್ಲದೆ ಮರವು ಬಾಳುವುದಕ್ಕೆ ಯೋಗ್ಯತೆಯನ್ನು ಹೊಂದಿರುತ್ತದೆ ಅಂತಾದ್ರೆ ಬೆಳೆದ ಹಲಸಿನ ಮರ. ಆದ್ದರಿಂದಲೇ ಇದನ್ನು ರಕ್ಷಿಸಿಕೊಂಡಿರಿ ಅಂತಾದ್ರೆ ದೇವಾಲಯಗಳ ನಿರ್ಮಾಣದಲ್ಲಿಯ, ಭಜನಾ ಮಂದಿರಗಳ ನಿರ್ಮಾಣದಲ್ಲಿಯ, ಅಲ್ಲ ಮನೆಗಳ ನಿರ್ಮಾಣದಲ್ಲಿಯ ಪ್ರತಿಯೊಬ್ಬನು ಆರಿಸಿಕೊಳ್ಳತಕ್ಕದ್ದು ಈ ಹಲಸಿನ ಮರವನ್ನು. ಯಥೇಚ್ಛವಾಗಿ ಬೆಳೆಯುತ್ತದೆ, ಫಲವನ್ನೂ ಕೊಡುತ್ತದೆ. ಹಾಗೆ ಅಂತ ಕಟ್ಟಿಗೆಗಾಗಿಯೇ ಮರ ಬೆಳೆಸಬೇಕು ಅಂತಲ್ಲ ಅದರ ಅರ್ಥ. ಫಲವನ್ನು ಕೊಟ್ಟು ಇನ್ನೇನು ಅದರ ಅಂತ್ಯಕಾಲ ಸಮೀಪಿಸಿತು ಎಂದಾಗ ಸಹಜವಾಗಿಯೇ ಅದು ಮೃತಿಯನ್ನು ಸಮೀಪಿಸುವ ಕಾಲಕ್ಕೆ ಕತ್ತರಿಸಿ ಅದನ್ನು ಒಣಗಿಸಿ ಬೇಕಾದ ನಿರ್ಮಾಣ ಕಾರ್ಯಕ್ಕೆ ಬಳಸುವುದಕ್ಕಾದೀತು. ಹೀಗಾಗಿ ಒಂದೆಡೆಯಲ್ಲಿ ವೈದಿಕವೂ ಮತ್ತೊಂದೆಡೆಯಲ್ಲಿ ವ್ಯಾವಹಾರಿಕವೂ ಆದ ಎರಡು ಪ್ರಯೋಜನಗಳು ಈ ಮರದಿಂದಲೂ ಉಂಟು, ಮರದ ಫಲದಿಂದ ಮಾತ್ರವಲ್ಲ. ಆದ್ರಿಂದ ಇದನ್ನು ರಕ್ಷಿಸಬೇಕಾದದ್ದು ಭೂಪಾಲಕನಾಗಿ ನಿನ್ನ ಹೊಣೆ. ನಿನ್ನ ಪ್ರಜಾವರ್ಗಕ್ಕಾಗಲಿ ನಿನ್ನವರಿಗಾಗಲಿ ನಿನಗಾಗಲಿ ಎಲ್ಲೆಡೆಯಲ್ಲಿ ಉಪಯೋಗ ಆಗತಕ್ಕ ದಿವ್ಯವಾದ ವೃಕ್ಷ ಈ ಪನಸ. ಈ ಪನಸದ ಮಹಾತ್ಮೆ ಬಹುದೊಡ್ಡ ಕಥನವಾಗಿ ಪ್ರಚಾರದಲ್ಲಿಯೇ ಪ್ರಪಂಚದಲ್ಲಿ ಕಾಣಿಸಿಕೊಳ್ಳುವುದಕ್ಕುಂಟು. ಅದರಲ್ಲಿ ನೀನೂ ಒಂದು ಪಾತ್ರವಾಗು. ಏನು ಸ್ವಾಮಿ, ಎಂತಹ ವಿಚಾರವನ್ನು ತಿಳಿಸಿದ್ರಿ. ಅಜ್ಞಾನದಿಂದ ತುಂಬಿದಂತಹ ಈ ಮರದ ಬಗ್ಗೆ ಜ್ಞಾನವೇ ಇಲ್ಲದಂತಹ ನನಗೆ ನೀವು ಜ್ಞಾನ ನಿಧಿಯಾದಿರಿ ಸ್ವಾಮಿ. ಹೇ ಮಹಾತ್ಮರೇ, ನಿಮ್ಮ ನಿಜವನು ಪ್ರೇಮದಿಂದ ರುಹಿಸುವುದೆನ್ನುತ್ತ ಕೈ ಮುಗಿದು ಭಿನ್ನಯಿಸಿ ನಿಂತನು ಭೂಮಿಪಾಲ. ಯಾರು ನೀವು ಹೇ ಮಹಾತ್ಮರೇ? ಸ್ವಾಮಿ ಆನಂದವರ್ಮ, ಮಹಾತ್ಮರು ನೀವು. ಎಂತಹ ಜ್ಞಾನವುಳ್ಳವರು. ಜ್ಞಾನ ನಿಧಿ ಎಂದರೆ ತಪ್ಪಲ್ಲ. ಈ ಪ್ರಪಂಚದಲ್ಲಿ ಬ್ರಹ್ಮ ಸೃಷ್ಟಿಯಲ್ಲಿ ಯಾವೆಲ್ಲ ಜೀವರಾಶಿಗಳಿವೆಯೋ, ಯಾವೆಲ್ಲ ವೃಕ್ಷಗಳಿವೆಯೋ, ಅದಕ್ಕಿಂತ ಹೊಸತಾದಂತಹ ವೃಕ್ಷ ಬೀಜವೊಂದನ್ನು ನೀವು ನನಗೆ ಕರುಣಿಸಿದ್ರಿ ಸ್ವಾಮಿ. ಈ ಭೂಮಿಯವರು ನೀವಲ್ಲ. ಯಾಕಂದರೆ ನಿಮ್ಮ ವ್ಯಕ್ತಿತ್ವವೇ ಅದನ್ನು ಸಾರ್ತಾ ಇದೆ. ನೀವು ಅತ್ಯಂತ ಮೇಲಿನ ಲೋಕದಿಂದ ಇಳಿದು ಬಂದವರು ಎಂಬಂತೆ ಭಾಸವಾಗುತ್ತಾ ಇದೆ. ಒಂದು ರೀತಿಯಲ್ಲಿ ಅವತಾರಿ ಪುರುಷರೇ ನೀವು. ಆದ್ರಿಂದ ನಿಮ್ಮ ಪಾದಮೂಲದಲ್ಲಿ ನನ್ನ ಭಿನ್ನಹ ಇಷ್ಟೇ. ಏನು ಜ್ಞಾನನಿಧಿ, ನೀವು ಯಾರು, ಎಲ್ಲಿಂದ ಬಂದವರು, ನನ್ನಲ್ಲಿ ಬಂದು ನನಗೀ ಬೋಧೆಯನ್ನು ಮಾಡಿದಂತಹ ಉದ್ದೇಶ ಏನು ಇತ್ಯಾದಿ ವಿವರಗಳನ್ನು ನಿಮ್ಮ ಸಚಿತ್ರಣವನ್ನು ನನ್ನಲ್ಲಿ ನೀಡಬೇಕು ಸ್ವಾಮಿ. ಹೇಳೋಣ. ಅರಸ ಕೇಳೈ ದೇವ ಮುನಿನ ಸರಸಿ ಜಾಸನನೆಂದ ತೆರಗಲಿ ಧರಣಿಗಿಳಿದೆನು ಪನಸ ವೃಕ್ಷವ ಪರಿಚಯಿಸಲು ಬೆಳೆಸಿ ರಕ್ಷಿಸು ನಶಿಸದಂದದಿ ಗಿಳೆಗೆ ಶುಭಕರವಾಗಲೆನ್ನುತ್ತ ತಿಳುಹಿದಾರದ ನಡರಿದನು ಬಾಂಧಳವನಾಗ. ಎಂತೆಂಥವರೆಲ್ಲ ಪ್ರಪಂಚದಲ್ಲಿರ್ತಾರೆ, ಅದನ್ನೆಲ್ಲ ನೋಡಿದವ ನೀನು. ನಿನಗೆ ನನ್ನ ಕುರಿತು ಈಗೊಂದು ಪ್ರಶ್ನೆ ಬಂದರೆ ಆಶ್ಚರ್ಯ ಏನು ಅಲ್ಲ.
ಪ್ರಪಂಚದ ಯಾವ ಮೂಲೆಯಲ್ಲಿ ಹುಡುಕಿದರೂ ಕೂಡ ನಿಮ್ಮಂತಹ ಮಹಾತ್ಮರನ್ನು ಹುಡುಕುವುದಕ್ಕೆ ಸಾಧ್ಯ ಇಲ್ಲ. ನನ್ನ ಹೆಸರನ್ನು ಕೇಳಿದಾಗ ಸಿದ್ಧಾರ್ಥನೆಂದು ನಾ ಹೇಳಿದೆ. ಹೌದು ಹೌದು, ಯಾವ ಅರ್ಥದಲ್ಲಿ ಅರ್ಥವನ್ನು ಸಿದ್ಧಿಸಿಕೊಳ್ಳತಕ್ಕವ ಎಂಬುದು ಒಂದಾದರೆ, ಸಿದ್ಧಿಯೇ ಅರ್ಥವಾಗಿ ಉಳ್ಳವ ಇನ್ನೊಂದು ಮುಖ ಉಂಟು ಅದಕ್ಕೆ. ಹಾಗಾದ್ರೆ ಯಾಕೆ ಹಾಗಾಯಿತು? ಬ್ರಹ್ಮದೇವನ ಸಂಕಲ್ಪದಿಂದ ಮಾನಸಪುತ್ರನಾಗಿ ಸಂಜನಿಸಿ ಅವನ ಅಪೇಕ್ಷೆ ಈಡೇರಿಸುವುದಕ್ಕಾಗಿ ದುಡಿಯುತ್ತಿರುವ ನಾರದ ನಾಮಕನಾದ ಸುರಮುನಿ ನಾನು. ನನ್ನ ಪೂರ್ಣ ಸ್ವರೂಪದಿಂದ ಇಲ್ಲಿ ಕಾಣಿಸಿಕೊಳ್ಳಬೇಕಾದದ್ದಲ್ಲ, ನಿರ್ಬಂಧ ಉಂಟು ಎಂಬುದರಿಂದಲೇ ಆ ನೆಲೆಯಲ್ಲಿ ಒಬ್ಬ ಸಂತನಾಗಿ ಕಾಣಿಸಿಕೊಂಡೆ. ನಿಮ್ಮ ಮನಸ್ಸನ್ನು ಆಕರ್ಷಿಸುವುದಕ್ಕಾಗಿಯೇ ವೈರಾಗ್ಯ ಸಿದ್ಧಿ ಉಳ್ಳವನಂತೆ ನಾ ಕಾಣಿಸಿಕೊಳ್ಬೇಕಾಯ್ತು. ಅಯ್ಯ, ಏನು ಬ್ರಹ್ಮದೇವರ ಸಂಕಲ್ಪ ಫನಸ ಫಲದ ಪ್ರಸಿದ್ಧಿ, ಅದನ್ನು ಮಾಡುವುದಕ್ಕಾಗಿ ಅವನ ಕೈಂಕರ್ಯವನ್ನು ಕೈಗೊಂಡು ಹಸ್ತಕನಾಗಿ ಬಂದವ. ನಿನ್ನಿಂದಲಾಗಿ ಅದು ಸಾಧ್ಯವಾದೀತು ಅನ್ನುವ ವಿಶ್ವಾಸ ಬಂತು. ಒಬ್ಬ ಅರಸನಲ್ಲ, ಅರಸರೆಲ್ಲರೂ ಆಳುವವರೆಲ್ಲರೂ ಹಲಸು ಮಾತ್ರ ಏನು ಎಲ್ಲ ವೃಕ್ಷಗಳನ್ನು ಕಾಯುವವರಾದರು ಅಂತಾದ್ರೆ ವಸುಂಧರಾಪತಿಗಳಾಗಿ ನಿಜಾರ್ಥದಿಂದ ಶೋಭಿಸ್ತಾರೆ. ಆದ್ರಿಂದ ಆಳುವವರು ಯಾರೇ ಇರಲಿ, ಮರ ಗಿಡಗಳನ್ನು ಅರಣ್ಯವನ್ನು ರಕ್ಷಿಸಿ ಪ್ರಜಾ ಸಮೃದ್ಧಿಯನ್ನು ಹೆಚ್ಚಿಸುವಲ್ಲಿ, ಅವರ ಸಂತೋಷವನ್ನು ಹೆಚ್ಚಿಸುವಲ್ಲಿ ಕಾರಣಭೂತರಾಗಿ ನಿಲ್ಲತಕ್ಕದ್ದು ಅನ್ನುವುದನ್ನು ತಿಳಿಸುವುದಕ್ಕೆ ಬಂದಿದ್ದೇನೆ. ಯೋಗ್ಯವಾದ ಕಾರ್ಯವನ್ನು ಮಾಡಿದ್ದೀಯೇ, ಮುಂದಾದರೂ ಇದೇ ಪ್ರವೃತ್ತಿ ನಿನ್ನಲ್ಲಿ ಮುಂದುವರಿಯಲಿ. ಪನಸೋಪಾಖ್ಯಾನ ಎಂಬುದು ಆನಂದವರ್ಮನಿಂದ ಮತ್ತೆ ಮತ್ತೆ ಪ್ರಪಂಚದಲ್ಲಿ ಸಾರಲ್ಪಡೆ. ಮುನಿಪೋತ್ತಮರೇ, ನೀವು ನಾರದ ಮಹರ್ಷಿಗಳು ಎಂಬ ವಿಚಾರ ಗೊತ್ತಾಯಿತು. ನಿಮ್ಮ ದರ್ಶನದಿಂದ ನಮ್ಮ ಈ ರಾಜ್ಯ ಪಾವನವಾಯಿತು. ಆವಾಗ ನೀವೊಂದು ಉತ್ತರ ಹೇಳಿದ್ದೀರಿ, ಅದು ನನಗೆ ಅರ್ಥವಾಗಲಿಲ್ಲ. ಪುಣ್ಯಾತ್ಮರೊಬ್ಬರು ನೀಡಿದಂತಹ ಬೀಜ ಇದು ಅಂತ ಹೇಳಿ. ಹಾಗಾದರೆ ಅದು ಬ್ರಹ್ಮದತ್ತವಾದಂತಹ ಬೀಜವನ್ನೇ ನೀವು ಕೈಯಾರೆ ಹೊತ್ತು ಸಂತರ ರೂಪದಿಂದ ಇಲ್ಲಿಗೆ ಬಂದು ನನಗೆ ಅನುಗ್ರಹಿಸಿದ್ದೀರಿ ಎಂಬುದು ಈಗ ಅರ್ಥವಾಯಿತು. ಬ್ರಹ್ಮ ಬೀಜ ಅಂದ್ರೆ ಅರ್ಥವೇನು? ಏನು? ಬ್ರಹ್ಮಾಂಡವೇ ಯಾವುದರಲ್ಲಿ ಬೀಜ ರೂಪವಾಗಿ ಉಂಟೋ ಅದೇ ಬ್ರಹ್ಮ ಬೀಜ. ಹೌದು. ಅದು ವಿಸ್ತರಿಸ್ತದೆ ಅಂದ್ರೆ ಅರ್ಥವೇನು? ಬ್ರಹ್ಮಾಂಡದ ಎಲ್ಲೆಡೆಯಲ್ಲಿಯೂ ತಾನು ವೃಕ್ಷವಾಗಿ ಎಲ್ಲರಿಗೂ ಆದರಣೀಯವಾಗಿ ಆಹಾರವಾಗಿ ಉಪಯೋಗವಾಗಿ ಒದಗಿ ಬರ್ತದೆ ಅಂತ ಅರ್ಥ. ಬ್ರಹ್ಮ ಹೇಗೆ ವ್ಯಾಪಕವೋ ಈ ಪನಸ ವೃಕ್ಷವು ಹಾಗೇ ವ್ಯಾಪಕ ಅಂತ ಅರ್ಥ. ದೇವಮುನಿಗಳಾಗಿ ದೇವಲೋಕದಿಂದ ಇಳಿದು ಬಂದಂತಹ ನಿಮ್ಮನ್ನು ಹೇಗೆ ಸತ್ಕರಿಸಬೇಕು ಎಂಬುದು ಇನ್ನೂ ನಿಗೂಢವಾಗಿಯೇ ಉಂಟು. ನನ್ನಿಂದ ಏನು ಆದೀತು, ನಾನೇನು ಮಾಡಬೇಕು, ಅದನ್ನು ಉಪದೇಶ ಮಾಡಿದರೆ ನಿಮ್ಮ ಪಾದಕ್ಕೆ ಬೇಕಾದ ಹಾಗೆ ನಡ್ಕೊಳ್ತೇನೆ. ನನಗೆ ಸತ್ಕಾರ ಮಾಡಬೇಕಾದದ್ದೇನನ್ನು, ಏನು? ನಾವು ಉದ್ದೇಶಿತವಾದ ಸಿದ್ಧಿಯನ್ನು ಅರ್ಥವಾಗಿ ಹೊಂದುವುದು. ನಮಗಿರುವ ಉದ್ದೇಶ ಯಾವುದು ಅಂತಂದ್ರೆ, ನಾನು ಈಗ ಹೇಳಿದ ಹಾಗೆ ಭೂಮಿ ಸಮೃದ್ಧವಾಗಲಿ, ಮರ್ತ್ಯರಿಗೆ ಆಹಾರವಿಲ್ಲದ ಸಂಕಟ ಪಡಕೂಡದು ಎಂಬುದಕ್ಕಾಗಿ ಬ್ರಹ್ಮದೇವನಲ್ಲಿ ಮೊರೆ ಇಟ್ಟಾಗ ಅವನು ಅನುಗ್ರಹಿಸಿದ ಫಲ ಇದು. ಇದರ ಫಲವನ್ನು ಎಲ್ಲರೂ ಪಡೆಯುತ್ತಾ ಭೂಮಿಯನ್ನು ಸುಫಲ ಸುಜಲ ಸಸ್ಯ ಶ್ಯಾಮಲವಾಗಿಸುವಲ್ಲಿ ಶ್ರಮಿಸಿ ಶ್ರೇಯಸ್ಸಾಗಲಿ. ಹಾಗಾದರೆ ನೀವು ದೇವಲೋಕಕ್ಕೆ ಹೋಗಲೇಬೇಕು. ಜಯ 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 ಜಯ. ನಾರದ ಮುನೀಶ್ವರಂ ತೆರಳಲಿ ತಲುವಳಿಗ ಧಾರಿಣೀಪತಿ ಹಲವು ಹಲಸು ಗಿಡಗಳ ಬೆಳೆಸಿ ಧಾರಿಣೀಪತಿ ಹಲವು ಹಲಸು ಗಿಡಗಳ ಬೆಳೆಸಿ ಪನಸ ರಕ್ಷಿತಾರಣ್ಯವೆಂದು ಇಂದು ಮೊದಲಾಗಿ ವನವಿದು ಪನಸ ರಕ್ಷಿತಾರಣ್ಯವೆಂದು ನಾರದರು ದೇವಲೋಕದತ್ತ ತೆರಳಿದರು. ಈ ಭೂಮಿಯಲ್ಲಿ ಒಂದು ಪದ್ಧತಿ ಉಂಟು. ಬಂಗಾರದ ಆಭರಣಗಳು ಅದನ್ನು ಪೆಟ್ಟಿಗೆಯಲ್ಲಿಟ್ಟು ಬೀಗ ಹಾಕುತ್ತೇವೆ ನಾವು. ಯಾಕಂದರೆ ಅದಕ್ಕೆ ರಕ್ಷಣೆ ಬೇಕು. ಅದನ್ನು ಬಯಸುವವರು ಬಹಳಷ್ಟು ಮಂದಿಗಳಿದ್ದಾರೆ. ಆದರೆ ಕಬ್ಬಿಣದ ವಸ್ತುಗಳನ್ನು ಹೊರಜಗಲಿಯಲ್ಲಿಡ್ತೇವೆ. ಆದರೆ ಅದಕ್ಕೆ ರಕ್ಷಣೆಯ ಅವಶ್ಯಕತೆ ಇಲ್ಲ. ಬಂಗಾರದ ಗುಣವನ್ನು ಹೊಂದಿದಂತಹ ಅಷ್ಟು ಮೌಲ್ಯವನ್ನು ಹೊಂದಿದಂತಹ ಈ ಪನಸದ ಮರ ಅದಕ್ಕೆ ರಕ್ಷಣೆ ಬೇಕು ಎಂಬ ಕಾರಣದಿಂದಲಾಗಿಯೇ ಜಾಗೃತನಾಗಿರುವುದಕ್ಕೆ ನಾರದ ಮುನಿಗಳು ಆದೇಶಿಸಿದರು. ಅದಕ್ಕಾಗಿ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿದ್ದೇನೆ.
ಪನಸಾರಣ್ಯದ ಸುತ್ತಲೂ ಕೂಡ ಬೇಲಿಯನ್ನು ನಿರ್ಮಿಸಿದ್ದೇನೆ, ಕಾವಲುಗಾರರನ್ನು ನೇಮಿಸಿದ್ದೇನೆ. ಪನಸ ರಕ್ಷಿತಾರಣ್ಯ ಎಂಬಂತಹ ಈ ಅರಣ್ಯದ ಹಲಸಿನ ತೋಟ ಇನ್ನು ಮುಂದೆ ಜನರ ಜೀವಗಳಿಗೆ ಆಹಾರವಾಗಿ ದೊರೆಯಲಿ ಎಂಬಂತಹ ಈ ಒಂದು ಮಂಗಳ ಕಾರ್ಯಕ್ಕೆ ಇಂದು ನಾಂದಿಯಾಗುತ್ತದೆ. ಈಗ ಕೆಲವು ಮರಗಳನ್ನು ಕಡಿದಿದ್ದಾರೆ ಇವರು ಪಾಪ. ಒಂದು ಮರ ಕಡಿದದ್ದಕ್ಕೆ 10 ಹಲಸಿನ ಸಸಿಗಳನ್ನು ನೆಡಬೇಕು. ಅದಕ್ಕಾಗಿ ನಾವು ಮಾಡಿದಂತಹ ಅಪರಾಧ ಅಂತೇಳಿ ಈ ಪ್ರಕೃತಿ ಮಾತೆಯಲ್ಲಿ ನಾವು ಅಪರಾಧ ಸ್ತೋತ್ರವನ್ನು ಮಾಡಬೇಕು ಒಂದೊಂದು ಮರವನ್ನು ನೆಡುವಾಗ. ಆದ್ದರಿಂದ ಹಲಸಿನ ರಕ್ಷಿತಾರಣ್ಯ ಬೆಳೆಯಲಿ, ಮುಂದೆ ಇದು ಲೋಕಕ್ಕೆ ಆಹಾರದ ವಸ್ತುವಾಗಲಿ, ಸಕಲ ಲೋಕವನ್ನು ಬೆಳಗುವಂತಹ ಪನಸಾರಣ್ಯ ರಕ್ಷಿತಾರಣ್ಯ ಎಂದು ಪ್ರಸಿದ್ಧಿಯಾಗಲಿ. ನೋಡೋಣ. ಭದ್ರಂ ಶುಭಂ ಮಂಗಲಂ. ಶ್ರೀಲಮನ ಸುಪ್ರೀತನಿಗೆ ಗೋವಿಂದತ್ತ ಶ್ರೀಲಮನ ಸುಪ್ರೀತನಿಗೆ ನೀಲ ಪ್ರಜ್ವಲಗಾತ್ರನಿಗೆ ಲೀಲಾರಂಗದ ನಾಟಕಕರ್ತಗೆ ಲೀಲಜರಿತ ಶುಭದಾತನಿಗೆ ಮಂಗಲ ಜಯ ಜಯ ಪಾರ್ವತಿ ರಮಣಗಿ ಮಂಗಲಗಿರಿಯ ಬಲ್ಲಭಗೆ ನಂಬಿದ ಭಕ್ತ ಕದಂಬವ ಪೊರೆಯುವ ಮಂಗಲ ಜಯ ಮಹಾಲಿಂಗೇಶ್ವರಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಜಯ ಮಂಗಲಂ. ಕರದೊಳು ಪರಶುಭಾಶಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ.